ನಮಸ್ತೆ ವೀಕ್ಷಕರೇ, ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಇವತ್ತು ಮೂರನೇ ಸಂಚಿಕೆಯಲ್ಲಿ ನಾವಿರುವಂತದ್ದು. ಕಳೆದ 2 ಸಂಚಿಕೆಗಳಲ್ಲಿ ಏನು ತಾಲೂಕಿನಾದ್ಯಂತ ನಡೆದಿರುವಂತಹ ಘಟನೆಗಳು, ವಿದ್ಯಮಾನಗಳು, ಸಂಗತಿಗಳ ಬಗ್ಗೆ ಅತ್ಯಂತ ವಿಶ್ಲೇಷಣಾತ್ಮಕವಾದಂತಹ ವರದಿಯನ್ನು ತಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿರುವಂಥದ್ದು. ಅದರ ಜೊತೆಗೆ ಆ ವರದಿಗಳಿಗೆ ಸಂಬಂಧಿಸಿದಂತಹ ನಮ್ಮ ವರದಿಗಾರರಾಗಿರ್ಬೋದು ಅಥವಾ ಜನರಿಗೂ ಕೂಡ ನೇರವಾಗಿ ದೂರವಾಣಿ ಸಂಪರ್ಕವನ್ನು ಮಾಡುವುದರ ಮುಖಾಂತರವಾಗಿ ಕೂಡ ಹೆಚ್ಚಿನ ಮಾಹಿತಿಯನ್ನು ಆ ಘಟನೆಗೆ ಸಂಬಂಧಿಸಿದಂತೆ ಅಥವಾ ಆ ವರದಿಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಕೂಡ ಕೊಡ್ತಾ ಬಂದಿರುವಂಥದ್ದು. ಇವತ್ತು 3ನೇ ಸಂಚಿಕೆಯಲ್ಲಿರುವಂಥದ್ದು. ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ವಿಶೇಷ ಶುಭಾಶಯಗಳನ್ನು ಸುದ್ದಿ ಬಳಗದ ವತಿಯಿಂದ ನಾವು ಸಲ್ಲಿಸ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ಅನೇಕ ಕಡೆ ಹುಲಿವೇಷ ಆಗಿರ್ಬೋದು ಅಥವಾ ನವರಾತ್ರಿಯ ವಿಶೇಷವಾದಂತಹ ಹಬ್ಬಕ್ಕೆ ಸಂಬಂಧಿಸಿದಂತಹ ಅನೇಕ ಆಚರಣೆಗಳು ಕೂಡ ನಡೆಯುತ್ತಾ ಇರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ವೀಕ್ಷಕರೇ, ಕಳೆದ 4 ದಶಕಗಳಲ್ಲಿ ಸುದ್ದಿ ಬಿಡುಗಡೆ ಮುದ್ರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ, ಅದರ ಜೊತೆಗೆ ಡಿಜಿಟಲ್ ಯುಗದಲ್ಲೂ ಕೂಡ ಡಿಜಿಟಲ್ ಮಾಧ್ಯಮದಲ್ಲಿ ಕೂಡ ಲಕ್ಷಾಂತರ ಮಂದಿ ವೀಕ್ಷಕರನ್ನು ತಲುಪ್ತಾ ಇರುವಂತಹ ಏಕೈಕ ಒಂದು ಮಾಧ್ಯಮ ಕ್ಷೇತ್ರವಾಗಿ ಪುತ್ತೂರು ಸುಳ್ಯ ಬೆಳ್ತಂಗಡಿಯಲ್ಲಿ ಮುಂದುವರಿತಾ ಇರುವಂತದ್ದು. ತಮ್ಮೆಲ್ಲ ವೀಕ್ಷಕರ ಎಲ್ಲ ರೀತಿಯ ಸಹಕಾರದಿಂದ ಈ ಒಂದು ನಮ್ಮ ಮಾಧ್ಯಮ ಕೂಡ ಅತ್ಯಂತ ವೇಗದಿಂದ ಬೆಳೆಯುತ್ತಾ ಇರುವಂತದ್ದು. ಅದರ ಜೊತೆಗೆ ನಮ್ಮ ಸುದ್ದಿಯ ಆಡಳಿತ ನಿರ್ದೇಶಕರು, ಪ್ರಧಾನ ಸಂಪಾದಕರಾಗಿರುವ ಡಾಕ್ಟರ್ UP ಶಿವಾನಂದ ಇವರ ಒಂದು ಸಾರಥ್ಯದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಅನೇಕ ಜನಪರ ಹೋರಾಟಗಳು, ಜನಪರ ಆಂದೋಲನಗಳ ಜೊತೆಗೂಡಿ ಲಂಚ ಭ್ರಷ್ಟಾಚಾರ ಮುಕ್ತವಾದಂತಹ ಒಂದು ಸಮಾಜ ನಿರ್ಮಾಣ ಆಗಬೇಕು, ಆರೋಗ್ಯಕರವಾದಂತಹ ಸಮಾಜ ನಿರ್ಮಾಣ ಆಗಬೇಕು, ಉತ್ತಮವಾದಂತಹ ಪರಿಸರದ ನಿರ್ವಹಣೆ ಆಗಬೇಕು, ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವಂತಹ, ಪರಿಸರ ಸ್ವಚ್ಛತೆಯನ್ನು ಮಾಡುವಂತಹ ಒಂದು ಅನೇಕ ರೀತಿಯಾದಂತಹ ಜನಪರ ಹೋರಾಟಗಳ ಜೊತೆಗೂಡಿ ಮಾಧ್ಯಮ ಕ್ಷೇತ್ರದಲ್ಲಿ ಬೆಳೆಯುತ್ತಾ ಇರುವಂತಹ ಮಗಳೂರು ಕೂಡ ಗೊತ್ತಿರುವಂತದ್ದು. ಇವತ್ತು 3ನೇ ಸಂಚಿಕೆಯಲ್ಲಿ ನಾವು ಅನೇಕ ವರದಿಗಳ ಬಗ್ಗೆ, ಪ್ರಮುಖವಾಗಿ ಆಯ್ದ ವರದಿಗಳ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡಲಿಕ್ಕಿದ್ದೇವೆ. ನಮ್ಮ ಜೊತೆಗೆ ಇವತ್ತು ವರದಿಗಳ ವಿಶ್ಲೇಷಣೆಗೆ ನಮ್ಮ ಸುದ್ದಿ ಬಿಡುಗಡೆಯ ಪ್ರಧಾನ ಸಂಪಾದಕರಾಗಿರುವ ಕರುಣಾಕರ್ ರೈ ಅವರು ಹಾಗೂ ವೆಬ್ಸೈಟ್ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಹರಿಪ್ರಸಾದ್ ನಿಲ್ಯಾಡಿ ಅವರಿದ್ದಾರೆ. ಅವರನ್ನು ಮೊದಲಾಗಿ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸುದ್ದಿಯನ್ನು ಆರಂಭಿಸಲ್ಲ? ಖಂಡಿತ. ಓಕೆ, ಮೊದಲ ಸುದ್ದಿಗೆ ನಾವಿವತ್ತು ಬರುವುದಾದ್ರೆ, ವಿಧಾನ ಪರಿಷತ್ ಉಪಚುನಾವಣೆ ಅಕ್ಟೋಬರ್ 21ಕ್ಕೆ ಏನು ವಿಧಾನ ಪರಿಷತ್ ಅಂದ್ರೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಸಂಸದರಾಗಿ ಆಯ್ಕೆಯಾದ ಬಳಿಕ ಅವರ ತೆರವಾದಂತಹ ಸ್ಥಾನಕ್ಕೆ ಒಂದು ಉಪಚುನಾವಣೆ ನಡೆಯಲಿಕ್ಕಿರುವಂಥದ್ದು. ಅದಕ್ಕೆ ಈಗಾಗಲೇ ಅಧಿಸೂಚನೆ ಕೂಡ ಪ್ರಕಟಗೊಂಡಿರುವಂಥದ್ದು. ಅಕ್ಟೋಬರ್ 21ಕ್ಕೆ ಏನು ಈ ಒಂದು ಉಪಚುನಾವಣೆ ನಡೆಯಲಿಕ್ಕಿರುವಂಥದ್ದು. ಇದಕ್ಕೆ ಈಗಾಗಲೇ ಬಿಜೆಪಿ, ಕಾಂಗ್ರೆಸ್ ಮತ್ತು SDPI ಪಕ್ಷಗಳಿಂದ ಅಭ್ಯರ್ಥಿಗಳ ಆಯ್ಕೆ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಬಿಜೆಪಿಯಲ್ಲಿ ಇವತ್ತು ಗಮನಿಸುವುದಾದ್ರೆ, ನಾವು ಕಳೆದ ಸಂಚಿಕೆಯಲ್ಲೂ ಕೂಡ ಅದರ ಬಗ್ಗೆ ಚರ್ಚೆ ಮಾಡಿದ್ದೆವು. ಯಾರಿಗೆ ಅವಕಾಶ ಸಿಗುತ್ತೆ ಗೊತ್ತಿಲ್ಲ, ಎಲ್ಲರೂ ಕೂಡ ನಾ ಮುಂದು ಅಂತ ಹೇಳ್ತಾ ಇದ್ರು. ಆದ್ರೆ ಬಿಜೆಪಿಯಲ್ಲೂ ಕೂಡ ಹೈ ರೇಸ್ ನಲ್ಲಿ ಕೂಡ ಕೆಲವರು ಇದ್ರು. ಆದ್ರೆ ಅವರೆಲ್ಲರ ಹೆಸರು ಬದಿಗಿಟ್ಟು ಒಂದು ಹೊಸದಾದಂತಹ ಹೆಸರು ಬಂತು. ಹೊಸತ ಹೆಸರಲ್ಲ ಬಿಜೆಪಿಯಲ್ಲಿ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬಿಜೆಪಿಯಲ್ಲಿ ಹೆಚ್ಚು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರು. ನಾವು ಏನು ಒಂದಷ್ಟು ಮಂದಿಗಳ ಹೆಸರು ಕೊಟ್ಟಿದ್ದೆವು, ಆ ಪಟ್ಟಿಯಲ್ಲಿ ಇವರ ಹೆಸರು ಇರಲಿಲ್ಲ. ಆದ್ರೆ ಸಡನ್ ಆಗಿ ರಾತ್ರಿ ಬೆಳಗಾಗುವುದರೊಳಗೆ ಕಿಶೋರ್ ಬೊಟ್ಯಾಡಿ ಅವರ ಹೆಸರು ಬಿಜೆಪಿಯಿಂದ ಪ್ರಕಟಗೊಂಡಿರುವಂತದ್ದು, ಅಂತಿಮಗೊಂಡಿದೆ. ಈಗಾಗಲೇ ನಾಮಪತ್ರ ಸಲ್ಲಿಕೆಯು ಕೂಡ ಮಾಡಿದ್ದಾರೆ. ಕಿಶೋರ್ ಕುಮಾರ್ ಬೊಟ್ಯಾಡಿ ಬಿಜೆಪಿ ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತದ್ದು. ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿಯೂ ಕೂಡ 2 ಬಾರಿ ಆಯ್ಕೆ ಆಗಿರುವಂತದ್ದು. ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯರಾಗಿ ABVP ಪುತ್ತೂರು ತಾಲೂಕು ಪ್ರಮುಖ ಆಗಿ ಕೂಡ ಕಾರ್ಯನಿರ್ವಹಣೆ ಮಾಡಿರುವಂತದ್ದು ಇವರು. ಮಂಗಳೂರು ಯೂನಿವರ್ಸಿಟಿ ಸೆನೆಟ್ ಪ್ರತಿನಿಧಿ ಆಗಿದ್ರು. ಹಾಗೂ ಮಂಗಳೂರು, ಉಡುಪಿ, ಕೊಡಗು ಮತ್ತು ಕಾಸರಗೋಡು ಜಿಲ್ಲಾ ವ್ಯಾಪ್ತಿಯನ್ನು ಹೊಂದಿರುವ ಮಂಗಳೂರು ವಿಭಾಗದ ಬಜರಂಗದಳ ಮಂಗಳೂರು ವಿಭಾಗ ಸಂಚಾಲಕರಾಗಿಯೂ ಕೂಡ ಅನೇಕ ಬಿಜೆಪಿಯ ಪರಿವಾರ ಸಂಘಟನೆಗಳೇನಿವೆ ಅವೆಲ್ಲವರಲ್ಲೂ ಕೂಡ ಇವರು ಗುರುತಿಸಿಕೊಂಡಿದ್ದವರು. ಅಷ್ಟು ಮಾತ್ರ ಅಲ್ಲದೆ ಸೌತ್ ಕೆನರಾ RTI ಆಕ್ಟಿವಿಸ್ಟ್ ಗ್ರೂಪ್ ನ ಅಧ್ಯಕ್ಷರಾಗಿದ್ರು. ಪುತ್ತೂರು ಸಾಹಿತ್ಯ ಸಂಗಮದ ಗೌರವಾಧ್ಯಕ್ಷರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಇವರು ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ ಬಿಜೆಪಿ ವತಿಯಿಂದ ಉಚಿತ ಔಷಧಿ ವಿತರಣೆಯ ಜಿಲ್ಲಾ ಒಂದು ನೇತೃತ್ವವನ್ನು ವಹಿಸಿಕೊಂಡಿದ್ದವರು ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರು. ಬಹುಶಃ ಇದು ಬಿಜೆಪಿಯ ಅನೇಕ ಸಂಘ ಪರಿವಾರದಲ್ಲಿ ಕೂಡ ಅವರು ಗುರುತಿಸಿಕೊಂಡವರು. RSS ನಲ್ಲೂ ಕೂಡ ಅವರು ತರಬೇತುದಾರರಾಗಿದ್ದಾರೆ. ಒಬ್ಬ ಕಬಡ್ಡಿ ಪಟು ಹೌದು, MA ಪದವೀಧರರು ಕೂಡ ಹೌದು. ಎಲ್ಲ ರೀತಿಯಿಂದಲೂ ಕೂಡ ಬಿಜೆಪಿ ಇವರನ್ನು ಆಯ್ಕೆ ಮಾಡಿದೆ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರನ್ನು. ಹಾಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ
ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಮರವಂತೆಯ ಎಸ್ ರಾಜು ಪೂಜಾರಿ ಅವರನ್ನು ಕಾಂಗ್ರೆಸ್ ಅಂತಿಮಗೊಳಿಸಿರುವಂತಹ ಅಭ್ಯರ್ಥಿಯನ್ನಾಗಿ SDPI ಅಭ್ಯರ್ಥಿಯಾಗಿ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಬಜತೂರ್ ಅವರನ್ನು ಕೂಡ ಕಣಕ್ಕಿಳಿಸಿರುವಂತದ್ದು. ಮುಖ್ಯವಾಗಿ ಇಲ್ಲಿ ಎಸ್ ರಾಜು ಪೂಜಾರಿ ಅವರನ್ನು ಕೂಡ ಗಮನಿಸುವುದಾದ್ರೆ ಅವರು ಪ್ರಗತಿಪರ ಕೃಷಿಕರು. 1987ರಲ್ಲಿ NSUವಿನ ಪದಾಧಿಕಾರಿಯಾಗಿ 90ರಲ್ಲಿ ಬೈಂದೂರು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. 95-96ರಲ್ಲಿ ಬೈಂದೂರು ಬ್ಲಾಕ್ ಕಾಂಗ್ರೆಸ್ನ ಪ್ರಭಾರ ಅಧ್ಯಕ್ಷರಾಗಿದ್ರು. 98ರಿಂದ ಜಿಲ್ಲಾ ಕಾಂಗ್ರೆಸ್ ಸದಸ್ಯರಾಗಿ ಕಾರ್ಯದರ್ಶಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಸ್ತುತ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿದ್ದಾರೆ. ಮರವಂತೆ ಗ್ರಾಮ ಪಂಚಾಯತ್, ಕುಂದಾಪುರ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರು ಕೂಡ ಇವರು. ಉಡುಪಿ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿದ್ದಾರೆ. ಜಿಲ್ಲಾ ಪಂಚಾಯತ್ ಶಿಕ್ಷಣ, ಆರೋಗ್ಯ ಸ್ಥಾಯಿ ಸಮಿತಿ, ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ರು. ಸಹಕಾರ ಕ್ಷೇತ್ರದಲ್ಲೂ ಕೂಡ ಇವರು ದಾಖಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ರು. ಅದರ ಜೊತೆಗೆ ಅನೇಕ ಸ್ಥಳೀಯ ಕೋಆಪರೇಟಿವ್ ಸೊಸೈಟಿಗಳಲ್ಲೂ ಕೂಡ ಇವರು ಹೆಸರು ಮುಂಚೂಣಿಯಲ್ಲಿರುವಂತದ್ದು. ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಬೈಂದೂರು ಕೋಟಿ ಚೆನ್ನಯ್ಯ ಪಂಜುರ್ಲಿ ಗರಡಿಯ ಅಧ್ಯಕ್ಷರಾಗಿ, ಒತ್ತಿಳೆನೆ ರಾಘವೇಂದ್ರ ಸ್ವಾಮಿ ಬೃಂದಾವನ ಟ್ರಸ್ಟ್ನ ಟ್ರಸ್ಟಿಯಾಗಿ ಕೂಡ ಅನೇಕ ಧಾರ್ಮಿಕ ಕೇಂದ್ರಗಳಲ್ಲಿ ಕೂಡ ಗುರುತಿಸಿಕೊಂಡವರು ಎಸ್ ರಾಜು ಪೂಜಾರಿ ಅವರು. ಅವರನ್ನು ಕಾಂಗ್ರೆಸ್ ಕಣಕ್ಕಿಳಿಸಿರುವಂತದ್ದು. SDPIನಿಂದ ಅನ್ವರ್ ಸಾದತ್ ರವರು ಜಿಲ್ಲಾಧ್ಯಕ್ಷರಾಗಿರುವಂತಹ SDPIಯ ಜಿಲ್ಲಾಧ್ಯಕ್ಷರು ಅನ್ವರ್ ಸಾದತ್ ರವರು. ಇದರ ಬಗ್ಗೆ ಕೂಡ ಇವರು ಬಜತ್ತೂರ್ನ ನಿವಾಸಿಯಾಗಿದ್ದು ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕೂಡ ನೆಲ್ಯಾಡಿ ಅಲ್ಲಿ ನಡೆಸಿಕೊಂಡಿರುವಂತದ್ದು. ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರೌಢಶಾಲಾ ಶಿಕ್ಷಣವನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದರ ನಂತರ ಅನೇಕ ಹೋರಾಟಗಳಲ್ಲಿ ಕೂಡ ಇವರು ಗುರುತಿಸಿಕೊಂಡವರು. ಬಜತ್ತೂರು ಗ್ರಾಪಂ ಚುನಾವಣೆಯಲ್ಲಿ SDPI ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಕೂಡ ಗೆಲುವನ್ನು ಸಾಧಿಸಿದ್ರು 2010ರಲ್ಲಿ. ಇವರು ಉದ್ಯಮಿಯೂ ಕೂಡ ಹೌದು. ಅನೇಕ ಪಕ್ಷದಲ್ಲಿ ಕೂಡ ಅನೇಕ ನೇತೃತ್ವವನ್ನು ಕೂಡ ವಹಿಸಿಕೊಂಡವರು. ಇವೆಷ್ಟು 3 ಫೈನಲ್ ಆಗಿರುವಂತದ್ದು. ಈಗಾಗಲೇ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಒಟ್ಟು 5 ಅಭ್ಯರ್ಥಿಗಳಿಂದ ವಿಧಾನ ಪರಿಷತ್ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಕೆಯಾಗಿದೆ ಎನ್ನುವಂತ ವರದಿ ಕೂಡ ನಮ್ಮಲ್ಲಿ ಪ್ರಕಟಗೊಂಡಿದೆ. ಕರುಣಾಕರ್ ಇವರೇ, ತಮ್ಮ ಈ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ತಾಕೊಡ್ಬೇಕು ಅಂತ ಕೇಳ್ಕೊತಾರೆ. ಇದೀಗ ದ್ವಿಸದಸ್ಯ ಅಂದ್ರೆ 2 ಸದಸ್ಯರಿದ್ದ ಕ್ಷೇತ್ರ ಈ ದಕ್ಷಿಣ ಕನ್ನಡ ಸ್ಥಳೀಯ ಪ್ರಾಧಿಕಾರದಿಂದ ಮೊದಲು ಮಂಜುನಾಥ್ ಭಂಡಾರಿ ಕಾಂಗ್ರೆಸ್ನಿಂದ ಮತ್ತು ಬಿಜೆಪಿಯಿಂದ ಕೋಟ ಶ್ರೀನಿವಾಸ ಪೂಜಾರಿ ಅವರು ಆಯ್ಕೆಯಾಗಿದ್ದರು. ಈ ಪೈಕಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಚುನಾಯಿತರಾದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ತಿಗೆ ರಾಜೀನಾಮೆ ನೀಡಿದ್ರು. ಆದ ಕಾರಣ ಉಪಚುನಾವಣೆ ನಡೀತಾ ಉಂಟು. ಈಗಾಗಲೇ ನಾಮಪತ್ರಗಳ ಸಲ್ಲಿಕೆಯಾಗಿ 5 ಮಂದಿ ನಾಮಪತ್ರ ಸಲ್ಲಿಕೆ ಮಾಡಿದರೆ ಎಲ್ಲರ ನಾಮಪತ್ರ ಕೂಡ ಕ್ರಮಬದ್ಧವಾಗಿದೆ. ಇಲ್ಲಿ ಅಭ್ಯರ್ಥಿಗಳ ಬಗ್ಗೆ ಈಗಾಗಲೇ ನೀವು ಹೇಳಿದ್ರಿ. ಇಲ್ಲಿ ಬಿಜೆಪಿ ಅಭ್ಯರ್ಥಿ ನಿಜವಾಗಿ ಹೇಳಿದ್ರೆ ಒಂದು ಅಚ್ಚರಿ ಆಯ್ಕೆ ಆಗಿದೆ. ಮೊದಲು ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಮತ್ತು ಪ್ರಬೋಧ್ ಮಧ್ವರಾಜ್ ಇಬ್ಬರ ಹೆಸರು ಬಹಳ ಭಯಪಡೆಯಲಿತ್ತು. ಇವತ್ತು ಅವರೊಂದಿತ್ತು. ನಳಿನ್ ಕುಮಾರ್ ಕಟೀಲ್ ಅವರ ಹೆಸರು ಬಹುತೇಕ ಅಂತಿಮ ಆಗಿದೆ ಅಂತ ಹೇಳಲಾಗ್ತದೆ. ಈ ಕಿಶೋರ್ ಕುಮಾರ್ ಬಟ್ಟೇಡಿ ಅವರ ಹೆಸರು ಪಟ್ಟಿಯಲ್ಲಿ ಇತ್ತೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಪ್ರಮುಖರ ಹೆಸರು ಕೋರ್ ಕಮಿಟಿಯಿಂದ ಅಲ್ಲಿ ಕೇಂದ್ರ ಇದಕ್ಕೆ ಹೋಗಿತ್ತು. ಅಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಆಯ್ಕೆ ಬಗ್ಗೆ ಇಲ್ಲಿನ ಬಿಜೆಪಿ ಶಾಸಕರು ಒಲವು ತೋರಿಸಿದ್ರು. ಆದ್ರೆ ಉಡುಪಿ ಭಾಗದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ರಾಜೀನಾಮೆ ನೀಡಿದ್ರಿಂದ ಅದೇ ಕ್ಷೇತ್ರದವರಿಗೆ ಕೊಡ್ಬೇಕು ಅಂತ ಪ್ರಮೋದ್ ಮಧ್ವರಾಜ್ ಬರ ಅಲ್ಲಿನವರು ಉಡುಪಿಯವರು ಸ್ವಲ್ಪ ಧ್ವನಿ ಎತ್ತಿದ್ರು. ಆದ ಕಾರಣ ಉಡುಪಿ ಅದು ಈ ಗೊಂದಲ ಬೇಡ ಅಂತ ಹೇಳಿ ಪಕ್ಷ 3ನೇ ವ್ಯಕ್ತಿಯಾಗಿ ಕಿಶೋರ್ ಕುಮಾರಿ ಅವರನ್ನು ಬಟ್ಟೇಡಿ ಅವರನ್ನು ಆಯ್ಕೆ ಮಾಡಿದೆ. ಮತ್ತೆ ಕಾಂಗ್ರೆಸ್ನಲ್ಲಿ ಹೇಳಿದಾದ್ರೆ ಕಾಂಗ್ರೆಸ್ನಲ್ಲಿ ಕೂಡ ಇಲ್ಲಿ ಆಕಾಂಕ್ಷಿಗಳಿದ್ರು. ಈ ಭಾಗದ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ತುಂಬೆ ಚಂದ್ರಪ್ರಕಾಶ್ ಶೆಟ್ಟಿ ಅವರಿದ್ರು. ಮತ್ತೆ ಸಿನಿಮಾ ನಿರ್ಮಾಪಕರಾಗಿ ಉದ್ಯಮಿಯಾಗಿ ಹರಿಪ್ರಸಾದ್ ಶೆಟ್ಟಿ ಕೋಣಿಂಬಾಡಿ ಅವರ ಹೆಸರು ಕೂಡ ಇತ್ತು. ಅಂತಿಮವಾಗಿ ಕಾಂಗ್ರೆಸ್ ಕೂಡ ಈಗ ಎಸ್ ರಾಜು ಪೂಜಾರಿ ಬೆಂದೂರು ಅವರನ್ನು ಆಯ್ಕೆ ಮಾಡಿದೆ. ಮತ್ತೆ SDPI ಇಂದ ಅಷ್ಟು ಪೈಪೋಟಿ ಇರಲಿಲ್ಲ ಜಿಲ್ಲಾಧ್ಯಕ್ಷರ ಆಯ್ಕೆ. ಮತ್ತೆ SDPI ಇಂದ ಇನ್ನೊಬ್ರು ಪಕ್ಷೇತರ ಅಭ್ಯರ್ಥಿಯಾಗಿ ಕೂಡ ನಾಮಪತ್ರ ಮಾಡಿದ್ದಾರೆ. ಮತ್ತೊಬ್ಬರು ಪಕ್ಷದ ಒಟ್ಟು 5 ಜನ ಅಭ್ಯರ್ಥಿಗಳು ನಾಮಪತ್ರ ಮಾಡಿ ಈಗ ನಾಮಪತ್ರ ಅಂತಿಮವಾಗಿದೆ, ಕ್ರಮಬದ್ಧ ಆಗಿದೆ ಅಂತ ನಿನ್ನಾಗಿದೆ. ಇನ್ನು ನಾಮಪತ್ರ ಹಿಂತೆಗೆದುಕೊಳ್ಳಲಿಕ್ಕೆ 7 ತಾರೀಕು ಲಾಸ್ಟ್. ಆ ನಂತರ ಅಂತಿಮ ಗಣದಲ್ಲಿ ಯಾರು ಇರ್ತಾರೆ ಅಂತ ಮಾಹಿತಿ ನಮಗೆ ಸಿಗಲಿಕ್ಕಿದೆ. ಅಂದ್ರೆ ಈ ಸಲ ಸ್ವಲ್ಪ ವಿಧಾನ ಪರಿಷತ್ ಚುನಾವಣೆ ಬಿಜೆಪಿಯಲ್ಲೇ ಸ್ವಲ್ಪ ಫೈಟ್ ಜಾಸ್ತಿ ಇತ್ತು ಅಂತ ಅನಿಸ್ತದಲ್ಲ ಅಭ್ಯರ್ಥಿತನಕ್ಕೆ. ಇಲ್ಲಿ ಬಿಜೆಪಿ ಅವರ ಲೆಕ್ಕಾಚಾರದಲ್ಲಿ ನಮ್ಮದೇ ಗೆಲುವು ಅಂತ ಇರ್ತದೆ. ನಮ್ಮ ಮೆಂಬರ್ಸ್ ಜಾಸ್ತಿ ಇದ್ದಾರೆ ಇಲ್ಲಿ. ಸ್ಥಳೀಯ ಆಡಳಿತ ಅವರಿಗೆ ಮಾತ್ರ ಓಟ್ ಇರುತ್ತದೆ. ಹೌದು, ನಮ್ಮದೇ ಜಾಸ್ತಿ ಅವರ ಲೆಕ್ಕಾಚಾರ. ಕಾಂಗ್ರೆಸ್ನವರು ಈ ಶಾಸಕರು ಪುತ್ತೂರು ಅಶೋಕ್ ಕುಮಾರ್ ಯಾರು ಬಂದ್ರೆ ಸ್ವಲ್ಪ ಚೇಂಜಸ್ ಆಗಿದೆ ಅಂತ ಅವರೊಂದು ನಿರೀಕ್ಷೆಯಲ್ಲಿದ್ದಾರೆ. ನಮಗೆ ಈ ಸಲ ಓಟು ಸ್ವಲ್ಪ ಜಾಸ್ತಿ ಬರ್ಬೋದು ಅಂತ. ಕಾಂಗ್ರೆಸ್ನವರು ಯಾರು ಗೆಲ್ತಾರೆ ನಮಗೆ ಗೆಲ್ಲಕ್ಕೆ ಆಗುತ್ತೆ. ಅಂದ್ರೆ ಬಿಜೆಪಿ ಅವರ ಲೆಕ್ಕಾಚಾರ ನಾವೇ ಗೆಲ್ಲುದು ಅಂತ. ಆದ್ರೆ ನೀವು ಅಭ್ಯರ್ಥಿತನದ ಪೈಪೋಟಿ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಅಷ್ಟೊಂದು ಹೆಸರುಗಳು ರೇಸಲ್ಲಿ ಬಂದಿರಲಿಲ್ಲ. ಬಿಜೆಪಿದ್ದು ಬಹಳಷ್ಟು ಹೆಸರುಗಳು, ಹೌದು ಬಹಳಷ್ಟು ಪ್ರಮುಖರ ಹೆಸರುಗಳೇ ಪ್ರತಿದಿನ ಪಟ್ಟಿಯಲ್ಲಿ ಬರ್ತಾ ಇತ್ತು. ಇವರ ಆಕಾಂಕ್ಷೆ ಅಂತ ಇವರಾಗ ಅದು ಪ್ರಮೋದ್ ಮಧ್ವರಾಜ್ ಅವರು, ಹೌದು ಪ್ರಮೋದ್ ಮಧ್ವರಾಜ್ ಅವರು MLA ಕ್ಯಾಂಡಿಡೇಟ್ ಆಗಿಯೂ ಆಕಾಂಕ್ಷಿ ಆಗಿದ್ರು, MP ಆಕಾಂಕ್ಷಿಯೂ ಆಗಿದ್ರು. ಈ ಸಲ ವಿಧಾನ ಪರಿಷತ್ತಿಗೂ ಅವರು ಆಕಾಂಕ್ಷಿ ಆಗಿದ್ರು.
ಹಾಗೆ ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷರಾಗಿ ಮತ್ತೆ MP ಕಳಸಲ MP ಇದರಿಂದ ಹಿಂದೆ ಸರಿದ ಮೇಲೆ ನಳಿನ್ ಕುಮಾರ್ ಕಟೀಲ್ ಅವರೇ ಹೇಳಿದ್ರು ಕಿಶೋರ್ ಕುಮಾರ್ ಪಟೇಲ್ ಅವರು ಅವಕಾಶ ಕೊಟ್ಟಿದ್ದು ಹೇಳಿದ್ದಾರೆ ಅಂತಲೂ ಪಕ್ಷದ ಒಂದು ಮಾತುಂಟು. ಹೌದು, ಅವರು ಅದನ್ನು ಅಭಿನಂದಿಸಿದ್ರು ಸಹ, ಅಭ್ಯರ್ಥಿ ಇದಾದ ಕೂಡಲೇ ಅಭಿನಂದಿಸಿದ್ರು. ಮತ್ತೆ ಕೋಟ ಶ್ರೀನಿವಾಸ ಪೂಜಾರಿ ಅಭಿನಂದಿಸಿದ್ದಾರೆ, ಪಕ್ಷದವರೆಲ್ಲ ಮತ್ತೆ ನಮ್ಮ ಸಂಸದರು ಅಭಿನಂದಿಸಿದ್ದಾರೆ ಎಲ್ಲರೂ. ಹಾಗೆ SDP ಇದೊಂದು ಅಚ್ಚರಿ ಅಭ್ಯರ್ಥಿ ಅಂತ ಹೇಳ್ಬೋದಲ್ಲ. ಅವರದ್ದು ಒಂದು ಪಕ್ಷೇತರ ಈಗ ಹೋದಾಗ್ತಾರೆ, ಅದು ಡಮ್ಮಿಯ ಅಥವಾ ಬಂಡಾಯ ಅಂತ ಗೊತ್ತಿಲ್ಲ, ಪ್ರಕಾರ ಪಕ್ಷೇತರ ಡಮ್ಮಿ ಆಗಿರ್ಬೋದು. ಏನಿದ್ರು ಈಗ ನಾಮಪತ್ರ ಹಿಂತೆಗೆದುಕೊಳ್ಳಲಿಕ್ಕೆ 7 ತಾರೀಕು ಲಾಸ್ಟ್, ಆ ಬಳಿಕ ಅಂತಿಮ ಕಣದಲ್ಲಿ ಯಾರೆಲ್ಲ ಇರ್ತಾರೆ ಅದು ನಾವು ಮುಂದಿನ ಸುತ್ತಲ್ಲಿ ನಾವು ನಮಗೊಂದು ಸ್ಪಷ್ಟ ಚಿತ್ರಣ ಸಿಗ್ತದೆ, ಎಷ್ಟು ಅಭ್ಯರ್ಥಿಗಳಿದ್ದಾರೆ ಮತ್ತೆ ಏನಂತೇಳಿ. ನಾಮಪತ್ರ ಸಲ್ಲಿಸಿರುವ ಎಲ್ಲರ ನಾಮಪತ್ರ ಕೂಡ ಕ್ರಮಬದ್ಧ ಆಗಿದೆ. ಅದರಿಂದ ಇನ್ನು ಹಿಂತೆಗೊಳ್ಳೋದು ಮಾತ್ರ ಇರುವಂಥದ್ದು, ಯಾರ್ದು ತಿರಸ್ಕೃತ ಆಗಲಿಲ್ಲ. ಹಾಗೆ ಭಾಳಷ್ಟು ಮಾಹಿತಿಯನ್ನು ಈ ಚುನಾವಣೆ ಮತ್ತು ನಾಮಪತ್ರ ಸಲ್ಲಿಕೆ ಸಂಬಂಧಪಟ್ಟಾಗಿ ನಮ್ಮ ಸಂಪಾದಕರು ನೀಡಿದರು. ಹಾಗೆ ಈಗ ನಾವು ಮುಂದಿನ ಸುದ್ದಿಗೆ ಹೋಗ್ತಾ ಇರೋದಾದರೆ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ಸಿಗೆ ನೂತನ ಅಧ್ಯಕ್ಷರ ನೇಮಕ ಆಗಿದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಂತ ಹೇಳಿದರೆ ಅಲ್ಲಿ ಪುತ್ತೂರು ಬ್ಲಾಕ್ ಬರ್ತದೆ, ಮತ್ತು ಮೊದಲು ಏನು ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಅಂತ ಇತ್ತು, ಅದನ್ನು ವಿಂಗಡಣೆ ಮಾಡಿದ್ದಾರೆ. ಈ ಸಲ ವಿಟ್ಲ ಬ್ಲಾಕನ್ನು ಪ್ರತ್ಯೇಕ ಮಾಡಿದ್ದಾರೆ, ಹಾಗೆ ಉಪ್ಪಿನಂಗಡಿ ಬ್ಲಾಕನ್ನು ಪ್ರತ್ಯೇಕ ಮಾಡಿದ್ದಾರೆ. ಮೊದಲು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿಗೆ ಮತ್ತು ಉಪ್ಪಿನಂಗಡಿ ವಿಟ್ಲ ಬ್ಲಾಕ್ ಕಾಂಗ್ರೆಸ್ಸಿಗೆ ಒಬ್ಬೊಬ್ಬರು ಅಧ್ಯಕ್ಷರಿದ್ದರು. ಈ ಸಲ 3 ಅಧ್ಯಕ್ಷರನ್ನು ನೇಮಿಸಿ KPCCಯಿಂದ ಅದಕ್ಕೆ ಆದೇಶ ಬಂದಿರುವಂಥದ್ದು. ಪುತ್ತೂರು ಬ್ಲಾಕಿಗೆ ಬಹಳಷ್ಟು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಕೃಷ್ಣ ಪ್ರಸಾದ್ ಆಳ್ವ ಅವರು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದರೆ, ವಿಟ್ಲ ಬ್ಲಾಕ್ ಕಾಂಗ್ರೆಸ್ಸಿಗೆ ಅಲ್ಲಿ ಅಳಿಕೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಹಾಗೂ ವೃತ್ತಿಯಲ್ಲಿ ನೋಟರಿ ವಕೀಲರಾಗಿರುವಂತಹ ಪದ್ಮನಾಭ ಪೂಜಾರಿ ಅವರು ಆಯ್ಕೆಗೊಂಡಿರುವಂಥದ್ದು. ಹಾಗೆ ಉಪ್ಪಿನಂಗಡಿ ಬ್ಲಾಕ್ ನೂತನವಾಗಿ ರಚನೆಯಾಗಿರುವಂಥ ಉಪ್ಪಿನಂಗಡಿ ಬ್ಲಾಕಿಗೆ UT ತೌಸಿಫ್ ಅವರು ಆಯ್ಕೆಗೊಂಡಿರುವಂಥದ್ದು. ಸರ್, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ. ಸಹಜವಾಗಿ ಸರ್ಕಾರ ಅಸ್ತಿತ್ವದಲ್ಲಿರುವಾಗ ಆ ಪಕ್ಷದಲ್ಲಿ ನಾಯಕತ್ವಕ್ಕೂ ಸ್ವಲ್ಪ ಕಾಂಪಿಟೇಟರ್. ಹೌದು. ಈಗ ಇವರ ಅಧ್ಯಕ್ಷತೆ, ಈಗ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ MB ವಿಶ್ವನಾಥ್ ರೈ ಮತ್ತೆ ಉಪ್ಪಿನಂಗಡಿ ವಿಟ್ಲ ಬ್ಲಾಕ್ ಕಾಂಗ್ರೆಸ್ ಡಾಕ್ಟರ್ ರಾಜಾರಾಮ್ KB ಇದ್ದರು. ಅವರು ಆಕ್ಚುಲಿ ಅವರ ಅವಧಿ ಮುಗ್ದು ತುಂಬಾ ಸಮಯ ಆಯ್ತು, ಈ ಮೊದಲೇ ಆಯ್ಕೆ ಆಗ್ಬೇಕಿತ್ತು. ಇಲ್ಲಿ ಪುತ್ತೂರು ಬ್ಲಾಕ್ಗೆ ಸಂಬಂಧಪಟ್ಟ ತುಂಬಾ ಜನರ ಹೆಸರಿತ್ತು, ಆದ್ರೆ ಅಂತಿಮವಾಗಿ ಕೃಷ್ಣ ಪ್ರಸಾದ್ ಆಳ್ವ ಮತ್ತು ಅಮಲ ರಾಮಚಂದ್ರ ಅವರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇತ್ತು, ಪೈಪೋಟಿಯಲ್ಲಿತ್ತು. ಮತ್ತೆ ಪಕ್ಷ ನಾನಾ ಲೆಕ್ಕಾಚಾರ, ಜಾತಿ ಅದೆಲ್ಲ ಲೆಕ್ಕಾಚಾರ ಮಾಡಿ ಕೃಷ್ಣ ಪ್ರಸಾದ್ ಆಳ್ವರನ್ನ ಆಯ್ಕೆ ಮಾಡಿದೆ. ಕೃಷ್ಣ ಪ್ರಸಾದ್ ಆಳ್ವರ ಹೆಸರು ಬಹುಶಃ ಇಲ್ಲಿ ಶಕುಂತಲಾ ಶೆಟ್ಟಿ ಅವರು ಇರುವಾಗಲೇ ಸ್ವಲ್ಪ ಕೇಳಿ ಬರ್ತಾ ಇತ್ತು. ಆದ್ರೆ ಸ್ವಲ್ಪ ಅವರೊಳಗೆ ಏನೋ ಒಂದು ಸಣ್ಣ ಮಟ್ಟಿನ ಒಂದು ಆಂತರಿಕ ಅಸಮಾಧಾನದಿಂದಾಗಿ ಅವರು ಬಾಕಿಯಾಗಿತ್ತು. ಈಗ ಈ ಸಲ ಅವರಿಗೆ ಅವಕಾಶ ಸಿಕ್ಕಿದೆ. ಮತ್ತೆ ಮೊದಲು ಉಪ್ಪಿನಂಗಡಿ ಮತ್ತು ವಿಟ್ಲ ಒಂದೇ ಆಗಿತ್ತು. ಫಸ್ಟಿಗೆ ವಿಟ್ಲ ಬ್ಲಾಕ್ ಕಾಂಗ್ರೆಸ್ ಬೇರೆ ಆಗಿತ್ತು, ಉಪ್ಪಿನಂಗಡಿ ಬೇರೆ ಆಗಿತ್ತು. ಅದನ್ನ ಮಾತ್ರ ಮರ್ಜಿ ಮಾಡಿ ಉಪ್ಪಿನಂಗಡಿ ವಿಟ್ಲ ಮಾಡಿದ್ರು. ಇದೀಗ ಈ ಸಾಲ ಕೂಡ ಅದೇ ಉಪ್ಪಿನಂಗಡಿ ಮತ್ತು ವಿಟ್ಲವನ್ನು ಪ್ರತ್ಯೇಕಿಸಿ ಉಪ್ಪಿನಂಗಡಿಗೆ ಒಂದು ಬ್ಲಾಕ್ ಮಾಡಿದ್ದಾರೆ, ವಿಟ್ಲಕ್ಕೆ ಒಂದು ಬ್ಲಾಕ್ ಮಾಡಿದ್ದಾರೆ. 3 ಬ್ಲಾಕಿಗೆ ಈಗ ಹೊಸಬ್ರ ಆಯ್ಕೆ ಆಗಿದೆ. ಸರ್, ಈಗ ಒಂದು ಪಕ್ಷದ ನೀವು ಈಗಾಗಲೇ ಹೇಳಿದ್ರಿ, ಮತ್ತು ಮುಂದುವರಿಸುವ. ಮೊದಲು ನಮ್ಮ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತಹ ಕೃಷ್ಣ ಪ್ರಸಾದ್ ಆಳ್ವ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ 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 ಬಹುಶಃ ಸಂಪರ್ಕಕ್ಕೆ ಹಲೋ ಸ್ವಲ್ಪ ಸಂಪರ್ಕದಲ್ಲಿ ಸಮಸ್ಯೆ ಇದೆ ಅಂತ ಕಾಣ್ತದೆ. ಸರ್, ಈಗ ನಾನು ಅದನ್ನೇ ಕೇಳ್ತಿದ್ದೆ, ಒಂದು ಪಕ್ಷದ ಈಗ ಒಂದು ಇಲ್ಲಿ ನಮ್ದು ಈಗ ಕಾಂಗ್ರೆಸ್ ಮಟ್ಟಿಗೆ ನೋಡೋದಾದ್ರೆ ಬ್ಲಾಕ್ ಅಂತೇಳಿ ಬರ್ತದೆ ಅವ್ರದ್ದು. ಬ್ಲಾಕ್ ಕಾಂಗ್ರೆಸ್ ಅಂತ ಹೇಳಿದಾಗ ಅಧ್ಯಕ್ಷರ ಕಾರ್ಯವ್ಯಾಪ್ತಿ ಮತ್ತೆ ಅವರಿಗೆ ಒಂದು ಪಕ್ಷದ ಸಂಘಟನೆ ಆ ಏರಿಯಾದಲ್ಲಿ ಅದರದ್ದು ಎಷ್ಟು ಜವಾಬ್ದಾರಿ ಇರ್ತದೆ ಅಂತ ಹೇಳಿ. ಶಾಸಕರು ಇರ್ತಾರೆ, ಯಾವುದೇ ಪಕ್ಷದ ಶಾಸಕರಿದ್ದಾರೆ. ಆದ್ರೆ ಪಕ್ಷ ಸಂಘಟನೆ ಅಂತ ಬಂದಾಗ ಅದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹೆಚ್ಚಿನ ಜವಾಬ್ದಾರಿ ಇರ್ತದೆ. ಅವರೇನು ಪ್ರತಿ ಬೂತ್ ಅಲ್ಲಿ ಕಮಿಟಿ ಮಾಡೋದು, ಜನರು ಸೇರಿಸುದು, ಕಾರ್ಯಕರ್ತರ ಸೇರಿಸುದು, ಸದಸ್ಯತ್ವ ಎಲ್ಲ ಮಾಡಿ ಪಕ್ಷ ಸಂಘಟನೆ ಮಾಡ್ಬೇಕು. ಇನ್ನು ಮುಂದಿನ ಚುನಾವಣೆಗೆ ಆಗುವಾಗ ಈಗ ಶೀಘ್ರದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಬರ್ತದೆ. ಅದಕ್ಕೆಲ್ಲ ಅರ್ಹ ಅಭ್ಯರ್ಥಿಗಳ ಆಯ್ಕೆ ಅಂತದೆಲ್ಲ ಫುಲ್ ಜವಾಬ್ದಾರಿ ಅವರಿಗೆ ಇರ್ತದೆ. ಈಗ ವಿಟ್ಲ ಮತ್ತು ಉಪ್ಪಿನಂಗಡಿಯನ್ನ ಮೊದಲು ಒಂದೇ ಇದ್ದಂತ ಬ್ಲಾಕ್ ಈಗ ಸಪರೇಟ್ ಮಾಡಿರೋ ಕಾರಣ ಏನು ಪಕ್ಷಕ್ಕೆ ಏನು ಪ್ರಯೋಜನ ಆಗ್ಬೋದು, ಏನು ಲಾಭ ಆಗ್ಬೋದು ಅಂತೇಳಿ? ಪ್ರಯೋಜನ ಲಾಭ ಅಂದ್ರೆ ಈಗ ಮೊದಲು ಒಂದೇ ಬ್ಲಾಕ್ ಇತ್ತು, ಈಗ 2 ಬ್ಲಾಕ್ ಆದ ಕಾರಣ ಸ್ವಲ್ಪ ಜಾಸ್ತಿ ಜನರಿಗೆ ಅವಕಾಶ ಸಿಗ್ಬೋದು ಪಕ್ಷದಲ್ಲಿ ಕೆಲಸ ಮಾಡ್ಲಿಕ್ಕೆ ಅಂತ. ಹಾಗೆ ಹೌದೌದು. ಅಂದ್ರೆ ಪದಾಧಿಕಾರಿಗಳೆಲ್ಲ ಅಲ್ಲಿಗೆ ಬೇರೆ ಇಲ್ಲಿ ಬೇರೆ ಆಗ್ತದೆ. ಸೊ ಪಕ್ಷ ಸಂಘಟನೆ ನಿಟ್ಟಿನಲ್ಲಿ ಅದೊಂದು ಒಳ್ಳೆ ಬೆಳವಣಿಗೆ ಅದೇ. ಖಂಡಿತವಾಗ್ಲು ನಾವು ಸಂಪರ್ಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಸಂಪರ್ಕ ಸಾಧ್ಯ ಆದ್ರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅವರಲ್ಲಿ ಪಡ್ಕೊಳ್ಳೋಣ. ಮುಂದಿನ ಸುದ್ದಿಗೆ ನಾವು ಮುಂದಿನ ಯೋಜನೆ ಸಂಪರ್ಕಕ್ಕೆ ಬಂದಿದ್ದಾರೆ. ಹಲೋ ಹಲೋ, ನಮಸ್ತೆ ಕೃಷ್ಣ ಪ್ರಸಾದ್ ರವರೇ. ಹಲೋ ಹಲೋ, ಕೇಳಿಸ್ತಾ ಇದೆಯಾ ನಮ್ಮ ಧ್ವನಿ?
ಓಕೆ, ತಮಗೆ ಮೊದಲಾಗಿ ಅಭಿನಂದನೆಗಳು ಆಳ್ವಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ, ಅದಕ್ಕೆ ಅಭಿನಂದನೆಗಳು. ನಿಮ್ಮ ಧ್ವನಿ ಸರಿ ಕೇಳ್ತಾ ಇಲ್ಲ. ಹೌದು, ನಮಗೆ ಅಷ್ಟು ಸ್ಪಷ್ಟವಾಗಿ ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಹಲೋ, ಓಕೆ, ನಮ್ಮ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಓಕೆ ಓಕೆ ಸರ್, ಈಗಾಗಲೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ ತಾವು. ಏನು ತಮ್ಮ ಒಂದು ಮನಸ್ಸಿನಲ್ಲಿ ಏನು ಯೋಜನೆ ಇದೆ ಅಂತ, ಒಂದು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದುಕೊಂಡು ಯಾವ ರೀತಿಯ ಒಂದು ಕಾರ್ಯನಿರ್ವಹಿಸಬಹುದು ಅಂತ? ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದೇವೆ. ಹೇಳಿ ಸರ್. ಕೇಳ್ತಾ ಉಂಟು, ಯಾಕಂದ್ರೆ ಕಾಂಗ್ರೆಸ್ ಎನ್ನುವಂಥದ್ದು ದೇಶದ ಒಂದು ಅಸ್ಮಿತೆ. ಅದು ಅವತ್ತಿನಿಂದ 20 ಅಂಶದ ಕಾರ್ಯಕ್ರಮಗಳಿಗೆ ಜನರಿಗೆ ಇರುವಂತದ್ದು, ಆಹಾರ ಉದ್ಯೋಗ ಇರುವಂತದ್ದು, ಸಂವಿಧಾನದ ಆಶ್ರಯ, ನಾಗರಿಕತೆಯಿಂದ ಒಂದು ಅರಿತು ಬರುವಂತದ್ದು ಪಕ್ಷ ಕಾಂಗ್ರೆಸ್. ಇದರಲ್ಲಿ ಒಂದು ನನಗೆ ಅಧ್ಯಕ್ಷ ಬಂದದ್ದು ಬಹಳ ಭಾಗ್ಯ, ಸಂತೋಷದಿಂದ ಒಪ್ಪಿಕೊಂಡಿದ್ದೇವೆ. ಖಂಡಿತವಾಗ್ಲು ಸರ್. ಈಗ ಬ್ಲಾಕ್ ಅಧ್ಯಕ್ಷರಾಗಿ ನಿಮ್ಮ ಮುಂದಿನ ಯೋಚನೆ ಏನು ಅಂತ? ಮುಂದಿನ ದಿನದಿಂದ ಇದರಲ್ಲಿ ನಾವು ಒಂದು ಕೆಲವಂತರಿಂದ ಕೂಡ ನಾವೆಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಪುತ್ತೂರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅನ್ನು ನಮ್ಗೆ ಬರುವಾಗಿ ಮಾಡಿ ಜನಸಾಮಾನ್ಯರನ್ನು ಆದಷ್ಟು ಅವರ ಕೆಲಸವನ್ನು ಮಾಡುವಂತ ಒಂದು ಇದನ್ನು ನಾವೆಲ್ಲ ಗುರಿಯನ್ನು ಇಟ್ಟುಕೊಂಡಿದ್ದೇವೆ. ಸರಿ. ಈಗ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಶೀಘ್ರ ಬರ್ತದೆ, ಅದಕ್ಕೆ ಯಾವ ರೀತಿ ಸಂಘಟನೆ ಮಾಡ್ತೀರಿ? ಅದನ್ನು ಗ್ರಾಮಕ್ಕೆ ಹೋಗಿ ನಾವು ನಮ್ಮ ಕಾರ್ಯಕರ್ತರನ್ನು ಆದಷ್ಟು ಒಟ್ಟಿಗೆ ಸೇರಿಸಿ ನಮ್ಮ ಸರ್ಕಾರದ ಕಾರ್ಯಕ್ರಮಗಳ 5 ಗ್ಯಾರಂಟಿಗಳನ್ನು ಕೂಡ ಅವರಿಗೆ ತಿಳಿಸಿ, ನಮ್ಮ ಸರ್ಕಾರದಿಂದ ಇಂಥ ಉಪಕಾರವನ್ನು ಮಾಡಿದ್ದಾರೆ, ಸರ್ಕಾರದಿಂದ ಕೆಲವು ಎಷ್ಟು ಜನರಿಗೆ ಉಪಕಾರ, ಅದನ್ನೆಲ್ಲ ಪ್ರಚಾರ ಮಾಡಿ ನಾವು ಮುಂದಿನ ಹಂತದಲ್ಲಿ ನಾವು ತಾಲೂಕು. ಓಕೆ, ಹೇಳಿ ಸರ್, ಹೇಳಿ. ಹಲೋ, ಬಹುಶಃ ಸಂಪರ್ಕದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ನಮ್ಮ ಧ್ವನಿ ಅವರಿಗೆ ಕೇಳಿಸ್ತಿದೆ, ಅಲ್ಲಿ ಏನೋ ನೆಟ್ವರ್ಕಿನ ಸಮಸ್ಯೆ ಇರೋ ಕಾರಣ ಕೇಳಿಸ್ತಾ ಇಲ್ಲ. ಆದ್ರೂ ತಮ್ಮ ಯೋಜನೆ ಬಗ್ಗೆ ಅವರು ಸ್ವಲ್ಪ ಮಾಹಿತಿಯನ್ನ ನೀಡಿದ್ರು. ಗ್ರಾಮ ಮಟ್ಟದಿಂದ ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡ್ತೇನೆ, ಅದಕ್ಕೆ ನಾನು ಒತ್ತು ನೀಡ್ತೇನೆ ಅನ್ನುವಂತ ಒಂದು ಮಾತನ್ನ ಆಳುವವರು ಹೇಳಿದ್ರು. ಸಂಪರ್ಕ ಮತ್ತೆ ಪ್ರಯತ್ನಿಸೋಣ. ನಾವೀಗ ಮುಂದಿನ ಸುದ್ದಿಗೆ ಹೋಗೋಣ. ಇದು ಬಹಳ ವಿಶೇಷವಾದಂತಹ ಸುದ್ದಿ. ಮುಖ್ಯವಾಗಿ ಸ್ಥಳೀಯ ಆಡಳಿತ, ಸರ್ಕಾರದ ಸ್ಥಳೀಯ ಆಡಳಿತ ಅಂದರೆ ಅದು ಪಂಚಾಯತ್ ಅಂದರೆ ಜನರ ಜೊತೆಗೆ ನೇರ ಒಂದು ಸೌಲಭ್ಯ ಆಗಿರ್ಬೋದು, ಸವಲತ್ತುಗಳನ್ನು ಪಡ್ಕೊಳ್ಳೋಕೆ ಆಗಿರ್ಬೋದು, ಆಡಳಿತಾತ್ಮಕವಾಗಿರುವಂಥದ್ದು ಅದು ಪಂಚಾಯತ್ನಲ್ಲಿ ಬೇರೆ ರೀತಿಯಾದಂಥ ವಿಭಾಗಗಳಿವೆ. ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಬರ್ತದೆ, ಇನ್ನೊಂದು ಕಂದಾಯ ಇಲಾಖೆಯಲ್ಲಿ ಬರುವಂತಹ ಗ್ರಾಮ ಆಡಳಿತ ಅಧಿಕಾರಿಗಳು ಬರ್ತದೆ. ಈ 2 ವಿಭಾಗಗಳಲ್ಲಿ ಕೂಡ ಒಂದಷ್ಟು ಸಮಸ್ಯೆಗಳಿವೆ ಎನ್ನುವಂಥ ಒಂದು ವರದಿ. ಆ ಸಮಸ್ಯೆಗಳಿಗೆ ಪೂರಕವಾಗಿ ಇವತ್ತು ಒಂದು ಕಡೆ ಗ್ರಾಮ ಆಡಳಿತಾಧಿಕಾರಿಗಳು ಮುಷ್ಕರವನ್ನು ಆರಂಭಿಸಿದ್ರು, ಸರ್ಕಾರವನ್ನು ಆಗ್ರಹಿಸಿ, ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ. ಆ ಮುಷ್ಕರ ಅಂತ್ಯಗೊಂಡ ಬೆನ್ನಲ್ಲೇ ಮತ್ತೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಒಂದಷ್ಟು ಸಿಬ್ಬಂದಿಗಳು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಿಬ್ಬಂದಿಗಳು ಅನಿರ್ದಿಷ್ಟವಾದಂತಹ ಒಂದು ಮುಷ್ಕರವನ್ನು ಕೂಡ ಆರಂಭಿಸಿರುವಂಥದ್ದು. ಅವರು ಕೂಡ ಅನೇಕ ಸಮಸ್ಯೆಗಳನ್ನು ಮುಂದಿರಿಸಿಕೊಂಡು ಬೇಡಿಕೆಗಳ ಈಡೇರಿಕೆಗೆ ಈಗಾಗಲೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮುಷ್ಕರವನ್ನು ಆರಂಭಿಸಿರುವಂಥದ್ದು ನಿನ್ನೆಯ ದಿನ. ಇವತ್ತು ನಮ್ಮ ಇದರಲ್ಲಿ ವರದಿ ಪ್ರಕಟಗೊಂಡಿರುವಂಥದ್ದು. ಈ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂಥ ನಾಗೇಶ್ ಎಂ ಅವರು ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ ಕರುಣಾಕರ್ ಅವರು, ಏನು ಇವರ ಒಂದು ಸಮಸ್ಯೆಗಳಿವೆ, ಬೇಡಿಕೆಗಳಿವೆ, ಇದರ ಬಗ್ಗೆ ಮುಷ್ಕರವನ್ನು ಯಾಕೆ ಇದನ್ನು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದಾಗಿ? ಈಗ ಗ್ರಾಮ ಮಟ್ಟದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ನಮಗೆ ಹತ್ತಿರದಲ್ಲಿ ಸಿಗುವವರು, ಬಾಕಿ ತಾಲೂಕು ಮಟ್ಟದಲ್ಲಿ ನಂತರ. ಈಗ ಗ್ರಾಮ ಆಡಳಿತಾಧಿಕಾರಿ ಏನು ಅನಿರ್ದಿಷ್ಟ ಮುಷ್ಕರ ಸೆಪ್ಟೆಂಬರ್ 26ರಿಂದ ನಡೆಸ್ತಾ ಇದ್ರು, ಅದು ಮೊನ್ನೆ ಅವರ ಬೇಡಿಕೆ ಈಡೇರೋ ಹಂತಕ್ಕೆ ಬಂದಿದೆ ಅಂತ ಹೇಳಿ ಕೈ ಬಿಟ್ರು. ಈಗ ಅದಾದ ಬೆನ್ನಲ್ಲೇ ಇವ್ರದ್ದು ಈಗ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಇವ್ರದ್ದು ಮೇನ್ ಈಗ ಅಧಿಕಾರಿ ಸಿಬ್ಬಂದಿಗಳಿಗೆ ಕಾಲಕ್ಕೆ ಆಗ್ಬೇಕಾದ ಬಡ್ತಿಯನ್ನು ನೀಡ್ತಾ ಇಲ್ಲ, ಮತ್ತೆ ಅವ್ರದ್ದು ತುಂಬಾ ಬೇಡಿಕೆ ಉಂಟು. ಆ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಈಗ ಹೋರಾಟ ನಿನ್ನೆ ಆರಂಭಿಸ್ತಾರೆ. ಈಗ ಪುತ್ತೂರು ಕಡಬದವರು ಕೂಡ ಬೆಂಗಳೂರಿನಲ್ಲಿ ಪ್ರತಿಭಟನೆ ಪಾಲ್ಗೊಳ್ತಿದ್ದಾರೆ. ನಿನ್ನೆ ಈಗ ಒಂದು ಸುತ್ತಿನ ಮಾತುಕತೆ ಸರ್ಕಾರದೊಟ್ಟಿಗೆ ನಡೆಯಿತು, ಆದರೆ ಅದು ಫಲಪ್ರದ ಆಗಲಿಲ್ಲ.
ಈಗ ಅಲ್ಲಿ ಅವರ ಸಚಿವರು ಇರ್ಬೋದು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಎಲ್ಲ ಮಾತುಕತೆ ಮಾಡಿದ್ರು ಸಂಘದ ಪದಾಧಿಕಾರಿಗಳೊಂದಿಗೆ. ಆದ್ರೆ ಅದು ಫಲಪ್ರದ ಆಗ್ಲಿಲ್ಲ ಅಂತೇಳಿ ಇವತ್ತು ವಾಪಸ್ ಈಗ ಮುಷ್ಕರ ಮುಂದುವರಿಸ್ತಾ ಇದ್ದಾರೆ. ಇದಕ್ಕೆ ಈ ಮುಷ್ಕರ ಮುಂದುವರಿಸಿದ್ರಿಂದ ಈಗ ನೀರು ಸ್ವಚ್ಛತೆ ಅಂತ ಬಿಟ್ಟರೆ ಬಾಕಿ ಎಲ್ಲ ಜನರಿಗೆ ಸಮಸ್ಯೆ ಆಗ್ತಾ ಉಂಟು ಗ್ರಾಮ ಮಟ್ಟದಲ್ಲಿ. ಈಗ ಒಂದು 9/11 ಇರ್ಬೋದು ಅಥವಾ ಏನಾದ್ರು ಎಂತದಲ್ಲಿ ಬೇಕಾದ್ರೆ ಗ್ರಾಮ ಪಂಚಾಯತ್ ಮೇನ್ ಬೇಕು, ಅದು ಇಲ್ಲದೆ ಈಗ ಜನರಿಗೆ ಸಮಸ್ಯೆ ಆಗಿದೆ. ಆದಷ್ಟು ಬೇಗ ಮುಷ್ಕರ ಮುಗಿಯುವಂತಾಗ್ಲಿ ಅಂತ ನಮ್ಮದು ಕೂಡ ಆಶಯ ಈಗ. ಓಕೆ, ಅದರ ಬಗ್ಗೆ ಒಂದಷ್ಟು ಮತ್ತೆ ಮಾತು ಮುಂದುವರಿಸೋಣ. ಅದಕ್ಕೂ ಮೊದಲು ನಮ್ಮ ಬ್ಲಾಕ್ ಕಾಂಗ್ರೆಸ್ಗೆ ವರದಿಗೆ ಸಂಬಂಧಿಸಿದಂತೆ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವ UT ತೌಸಿಫ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಮೊದಲನೇದಾಗಿ ನಿಮಗೆ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಆಗಿರೋದಕ್ಕೆ ನಿಮಗೆ ಪ್ರಪ್ರಥಮವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್, ಹೇಳಿ, ಈಗ ಉಪ್ಪಿನಂಗಡಿ ಮತ್ತು ವಿಟ್ಲ ಎನ್ನುವಂಥದ್ದು ಮೊದಲು ಒಂದೇ ಬ್ಲಾಕ್ ಆಗಿತ್ತು. ಈಗ ಅದನ್ನು ವಿಭಾಗಿಸಿ ಈಗ ಉಪ್ಪಿನಂಗಡಿ ಬ್ಲಾಕ್ ಅನ್ನುವಂಥದ್ದನ್ನು ಬೇರೆ ಮಾಡಿ ಅದಕ್ಕೆ ನಿಮ್ಮನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ನಿಮ್ಮ ಮೊದಲನ ಅಭಿಪ್ರಾಯ ಸರ್, ಫಸ್ಟ್ ರಿಯಾಕ್ಷನ್ ಇದರ ಬಗ್ಗೆ? ಶಾಸಕರು ಒಂದು ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟುವುದರ ಮಟ್ಟದಲ್ಲಿ ಚಿಂತನೆ ಮಾಡಿ ಆ ಉದ್ದೇಶದಿಂದ ಅವರು 2 ಬ್ಲಾಕ್ ಅನ್ನು ಬೇರೆ ಬೇರೆ ಮಾಡಿದ್ದಾರೆ. ಆಕ್ಚುಲಿ ವಿಟ್ಲ ಉಪ್ಪಿನಂಗಡಿಗೆ ಕನೆಕ್ಷನ್ ಇಲ್ಲ. ಉಪ್ಪಿನಂಗಡಿ ಅವರು ಇಷ್ಟವರೆಗೆ ವಿಟ್ಲಕ್ಕೆ ಹೋಗೋದಿಲ್ಲ, ವಿಟ್ಲದವರು ಉಪ್ಪಿನಂಗಡಿ ಯಾವ ಕಾರ್ಯಕ್ರಮಕ್ಕೆ ಬಂದದಿಲ್ಲ. ಸೊ ಅದು ಪಕ್ಷ ಕಟ್ಟುವುದಕ್ಕೆ ಭಾರಿ ಸಮಸ್ಯೆ ಆಗ್ತಾ ಇತ್ತು. ಯಾವುದೇ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇರಲಿಲ್ಲ. ಪುತ್ತೂರಿಗೆ ಆದ್ರೂ ಹೋಗ್ಬೋದು, ವಿಟ್ಲ ಒಂದು ಕನೆಕ್ಷನ್ ಇಲ್ಲದವರು. ಸೊ ತುಂಬಾ ಕಾರ್ಯಕರ್ತರದು ನಾಯಕರ ಬೇಡಿಕೆ ಆಗಿತ್ತು ತುಂಬಾ ಸಮಯದಿಂದ. ಶಾಸಕರು ಅದನ್ನು ಈಡೇರಿಸುವುದು ಒಂದು ಪ್ರಯತ್ನ ಪಟ್ಟಿದ್ದಾರೆ. ಸರಿ, ಈಗ ಉಪ್ಪಿನಂಗಡಿ ಮತ್ತು ವಿಟ್ಲವನ್ನು ಪ್ರತ್ಯೇಕ ಮಾಡಿರುವುದರಿಂದ ತುಂಬಾ ಕಾರ್ಯಕರ್ತರಿಗೆ ಒಂದು ಅವಕಾಶ ಸಿಗ್ತದೆ ಅಲ್ವಾ? ಹೌದು ಹೌದು, ಸಮಿತಿಯಲ್ಲಿ ಕೂಡ ಅವಕಾಶ ಸಿಗ್ತದೆ. ಕೆಲವರಿಗೆ ಬೇರೆ ಬೇರೆ ಪೋಸ್ಟ್ ಆಗಬೇಕು ಅಂತ ಇರ್ತಾರೆ, ಅವರಿಗೆ ಒಂದು ಅವಕಾಶ ಸಿಕ್ಕಿದಾಗೂ ಆಗ್ತದೆ. ಹೌದು ಹೌದು ಹೌದು. ಹಾಗೆ ಹೊಸ ಒಂದು ಬ್ಲಾಕ್ ಆಗಿರೋ ಕಾರಣ ನಿಮಗೆ ಹೊಸದಾಗಿ ಒಂದು ತಂಡವನ್ನು ಕಟ್ಟಲಿಕ್ಕೂ ಇಲ್ಲಿ ಅವಕಾಶ ಸಿಗ್ತದೆ. ಯಾವ ರೀತಿಯ ಒಂದು ಯೋಜನೆಯನ್ನ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಯಾವ ರೀತಿ ಪಕ್ಷ ಸಂಘಟನೆ ಮಾಡಬೇಕು ಅಂತ ಏನಾದರೂ ಯೋಜನೆ ಮಾಡ್ಕೊಂಡಿದ್ದೀರಾ ಸರ್, ಹೇಗೆ? ಹೌದು ಸರ್, ಶಾಸಕರು ತುಂಬಾ ಅಭಿವೃದ್ಧಿ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಯೊಬ್ಬರ ಕಷ್ಟಕ್ಕೂ ಸ್ಪಂದನೆ ಕೊಡ್ತಾ ಇದ್ದಾರೆ ಶಾಸಕರು. ಅದನ್ನು ಓಟಾಗಿ ಕನ್ವರ್ಟ್ ಮಾಡುವ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ನಾವು ಪಕ್ಷವನ್ನು ತಳಮಟ್ಟದಿಂದ ಎಲ್ಲ ಕಾರ್ಯಕರ್ತರನ್ನು ಗುರುತಿಸಿಕೊಂಡು, ಯಾರು ಕೆಲಸ ಮಾಡುವವರಿದ್ದಾರೆ ಅವರನ್ನು ಗುರುತಿಸಿಕೊಂಡು ಪಕ್ಷವನ್ನು ಕಟ್ಟಿಕೊಂಡು ಅವರಿಗೊಂದು ಅವಕಾಶವನ್ನು ಕೊಟ್ಟು ಅವರ ಕೆಲಸ ಆಗ್ಬೋದು. ಖಂಡಿತ ಸರ್, ನಿಮ್ಮ ಪ್ರಯತ್ನಕ್ಕೆ ಶುಭವಾಗಲಿ. ಹಾಗೆ ಉತ್ತಮ ಕಾರ್ಯಗಳು ಪಕ್ಷ ಸಂಘಟನೆ ದೃಷ್ಟಿಯಿಂದ ಮೂಡಿಬರಲಿ ಅನ್ನುವಂಥ ಹಾರೈಕೆಯನ್ನು ನಾವು ಸಹ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಸುದ್ದಿ ಜೊತೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡದಕ್ಕಾಗಿ. ಥ್ಯಾಂಕ್ ಯು. ಓಕೆ ಸರ್, ತಾವು ಮುಷ್ಕರದ ಈ ಒಂದು ವರದಿಯ ಬಗ್ಗೆ ನಾವು ಮಾತನ್ನು ಮುಂದುವರಿಸ್ತಾ ಇದ್ದೇವೆ. ಹೇಳಿ ಸರ್, ಯಾವ ರೀತಿ? ಅದೀಗ ಸ್ವಚ್ಛತೆ ಮತ್ತು ನೀರು ಎರಡು ಈಗ ಎಂದಿನಂತೆ ನಡೀತಾ ಉಂಟು. ಬಾಕಿ ಎಲ್ಲ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗಿದೆ. ಇಲ್ಲಿ ಪಂಚಾಯತ್ ಬರೀ PDOಗಳು ಮಾತ್ರ ಅಲ್ಲ, ಎಲ್ಲ ಸಿಬ್ಬಂದಿಗಳು ಮುಷ್ಕರದಲ್ಲಿ ಭಾಗಿಯಾಗಿರುವುದರಿಂದ ಒಂದು ಹಂತದಲ್ಲಿ ಪಂಚಾಯತ್ಗಳು ಬಂದಂತ ಹೇಳ್ಬೋದು, ಕಾರ್ಯನಿರ್ವಹಣೆ ಸ್ಥಗಿತಗೊಂಡಿದೆ. ಕರೆಕ್ಟ್ ಸರ್. ಅಂದ್ರೆ ಈಗ ಬಹುತೇಕ ಜನರಿಗೆ ನೀವು ಹೇಳಿದಾಗೆ ಮೊದಲಿಗೆ ಸಿಗುವಂತ ಆಡಳಿತ ಅಂದ್ರೆ ಒಂದು ಗ್ರಾಮಾಡಳಿತ ಮತ್ತು ಗ್ರಾಮಾಡಳಿತ, ಅಲ್ಲಿ ನಿಮಗೆ ಯಾವುದೇ ಕೆಲಸ ಆಗುದಿಲ್ಲ ಅಂತ ಆಗುವಾಗ ಮುಂದಿನ ಹಂತಕ್ಕೆ ಯಾವ ಕೆಲಸ ಹೆಲ್ಡಪ್ ಆಗ್ತದೆ. ಮತ್ತೆ ಪ್ರತಿ ಸಲ ಮತ್ತೆ ಏನಾಗ್ತದೆ, ಇನ್ನೀಗ ಒಮ್ಮೆ ನೀವು ಮುಷ್ಕರ ತುಂಬಾ ದಿವಸ ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ಎಲ್ಲ ವರ್ಕ್ ಪೆಂಡಿಂಗ್ ಆಗಿ ನೆಕ್ಸ್ಟ್ ವರ್ಕ್ ಲೋಡ್ ಜಾಸ್ತಿ, ಅದು ಪರಿಣಾಮ ಬೀರೋದು ಗ್ರಾಮಸ್ಥರ ಮೇಲೆ, ಗ್ರಾಮದ ಜನರ ಮೇಲೆ, ಅಂತಿಮವಾಗಿ ಗ್ರಾಮಸ್ಥರ ಮೇಲೆ. ಯಾಕಂತ ಹೇಳಿದ್ರೆ ಅವರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಅದರಿಂದ ಇಳಿಯುವಂತ ಒಂದು ಸ್ಥಿತಿ. ಹಾಗಂತ ಅವ್ರು ಮುಷ್ಕರ ಮಾಡುದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ, ಅವ್ರದ್ದು ಅವರ ಬೇಡಿಕೆ ಇರ್ತದೆ ಅವ್ರದ್ದು. ನಾವೀಗೊಂದು ಮಾಧ್ಯಮವಾಗಿ ನಾವು ಜನರ ಕಡೆಯೂ ಅವರಿಗೆ ಆಗ್ತಿರೋ ಅನಾನುಕೂಲತೆಯನ್ನು ಗಮನಿಸಬೇಕಾಗ್ತದೆ. ಮುಷ್ಕರ ಅವರ ಬೇಡಿಕೆಗಳಿರ್ಬೋದು, ನ್ಯಾಯಯುತ ಆಗಿರ್ಬೋದು, ಬಟ್ ಅದನ್ನು ಸರ್ಕಾರ ಆದಷ್ಟು ಬೇಗ ಪರಿಹರಿಸಿ ಜನರಿಗೆ ಒಂದು ಅನುಕೂಲ ಮಾಡಿಕೊಡ್ಲಿ ಅಂತ ಅಷ್ಟೇ. ಇಲ್ಲಿ ಬಹಳ ಮುಖ್ಯವಾಗಿ ನೋಡೋದಾದ್ರೆ ಈ ಬಾರಿ ಪಂಚಾಯತ್ ಅಧ್ಯಕ್ಷರಿಂದ ಹಿಡಿದು ಉಪಾಧ್ಯಕ್ಷರು ಜನಪ್ರತಿನಿಧಿಗಳು ಅವರನ್ನು ಸೇರಿಸಿಕೊಂಡಿದ್ದಾರೆ. ಇಲ್ಲ, ಅವರು ಮುಷ್ಕರದಲ್ಲಿ ಆದ್ರೆ ಅವರು ಬೆಂಬಲ ಕೊಟ್ಟಿದ್ದಾರೆ. ಓಕೆ ಸರ್, ಅದಕ್ಕೆ ಇದರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ನಾಗೇಶ್ ಎಂಬ್ರವರು, ಆರ್ಯಾಪು ಗ್ರಾಮ ಪಂಚಾಯತ್ನ PDO ಅಲ್ಲದೆ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರು ನಾಗೇಶ್ ಎಂಬವರು ನೇರ ಸಂಪರ್ಕದಲ್ಲಿ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ. ಈಗಾಗಲೇ ತಾವು ಬೆಂಗಳೂರಿನಲ್ಲಿ ಒಂದು ಪಂಚಾಯತ್ ರಾಜ್ ಸಿಬ್ಬಂದಿಗಳ ಅನಿರ್ದಿಷ್ಟ ಮುಷ್ಕರವನ್ನು ಆರಂಭಿಸಿದ್ದೀರಿ.
ಹೌದು ಸರ್. ಒಂದು ಕಡೆ ಗ್ರಾಮ ಆಡಳಿತಾಧಿಕಾರಿಗಳ ಮುಷ್ಕರ ಅಂತ್ಯಗೊಂಡಿರುವಂತದ್ದು, ಅದರ ಬೆನ್ನಲ್ಲೇ ತಾವು ಕೂಡ ಮುಷ್ಕರವನ್ನು ಆರಂಭಿಸಿದ್ದೀರಿ. ಏನ್ ಸರ್ ಆಕ್ಚುಲಿ ಏನು ಪ್ರಾಬ್ಲಮ್ ಆಗ್ತಾ ಇರುವಂತದ್ದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ, ಮತ್ತು ಏನ್ ತಮ್ಮ ಬೇಡಿಕೆಗಳಿವೆ ಸರ್ಕಾರದ ಮುಂದೆ? ಎಲ್ರಿಗೂ ನಮಸ್ಕಾರ. ನಿಮ್ಮ ಬೇಡಿಕೆ ಬಗ್ಗೆ ನಾವು ಈಗಾಗಲೇ ಸರ್ಕಾರದ ಹಲವಾರು ತಂದಿದ್ದೆವು. ಮುಖ್ಯವಾಗಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನೇಮಕಾತಿ 14 ವರ್ಷ ಆಯ್ತು. 2010ರಲ್ಲಿ ಮೊದಲ ನೇಮಕಾತಿ ಆಗಿದೆ. ಅಲ್ಲಿಂದ ಇಲ್ಲಿಯವರೆಗೆ ದೇಶದ ಪಟ್ಟಿಯನ್ನು ಸರಿಯಾಗಿ ನಡೆಸಿಲ್ಲ ಒಂದು. ಎರಡನೇದು, ನಮ್ಮ ಗ್ರಾಮ ಪಂಚಾಯತ್ ಸಬಲೀಕರಣ ಮಾಡ್ಲಿಕ್ಕೆ ಎಲ್ಲಾ ಹುದ್ದೆಗಳನ್ನು ಗ್ರೂಪ್ ಬಿ ಮಾಡ್ತಾರೆ ಅಂತ ತಿಳಿಸಿದ್ರು, ಅದನ್ನು ಕೂಡ ಮಾಡಿಲ್ಲ. ಯಾಕಂದ್ರೆ ಗ್ರೂಪ್ ಬಿ ಮಾಡ್ಬೇಕಾದ್ರೆ ಆ ಒಂದು ವೇತನ ಶ್ರೇಣಿ ಏನು ಏರಿಕೆ ಆಗ್ಬೇಕಿತ್ತು, ಅದು ಈಗಾಗಲೇ ನಮ್ಮ ತಲುಪಿ ಆಗಿದೆ. ಇಲಾಖೆ ಈ ಬಗ್ಗೆ ನಮ್ಮಲ್ಲಿ ಕೆಡಿಪಿ ಸಭೆ, ಎಲ್ಲಾ ಇಲಾಖೆಯನ್ನು ಸೇರಿಸಿ ಗ್ರಾಮ ಪಂಚಾಯತ್ ಕೆಡಿಪಿ ಸಭೆ ಮಾಡ್ಬೇಕಂತ ಹೇಳಿದೆ. ಆದ್ರೆ ಕೆಡಿಪಿ ಸಭೆ ಮಾಡ್ಬೇಕಾದ್ರೆ ಆ ಸಭೆ ಒಳಗಡೆ ಬರುವವರು ಗ್ರೂಪ್ ಬಿ ಅಧಿಕಾರಿಗಳು ಬರ್ತಾರೆ. ಒಬ್ಬ ಪಿಡಿಒ ಗ್ರೂಪ್ ಬಿ ಅಲ್ಲ, ಗ್ರೂಪ್ ಸಿ ಅಧಿಕಾರಿ ಆಗಿದ್ದಾರೆ. ಅವರವರಿಗೆ ಗ್ರೂಪ್ ಬಿ ಅಧಿಕಾರಿ ನೋಟಿಸ್ ಮಾಡ್ಲಿಕ್ಕೆ ಆಗುದು, ಅವ್ರನ್ನ ಸಭೆ ಕರೀಲಿಕ್ಕೆ ಕೂಡ ಆಗುದಿಲ್ಲ. ಸಂವಿಧಾನದ ಆಶಯ ಏನಿದೆ, ನಮ್ಮ ಪಂಚಾಯತ್ ರಾಜ್ ಕಾಯ್ದೆಯ ಪ್ರಕಾರ ನಾವು ಕೆಡಿಪಿ ಸಭೆ ಮಾಡ್ಬೇಕಾದ್ರೆ ನಾವು ನಮ್ಮ ಹುದ್ದೆ ಕೂಡ ಅದಕ್ಕೆ ಗ್ರೂಪ್ ಬಿ ಆಗ್ಬೇಕಂತ ಹೇಳಿಕ್ಕೂ ನಾವು ಬೇಡಿಕೆ ಕೊಟ್ಟಿದ್ದು, ಅದು ಇನ್ನಿವರೆಗೆ ಮಾಡಿಲ್ಲ. ಜೊತೆಗೆ ಈ ಬಾರಿ ನಮ್ಮ ಜೊತೆಗೆ ವರ್ಗಾವಣೆ ನೀತಿ ಬಗ್ಗೆ, ವರ್ಗಾವಣೆ ನೀತಿ ಕಳೆದ ಬಾರಿ ಇಡೀ ವರ್ಷ ವರ್ಗಾವಣೆ ಆಯ್ತು. ಈ ವರ್ಷ ಕೌನ್ಸಿಲಿಂಗ್ ಮಾಡ್ತೇವೆ ಮತ್ತು ವರ್ಗಾವಣೆ ನೀತಿಯನ್ನು ಬಹಳ ಸ್ಪಷ್ಟವಾಗಿ ಮಾಡಿದಂತ ಸರ್ಕಾರ ತಿಳಿಸಿ ಕೂಡ ಈ ವರ್ಗಾವಣೆಯನ್ನು ಕೂಡ ಸರಿ ಮಾಡಿಲ್ಲ. ಜೊತೆಗೆ ಇನ್ನೊಂದು ನಮ್ಮಲ್ಲಿ ಕಂಡೀಷನ್ ಹಾಕಿದೆ, 7 ವರ್ಷ ಒಂದು ತಾಲೂಕಲ್ಲಿ ಯಾರು ಪೂರ್ಣ ಮಾಡಿದ್ದಾರೆ ಅವರನ್ನು ಬಲವಂತವಾಗಿ ಹೊರಗಿನ ತಾಲೂಕು ಕಲಿಸಿದೆ ಅಂತ ಹೇಳಿದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಈಗ ಎಲ್ಲಿಯೂ ಕೂಡ ಒಬ್ಬ ಅಧಿಕಾರಿ 7 ವರ್ಷ ಆಗಿದೆ ಅಂತ ತಾಲೂಕಿಂದ ಹೊರ ಕಳಿಸೋದ ಕ್ರಮ ಇಲ್ಲ. ಇದು ನಮಗೊಂದು ಸ್ಪೆಷಲ್ ಆರ್ಡರ್ ಮಾಡಿದ್ದಾರೆ. ಇದು ಸಮಂಜಸ ಅನ್ನೋದು ನಮ್ಮೆಲ್ಲರ ಒಂದು ಕೊರಳ ಬೇಡಿಕೆ. ಎರಡನೇದು, ಈ ಬಾರಿ ನಮ್ಮ ಹೋರಾಟದಲ್ಲಿ ನಮ್ಮ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರ ಸದಸ್ಯರ ಒಕ್ಕೂಟ ಅವರನ್ನು ಸಹ ಸೇರಿಸಿಕೊಂಡಿದ್ದೇವೆ. ಕಾರಣ ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಕೇವಲ ಅಭಿವೃದ್ಧಿ ಅಧಿಕಾರಿ ಅಥವಾ ನೌಕರ ಜೊತೆ ಮಾತ್ರ ನಾವು ಕೆಲಸ ಮಾಡಿ ಸಾಧ್ಯ ಆಗುದಿಲ್ಲ. ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರ ಅವರ ಗೌರವಧನ ಕಡಿಮೆ ಆಗಿದೆ. ಆ ಗೌರವಧನ ಹೆಚ್ಚು ಮಾಡ್ಬೇಕಂತ ನಮ್ಮ ಬೇಡಿಕೆ ಉಂಟು. ಜೊತೆಗೆ ನಮ್ಮ ಗ್ರಾಮ ಪಂಚಾಯತ್ ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಏನಿದೆ ಅವರಿಗೆ ಆರೋಗ್ಯ ವಿಮೆ ಕೊಡ್ಬೇಕು. ಅವರಿಗೆ ಗ್ರಾಮೀಣ ಭಾಗದಲ್ಲಿ ಓಡಾಡ್ಲಿಕ್ಕೆ ಇಂಧನ ವೆಚ್ಚ ಕೊಡ್ಬೇಕು. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಏನು ನಮ್ಮ ಸ್ಥಾಯಿ ಸಮಿತಿಗಳಿರ್ಬೋದು, ಕೆಡಿಪಿ ಇರ್ಬೋದು, ವಿಶೇಷವಾಗಿ ಶಿಷ್ಟಾಚಾರ, ಗ್ರಾಮ ಪಂಚಾಯತ್ ಬೇರೆ ಎಲ್ಲ ಹಂತದ ಜನಪ್ರತಿನಿಧಿ ಶಿಷ್ಟಾಚಾರ ಇದೆ. ಅಂದ್ರೆ ಅವರನ್ನು ಕಡ್ಡಾಯವಾಗಿ ಸಭೆ ಸೇರುವಂತದ್ದಿದೆ. ಆದ್ರೆ ಅಧ್ಯಕ್ಷರು, ಸದಸ್ಯರನ್ನು ಬಹಳಷ್ಟು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕಡೆಗಣಿಸಿ ಅವರಿಗೆ ಶಿಷ್ಟಾಚಾರ ಉಲ್ಲಂಘನೆ ಆಗ್ತಾ ಇದೆ. ಸೊ ನಮ್ಮ ಬೇಡಿಕೆಯನ್ನು ಅವರಿಗೂ ಸಹ ಗೌರವಯುತವಾದಂತ ಒಂದು ಶಿಷ್ಟಾಚಾರ ಕೊಡ್ಬೇಕಂತ ಹೇಳ್ತಾ ಇದ್ದೇವೆ. ಜೊತೆಗೆ ಮುಖ್ಯವಾಗಿ ಪಿಂಚಣಿ, ಲೋಕನೌಕರ ಅಂತ ಕರೆಸ್ಕೊಳ್ತಾರೆ ನಮ್ಮ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಲೋಕನೌಕರ ಇಲ್ಲಿ ಬರ್ತಾರೆ. ಆದ್ರೆ ಅವರ ಅವಧಿ ಮುಗಿದ ನಂತರ ಏನು ಗ್ರಾಮ ಮಟ್ಟದಲ್ಲಿ ಅಷ್ಟು ಸೇವೆ ಸಲ್ಲಿಸು ಕೂಡ ಅವರಿಗೆ ಸಿಗುವಂತ ಒಂದು ಪಿಂಚಣಿ ವ್ಯವಸ್ಥೆ, ಸರಳ ಪಿಂಚಣಿ ವ್ಯವಸ್ಥೆ ಮಾಡ್ಬೇಕಿತ್ತು, ಅದು ಮಾಡಿಲ್ಲ. ಅದೊಂದು ನಮ್ಮ ಬೇಡಿಕೆ ಇದೆ. ಹಾಗೆ ನಮ್ಮ ಪಂಚ ನೌಕರರು, ಗ್ರಾಮ ಪಂಚಾಯತ್ ನ ನೌಕರ ವರ್ಗ, ಅವರಿಗೆ ಇಲ್ಲಿಯವರೆಗೆ ವೇತನ ಶ್ರೇಣಿ ನಿಗದಿ ಮಾಡಿಲ್ಲ. ಒಂದು ಕನಿಷ್ಠ ವೇತನ ದುಡಿತಾ ಇದ್ದಾರೆ ಅವರು. ತಮಗೆಲ್ಲ ತಿಳಿದಿದೆ, ಗ್ರಾಮ ಪಂಚಾಯತ್ ಅಂದ್ರೆ ಎಲ್ಲಾ ಸೇವೆಗಳು 108 ಸೇವೆಗಳು ನಮ್ಮಲ್ಲಿ ಇದೆ, ಕೊಡ್ತೇವೆ. ಆದ್ರೆ ಆ ಸಿಬ್ಬಂದಿಗಳಿಗೆ ಒಂದು ಕನಿಷ್ಠ ವೇತನ ಕೊಡದೆ, ವೇತನ ಶ್ರೇಣಿ ನಿಗದಿ ಮಾಡದೆ ಎಷ್ಟೋ ವರ್ಷಗಳಿಂದ ಅವರನ್ನು ದುಡಿಸುತ್ತಿರೋ ರೀತಿ ನಮಗೂ ಬೇಸರ ತಂದಿದೆ. ಪಾಪ ಅವರು ಎಷ್ಟು ಹೋರಾಟ ಮಾಡಿ ಕೂಡ ಅದಕ್ಕೆ ಬೆಂಬಲ ಸಿಕ್ಕಿಲ್ಲ, ಯಾವುದೇ ರೀತಿಯ ಯಶಸ್ಸು ಕೂಡ ಆಗಿಲ್ಲ. ಈ ಮೊದಲು ಕೂಡ ತುಂಬಾ ಪ್ರತಿಭಟನೆಗಳು ಕೂಡ ಆಗಿವೆ ಅದಕ್ಕೆ. ಅವ್ರು ಮಾಡಿದ್ದಾರೆ. ಆದ್ರೆ ಈ ಬಾರಿ ಏನ್ ಮಾಡಿದ್ದೇವೆ, ನಾವು ಒಂದು ಆಡಿಪೇರ್ ಕುಟುಂಬ ಅಂತ ಮಾಡಿಕೊಂಡು ಸೇರ್ಕೊಂಡಿದ್ದೇವೆ. ಇಡೀ ಆಡಿಪೇರ್ ಕುಟುಂಬ ಅಂದ್ರೆ ಅದು ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಕಾರ್ಯದರ್ಶಿ, ಲೆಕ್ಕ ಸಹಾಯಕರು ಮತ್ತು ಸಿಬ್ಬಂದಿ ವರ್ಗ ನೀರ್ಗಂಟಿಗೆ ಸೇರಿಕೊಂಡು. ಸೊ ಹಾಗಾಗಿ ನಮ್ಮೆಲ್ಲರ ಬೇಡಿಕೆಯನ್ನು ಒಕ್ಕೂರಲಿಂದಾಗಿ ನಾವು ಕೇಳಿದ್ದೇವೆ. ಸಿಬ್ಬಂದಿಗಳಿಗೆ ಸರಿಯಾದ ವೇತನ ಶ್ರೇಣಿ ಇರ್ಬೋದು, ಅವರಿಗೆ ಸೇವಾ ಭದ್ರತೆ ಇರ್ಬೋದು, ಅವರ ಆರೋಗ್ಯ ವಿಮೆ ಇರ್ಬೋದು. ಹಾಗೇನೆ ನಮ್ಮ ಕಾರ್ಯದರ್ಶಿಗಳಿಗೆ ಪದೋನ್ನತಿಗೆ ಬೇಕಾದ ಸಂಬಂಧಪಟ್ಟ ಪಟ್ಟಿ ಮಾಡಿಲ್ಲ. ಆಮೇಲೆ ನಮ್ಮ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಒಂದು ಹುದ್ದೆ ಇದೆ, ಅದು ಗ್ರೇಡ್ 1 ಗ್ರಾಮ ಪಂಚಾಯತ್ ಮಾತ್ರ ಇದೆ. ಆದ್ರೆ ಇವತ್ತು ಗ್ರಾಮ ಪಂಚಾಯತ್ಗಳ ದ್ವಿತೀಯ ದರ್ಜೆ ಗ್ರಾಮ ಪಂಚಾಯತ್, ಗ್ರೇಡ್ 2 ಗ್ರಾಮ ಪಂಚಾಯತ್ ಕೂಡ ಅಷ್ಟೇ ಕೆಲಸ ಇದೆ. ಹಾಗಾಗಿ ನಮ್ಮ ಎಲ್ಲಾ ಗ್ರಾಮ ಪಂಚಾಯತ್ ಕೂಡ ಗ್ರೇಡ್ 2 ಏನು ಗ್ರೇಡ್ 2 ಲೆಕ್ಕ ಸಹಾಯಕರ ಹುದ್ದೆಯನ್ನು ಒಂದು ಹುದ್ದೆ ಸೃಜನೆ ಮಾಡ್ಬೇಕಂತ ಕೋರಿದ್ದೇವೆ. ಮತ್ತೆ ಅವರಿಗೆ ಪ್ರಮೋಷನ್ ವಿಷಯದಲ್ಲಿ ಕೂಡ ತುಂಬಾ ವಿಳಂಬ ಆಗಿದೆ, ಅದು 12 ವರ್ಷ ಆಯ್ತು. ಸೊ ಹಾಗಾಗಿ ಎಲ್ಲರ ಬೇಡಿಕೆಯನ್ನು ಅನುಸರಿಸಿಕೊಂಡು ನಾವೀಗ ಮುಷ್ಕರಕ್ಕೆ ಕೈ ಕೊಟ್ಟಿದ್ದೇವೆ. ಹೌದು, ನಮ್ಮ ಮುಷ್ಕರದಿಂದಾಗಿ ಸೇವೆ ವಿಳಂಬ ಆಗಿದೆ, ಸಾರ್ವಜನಿಕ ತೊಂದರೆ ಆಗಿದೆ, ನಮ್ಮ ಗಮನದಲ್ಲಿ ಉಂಟು. ಆದ್ರೆ ಕನಿಷ್ಠ 2 ಸೇವೆಗಳು ಕೊಡ್ತಾ ಇದೆ ಈಗಲೂ ಕೂಡ. ನಾವು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಂಬಂಧ ಯಾವುದೇ ಬಾಧೆ ಮಾಡಿಲ್ಲ, ಅದು ಸೇವೆ ಕೊಡ್ತಾ ಇದೆ. ಆದ್ರೆ ಅಗತ್ಯ ಆನ್ಲೈನ್ ಸೇವೆಗಳು ಸ್ಥಗಿತಗೊಳಿಸಿದ್ದೇವೆ ಅಷ್ಟೇ. ಮತ್ತೆ ಇವತ್ತಿಗೆ 2 ದಿವಸ ಮುಷ್ಕರ ಇವತ್ತು ನಾವು ಅಧಿಕೃತವಾಗಿ ಫ್ರೀಡಂ ಪಾರ್ಕ್ ಅಲ್ಲಿ ಕೊನೆ ಮಾಡಿದ್ದೇವೆ. ಸರ್ಕಾರ ಇನ್ನೂ ಯಾವಾಗ ಸಕಾರಾತ್ಮಕ ಯಾವುದೇ ಆದೇಶ ಮಾಡಿಲ್ಲ. ಯಾರಾದ್ರೂ ಭೇಟಿ ಕೊಟ್ಟಿದ್ದಾರೆ ಸರ್ ನಿಮ್ಮ ಮುಷ್ಕರ ಆಗುವಲ್ಲಿಗೆ?
ಮುಷ್ಕರ ಆಗುವಲ್ಲಿಗೆ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಭೇಟಿ ಕೊಟ್ಟಿದ್ರು Okay. ನಿನ್ನೆ. ಹ್ಮ್ ಅವರ ಏನು ಭರವಸೆ ಅಲ್ಲಿ ಏನು ಒಪ್ಪಲಿಲ್ಲ ಅವರು ಯಾರು ಕೂಡ. ಹ್ಮ್ ಮತ್ತೆ ನಮ್ಮ ಸಚಿವರೇನು ಬರ್ಲಿಲ್ಲ, ಬರ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ 10ನೇ ತಾರೀಕಿಗೆ ಇದೇ 10ನೇ ತಾರೀಕಿಗೆ ಮೀಟಿಂಗ್ ಅನ್ನು ರೆಡಿ ಮಾಡಿದ್ದಾರೆ. ಹ್ಮ್ ಹ್ಮ್ ಆದ್ರೆ ಅಲ್ಲಿಯವರೆಗೆ ಲಿಖಿತ ಆದೇಶ ಆಗುವವರೆಗೆ ನಾಡ್ದು ಸೋಮವಾರದಿಂದ ಓಕೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಚೇರಿ ಬಳಿ ನಮ್ಮ ಮುಷ್ಕರ ಮುಂದುವರಿತದೆ. ಹ್ಮ್ ಎಷ್ಟು ಮಂದಿ ಸಾಧಾರಣ ಭಾಗವಹಿಸ್ತಾ ಇದ್ದಾರೆ ಸರ್ ತಮ್ಮ ಮುಷ್ಕರದಲ್ಲಿ ಬೆಂಗಳೂರಿನಲ್ಲಿ? ನಿನ್ನೆಯ ದಿನ 30,000 ಇದ್ರು. ಇವತ್ತು ಒಂದು 35,000 ಇವತ್ತಿದ್ರು. ಓಕೆ. ಹಾ ಹಾ ಅಂದ್ರೆ ಎಲ್ಲಾ ಸೋಮವಾರದ ನಾವು ನಮ್ಮ ಆಯಾ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಅದು ಜಿಲ್ಲಾ ಪಂಚಾಯತ್ ಕಚೇರಿ ಬಳಿಯಲ್ಲಿ ನಮ್ಮ ಮುಷ್ಕರವನ್ನು ಎಲ್ಲಾ ಸಿಬ್ಬಂದಿ ಜನಪದ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಓಕೆ ಓಕೆ. ಈಗ 10 ತಾರೀಕು ತನಕ ಮುಷ್ಕರ ಉಂಟಾಗಾದ್ರೆ? ಹೌದೌದು, ನಮ್ಗೆ 10ನೇ ತಾರೀಕು ಅಂತ ಹೇಳುದಿಲ್ಲ, ನಮ್ಗೆ ಮುಖ್ಯವಾಗಿ ನಮ್ಮೆಲ್ಲರ ಬೇಡಿಕೆಗಳಿಗೆ ಲಿಖಿತ ಆದೇಶ ಆಗ್ಬೇಕು. ಸರಿ. ಯಾಕಂದ್ರೆ ಹಿಂದೆ ಕೂಡ ನಮ್ಮನ್ನು ಮುಷ್ಕರದ ಸಂದರ್ಭದಲ್ಲಿ ಬಾಯಿ ಮಾತಿಗೆ ಭರವಸೆ ಕೊಟ್ಟು ಮತ್ತೆ ಅದು ಅದೇ ರೀತಿ ಮುಂದುವರೆದಿದೆ, ಆದೇಶ ಆಗ್ಲಿಲ್ಲ. ಸೊ ಪಂಚಾಯತ್ನ ಗ್ರಾಮ ಪಂಚಾಯತ್ ವ್ಯವಸ್ಥೆ ಸಬಲೀಕರಣವೇ ನಮ್ಮ ಉದ್ದೇಶ. ಸರಿ ಸರಿ. ಓಕೆ, ತಮ್ಮ ಬೇಡಿಕೆಗಳೆಲ್ಲ ಸರ್ಕಾರದ ಕಡೆಯಿಂದ ಈಡೇರುವಂತಾಗಲಿ ಅಂತ ನಮ್ಮದು ಕೂಡ ಒಂದು ಆಶಯ ಸರ್. ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು ಸರ್ ನಮ್ಮೆಲ್ಲ ಮಾಹಿತಿಗೆ. ಓಕೆ, ಈಗಾಗಲೇ ಅವರು ಹೇಳಿದ ರೀತಿಯಲ್ಲಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಒಂದಷ್ಟು ಕ್ರಮಗಳನ್ನು ಅವರು ಕೂಡ ಕೈಗೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಮೂಲಭೂತವಾಗಿ ಏನು ಜನರಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಮುಖ್ಯವಾಗಿ ಬಾಪೂಜಿ ಕೇಂದ್ರ ಏನಿದೆ ಪಂಚಾಯತ್ಗಳಲ್ಲಿ ಅದರಲ್ಲಿ ಆಗುವಂತ ಆನ್ಲೈನ್ ಕೆಲಸಗಳೆಲ್ಲ ಸ್ಥಗಿತಗೊಂಡಿದೆ. ಓಕೆ, ಹೌದು. ಮೊದಲೇ ಯಾವಾಗಲೂ ಸರ್ವರ್ ಸಮಸ್ಯೆ ಇರುವುದು ಅಲ್ಲಿ ಪ್ರದೇಶ ಅದು ಮತ್ತೆ ಅಂದ್ರೆ ಮುಷ್ಕರ ಆಗಿ ಮತ್ತೆ ಅದು ರೀಸ್ಟಾರ್ಟ್ ಆಗುವಾಗ ಇನ್ನಷ್ಟು ಸಮಸ್ಯೆಗಳು ಖಂಡಿತವಾಗ್ಲೂ ಉದ್ಭವ ಆಗ್ಬೋದು, ಖಂಡಿತ ಉದ್ಭವ ಅಲ್ವಾ? ಹಾಗೆ ನಾವೀಗ ಸರಿ ಮುಂದಿನ ಸುದ್ದಿ. ನವೆಂಬರ್ 2ಕ್ಕೆ ಅಂದ್ರೆ ದೀಪಾವಳಿಗೆ ಯಾವಾಗಲೂ ಕಳೆದ 11 ವರ್ಷಗಳಿಂದ ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಸ್ತ್ರದಾನ ಕಾರ್ಯಕ್ರಮ ನಡೀತಾ ಇತ್ತು. ಅದನ್ನು ಈ ಬಾರಿ ಅದರ ಒಂದು ಹೆಸರನ್ನು ಬದಲಾಯಿಸಿ ಆ ಕಾರ್ಯಕ್ರಮದ ಹೆಸರನ್ನು ಬದಲಾಯಿಸಿದ್ದಾರೆ. ಹಾಗೆ ದೊಡ್ಡ ಮಟ್ಟದಲ್ಲಿ ಇದನ್ನು ಕೊಂಬೆಟ್ಟು ಕ್ರೀಡಾಂಗಣದಲ್ಲಿ ನಡೆಸುವಂತ ಒಂದು ಯೋಜನೆ. ಹೆಸರು ಬದಲಿಸಿದ್ದಾರೆ, ಹೆಸರು ಇಟ್ಟ ದಿವಸ ಅಶೋಕ ಜನಮನ ಅಂತ ಹೇಳಿ ಮೊದಲು ಖಾಲಿ ವಸ್ತ್ರದಾನ ಅಂತ ಇತ್ತು, ಸೇವಾ ಸೌಲಭ್ಯ ಅಂತ ಇತ್ತು, ಅದಕ್ಕೊಂದು ಈ ಬಾರಿ ಅಶೋಕ ಜನಮನ ಅಂತ ಹೇಳಿ ಒಂದು ಹೆಸರು ಇಟ್ಟು ಬಹಳ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಸುಮಾರು 75,000 ಮಂದಿಗೆ ವಸ್ತ್ರದಾನ ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಬಹಳಷ್ಟು ವಿಶೇಷತೆಗಳು ಈ ಕಾರ್ಯಕ್ರಮದಲ್ಲೂ ಇದೆ. ಮುಖ್ಯಮಂತ್ರಿಗಳೇ ಸ್ವತಃ ಬರ್ತಾರೆ, ಅವರಿಗೆ ಆಹ್ವಾನ ನೀಡಿದ್ದಾರೆ, ಅವರು ಬರ್ತಾರೆ ಅನ್ನುವಂಥ ವಿಶ್ವಾಸವನ್ನ ಶಾಸಕ ಅಶೋಕ್ ಕುಮಾರ್ ರೈ ಅವರು ಮೊನ್ನೆ ಸಭೆಯಲ್ಲಿ ವ್ಯಕ್ತಪಡಿಸಿದ್ರು. ಹಾಗೆ ಇದೊಂದು ಪಕ್ಷಾತೀತ ಕಾರ್ಯಕ್ರಮ ಅನ್ನುವಂಥದ್ದನ್ನ ಮತ್ತೆ ಶಾಸಕರು ಮೊನ್ನೆ ಮಾತಾಡ್ತಾ ಹೇಳಿದ್ರು. ಯಾಕಂತ ಹೇಳಿದ್ರೆ ಎಲ್ರಿಗೂ ಅಂದ್ರೆ ಯಾರೆಲ್ಲ ಇದಕ್ಕೆ ಫಲಾನುಭವಿಗಳಿದ್ದಾರೋ ಅವರೆಲ್ಲರೂ ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಹೊರತಾಗಿ ಯಾವುದೇ ಪಕ್ಷದ ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಲಿಲ್ಲ ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸಿದ್ರು ಒಂದನೇದಾಗಿ. ಆಮೇಲೆ ಈ ಸಲ ಕಳೆಸಲ ಅವರೇ ಹೇಳಿದಾಗೆ ಬೆಳಿಗ್ಗೆ ಪ್ರಾರಂಭವಾದಂಥ ಈ ವಸ್ತ್ರದಾನ ಕಾರ್ಯಕ್ರಮ ರಾತ್ರಿ 8-8:30 ತನಕ ಮುಂದುವರೆದಿತ್ತು. ಅದಕ್ಕಾಗಿ ಈ ಸಲ ಒಂದು ಕಟ್ ಆಫ್ ಟೈಮನ್ನು ಇಟ್ಟಿದ್ದಾರೆ. ಸಾಧಾರಣ ಬೆಳಿಗ್ಗೆ 9:30ಯಿಂದ ಸಾಯಂಕಾಲ 7:30ವರೆಗೆ ವಸ್ತ್ರದಾನ ನಡೀತದೆ ಅಂತೇಳಿ. ಅದರ ಮಧ್ಯೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸಹ ಈ ಇಟ್ಟಿದ್ದಾರೆ. ಹಾಗೆ ಭೋಜನದ ವ್ಯವಸ್ಥೆ, ಮತ್ತೆ ಇನ್ನೊಂದು ಸೂಕ್ಷ್ಮ ವಲಯದಲ್ಲಿ ಕೆಲಸ ಮಾಡುವವರಿಗೆ ಸನ್ಮಾನ ಅಂತೇಳಿ ಬಹಳ ಒಂದು ಮಾದರಿಯಾದಂತಹ ಒಂದು ಕಾರ್ಯಕ್ರಮ ಪುತ್ತೂರಿನಲ್ಲಿ ಕಳೆದ 11 ವರ್ಷಗಳಿಂದ ನಡೀತದೆ. ಸ್ಪರ್ಧೆಗಳಿದೆ, ಗೂಡುದೀಪ ಸ್ಪರ್ಧೆ ಇದೆ. ಅಂದ್ರೆ 30 ಮಂದಿಗೆ ವಸ್ತ್ರದಾನ ಮಾಡುವ ಮೂಲಕ ಆರಂಭಗೊಂಡಂತ ಈ ಒಂದು ವ್ಯವಸ್ಥೆ ಇವತ್ತು ಕಳೆದ ಬಾರಿ ಸುಮಾರು 63,500 ಜನರಿಗೆ ವಸ್ತ್ರವನ್ನ ವಿತರಣೆ ಮಾಡಿದ್ರು. ಸರ್, ನೀವು ನೋಡಿದ ಹಾಗೆ ಈ ಕಾರ್ಯಕ್ರಮದ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ರೈ ಎಸ್ಟೇಟ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ನ ಕಾರ್ಯಾಧ್ಯಕ್ಷರಾಗಿರುವಂತಹ ಸುದೇಶ್ ಶೆಟ್ಟಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಾಡಿನ ನವೆಂಬರ್ 2ಕ್ಕೆ ನಡೆಯಲಿಕ್ಕಿರುವಂತ ಅಶೋಕ ಜನಮನ ಕಾರ್ಯಕ್ರಮ, ಹೌದು, ಹೇಳಿ ಸರ್ ಇದರ ಬಗ್ಗೆ ಏನು ವಿಶೇಷತೆಗಳಿವೆ, ಹೇಗೆ ನಡೀಲಿಕ್ಕಿದೆ ಈ ಕಾರ್ಯಕ್ರಮ, ಈ ಬಾರಿ ವ್ಯವಸ್ಥೆ ಬಗ್ಗೆ ಮಾಹಿತಿ ಕೊಡಿ ಸರ್. ಖಂಡಿತ. ನಿಮಗೆಲ್ಲ ತಿಳಿದಿರುವಂತೆ ನಮ್ಮ ಪುತ್ತೂರಿನ ನೆಚ್ಚಿನ ಶಾಸಕರಾದ ಅಶೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆಯುವಂತ ಇದು ಕಾರ್ಯಕ್ರಮ. ಸರಿ, ಇದು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾದಂತಹ ಕಾರ್ಯಕ್ರಮ ಇದಲ್ಲ. ಇದು ದೀಪಾವಳಿಯ ಸಂಭ್ರಮವನ್ನು ಸಮಾಜದ ಎಲ್ಲ ಜನತೆಯೊಂದಿಗೆ ಆಚರಣೆ ಮಾಡ್ಬೇಕೆನ್ನುವ ನಿಟ್ಟಿನಲ್ಲಿ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಇವತ್ತು ನಿನ್ನೆಯಿಂದ ಮಾಡುವಂತ ಕಾರ್ಯಕ್ರಮ ಸುಮಾರು ಅವರ ತಂದೆಯ ಕಾಲದಿಂದಲೂ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಕಾಲದಲ್ಲಿ ಅವರ ಮನೆಯಲ್ಲಿ ಇದನ್ನು ಆಚರಣೆ ಮಾಡ್ತಾ ಇದ್ರು.
ಅದು ಹಂತ ಹಂತವಾಗಿ ಬೆಳೆದು ಈಗ ಸಮಾಜದ ಜೊತೆ ಎಲ್ಲಾ ವರ್ಗದವರ ಜೊತೆ ಸೇರಿಕೊಂಡು ಮಾಡುವಂತ ಒಂದು ದೀಪಾವಳಿಯ ಆಚರಣೆ ಇದು. ಸರಿ. ನಾವು ಹೋದ ವರ್ಷ ಇದಕ್ಕೆ ಸಾಧಾರಣ ನಾವು 65,000 ಮಂದಿಗೆ ಇದು ವಸ್ತ್ರ ವಿತರಣೆ ಮಾಡಿದ್ದೆವು. ಈ ವರ್ಷ ಸಾಧಾರಣ ನಮ್ಮ ಅಶೋಕ್ ಕುಮಾರ್ ಅವರ ಆಲೋಚನೆ ಅಂದ್ರೆ ನಾವು 75,000 ಮಂದಿಗೆ ಈ ಸಲ ನಾವು ವಸ್ತ್ರ ವಿತರಣೆ ಅದರೊಟ್ಟಿಗೆ ಸಹಭೋಜನ ಮತ್ತೆ ಗೂಡು ದೀಪದ ಸ್ಪರ್ಧೆ ನಾವು ಆಯೋಜನೆ ಮಾಡ್ಕೊಂಡಿದ್ದೇವೆ. ಓಕೆ, ಸರಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಬರುವಂತ ಹಿರಿಯ ವ್ಯಕ್ತಿಗಳಿಗೆ ಉಚಿತ ವಾಹನದ ವ್ಯವಸ್ಥೆ ಇದೆ, ಇದರ ವ್ಯವಸ್ಥೆ ಹೇಗೆ ಸರ್? ಹೌದು. ಯಾಕೆಂತ ಹೇಳಿದ್ರೆ ಈಗ ನೋಡಿ, ನಮ್ಮ ಟ್ರಸ್ಟ್ ನಲ್ಲಿ ಸುಮಾರು 22,000 ಜನ ಸದಸ್ಯರಿದ್ದಾರೆ. ಪ್ರತಿಯೊಬ್ಬ ಸದಸ್ಯರು ತಾನು ಮಾಡುವಂತ ಕೆಲಸದಲ್ಲಿ ಏನಾದ್ರೂ ಒಂದು ಸೇವೆ ಕೊಡ್ಬೇಕನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ರು. ಯಾಕಂದ್ರೆ ಇವರ ಅಭಿಮಾನಿಗಳು, ಪ್ರತಿಯೊಬ್ಬರ ಅಭಿಮಾನಿಗಳಿದ್ದಾರೆ. ಅಶೋಕ್ ಕುಮಾರ್ ಅವರ ಒಂದಷ್ಟು ಅಭಿಮಾನಿ ಬಲಗ ಇದೆ. ಅದೇ ಟ್ರಸ್ಟ್ ನಲ್ಲಿ ಒಂದಷ್ಟು ಸುಮಾರು 22,000 ಮಂದಿ ಮೆಂಬರ್ಸ್ ಇದ್ದಾರೆ. ಎಲ್ರು ಏನಾದ್ರೂ ನಾವು ಸೇವೆ ಕೊಡ್ಬೇಕನ್ನೋ ನಿಟ್ಟಿನಲ್ಲಿ ನಾವು ಈಗ ಅದಕ್ಕೆ ಬಗ್ಗಿ ತರ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕು ಈ ಸಲ ಆಲೋಚನೆ ಮಾಡಿದ್ದೇವೆ. ನೀವೆಲ್ಲ ನೋಡಿರ್ಬೋದು, ಏರ್ಪೋರ್ಟ್ ಅಲ್ಲಿ ಬಗ್ಗಿ ಇರ್ತದೆ, ಆ ರೀತಿ ಒಂದು ವ್ಯವಸ್ಥೆ ಮಾಡ್ಬೇಕಂತ ನಾವು ಆಲೋಚನೆ ಮಾಡಿಕೊಂಡಿದ್ದೇವೆ. ಹೋದ ವರ್ಷ ನಾವು ಯಾರು ಆಸಕ್ತರು ನಡೀಲಿಕ್ಕೆ ಆಗಲ್ಲ, ಏಜ್ಡ್ ಪರ್ಸನ್ ಯಾರಿದ್ದಾರ ಅವ್ರನ್ನೆಲ್ಲ ನಾವು ಆಟೋದಲ್ಲಿ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ನಾವು ಮಾಡಿದ್ದೇವೆ. ಅದು ನಾವು ಬೆಳಿಗ್ಗೆ 8 ಗಂಟೆ ಹೋದು ಸಂಜೆ ಸಾಧಾರಣ 6-7 ಗಂಟೆವರೆಗೂ ನಾವು ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಸರಿ. ಅದು ಈ ಸಲ ಸ್ವಲ್ಪ ಅದನ್ನು ವಿಶೇಷವಾಗಿ ಮಾಡ್ಬೇಕು ಅಂತ ಇದ್ದೀರಿ? ಹೌದು, ಖಂಡಿತ. ಈ ತರ ಅವರೊಂದು ಆಲೋಚನೆ ಅಂದ್ರೆ ಏರ್ಪೋರ್ಟ್ ಅಲ್ಲಿ ನಾವು ಹೇಗೆ ಬಗ್ಗಿ ಇದೆ, ಬೇರೆ ಬೇರೆ ದೊಡ್ಡ ಒಂದು ರೆಸಾರ್ಟ್ ಎಲ್ಲ ಬಗ್ಗಿ ಇರುತ್ತೆ ನೋಡಿ, ಆ ರೀತಿ ನಾವು ಮಾಡ್ಬೇಕು ಅನ್ನೋದು ಅವ್ರದ್ದೊಂದು ಆಲೋಚನೆ ಇದೆ. ನಾವು ಅದನ್ನು ಮಾಡುವಂತ ಒಂದು ಪ್ರಯತ್ನ ನಾವು ಮಾಡ್ತೇವೆ ಈ ಸಲ. ಹಾಗೆ ಇನ್ನೊಂದು ಮುಖ್ಯವಾದ ಕಾರ್ಯಕ್ರಮ ಅಂತ ಹೇಳಿದ್ರೆ ಸೂಕ್ಷ್ಮ ವಲಯದಲ್ಲಿ ಕೆಲಸ ಮಾಡುವವರಿಗೆ ಸನ್ಮಾನ ಅಂತ ಹೇಳಿ. ಯಾವೆಲ್ಲ ವಲಯ ಸರ್, ಹೇಗೆ ಇದು ಸನ್ಮಾನ ಹೇಗೆ ನಡೀತದೆ? ನೋಡಿ, ಎಲ್ಲಾ ಕಡೆನೂ ಬೇರೆ ಬೇರೆ ರೀತಿಯಲ್ಲಿ ಸನ್ಮಾನ ನಡೆಯುತ್ತೆ. ಯಾರಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸನ್ಮಾನ ಆಗುದು ಸಹಜ, ನಾವು ಕಂಡಿದ್ದೇವೆ ನಾವೆಲ್ಲ. ಆದ್ರೆ ಇವರ ಆಲೋಚನೆ ಹೇಗೆ ಅಂತ ಹೇಳಿದ್ರೆ, ನಾವು ನಮ್ಮ ಸಮಾಜದಲ್ಲಿ ಯಾರು ಗುರುತಿಸ ನೋಡಿ, ತುಂಬಾ ಕಡು ಬರ್ತಾನೆ ಏನಾದ್ರು ಒಂದು ಸಮಾಜಕ್ಕೆ ಸೇವೆ ಕೊಡ್ತಾರೆ. ಯಾವ ರೀತಿ ಅಂದ್ರೆ ಯಾವುದೇ ಒಂದು ಅದರ ಪ್ರಯೋಜನ ಪಡೆದೆ ತನ್ನಿಂದ ಸಮಾಜಕ್ಕೆ ಸಹಾಯ ಕೊಡುವ ನಾವು ಗುರುತಿಸ್ಬೇಕಂತ. ಎಕ್ಸಾಂಪಲ್ ನೋಡಿ, ನಾವು ಹೋದ ವರ್ಷ ಒಬ್ರು ನಾವು ಸನ್ಮಾನ ಮಾಡಿದ್ದೆವು. ಯಾವ ರೀತಿ ಅಂದ್ರೆ ಇವರು ಬಡಗಿ ಅಂತಾರೆ, ಆಚಾರ್ಯ ವರ್ಗದವರಿದ್ದಾರಲ್ಲ, ಅವರು ನಮ್ಮ ಪ್ರತಿ ಶಾಲೆಯಲ್ಲಿ, ಗವರ್ಮೆಂಟ್ ಶಾಲೆಯಲ್ಲಿ ಏನಾದ್ರು ಬಾಗಿಲು ದುರಸ್ತಿ ಇರ್ಬೋದು, ನಮ್ಮ ಕಿಟಕಿ ದುರಸ್ತಿ ಇರ್ಬೋದು, ಎಲ್ಲ ಶಾಲೆ ಯಾವುದೇ ಒಂದು ಫೀಸ್ ತಗೊಳ್ಳದೆ ಅವರು ದುರಸ್ತಿ ಮಾಡಿ ಕೊಡ್ತಾರೆ. ಎಲ್ಲ ಕಡೆ ತುಂಬಾ ವರ್ಷ ಮಾಡ್ಕೊಂಡು ಬರುವಂತ ಕಾಯಕ. ಇದನ್ನ ನಾವು ಯಾರು ಗುರುತಿಸಿಲ್ಲ ನೋಡಿ. ಅದಕ್ಕೋಸ್ಕರ ಇವರು ಇಂಥವ್ರನ್ನೆಲ್ಲ ಹುಡುಕಿ ಅವರಿಗೆ ನಾವು ಸನ್ಮಾನ ಮಾಡ್ಬೇಕು ಅಂತ ಅವ್ರ ಆಲೋಚನೆ. ಅದೇ ರೀತಿ ನಾವು ತುಂಬಾ ವರ್ಷದಿಂದ ಅಡಿಕೆ ಮರ ತೋರಿರ್ತಾರೆ, ಮತ್ತೆ ಬೇರೆ ಬೇರೆ ನಮ್ಮ ಕುಶಲಕರ್ಮಿಗಳೆಲ್ಲ ಇರ್ತಾರೆ ನೋಡಿ ಕೆಲಸ ಮಾಡಿಕೊಂಡು, ಅಂತವ್ರನ್ನೆಲ್ಲ ಗುರುತಿಸಿಕೊಂಡು ನಾವು ಅವರಿಗೆ ಸನ್ಮಾನ ಮಾಡ್ಬೇಕನ್ನೋ ಒಂದು ಉದ್ದೇಶ. ಖಂಡಿತವಾಗ್ಲು. ಹಾಗೆ ಮುಖ್ಯಮಂತ್ರಿಗಳು ಬರ್ತಾರ ಸರ್ ಕಾರ್ಯಕ್ರಮಕ್ಕೆ? ಹೌದು, ಖಂಡಿತ. ಯಾಕಂತ ಹೇಳಿದ್ರೆ ಹೋದ ಸಲದ ಕಾರ್ಯಕ್ರಮ ಅವ್ರು ಬರ್ಬೇಕಿತ್ತು. ಅದರ ಎಲ್ಲ ರಿಪೋರ್ಟ್ ನೋಡುವಾಗ ತುಂಬಾ ಸಂತೋಷ ಪಟ್ಟಿದ್ದಾರೆ ಅವರು. ಇಷ್ಟೊಂದು ದೊಡ್ಡ ಗಾತ್ರದಲ್ಲಿ ನೀವೊಂದು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಇಷ್ಟು ಜನ ಸೇರ್ತಾ ಇದ್ದಾರೆ, ಬರುವ ವರ್ಷ ನಾನು ಖಂಡಿತ ಬರ್ತೇನೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಈ ವರ್ಷಕ್ಕೆ 100ಕ್ಕೆ 100 ಅವ್ರು ಬರುವಂತ ಲಕ್ಷಣಗಳಿದೆ. ಖಂಡಿತ ಬಂದೇ ಬರ್ತಾರೆ ಈ ಸಲ. ಖಂಡಿತವಾಗ್ಲು ಸರ್. ಹಾಗೆ ಈಗ ಒಂದು ನೀತಿ ಸಂಹಿತೆ ಒಂದು ಇದಿರುವ ಕಾರಣ ನಿಮ್ಮ ಈ ಕಾರ್ಯಕ್ರಮದ ಪ್ರಚಾರವನ್ನು ಅಂದ್ರೆ ಗ್ರಾಮಗಳಲ್ಲಿ ಜನರಿಗೆ ಈ ಕಾರ್ಯಕ್ರಮದ ಬಗ್ಗೆ ಹೇಗೆ ಸರ್ ಪ್ರಚಾರ ಮಾಡ್ತಾ ಇದ್ದೀರಿ? ಯಾವ ರೀತಿ ಜನರನ್ನು ತಲುಪ್ತಾ ಇದ್ದೀರಿ ಅಂತೇಳಿ? ಖಂಡಿತ ನಾವು ನೋಡಿ, ನೀತಿ ಸಂಹಿತೆ ಇರೋದು ಸಹಜ, ನಮಗೆಲ್ಲ ಗೊತ್ತಿರುವಂತ ವಿಚಾರ. ನಾವು ನಮ್ಮ ಟ್ರಸ್ಟ್ ಇದೆ ನೋಡಿ, ನಾನು ಇದ್ದೀನಿ, ನಮ್ಮ ಟ್ರಸ್ಟ್ ಒಂದಷ್ಟು ನಾವು ಕೋರ್ ಕಮಿಟಿ ಇದೆ, ಮತ್ತೆ ಸದಸ್ಯರೆಲ್ಲ ನಾವಿದ್ದೀವಿ. ನಾವು ಪ್ರತಿ ವರ್ಷ ನಾವು ಇಷ್ಟೊಂದು ತಂಡಗಳು ನಾವು ಮಾಡ್ತೀವಿ. ಈ ಸಲ ಒಂದು 5 ತಂಡಗಳು ನಾವು ಮಾಡಿದೀವಿ. ಒಂದು ತಂಡ ನಾವು ಒಂದಷ್ಟು ಜನ ಇದ್ದೇವೆ. ನಾವು ಯಾವುದೇ ಬ್ಯಾನರ್ ಆಗ್ಲಿ, ಯಾವುದೇ ಒಂದು ನಾವು ಅಡ್ವರ್ಟೈಸ್ಮೆಂಟ್ ಮಾಡದೆ ನಾವು ಅವ್ರ ಮನೆಗೆ ಹೋಗಿ ನಾವು ಒಂದಷ್ಟು ಜನ ನಾವು ತಿಳಿಸುವಂತ ಕೆಲಸ ನಾವು ಮಾಡ್ತೇವೆ ಪ್ರತಿ ಗ್ರಾಮದಲ್ಲಿ ಹೋಗಿ. ಖಂಡಿತವಾಗ್ಲು ಸರ್. 12ನೇ ವರ್ಷದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಜನೋಪಕಾರಿಯಾಗಿ ನಡೀತಾ ಇರುವಂತದ್ದು. ಮತ್ತೆ ಈ ಸಲ ಕಾರ್ಯಕ್ರಮಕ್ಕೆ ಬಾರಿ ಚಂದದ ಒಂದು ಹೆಸರಿಟ್ಟಿದ್ರಿ ಸರ್, ಅಶೋಕ ಜನಮನ ಅಂತ. ಹೌದು. ಹಾಗೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀಲಿ ಅನ್ನಂತ ನಾವು ಆಶಿಸ್ತಾ ಇದ್ದೇವೆ. ಹೆಸರಿಡ್ಲಿಕ್ಕೆ ಹೆಸರಿಗೆ ಅದ್ರ ಅರ್ಥ ಇದೆ. ಯಾಕಂದ್ರೆ ಅವ್ರದ್ದು ಆಸೆ ಅಂದ್ರೆ ಹೌದು, ಈ ಹೆಸರು ಹೇಗೆ ಸೆಲೆಕ್ಟ್ ಆಯ್ತು ಅಂತ ಹೇಳಿ ಸರ್. ಹೌದು, ನಮಗೆ ಹೆಸರು ತುಂಬಾನೇ ಬಂದಿತ್ತು. ಒಂದು ಸಾಧಾರಣ 250-300 ಹೆಸರು ಬಂದಿತ್ತು. ಅದ್ರಲ್ಲಿ ಅವರು ಸೆಲೆಕ್ಟ್ ಮಾಡಿದಂದ್ರೆ ಅಶೋಕ ಜನಮನ ಅಂತ. ಅಂದ್ರೆ
ಅಶೋಕ್ ರೈ ಯಾವಾಗಿದ್ರು ನಾವು ಜನಗಳ ಮನಸ್ಸಿನಲ್ಲಿ ಇರ್ತೇವೆ, ನಾವು ಜನರ ಮನಸ್ಸಿನ ನಾನು ಇರ್ತೇನೆ ನಾನು ಒಂದು ಅದರ ಅರ್ಥ ಅದನ್ನು ಬಿಂಬಿಸುವಂತ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಈ ಸಲ ನಾವು ಅಶೋಕ ಜನಮನ 2024 ಅಂತ ಅದಕ್ಕೆ ಹೆಸರಿಟ್ಟಿದ್ದೀವಿ. ಓಕೆ, ಹಾಗೆ ಹೊಸ ಹೆಸರಿನೊಟ್ಟಿಗೆ ನಡೀತಿರುವಂತ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾವು ಹಾರೈಸ್ತಾ ಇದ್ದೇವೆ ಸರ್. ಇಷ್ಟೊತ್ತು ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ನಮಸ್ಕಾರ. ತುಂಬಾ ಸಂತೋಷ ಸರ್, ನಿಮ್ಮ ಸಹಕಾರ ಇದೇ ರೀತಿ ಇಲ್ಲ ಅಂತ ನಾನು ಬೇಡಿಕೊಳ್ಳುತ್ತೇನೆ. ಖಂಡಿತ ಥ್ಯಾಂಕ್ ಯು. ಹಾಗೆ ಬಹಳ ಒಂದು ವಿಶೇಷ ರೀತಿಯಲ್ಲಿ ನಡೀತಿರೋ ಕಾರ್ಯಕ್ರಮ ಸರ್. ನೀವು ನೋಡಿದ ಹಾಗೆ ಅಂದ್ರೆ ಕಳೆದ 11 ವರ್ಷ ನಡೀತಾ ಇದೆ, ಹೇಗೆ ಬೆಳೀತಾ ಇದೆ ಸರ್, ಹೇಗೆ ಈ ಕಾರ್ಯಕ್ರಮ ಜನಪ್ರಿಯ ಆಗ್ತಾ ಇದೆ ಅಂತೇಳಿ? ಶಾಸಕ ಅಶೋಕ್ ಕುಮಾರ್ ಈ ಟ್ರಸ್ಟ್ ನ ಮುಖ್ಯ ಪ್ರವರ್ತಕರಾಗಿದ್ದಾರೆ. ಹೌದು, ಅಶೋಕ್ ಕುಮಾರ್ ಶಾಸಕರಾಗಲಿಕ್ಕೆ ಮೊದಲೇ ಈ ಕಾರ್ಯಕ್ರಮ ನಡೀತಾ ಉಂಟು. ನೀವು ಹೇಳಿದಾಗೆ 30 ಜನರಿಂದ ಸ್ಟಾರ್ಟ್ ಆದ ಕಾರ್ಯಕ್ರಮ ಇವತ್ತು 75,000 ಜನರನ್ನು ರೀಚ್ ಆಗಬೇಕಾದ್ರೆ ಸಣ್ಣ ಒಂದು ಸಾಧನೆ ಅಲ್ಲ, ದೊಡ್ಡ ಸಾಧನೆ ಅದು. ಈ ಸಲ ಅಂದ್ರೆ ಎಲ್ಲರನ್ನು ಸೇರಿಸ್ಕೊಳ್ತಾರೆ ಅವರು. ಕೆಲವರು ಹೇಳ್ತಿದ್ರು ಅದು ರಾಜ್ಯಕ್ಕೆ ಉದ್ದೇಶದಿಂದ ಮಾಡ್ತಾ ಇದ್ದಾರೆ, ಹಾಗೆ ಮಾಡ್ತಾರೆ. ಆದ್ರೆ ಅವ್ರು ಪ್ರತಿ ಮೀಟಿಂಗ್ ಅಲ್ಲಿ ಹೇಳ್ತಾರೆ ಇದು ರಾಜ್ಯಕ್ಕೆ ಕಾರ್ಯಕ್ರಮ ಅಲ್ಲ, ಕಾಂಗ್ರೆಸ್ ಸಮಾವೇಶ ಅಲ್ಲ, ಎಲ್ಲ ಬಡವರ ಪರವಾಗಿರುವ ಒಂದು ಸೇವಾ ಕಾರ್ಯಕ್ರಮ ಅಂತ ಪ್ರತಿ ಮೀಟಿಂಗ್ ಅದನ್ನು ಪುನರುಚ್ಚರಿಸ್ತಾ ಇದ್ದಾರೆ. ಅಂದ್ರೆ ಎಲ್ಲರನ್ನು ಸಮಾಜದ ಕೆಲವರ್ಗದಿಂದ ಇದು ಉನ್ನತ ಮಟ್ಟದವರವರೆಗೆ ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಇದೊಂದು ರಾಜಕೀಯೇತರ ಕಾರ್ಯಕ್ರಮ. ಹೌದೌದು, ರಾಜಕೀಯ ಪಕ್ಷಾತೀತವಾಗಿ ನಡೀತಾ ಉಂಟು. ಆರಂಭದಲ್ಲಿ ಅವರು ಹೇಳಿದಾಗ ಅವರ ಮನೆಯಲ್ಲಿ ನಡೀತಾ ಇತ್ತು, ಕ್ರಮೇಣ ಅದು ವಿಸ್ತರಣೆ ಈ ಕಡೆ ಬಂತು. ಈ ಸಲ ದೊಡ್ಡ ಮಟ್ಟದ ಪ್ರೋಗ್ರಾಮ್ ಅವರು ಮಾಡ್ಕೊಂಡಿದ್ದಾರೆ. ಹೌದೌದು, ನೋಡುವ. ನಮಗೂ ಒಂದು ಈ ಸಲ ಕುತೂಹಲ ಇದೆ, ಯಾವ್ದು ರೀತಿ ಅಶೋಕ ಜನಮನ ಕಾರ್ಯಕ್ರಮ ನಡೀತದೆ ಅನ್ನುವಂತ ಕುತೂಹಲ ನಮಗೂ ಮತ್ತೆ ಅದು ಜನ ಸೇರಿಸಲ್ಲ, ಜನ ಸೇರ್ತಾರೆ. ಹೌದು, ಸೇರಿಸಿ ಮಾಡುವಂತ ಕಾರ್ಯಕ್ರಮ, ಜನ ಸೇರಿ ಅವರಾಗಿ ಸೇರಿಕೊಳ್ತಾರೆ. ತುಂಬಾ ಒಳ್ಳೆಯ ಮಾತನ್ನು ಹೇಳಿದ್ರಿ. ಖಂಡಿತವಾಗ್ಲು ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾವು ಅವರಿಂದ ಪಡ್ಕೊಂಡ್ವಿ, ನೀವು ಒಂದಷ್ಟು ಮಾಹಿತಿಯನ್ನ ನೀಡಿದ್ರಿ. ನಾವೀಗ ಮುಂದಿನ ಸುದ್ದಿಗೆ ಹೋಗೋದಾದ್ರೆ ಬಹಳ ಪ್ರಮುಖವಾದ ಸುದ್ದಿ ಉಮೇಶ್ ಅವರ ಕೈಲಿದೆ. ಓಕೆ, ಮುಂದಿನ ಸುದ್ದಿ ಇದು ಸಹಕಾರಿ ಸಂಘಗಳ ಒಂದು ತಿದ್ದುಪಡಿ. ರಾಜ್ಯ ಸರ್ಕಾರ ಏನೊಂದು ತಿದ್ದುಪಡಿಯನ್ನು ತಂದಿತ್ತು, ಅದರ ವಿರುದ್ಧ ತಾಲೂಕಿನ ಒಂದು ಪ್ರಮುಖವಾದಂತಹ ಸಹಕಾರಿ ಸಂಘ ನ್ಯಾಯಾಲಯದಲ್ಲಿ ದಾವೆ ಹೂಡಿರುವಂಥದ್ದು. ಆ ದಾವೆಗೆ ಪ್ರತಿಕ್ರಿಯೆಯಾಗಿ ಏನೋ ಒಂದು ಹೈಕೋರ್ಟ್ ನೀಡಿರುವಂತಹ ಒಂದು ತೀರ್ಪು. ಭಾಳ ವಿಶೇಷವಾಗಿ ಸಹಕಾರಿ ಸಂಘಗಳ ಒಂದು ಕಾಯ್ದೆಯಲ್ಲಿ ಆ ಒಂದು ತಿದ್ದುಪಡಿ ಏನು ತಂದಿತ್ತು ಅಂತ ಹೇಳಿದ್ರೆ, ಅಲ್ಲಿನ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಯಾವುದೇ ಒಂದು ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳಬೇಕಾದ್ರೆ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಮೊಟಕುಗೊಳಿಸುವಂಥದ್ದು. ಇದು ಸರ್ಕಾರ ತಂದಿದ್ದಂಥ ಒಂದು ತಿದ್ದುಪಡಿಯಾಯಿತು. ಈ ತಿದ್ದುಪಡಿಯ ವಿರುದ್ಧವಾಗಿ ಉಪ್ಪಿನಂಗಡಿ ಸಹಕಾರಿ ವ್ಯವಸಾಯಕ ಸಂಘವು ರಾಜ್ಯ ಸರ್ಕಾರದ ವಿರುದ್ಧ ನ್ಯಾಯಾಲಯದಲ್ಲಿ ದಾವೆ ಹೂಡಿತ್ತು. ಇದೀಗ ನ್ಯಾಯಾಲಯ ಇದರ ಬಗ್ಗೆ ವಿಚಾರಣೆ ನಡೆಸಿ ತದನಂತರ ಈ ಒಂದು ಕ್ರಮ, ರಾಜ್ಯ ಸರ್ಕಾರದ ಕ್ರಮ ಇದು ಸಂವಿಧಾನ ಬಾಹಿರ ಅಂತ ಘೋಷಿಸಿ ತೀರ್ಪು ನೀಡಿರುವಂಥದ್ದು. ಈ ಬಗೆಗಿನ ವರದಿ ನಮ್ಮಲ್ಲಿ 3ನೇ ತಾರೀಕಿನಂದು ಪ್ರಕಟಗೊಂಡಿದೆ. ಕರುಣಾಕರ್ ಸರ್ ಅವರೇ, ಈ ಒಂದು ವರದಿ ಬಗ್ಗೆ ಒಂದಷ್ಟು ಹೇಳೋದಾದ್ರೆ. ಈಗ ಸಹಕಾರಿ ಸಂಘಗಳದು ಸರ್ಕಾರಿ ಸಂಘಗಳಲ್ಲ, ಸಹಕಾರಿ ಸಂಸ್ಥೆಯಡಿ ಅದಕ್ಕೆ ತನ್ನದೇ ಆದ ಅಸ್ತಿತ್ವ ಇರ್ತದೆ. ಏನು ಸರ್ಕಾರ ಸಹಕಾರಿ ಕಾಯ್ದೆಗೆ ತಿದ್ದುಪಡಿ ತಂದು ಇಲ್ಲಿ ಸಿಬ್ಬಂದಿಗಳ ನೇಮಕ ಮಾಡುವ ಅಧಿಕಾರ ಕೂಡ ಮೊಟಕುಗೊಳಿಸಿದಂತಾಗಿದೆ. ಇದರ ವಿರುದ್ಧ ಉಪ್ಪಿನಂಗಡಿಯ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆ ಉಪ್ಪಿನಂಗಡಿ ಅವರು ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟ್ ಅದರ ವಿಚಾರಣೆ ಮಾಡಿ ಸರ್ಕಾರ ಏನು ತಿದ್ದುಪಡಿ ಮಾಡಿತ್ತು ಅದು ಸಂವಿಧಾನ ಬಾಹಿರ ಎಂದು ತೀರ್ಪು ಕೊಟ್ಟಿದೆ. ಬಹುಶಃ ಇದು ಒಂದು ಮಹತ್ವದ ತೀರ್ಪಾಗ್ತದೆ ಎಲ್ಲ ಸಹಕಾರಿ ಸಂಘಗಳಿಗೆ. ಇದೊಂದು ಸರ್ಕಾರ ಏನು ಇದೆ ಸಹಕಾರಿ ಸಂಘಗಳನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಮುಂದಾದಿತ್ತು, ಅದಕ್ಕೆ ಹೈಕೋರ್ಟ್ ಕಡಿವಾಣ ಹಾಕಿದೆ ಅಂತ ಹೇಳ್ಬೋದು. ಸರ್, ಈಗ ತಿದ್ದುಪಡಿ ತಂದಾಗ ಈಗ ಅದರಲ್ಲಿ ಆಕ್ಚುಲಿ ಏನು ಇದು ಮಾಡಿತ್ತು, ಈಗ ಸಹಕಾರಿ ಸಂಘದ ಆಡಳಿತ ಮಂಡಳಿಯಿಂದ ಆ ಒಂದು ನೇಮಕಾತಿ ಆಗಿರ್ಬೋದು ಅಥವಾ ಇತರ ಶಿಸ್ತು ಕ್ರಮ ಕೈಗೊಳ್ಳುವಂಥದ್ದಾಗಿರ್ಬೋದು, ವರ್ಗಾವಣೆಯಾಗಿರ್ಬೋದು, ಎಲ್ಲ ಅಧಿಕಾರವನ್ನು ಮೊಟಕುಗೊಳಿಸಿತ್ತು. ಹೌದೌದು. ಸೊ ಈ ಅಧಿಕಾರವನ್ನು ಎಲ್ಲಿ ಸರ್ಕಾರ ಇಟ್ಟುಕೊಂಡಿತ್ತ ಅಥವಾ ಹೇಗೆ ಅದನ್ನು ವರ್ಗಾವಣೆ ಮಾಡಿತ್ತಾ ಅಂತ? ಅಲ್ಲ, ಮೊದಲು ಸಹಕಾರಿ ಸಂಘಗಳ ಆಡಳಿತ ಮಂಡಳಿಯವರಿಗೆ ಪೂರ್ಣ ಅಧಿಕಾರ ಇತ್ತು ಸಿಬ್ಬಂದಿಗಳ ನೇಮಕ ಮಾಡಿಕೊಳ್ಳುವಂತ. ಅದಕ್ಕೆ ನಂತರ ಸರ್ಕಾರ ಇದು ಅಂಗೀಕಾರ ಕೊಡ್ತಿತ್ತು, ಯಾರಿರ್ಬೋದು. ಆದರೆ ಈ ಸಲ ಸರ್ಕಾರದಿಂದ ಅನುಮೋದನೆ ಆಗಿ ಅಂಗೀಕಾರ ನೇಮಕ ಮಾಡಬೇಕು ಅಂತ ಒಂದು ತಿದ್ದುಪಡಿ ತಂದ್ರು. ಇಲ್ಲಿ ಆಡಳಿತ ಮಂಡಳಿಗೆ ಏನೂ ಅಧಿಕಾರ ಇಲ್ಲ, ನೇರ ಸರ್ಕಾರದ ಇದಕ್ಕೆ ಸುಪಾರ್ದಿಗೆ ಬರ್ತದೆ ಅದು. ಆ ರೀತಿ ಆದಾಗ ಇಲ್ಲಿ ಸಹಕಾರಿ ಸಂಘಗಳ ಕಾರ್ಯನಿರ್ವಹಣೆಗೆ ಹೊಡೆತ ಆಗ್ತದೆ ಅಂತ ಹೇಳಿ ಇವರು ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟ್ ಇವರ ಮಾನ್ಯ ಮಾಡಿತ್ತು, ಇವರ ಪರವಾಗಿ ತೀರ್ಪು ಕೊಟ್ಟಿತ್ತು. ಇದೊಂದು ಒಳ್ಳೆಯ ಬೆಳವಣಿಗೆ ಕೂಡ. ಯಾಕಂತ ಹೇಳಿದ್ರೆ ಸಹಕಾರಿ ತಾವೇ ಹೇಳಿದ ರೀತಿಯಲ್ಲಿ ಅದು ಸರ್ಕಾರದ ಕಡೆ ಹೋದಾಗ ಸರ್ಕಾರದ ಇತರ ಒಂದು ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಇದ್ದ ರೀತಿಯಲ್ಲಿ ಆಗ್ತದೆ. ಆಗ ಎಲ್ಲೋ ಒಂದು ಕಡೆಗೆ, ಎಲ್ಲ ಅಂತ ಅಲ್ಲ, ಹಣಕಾಸಿನ ವ್ಯವಹಾರ ಆದ್ದರಿಂದ ಅಲ್ಲೊಂದಷ್ಟು ಭ್ರಷ್ಟಾಚಾರ ಆಗಿರ್ಬೋದು, ಒಂದಷ್ಟು ಅವ್ಯವಹಾರ ನಡೆಯುವಂಥದ್ದು ಸಾಕಷ್ಟು ಈ ಹಿಂದೆ ಕೂಡ ನಡೆದಿದೆ. ಆಡಳಿತ ಮಂಡಳಿ ಇದ್ರೂ ಕೂಡ ನಡೆದಿದೆ. ಆಡಳಿತ ಮಂಡಳಿಯ ಅಧಿಕಾರದಲ್ಲಿ ಇಲ್ಲದ ಇದ್ದಾಗ ಅದು ಇನ್ನೊಂದಷ್ಟು ಹೆಚ್ಚುವರಿಯಾಗಿ ನಡೆಯಬಹುದಾ ಅಥವಾ ಸಾಧ್ಯತೆಗಳು ಹೆಚ್ಚಿದೆಯಾ ಅಂತ ಇದ್ರ ಬಗ್ಗೆ ಖಂಡಿತ ಇದೆ.
ಇದನ್ನೊಂದು ನಿವಾರಿಸಲಿಕ್ಕೂ ಕೂಡ ಇದೊಂದು ಒಳ್ಳೆಯ ಕ್ರಮ ಅಂತ ಹೇಳ್ಬೋದು. ಹೌದೌದು. ಬಹುಶಃ ಉಪ್ಪಿನಂಗಡಿಯ ಈ ಒಂದು ಸೊಸೈಟಿಯವರು ಯಾಕೆ ಮುಂದೆ ಹೋದ್ರು? ಬೇರೆ ಸೊಸೈಟಿಯವರು ಏನಾದ್ರು ಹೋಗಿದ್ದಂತ ಇದು ಆಯ್ತಾ ಸರ್ ಇದ್ರ ಬಗ್ಗೆ? ಇಲ್ಲ, ನಮ್ಮ ತಾಲೂಕಲ್ಲಿ ಉಪ್ಪಿನಂಗಡಿಯವರು ಬೇರೆ ಅವರು ಹೋಗ್ಬೇಕಿತ್ತು. ಉಪ್ಪಿನಂಗಡಿಯವರು ಮೊದಲಾಗಿ ಅದಕ್ಕೆ ಅಡಿಗಾಲಿಟ್ಟಿದ್ದಾರೆ ಅಷ್ಟೇ. ಇದು ಇನ್ನು ತೀರ್ಪು ಇದು ಬರೀ ಉಪ್ಪಿನಂಗಡಿ ಅನ್ವಯ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಸಹಕಾರಿ ಸಂಸ್ಥೆಗಳು ಅನ್ವಯ ಆಗ್ತದೆ ಹೈಕೋರ್ಟ್ ತೀರ್ಪು ಕೊಟ್ಟ ಕಾರಣ. ಮುಂದೆ ಇದನ್ನು ಪ್ರಶ್ನಿಸಿ ಇವರು ಮತ್ತೆ ಸಾಧ್ಯತೆ ಉಂಟು, ಸರ್ಕಾರ ಹೋಗ್ಬೋದು. ಆದ್ರೆ ಈ ತನಕ ಹೋಗ್ಬೋದು, ಹೇಗೆ ಮೇಲ್ಮನವಿ ಮಾಡಬಹುದು. ಆದ್ರೆ ಇದೊಂದು ಉಪ್ಪಿನಂಗಡಿಯ ಸಹಕಾರಿ ಬ್ಯಾಂಕಿನ ಸಿಎ ಬ್ಯಾಂಕಿನ ಒಂದು ಮಾಡಿರೋ ಕಾರಣ ನಮಗೆ ಬಹಳ ಪ್ರಮುಖ ಸುದ್ದಿ ಆಗ್ತದೆ. ನಮ್ಮ ತಾಲೂಕಿನ ಸರ್ಕಾರದ ಒಂದು ಆದೇಶವನ್ನೇ ಪ್ರಶ್ನಿಸಿ, ಅಂದ್ರೆ ಎಲ್ಲಿ ಸಿಎ ಬ್ಯಾಂಕ್ಗಳ ಒಂದು ತಾಲೂಕು ಮಟ್ಟದ ರಾಜ್ಯ ಮಟ್ಟದ ಆದೇಶ, ಹೌದು ರಾಜ್ಯ ಮಟ್ಟದ ಆದೇಶವಾಗಿ ಹೊರಬಂದಿದೆ. ಅದಕ್ಕೆ ಮಾಹಿತಿಗೆ ಆಗಿ ನಾವು ಉಪ್ಪಿನಂಗಡಿ ಸಿಎ ಬ್ಯಾಂಕ್ನ ಅಧ್ಯಕ್ಷರಾದಂತಹ ಕೆ ಪ್ರಸಾದ್ ಅವರನ್ನು ಸಂಪರ್ಕಿಸಲಿಕ್ಕೆ ಪ್ರಯತ್ನ ಸಾಧ್ಯವಾದ್ರೆ ನಾವು ಅವರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕಿದ್ದೇವೆ. ಅದರ ಮಧ್ಯದಲ್ಲಿ ನಾವು ಮುಂದಿನ ಸುದ್ದಿಗೆ ಈಗ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು ಸಿಕ್ಕಿದ್ರು, ಅವರಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಸಿಕ್ಕಿದ ತಕ್ಷಣ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ, ಯಾಕಂದ್ರೆ ಅವರೇ ಅದರ ಬಗ್ಗೆ ಟೆಕ್ನಿಕಲ್ ಮಾಹಿತಿ ಇನ್ನಷ್ಟು ಜಾಸ್ತಿ ಮಾಹಿತಿ ಅವರೇ ಕೊಡ್ಲಿಕ್ಕೆ ಕೊಡ್ಬೋದು. ಮುಂದಿನ ಸುದ್ದಿಯನ್ನು ನಾವು ನೋಡೋದಂತಾದ್ರೆ ಈಗ ದೇವಸ್ಥಾನಗಳ ವ್ಯವಸ್ಥಾಪನಾ ಸಮಿತಿಗೆ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲಿ ಮುಜರಾಯಿ ಇಲಾಖೆಯ ಆಡಳಿತಕ್ಕೆ ಒಳಪಡ್ತದ, ಅದರ ಅಧೀನದಲ್ಲಿ ಬರ್ತದ ಅಂತ ದೇವಸ್ಥಾನಗಳಿಗೆ ಆಡಳಿತ ವ್ಯವಸ್ಥಾಪನಾ ಸಮಿತಿಯ ರಚನೆ ಒಂದು ಪ್ರಕ್ರಿಯೆ ನಡೀತಾ ಇದೆ. ಪ್ರಮುಖವಾಗಿ ಇಲ್ಲಿ ಗಮನ ಸೆಳೆಯುವಂಥದ್ದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ರಾಜ್ಯದಲ್ಲಿ ಆದಾಯದಲ್ಲಿ ಮೊದಲನೇ ಸ್ಥಾನದಲ್ಲಿರುವಂಥ ದೇವಸ್ಥಾನ. ಬರೀ ರಾಜ್ಯದಲ್ಲಿ ಮಾತ್ರ ಅಲ್ಲದೆ ದೇಶ ವಿದೇಶಗಳ ಭಕ್ತರು ಇಲ್ಲಿಗೆ ಭೇಟಿ ನೀಡುವಂಥ ಒಂದು ಪ್ರಮುಖ ಧಾರ್ಮಿಕ ಕೇಂದ್ರ ನಮ್ಮ ಜಿಲ್ಲೆಯ. ಇಲ್ಲಿಯ ವ್ಯವಸ್ಥಾಪನಾ ಸಮಿತಿಗೆ ಇದರ ಸಮಿತಿ ಸದಸ್ಯತ್ವಕ್ಕೆ 124 ಮಂದಿ ಆಕಾಂಕ್ಷಿಗಳು ಇದ್ದಾರೆ ಅನ್ನುವಂಥ ಒಂದು ಸುದ್ದಿ ಬಹಳ ಪ್ರಮುಖವಾಗಿ ಈ ವಾರ ನಮ್ಮ ಗಮನವನ್ನು ಸೆಳೆದಿತ್ತು. ಒಟ್ಟು 9 ಸ್ಥಾನಗಳಲ್ಲಿ ಇರುವಂಥ ಒಂದು ವ್ಯವಸ್ಥಾಪನಾ ಸಮಿತಿಯಲ್ಲಿ ಇದರ ಅವಧಿ, ಹಿಂದಿನ ವ್ಯವಸ್ಥಾಪನಾ ಸಮಿತಿಯ ಅವಧಿ ಕಳೆದ ಮಾರ್ಚ್ 4ಕ್ಕೆ ಅಂತ್ಯಗೊಂಡಿತ್ತು. ಅದರ ನಂತರ ಅಲ್ಲಿ ವ್ಯವಸ್ಥಾಪನಾ ಸಮಿತಿ ಇನ್ನೂ ರಚನೆ ಆಗಿರಲಿಲ್ಲ. ಈಗ ಹೌದು ಆಡಳಿತ ಅಧಿಕಾರಿಯವರೇ ಅಲ್ಲಿ ಇದರ ಆಡಳಿತವನ್ನು ಸಹಾಯಕ. ಈಗ ಬಹಳ ಪ್ರಮುಖವಾಗಿ ಕಡಬ, ಸುಳ್ಯ ಮತ್ತು ಪುತ್ತೂರು, ಬೆಳ್ತಂಗಡಿ ತಾಲೂಕಿನ ಆಕಾಂಕ್ಷಿಗಳು ಸುಮಾರು 124 ಅರ್ಜಿಗಳು ಈಗಾಗಲೇ ಬಂದಿದೆ ಅಂತೇಳಿ. ಅದರಲ್ಲಿ ನಮ್ಮ ಸವಣೂರು ಸೀತಾರಾಮರಯ್ಯ ಅವ್ರದ್ದಿರ್ಬೋದು, ಭರತ್ ಮುಂಡೋಡಿ ಅವ್ರದ್ದಿರ್ಬೋದು, ರಾಜಾರಾಮ್ ಬೆಟ್ಟ ಅವ್ರದ್ದಿರ್ಬೋದು, ಪ್ರವೀಣ್ ಮುಂಡೋಡಿ ಇರ್ಬೋದು, NK ಜಗನ್ನಿವಾಸ್ ರಾವ್ ಇರ್ಬೋದು, ಹಾಗೆ ಧನಂಜಯ ಅಡ್ಪಂಗಾಯ ಅವ್ರದ್ದಿರ್ಬೋದು, ಜಯರಾಮ PC ಮಡಪ್ಪಾಡಿ ಅವರು ಇರ್ಬೋದು, ನಿತ್ಯಾನಂದ ಮುಂಡೋಡಿ ಇರ್ಬೋದು, ಹಾಗೆ ವೇದನಾ ಸುವರ್ಣ ಅವರು, ಹೀಗೆ ಬಹಳಷ್ಟು ಹೆಸರುಗಳನ್ನ ನಾವು ಡಾಕ್ಟರ್ ರಘು ಅವರು ಇರ್ಬೋದು, ರವೀನಾಥ್ ಶೆಟ್ಟಿ ನುಳಿಯಾಳು ಅವರು ಇರ್ಬೋದು. ಸೊ ಹೇಗೆ ಸರ್ ಇದು ಈ ಸುದ್ದಿಯ ವಿಶ್ಲೇಷಣೆ ಮಾಡೋದಾದ್ರೆ, ಒಂದು ವ್ಯವಸ್ಥಾಪನಾ ಸಮಿತಿ ಒಂದು ದೇವಸ್ಥಾನದ ಆಡಳಿತವನ್ನ ನೋಡ್ಕೊಳ್ಳಿಕ್ಕೆ ಅಲ್ಲಿ ಅದಕ್ಕೆ ಸದಸ್ಯತ್ವ ಹೇಗೆ ಪ್ರಮುಖ ಪಡೀತದೆ ಅಂತೇಳಿ ಪ್ರಾಮುಖ್ಯತೆ. ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ರಾಜ್ಯದ ಪ್ರಸಿದ್ಧ ಕ್ಷೇತ್ರ, ನಾಗ ಕ್ಷೇತ್ರದಲ್ಲಿ ರಾಜ್ಯದ ನಂಬರ್ 1 ಕ್ಷೇತ್ರ. ಇಲ್ಲಿ ಬರೀ ತಾಲೂಕು ಅಥವಾ ಜಿಲ್ಲೆ ಅಲ್ಲ, ದೇಶ ವಿದೇಶದಿಂದ ಭಕ್ತಾದಿಗಳು ಬರ್ತಾರೆ. ಸಹಜವಾಗಿ ಈ ವರದಿಯನ್ನು ಮತ್ತೆ ಮುಂದುವರಿಸೋದಕ್ಕೆ ಮೊದಲು ನಮ್ಮ ಹಿಂದಿನ ಒಂದು ವರದಿ ಇತ್ತಲ್ಲ, ಹೈಕೋರ್ಟ್ ತೀರ್ಪಿನ ಬಗ್ಗೆ, ಸಹಕಾರ ಸಂಘಗಳು, ಅದರ ಬಗ್ಗೆ ನಮ್ಮ ಅಲ್ಲಿನ ಉಪ್ಪಿನಂಗಡಿಯ ಹಿರಿಯ ಪತ್ರಕರ್ತರು, ಬ್ಯಾಂಕಿನ ನಿರ್ದೇಶಕರಾಗಿರುವಂತಹ ಉದಯ್ ಕುಮಾರ್ UL, ಬ್ಯಾಂಕ್ನ ಗ್ರಾಹಕರಾಗಿರುವಂತಹ ಉದಯ್ ಕುಮಾರ್ UL ಮತ್ತು ನಮ್ಮ ಹಿರಿಯ ಪತ್ರಕರ್ತರು ಕೂಡ ಹೌದು, ನೇರ ಸಂಪರ್ಕದಲ್ಲಿ ಇದ್ದಾರೆ. ಸರ್ ಒಂದಷ್ಟು ಮಾತಾಡಿ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ನೀವು ನಿರ್ದೇಶಕರನ್ನು ಪದ ಬಳಕೆ ಮಾಡಿದ್ದೀರಿ, ದಯವಿಟ್ಟು ಅಲ್ಲ. ಖಂಡಿತ ಖಂಡಿತ. ಸಂಘದ ಸದಸ್ಯನಾಗಿದ್ದೇನೆ. ಸದಸ್ಯ ಮತ್ತು ಗ್ರಾಹಕ ಹೇಳಿ ಸರ್. ಈಗ ತಾವು ಏನನ್ನು ಅಪೇಕ್ಷಿಸ್ತಾ ಇದ್ದೀರಿ? ಈಗ ಸಹಕಾರಿ ಸಂಘಗಳ ಅಧಿಕಾರ ಮೊಟಕಿಗೆ ಆಕ್ಷೇಪ ಅಲ್ಲಿ ಉಪ್ಪಿನಂಗಡಿ ಸಹಕಾರಿ ಬ್ಯಾಂಕ್ನವರು ಹೈಕೋರ್ಟ್ಗೆ ಹೋಗಿದ್ರು. ಹೌದು. ಸಹಕಾರಿ ಸಂಘಗಳ ತಿದ್ದುಪಡಿ ಕಾಯ್ದೆ ವಿರುದ್ಧ. ಹೌದು. ಸರ್ಕಾರದ ಕ್ರಮ ಸಂವಿಧಾನ ಬಾಹಿರ ಅಂತ ಹೈಕೋರ್ಟ್ ಮಹತ್ವದ ತೀರ್ಪು ಕೊಟ್ಟಿದೆ. ಖಂಡಿತ. ಅದರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಸರ್. ಸರಿ. ಈಗ ಮುಖ್ಯವಾಗಿ ಹೇಳಿ ಸರ್. ಸಹಕಾರಿ ಸಂಘ ಅಂತ ಹೇಳಿದ್ರೇನೆ ಹಲವು ಮಂದಿ ಕೂಡಿ ಮಾಡುವಂತ ಒಂದು ಸಂಸ್ಥೆಯನ್ನು ಸಹಕಾರ ಕ್ಷೇತ್ರ ಅಂತ ಹೇಳುವಂತದ್ದು. ಹೌದು ಸರ್, ಹೌದು. ಈ ಸಹಕಾರ ಕ್ಷೇತ್ರದ ಮೂಲಭೂತ ಸಿದ್ಧಾಂತ ಹೇಗೆ ಅಂತ ಹೇಳಿದ್ರೆ, ಲಾಭ ಬಂದರೂ ಸದಸ್ಯರಿಗೆ ಹಂಚಿಕೊಳ್ಳುವಂತದ್ದು, ನಷ್ಟ ಬಂದರೂ ಸದಸ್ಯರೇ ಭರಿಸುವಂತದ್ದು. ಸರಿ. ಅಲ್ಲಿ ಸರ್ಕಾರದ ಪಾತ್ರ ಪರಿಚಯವೇ ಇಲ್ಲ. ಸಹಕಾರಿ ಕ್ಷೇತ್ರ ಅಂದ್ರೆ ನಮ್ಮನ್ನು ಒಳಗೊಂಡು ನಾವೇ ಶ್ರಮಿಸುವಂತ ಒಂದು ಸಂಸ್ಥೆ ಅದು. ಏನು ನಮ್ಮ ಕನಸುಗಳಿದೆ ಅದು ಒಬ್ಬನಿಂದ ಆಗದಾಗ ಅದು ಹಲವು ಮಂದಿ ಕೂಡಿ ಮಾಡುವಂತದ್ದು, ಪರಸ್ಪರ ಸಹಕಾರ ತತ್ವದೊಂದಿಗೆ ನಡೆಯುವಂತ ಸಂಸ್ಥೆ.
ಈ ಸಂಸ್ಥೆ ಬಹಳ ಅಚ್ಚುಕಟ್ಟಾಗಿ, ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಗಳಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಇನ್ನಷ್ಟು ಜಿಲ್ಲೆಗಳಲ್ಲಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅನ್ನೋಂತ ಮಾಹಿತಿ ಇದೆ. ಈ ಸಂಸ್ಥೆಗೆ ಒಂದು ನೇಮಕಾತಿ, ಒಂದು ಸಿಬ್ಬಂದಿಗಳ ನೇಮಕಾತಿ, ಸಿಬ್ಬಂದಿಗಳ ವರ್ಗಾವಣೆ, ಸಿಬ್ಬಂದಿಗಳ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳುವುದಕ್ಕೆ ಆ ಸಂಸ್ಥೆಯ ಆಡಳಿತ ಮಂಡಳಿಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ಆ ಆಡಳಿತ ಮಂಡಳಿಯನ್ನ ಅಲ್ಲಿಲ್ಲದ ಹಾವನ್ನಾಗಿಸುವಂತ ಒಂದು ಯತ್ನ ಆಗ್ತದೆ ಅಷ್ಟೇ. ಮತ್ತೆ ಅದರಲ್ಲಿ ಸರ್ಕಾರದ ಯಾವಾಗ ಒಂದು ಅದಕ್ಕೆ ಹಸ್ತಕ್ಷೇಪ ಬರುತ್ತಾ ಅವಾಗ ಅದನ್ನು ಸಹಕಾರಿ ಸಂಸ್ಥೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅದನ್ನು ಸರ್ಕಾರಿ ಸಂಸ್ಥೆ ಅಂತೇಳಿ ಉಲ್ಲೇಖ ಮಾಡ್ಬೇಕಾಗ್ತದೆ. ಮುಖ್ಯವಾಗಿ ಇವತ್ತಿನ ರಾಜಕೀಯ ಸ್ಥಿತಿಗತಿ ಮತ್ತು ಒಂದು ರಾಜಕೀಯ ವ್ಯವಸ್ಥೆಯ ಒಳಗಿನ, ಸರ್ಕಾರಿ ವ್ಯವಸ್ಥೆಯ ಒಳಗಿನ ಏನು ಭ್ರಷ್ಟಾಚಾರ ಎಲ್ಲಾ ರೀತಿಯಲ್ಲಿ ಹಂಚಿ ಹೋಗಿದೆಯೋ ಅದು ಮತ್ತೆ ಸಹಕಾರಿ ಕ್ಷೇತ್ರದ ಈ ಸಿಬ್ಬಂದಿಗಳ ನೇಮಕಾತಿಗೆ ಒಂದಷ್ಟು ದುಡ್ಡು ತಕೊಂಡು ನೇಮಕಾತಿ ಮಾಡೋದು, ಅದರಿಂದಾಗಿ ದುಡ್ಡು ಕೊಟ್ಟವ ಬಲ್ಲಿಂದು ಇಲ್ಲಿ ಅವ್ಯವಹಾರ ಮಾಡೋದು, ಇದು ಕಾಮನ್ ಅಂತ ಅನಿಸ್ತದೆ. ಯಾವಾಗ ಒಂದು ಸಹಕಾರಿ ಸಂಸ್ಥೆಯ ಒಂದು ಆಡಳಿತ ಮಂಡಳಿಯ ಮೇಲೆ ಜನ ವಿಶ್ವಾಸ ಇಟ್ಟು ಚುನಾಯಿಸಲ್ಪಡ್ತಾರೋ ಆ ಆಡಳಿತ ಮಂಡಳಿ ಏನೊಂದು ಅಧಿಕಾರ ಇಲ್ಲದ ಹಾಗೆ ಮಾಡುವಂತ ಈ ಸರ್ಕಾರದ ಸಹಕಾರಿ ಕಾಯ್ದೆಯ ತಿದ್ದುಪಡಿಗೆ ಹೈಕೋರ್ಟ್ ಬಹಳ ವಿವೇಚನೆಯಿಂದ ಬಹಳ ಖಡಕ್ ಪದಗಳಲ್ಲಿ ಅದನ್ನ ಆಕ್ಷೇಪಿಸಿ ಅದನ್ನ ರದ್ದುಗೊಳಿಸಿದೆ. ಸರ್, ಈಗ ಅಲ್ಲಿ ಸರ್ಕಾರ ಮುಖ್ಯವಾಗಿ ಒಂದು ತಿದ್ದುಪಡಿಯನ್ನು ತರಬೇಕಾದ್ರೆ ಪ್ರಮುಖವಾಗಿ ಏನಾದ್ರೂ ಕಾರಣ ಇರಬೇಕು. ಸರ್ಕಾರದ ಕಡೆಯಿಂದ ಏನು ಇದು ಬಹಳ ಅವಶ್ಯಕತೆ ಇತ್ತು ಅಂದ್ರೆ ನನ್ನ ಅನಿಸಿಕೆ, ಈಗಾಗಲೇ ಸಹಕಾರಿ ಕ್ಷೇತ್ರಗಳು ಒಂದು ಸಮಾನಾಂತರ ಬ್ಯಾಂಕಿಂಗ್ ಕ್ಷೇತ್ರವಾಗಿ ರೂಪುಗೊಳ್ತಾ ಇದೆ. ಎಲ್ಲ ಸಹಕಾರಿ ಸಂಸ್ಥೆಗಳಲ್ಲಿ ಜನ ವಿಶ್ವಾಸ ಇಟ್ಟುಕೊಂಡು ಹೆಚ್ಚಿನ ಠೇವಣಿ ಇದೆ, ಹೆಚ್ಚಿನ ವ್ಯವಹಾರ ನಡೀತಾ ಇದೆ. ಬಹುತೇಕ ಈಗ ಉಪ್ಪಿನಂಗಡಿಯ ಸಹಕಾರಿ ಸಂಸ್ಥೆ 3 ಕೋಟಿಗಿಂತಲೂ ಮಿಗಿಲಾದ ಲಾಭವನ್ನು ಹೊಂದಿದೆ. ಆವಾಗ ಸಹಜವಾಗಿ ಸರ್ಕಾರಕ್ಕೆ ಕಣ್ಣು ಬೀಳ್ತದೆ. ಈಗ ನೋಡಿ, ದೇವಾಲಯಗಳಲ್ಲಿ ನೋಡಿ, ಸಿ ವರ್ಗದ, ಬಿ ವರ್ಗದ ದೇವಾಲಯದ ಕಡೆಗೆ ಸರ್ಕಾರ ಕಣ್ಣೇ ಹಾಕುದಿಲ್ಲ. ಎ ವರ್ಗದ ದೇವಾಲಯಗಳಿಂದ ಸಂಪತ್ತನ್ನು ಕಿತ್ತುಕೊಳ್ಳುವುದಕ್ಕೋಸ್ಕರ ಅದರ ಎಲ್ಲ ಆಡಳಿತವನ್ನು ಸರ್ಕಾರ ತನ್ನ ಕಕ್ಷೆಗೆ ಇಟ್ಕೊಳ್ತಾ ಇದೆ. ಹಾಗೆ ಈಗ ಸಹಕಾರಿ ಕ್ಷೇತ್ರವನ್ನು ಕೂಡ ಎಲ್ಲೆಲ್ಲಿ ಲಾಭದಾಯಕವಾಗಿದೆ ಅದರ ಮೇಲೆಲ್ಲ ಒಂದು ಹಿಡಿತ ಸ್ಥಾಪಿಸಿ ಅಲ್ಲಲ್ಲಿಗೆ ನಮ್ಮ ಇಷ್ಟದ ಸಿಬ್ಬಂದಿಗಳನ್ನು ನೇಮಿಸಿಕೊಂಡ್ರೆ ನಾವು ಬಯಸಿದ ಹಾಗೆ ಆ ಕ್ಷೇತ್ರವನ್ನು ನಿಯಂತ್ರಿಸಬಹುದು ಅನ್ನುವಂಥದ್ದು ಕೆಲವೊಂದು ರಾಜಕಾರಣಿಗಳ ತಂತ್ರಗಾರಿಕೆಯ ಫಲವಾಗಿ ಈ ಕಾಯ್ದೆ ಬಂದಿದೆ. ಅದು ಬಿಟ್ಟರೆ ಬೇರೆ ಯಾವ ಸದುದ್ದೇಶವೂ ಅದರಲ್ಲಿ ಕಾಣೋದಿಲ್ಲ. ಓಕೆ ಓಕೆ, ಸರಿ ಸರ್. ಆಗ್ಲಿ ಸರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಧನ್ಯವಾದಗಳು. ಓಕೆ ಓಕೆ ಸರ್. ಬಹಳ ಪ್ರಮುಖವಾದ ವಿಚಾರವನ್ನು ಹೇಳಿದ್ರು. ನೀವು ಹೇಳಿದಾಗೆ ಸರ್ಕಾರದ ಹಸ್ತಕ್ಷೇಪ ಬಂದ್ರೆ ಅದು ಸರ್ಕಾರಿ ಸಂಸ್ಥೆ ಆಗ್ತದೆ, ಸಹಕಾರಿ ಸಂಸ್ಥೆ ಆಗುದಿಲ್ಲ ಅಂತ ಹೇಳುವಂಥದ್ದು. ಮತ್ತೆ ಇನ್ನೊಂದು ಅವ್ರು ಹೇಳಿದಾಗೆ ಬ್ಯಾಂಕಿಂಗ್ ಮಟ್ಟಕ್ಕೆ, ರಾಷ್ಟ್ರೀಕೃತ ಬ್ಯಾಂಕಿಂಗ್ ಮಟ್ಟಕ್ಕೆ ಇವತ್ತು ಸಹಕಾರಿ ಸಂಘಗಳು ಬೆಳೀತಿರೋ ಕಾರಣ ಎಲ್ಲ ಒಂದ್ ಕಡೆ ಸರ್ಕಾರದ ಹಸ್ತಕ್ಷೇಪ ಅಷ್ಟು ಒಳ್ಳೇದಲ್ಲ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಪ್ರಾರಂಭದಲ್ಲಿ ಇವರು ಗಮನಿಸಿದ್ದಾರೆ ಅಂತ ಹೇಳಿ ಅಲ್ವಾ ಸರ್? ಹೌದೌದು. ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಅಂದ್ರೆ ಬೇರೆ ಬ್ಯಾಂಕಿನವರಿಗೆ, ಅಂದ್ರೆ ಬೇರೆ CA ಬ್ಯಾಂಕಿನವರಿಗೂ ಇದೊಂದು ಇದರಲ್ಲಿ ಮುಂದುವರಿಲಿಕ್ಕೆ ಇದೊಂದು ಈ ತೀರ್ಪು ಒಂದು ಅವಕಾಶ ಮತ್ತೆ ಅವರಿಗೊಂದು ಪ್ರೋತ್ಸಾಹ ಅಂತ ಹೇಳಿ. ಹಾಗೆ ನಾವೀಗ ಸುದ್ದಿಯನ್ನ ನೋಡ್ತಿದ್ದೆವು. ನಮ್ಮ ಸುಬ್ರಹ್ಮಣ್ಯ ಹೌದು, ವ್ಯವಸ್ಥಾಪನಾ ಸಮಿತಿ ಬಗ್ಗೆ ನೀವು ಮಾತಾಡ್ತಿದ್ರಿ. ಅದೇ ಕುಕ್ಕೆ ಸುಬ್ರಹ್ಮಣ್ಯ, ಅದೇ ರಾಜ್ಯದ ಪ್ರಸಿದ್ಧ ದೇವಸ್ಥಾನ. ಮತ್ತು ಸಹಜವಾಗಿ ಸರ್ಕಾರ ಬದಲಾದಾಗ ದೇವಸ್ಥಾನಗಳ ವ್ಯವಸ್ಥಾಪನಾ ಸಮಿತಿ ಕೂಡ ಬದಲಾವಣೆ ಮಾಡ್ತಾರೆ. ಈಗ ಅದು ಅವಧಿ ಮುಗಿದು ಇದು ಅವಧಿ ಮುಗಿಯಿತು ಸುಬ್ರಹ್ಮಣ್ಯದ್ದು. ಸುಬ್ರಹ್ಮಣ್ಯದ ಇಲ್ಲಿ ಆಡಳಿತ ತುಂಬ ಜನ, ಅಂದರೆ ಪುತ್ತೂರಿನವರೇ ತುಂಬ ಜನ ಅರ್ಜಿ ಹಾಕಿದ್ದಾರೆ. ಅದೀಗ ಯಾವುದೇ ದೇವಸ್ಥಾನಕ್ಕೆ ವ್ಯವಸ್ಥಾಪನಾ ಸಮಿತಿ ನೇಮಿಸುವಾಗ ಸ್ಥಳೀಯರಿಗೆ ಆದ್ಯತೆ ಕೊಡ್ತಾರೆ ಹೇಗೆ ಅಂತೇಳಿ? ಹೌದು, ಸ್ಥಳೀಯರಿಗೆ ಕೊಡ್ತಾರೆ. ಆದರೆ ಆ ಸ್ಥಳೀಯರೇ ಆಗ್ಬೇಕಂತ ಏನಿಲ್ಲ, ಆದರೆ ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಮತ್ತು ಅವರು ಧಾರ್ಮಿಕ ಕ್ಷೇತ್ರದಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಇರಬೇಕು ಅವ್ರಿಗೆ. ಅದು ರಾಜಕೀಯವಾಗಿ ಇರಲಿಕ್ಕಿಲ್ಲ. ಅದು ರಾಜಕೀಯದಲ್ಲಿದ್ದವರಿಗೆ ಅದರಲ್ಲಿ ಅವಕಾಶ ಇಲ್ಲ. ಒಂದು ವೇಳೆ ರಾಜಕೀಯದಲ್ಲಿ ಇದ್ದವರು ಸೇರಿದ್ರು ಆ ನಂತರ ಅದು ರಾಜಕೀಯ ಬಿಡಬೇಕು ಅಂತ ನಿಯಮ ಇರೋದು. ಹಾಗೆ ಅದಕ್ಕೆ ಈಗ ಅರ್ಜಿ ಸಲ್ಲಿಸಿದ್ರಲ್ಲಿ ಈ ಪೊಲೀಸ್ ವೆರಿಫಿಕೇಶನ್ ಆಗುವಂಥದ್ದು ಅದು ಯಾಕೆ ಸರ್? ಅದು ಏನು, ಆ ಪ್ರೊಸೀಜರ್ ಏನದು? ಅಂದರೆ ಈಗ ಅರ್ಜಿ ತುಂಬ ಎಲ್ಲರೂ ಅರ್ಜಿ ಹಾಕ್ತಾರೆ. ಅರ್ಜಿ ನಿಜವಾಗಿ ಅವರಿಗೆ ಆ ಅರ್ಹತೆ ಉಂಟು ಅಂತ ನೋಡ್ಬೇಕು. ಅದನ್ನು ಪೊಲೀಸ್ ವೆರಿಫೈ ಮಾಡಿದ ಅಂದರೆ ಮೊದಲು ಏನಾದರೂ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಾ, ಏನಾದರೂ ಶಿಕ್ಷೆ ಆಗಿದಾ, ಅಂದರೆ ಅವರ ಒಟ್ಟು ಗುಣನಡತೆ ಬಗ್ಗೆ ಪೊಲೀಸರ ರಿಪೋರ್ಟ್ ಕೇಳ್ತಾರೆ. ಹೌದು, ಮಾನದಂಡಕ್ಕೆ. ಹೌದು. ಅದರಲ್ಲಿ ಮತ್ತೆ ಪೊಲೀಸ್ ವರದಿಯ ನಂತರ ಸರ್ಕಾರ ಅಂತಿಮವಾಗಿ ಏನು 9 ಜನರು ಇದ್ದಾರೆ. ಈಗ 124 ಜನ ಅರ್ಜಿ ಹಾಕಿದ್ದಾರೆ. ಅದರಲ್ಲಿ ಅವಕಾಶ ಇರೋದು ಖಾಲಿ 9 ಜನರಿಗೆ. ಒಬ್ಬರು ಅರ್ಚಕರ ಸ್ಥಾನಕ್ಕೆ ಒಬ್ಬರು ಅರ್ಚಕರು. ಅದ್ರ ಕೂಡ ಮೀಸಲಾತಿ ಉಂಟು. ಜನರಲ್, SC, ST ಎಲ್ಲ ಮತ್ತೆ ಮಹಿಳೆ. ಹೌದು. ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಮೊದಲು ಡಾಕ್ಟರ್ ರಘು ಅವರಿಗೆ ಅವಕಾಶ ಅಂತ ಒಂದು ಮಾತು ಕೇಳಿ ಬರ್ತಾ ಇತ್ತು. ಇದೇ ಮೊದಲ ಬಾರಿಗೆ ಒಂದು ಅನುಸೂಚಿತ ಜಾತಿಯ ಒಬ್ಬರು ನಾಯಕರನ್ನ ಅಧ್ಯಕ್ಷರಾಗಿ ಮಾಡ್ತಾರೆ ಅಂತ. ಆದರೆ ಅಂತಿಮ ಆಗಲಿಲ್ಲ, ಅದು ಇನ್ನಷ್ಟೇ ಆಗ್ತಾ ಉಂಟು. ಯಾರಿಗೆ ಅವಕಾಶ ನೋಡ್ಬೇಕಷ್ಟೇ. ಪುತ್ತೂರಿನ ತುಂಬ ಜನ ಸೌನ ಸೀತಾರಾಮರಯ್ಯ ಹಾಕಿದ್ದಾರೆ, NK ಜಗನ್ನಿವಾಸರು ಹಾಕಿದ್ದಾರೆ, ಇಲ್ಲೆಲ್ಲ ರವೀಂದ್ರ ಶೆಟ್ಟಿ ಹಾಕಿದ್ದಾರೆ.
ನಿತ್ಯಾನಂದ ಮುಂಡೋಡಿ, ಭರತ್ ಮುಂಡೋಡಿ ಎಲ್ಲ ಹಾಕಿದ್ದಾರೆ, ರಜೆ ಹಾಕಿದ್ದಾರೆ. ಅದಕ್ಕೊಂದು ಫಾರ್ಮೆಟ್ ಇದೆ ಅಂತಲ್ಲ ಸರ್, ಅರ್ಜಿ ಸಲ್ಲಿಕೆಗೆ ಒಂದು ಉಂಟು, ಜಿಲ್ಲಾಧಿಕಾರಿ ಧಾರ್ಮಿಕ ದತ್ತಿ, ಹೌದೌದು, ಆಯುಕ್ತರಿಗೆ ಸಲ್ಲಿಸುವ ಇದು ಇದು ಜಿಲ್ಲಾಧಿಕಾರಿ ಬರ್ತದೆ. ಅಂದ್ರೆ ಎ ಗ್ರೇಡ್, ಬಿ ಕ್ಯಾಟಗರಿ ಮತ್ತು ಸಿ ಕ್ಯಾಟಗರಿ ದೇವಸ್ಥಾನಗಳು ಇರ್ತದೆ. ಸಾಮಾನ್ಯವಾಗಿ ಎ ಕ್ಯಾಟಗರಿ ದೇವಸ್ಥಾನಗಳಲ್ಲಿ ಜಾಸ್ತಿ ಪೈಪೋಟಿ ಇರ್ತದೆ, ಉಳಿದ ಕಡೆಗಳಲ್ಲಿ ನಾರ್ಮಲ್ ಆಗಿರ್ತದೆ. ಹೌದೌದು. ಅಂದ್ರೆ ಅದು ರಾಜ್ಯದಲ್ಲಿ ಒಂದು ಪ್ರಮುಖವಾದ ಪ್ರತಿಷ್ಠೆಯು ಕೂಡ ಜಾಸ್ತಿ ಇರ್ತದೆ, ಅಧ್ಯಕ್ಷರಾಗಿ ಪ್ರತಿಷ್ಠೆ, ಹೌದೌದು. ಈಗ ಸುಬ್ರಹ್ಮಣ್ಯ, ಕೊಲ್ಲೂರು ಅಂತ ಕ್ಷೇತ್ರಗಳಲ್ಲೆಲ್ಲ ಅದು ನೀವು ಹೇಳಿದಾಗ ಒಂದು ಸದಸ್ಯರಾಗುದೇ ಒಂದು ಪ್ರತಿಷ್ಠೆ, ಅಧ್ಯಕ್ಷರಾಗ ಅನಂತರ ಪ್ರತಿಷ್ಠೆ ಜಾಸ್ತಿ. ಹೌದು ಹೌದು ಹೌದು, ಖಂಡಿತ ನೋಡುವ ಮುಂದಿನ ದಿನಗಳಲ್ಲಿ ನಮಗೆ. ಡಾಕ್ಟರ್ ರಘುರವರು ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಸರ್ ಮಾತಾಡಿ ಸರ್. ನಮಸ್ತೆ. ನಮಸ್ತೆ. ಹಲೋ 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 ಹಲೋ. ಸಂಪರ್ಕ ಸ್ವಲ್ಪ ಸಾಧ್ಯ ಆಗಲಿಲ್ಲ ಅಂತೇಳಿ ಕಾಣ್ತದೆ. ಸಂಪರ್ಕ ಮತ್ತೆ ನಾವು ಸಾಧ್ಯ ಆದರೆ ಮಾತಾಡುವ ಅವ್ರ ಹತ್ರ. ಈಗ ಅರ್ಜಿ ಹಾಕಿದವರು ಬೇರೆ ಬೇರೆ ಮೂಲಗಳ ನಂತರ ಒತ್ತಡ ಹೇಳಲಿಕ್ಕೆ, ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂತೂ ಅಂತಿಮವಾಗಿ ಆ 8 ಜನ ಪ್ಲಸ್ ಅಭ್ಯರ್ಥಿಗಳು ಒಟ್ಟು 9 ಜನ ಯಾರು ಅಂತೇಳಿ. ಹಲೋ 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 ಸರ್, ಕೇಳ್ತದ ಮಾತಾಡೋದು? ಕೇಳ್ತದೆ ಸರ್, ಈಗ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೆ ಈಗ 124 ಜನ ಅರ್ಜಿ ಹಾಕಿದ್ದಾರೆ. ಹೌದೌದು. ಅದ್ರ ನೀವು ಒಬ್ರು. ನಾವು ಅದರ ಸುದ್ದಿಯ ಬಗ್ಗೆ ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೇವೆ ಸರ್. ಸರ್, ಈಗ ನೀವು ಈ ಬಗ್ಗೆ ನಿಮ್ಮೊಂದು ಅಭಿಪ್ರಾಯ ಹೇಳಿ ಸರ್. ಈಗ ನೀವು ಅರ್ಜಿ ಹಾಕಿದ್ರೆ ನೀವು ಒಬ್ರು. ಹೌದೌದು. ನಾನು ಒಂದು ದೇವಸ್ಥಾನದ ಸಮಿತಿ ಅರ್ಥ ಮಾಡಬೇಕಂತ ಮನಸ್ಸಾಯ್ತು ನನಗೆ. ಸರಿ ಸರ್. ಫಸ್ಟ್ ಟೈಮ್ ನಾನು ಹಾಕೋದು. ನಾನೊಂದು ದೇವಸ್ಥಾನದ ಇದೆಲ್ಲ ಜೀರ್ಣೋದ್ಧಾರ, ದೇವಸ್ಥಾನದ ಜಾತ್ರಾ ಕಾರ್ಯಕ್ರಮ, ಮತ್ತೆ ನಮ್ಮ ಒಂದು ಮದುವೆ ನೇಮ ಅಥವಾ ಬೇರೆ ನೇಮ ಸಾಧನೆ ಎಲ್ಲ ಮಾತ್ರ ಇರುವವನು, ಮಾಡಿಸ್ತಿದ್ದ ಅವನು. ಸರಿ ಸರ್. ಹಾಗಾಗಿ ನನಗೆ ಧಾರ್ಮಿಕ ನಂಬಿಕೆ ಇದ್ದವ. ಸರಿ ಸರ್. ಎಲ್ಲ ಧಾರ್ಮಿಕ ವೇದ ಪುರಾಣ ಎಲ್ಲ ಸ್ವಲ್ಪ ಓದಿದವ. ನಾನು ಡಾಕ್ಟರ್ ಆದ್ರೂ ಕೂಡ ನಾನು ಅದರಲ್ಲಿ ಬಹಳ ನನಗೆ ಇಂಟ್ರೆಸ್ಟ್ ಇಲ್ಲ ಇದರಲ್ಲೆಲ್ಲ, ಧಾರ್ಮಿಕ ವಿಚಾರದಲ್ಲಿ ಎಲ್ಲ. ಹಾಗಾಗಿ ನಾನೊಂದು ಅರ್ಜಿ ಹಾಕಿದ್ದೇನೆ. ಖಂಡಿತವಾಗ್ಲು ಸರ್. ಎಷ್ಟರ ಮಟ್ಟಿಗೆ ಭರವಸೆನ ಹೊಂದಿದ್ದೀರಿ ಸ್ಥಾನ ಸಿಗ್ಬೋದು ಅನ್ನುವಂಥದ್ದು? ಸರಿ, ಅದೇ ನಿಮಗೆ ಈಗ ಅವಕಾಶ ಸಿಗ್ತದೆ, ಎಷ್ಟು ಭರವಸೆಯಲ್ಲಿ ಇದ್ದೀರಿ ಅಂತ? ಇದು ಚಾನ್ಸಸ್ ಇದೆ ಸರ್. ಯಾಕಂತಂದ್ರೆ ನಾನು ನಮ್ಮ SC ಕೋಟಾದಲ್ಲಿ ಹಾಕಿದ್ದು. ಸರಿ ಸರ್. SC ಕೋಟಾದಲ್ಲಿ ಯಾರಿಗಾದ್ರೂ ಒಬ್ಬರು ಕೊಡ್ಬೇಕಲ್ಲ ಸರ್. ಹೌದೌದು. ಕಂಪೇರ್ ಟು ಅದರ್ಸ್ ಬೇರೆಯವರು ದೂರದಲ್ಲ. ಹೌದು. ನಾವೊಂದು ಡಬಲ್ ಗ್ರಾಜುಯೇಟ್, ಮತ್ತೆ ನಾನೊಂದು ಗೌರ್ಮೆಂಟ್ ಆಫೀಸರ್ ಆಗಿದ್ದವ, ರಿಸರ್ವ್ ಆಫೀಸರ್ ಆಗಿದ್ದವ. ಹಾಗೆ ಅಡ್ಮಿನಿಸ್ಟ್ರೇಷನ್ ಎಲ್ಲ ನನಗೆ ಗೊತ್ತಿದೆ ಎಲ್ಲ. ಓಕೆ ಸರ್, ಇದು ಯಾವಾಗ ಅಂತಿಮ ಆಗ್ತದೆ? ಯಾವ ಸರ್? ಯಾವಾಗ ಅಂತಿಮ ಆಗ್ತದೆ ಸರ್ ಇದು? ಯಾವತ್ತು ಗೊತ್ತಿಲ್ಲ ಸರ್. ಮೋಸ್ಟ್ಲಿ ಈಗ ಡಿಸೈಡ್ ಆದ್ಮೇಲೆ ಆಗಬಹುದಂತ ಅನ್ನೋ ನಿರೀಕ್ಷೆ ಇದೆ ಸರ್. ಸರಿ, ಖಂಡಿತವಾಗ್ಲು ಸರ್. ನಿಮ್ಮ ಪ್ರಯತ್ನಕ್ಕೆ ಜಯ ಸಿಗ್ಲಿ ಅಂತ ನಾವು ಆಶಿಸ್ತೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಯ್ತು. ಹಾಗೆ ಒಬ್ಬರು ನಮಗೆ ಸಂಪರ್ಕಕ್ಕೆ ಸಾಧ್ಯವಾದ ಅವರ ಅಭಿಪ್ರಾಯ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಈಗ ನಾವು ಮುಂದಿನ ಸುದ್ದಿಯನ್ನು ನೋಡ್ತಾ ಇದ್ದೇವೆ. ಓಕೆ, ಮತ್ತೆ ನಾವು ಮುಂದಿನ ಸುದ್ದಿಗೆ ಹೋಗೋದಾದರೆ ಬಹಳ ವಿಶೇಷವಾದಂತಹ ವರದಿ. ಸಾಕಷ್ಟು ವರ್ಷಗಳಿಂದ ಈ ವರದಿಯನ್ನು ನಮ್ಮ ಪತ್ರಿಕೆಯಲ್ಲೂ ಕೂಡ ಪ್ರಕಟಿಸ್ತಾ ಇದ್ದೆವು. ಕಸ್ತೂರಿ ರಂಗನ್ ಈ ಒಂದು ವರದಿ ಪಶ್ಚಿಮ ಘಟ್ಟಗಳ ಏನು ಸೂಕ್ಷ್ಮ ಪ್ರದೇಶಗಳಂತ ಪರಿಗಣಿಸಿಕೊಂಡು ಕೇಂದ್ರಕ್ಕೆ ಒಂದು ಕಸ್ತೂರಿ ರಂಗನ್ ವರದಿ ಹೋಗ್ತಾ ಇರುವಂಥದ್ದು. ಅದನ್ನು ಈ ಬಗ್ಗೆ ಈ ವರದಿಯ ಅನುಷ್ಠಾನವಾದರೆ ಅದು ಅನೇಕ ನಮ್ಮ ಈ ಭಾಗದ ಅಂದರೆ ಕಡಬ ತಾಲೂಕಿನ ಒಂದಷ್ಟು 12 ಗ್ರಾಮಗಳಿಗೆ ಸಂಬಂಧಿಸಿದಂತಹ ಜನರಿಗೆ ಇದರಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಜನವಸತಿ ಇರುವಂತಹ ಪ್ರದೇಶಗಳು ಕೂಡ ಪರಿಸರ ಸೂಕ್ಷ್ಮ ಪ್ರದೇಶಗಳಂತ ಪರಿಗಣಿಸಲ್ಪಟ್ಟರೆ ಅಲ್ಲಿನ ಜನ ವಾಸ್ತವ್ಯಕ್ಕೆ ಬಹಳಷ್ಟು ತೊಂದರೆ ಆಗ್ತದೆ ಎನ್ನುವುದನ್ನು ಪರಿಗಣಿಸಿಕೊಂಡು ಸಾಕಷ್ಟು ವರ್ಷಗಳಿಂದ ಇದರ ಬಗ್ಗೆ ಹೋರಾಟ ನಡೀತಾ ಇದೆ. ಇತ್ತೀಚೆಗೆ ಕೂಡ ಮತ್ತೊಮ್ಮೆ ಈ ಒಂದು ವರದಿಯ ಬಗ್ಗೆ ಕರಡು ಅಧಿಸೂಚನೆಯನ್ನು ಕೇಂದ್ರ ಸರ್ಕಾರ ಹೊರಡಿಸಿತ್ತು.
ಈ ಬಗ್ಗೆ ಮತ್ತೆ ಇಲ್ಲಿ ಪ್ರತಿಭಟನೆಯ ಒಂದು ಕಿಚ್ಚು ಕೂಡ ಹಚ್ಚಿಕೊಂಡಿರುವಂಥದ್ದು. ಕಡಬದಲ್ಲಿ ಅನೇಕ ಪೂರ್ವಭಾವಿ ಸಭೆಗಳು ಕೂಡ ಆಗಿವೆ. ಅದರ ನಂತರ ಈಗಾಗಲೇ ಇದರ ಬಗ್ಗೆ ಒಂದು ವಿರುದ್ಧವಾದಂಥ ಪ್ರತಿಭಟನೆ ಕೂಡ ಆಗಿರುವಂಥದ್ದು. ಇದು ಸೆಪ್ಟೆಂಬರ್ 30ಕ್ಕೆ ಕಡಬದಲ್ಲಿ ನಡೆದಿರುವಂತಹ ಪ್ರತಿಭಟನೆ. ನಮ್ಮ ಪತ್ರಿಕೆಯಲ್ಲಿ 1ನೇ ತಾರೀಕಿನಂದು ಅಕ್ಟೋಬರ್ 1ರಂದು ಪ್ರಕಟಗೊಂಡಿರುವಂತಹ ವರದಿ. ಈ ಬಗೆಗೆ ನಮಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೂ ಕೂಡ ಈ ಒಂದು ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಚಾಲಕರಾಗಿರುವ ಕಿಶೋರ್ ಶಿರಾಡಿಯವರು ಬಹಳಷ್ಟು ವರ್ಷಗಳಿಂದ ಈ ಬಗೆಗಿನ ಹೋರಾಟದಲ್ಲಿ ಕೂಡ ಇರುವವರು, ಅವರೇ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಡ್ಲಿಕ್ಕಿದ್ದಾರೆ. ನಾವು ಮತ್ತೆ ವರದಿಯ ಬಗ್ಗೆ ವಿಶ್ಲೇಷಣೆಯನ್ನು ಮತ್ತೆ ಮುಂದುವರಿಸುವ. ಅದಕ್ಕೆ ಮೊದಲು ಕಿಶೋರ್ ಶಿರಾಡಿ ಅವರನ್ನು ಸಂಪರ್ಕಿಸುವ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ. ಈಗಾಗಲೇ ನಾವು ನಮ್ಮ ನ್ಯೂಸ್ ಅವರ್ನಲ್ಲಿ ಕಸ್ತೂರಿ ರಂಗನ್ ವರದಿ ವಿರುದ್ಧದ ಕಡಬದ ಒಂದು ಪ್ರತಿಭಟನೆ ಏನಿದೆ ಅದರ ಬಗ್ಗೆ ಮಾತನಾಡ್ತಾ ಇದ್ದೆವು. ಈಗಾಗಲೇ ಪ್ರತಿಭಟನೆಯ ಒಂದು ತಡೆ ನಡೆಸ್ತಾ ಇದ್ದೀರಿ, ಇನ್ನೊಂದು ಕಡೆ ಸರ್ಕಾರ ಕೂಡ ಅದರ ಇದೇ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ತಾ ಇದೆ. ಈಗಾಗಲೇ ಮೊನ್ನೆ ತಾನೇ ನಡೆದಿರುವಂತಹ ರಾಜ್ಯ ಸಂಪುಟ ಸಭೆಯಲ್ಲಿ ಕೂಡ ಈ ಒಂದು ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕು ಅಂತ ಕೇಂದ್ರಕ್ಕೆ ಒಂದು ಮನವಿ ಕೂಡ ಹೋಗಿತ್ತು. ಈ ಬೆನ್ನಲ್ಲೇ ಒಂದು ಕೇಂದ್ರದಲ್ಲಿ ಕೂಡ ಕರಡು ಅಧಿಸೂಚನೆಯನ್ನು ಹೊರಡಿಸಿರುವಂತದ್ದು ತಮ್ಮ ಗಮನಕ್ಕೆ ಬಂದ ನಂತರ ತಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಾ? ಹೌದು. ಸರಿ, ಹೇಳಿ ಸರ್, ಇದು ಯಾವ ಹಂತಕ್ಕೆ ಈಗ ತಲುಪಿದೆ? ತಮ್ಮ ಮುಂದಿನ ಒಂದು ನಿರ್ಧಾರ ಕೂಡ ಏನು ಅಂತ? ಸರ್, ಇದು ಕಸ್ತೂರಂಗನ್ ಮಾಧವ್ ಗಾಡ್ಗಿಲ್ ವರದಿಯ ಅನ್ನು ಬೇಡ ಅಂತ ಹೇಳಿ ನಂತರ 2011ರಲ್ಲಿ ಪುನಃ ಮಾಧವ್ ಗಾಡ್ಗಿಲ್ ವರದಿ ಇತ್ತು. ನಂತರ ಕಸ್ತೂರಂಗನ ವರದಿಯನ್ನು 2013ರಲ್ಲಿ ಪ್ರಾರಂಭ ಮಾಡಿದ್ರು, ತಯಾರು ಮಾಡಿದ್ರು. ಅವಾಗಲೇ ಅದನ್ನು ಸರ್ಕಾರದ ಮಟ್ಟದಲ್ಲಿ ಕೂತು, ಉದಾಹರಣೆ ಹೇಳ್ಬೇಕಾದ್ರೆ ಅದು ಕಸ್ತೂರಂಗನ್ ವರದಿ ಏನು ಮಾಹಿತಿ ಸಂಗ್ರಹ ಹೇಗೆ ಮಾಡಿದ್ರಂದ್ರೆ ರಾಜ್ಯ ಸಮಿತಿ, ರಾಷ್ಟ್ರ ಸಮಿತಿ ಅಂದ್ರೆ ಇದು ಕಸ್ತೂರಂಗನ್ ವರದಿಯ ಟೀಮ್ 9 ಜನರದ್ದು. ನೆಕ್ಸ್ಟ್ ಅದು ರಾಜ್ಯ ಸಮಿತಿ ಬರುತ್ತೆ, ಅದರಲ್ಲಿ ಸರ್ಕಾರದ ರೆವಿನ್ಯೂ ಸಚಿವರು ಮತ್ತೆ ಅರಣ್ಯ ಇಲಾಖೆ ಸಚಿವರೆಲ್ಲ ಸೇರಿಸ್ಕೊಂಡು ಮಾಡಿರುವಂತದ್ದು, ಚೀಫ್ ಸೆಕ್ರೆಟರಿ ಸೇರಿ. ಆಮೇಲೆ ಜಿಲ್ಲಾ ಸಮಿತಿಗೆ ಬಂದಾಗ ಅದು ಜಿಲ್ಲಾಧಿಕಾರಿ ಸಂಬಂಧಪಟ್ಟ ಉಸ್ತುವಾರಿ ಸಚಿವರು, ಈ ರೀತಿಯ ಒಂದು ಟೀಮ್ ಅದು. ಅವರೇನು ಅಂದ್ರೆ ಇದರಲ್ಲಿ ಜನಪ್ರತಿನಿಧಿಗಿಂತ ಹೆಚ್ಚು ನೇರವಾಗಿ ಅಧಿಕಾರಿಗಳೇ ಭಾಗವಹಿಸ್ತಾರೆ ಇದರ ವರದಿ ತಯಾರಿಕೆ ಮತ್ತೆ ವಿಶ್ಲೇಷಣೆಗಳನ್ನು ವರದಿ ಕೊಡುವಂತದೆಲ್ಲ. ಆ ಪ್ರಯುಕ್ತ ಇವರು ಜಿಲ್ಲಾ ಮಟ್ಟದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದಿಷ್ಟು ಗ್ರಾಮಗಳನ್ನು ನೆಟ್ ಅಂದ್ರೆ ಇದರದ್ದು ಕಂಪ್ಯೂಟರ್ ಸರ್ವೆಯಲ್ಲಿ ನೋಡಿ ಗ್ರಾಮವನ್ನು ಇದು ಗುರುತಿಸ್ತಾರೆ. ಸ್ಥಳಕ್ಕೆ ಅಲ್ಲಿ ಏನು ಭೇಟಿ ಕೊಡುದಿಲ್ಲ ಅವರು? ಏನ್ ಸರ್, ಸ್ಥಳಕ್ಕೆ ಬಂದು ಏನು ಭೇಟಿ ಕೊಡುದಿಲ್ಲ, ಅಲ್ಲಿ ಅವರು ಗುರುತಿಸ್ತಾರೆ. ಈ ತನಕ ಬಂದಿಲ್ಲ. ಇದು 2013ರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಕೂತು ಒಂದು ಎಷ್ಟು ಗ್ರಾಮಗಳು ಬೇಕು ಅಂತ ಕೇಳ್ತಾರೆ. ಒಂದಿಷ್ಟು ಅದರ ಚದರ ಕಿಲೋಮೀಟರ್ 1000 ಎಷ್ಟು ಅವ್ರದ್ದು ಇದಿದೆ, ಅವರಿಗೆ ಬೇಕಾದಷ್ಟನ್ನು ಗ್ರಾಮ ಆಡ್ ಮಾಡ್ತಾರೆ. ಉದಾಹರಣೆ 1579 ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ರಾಜ್ಯದ್ದು. ನಮ್ಮ ಜಿಲ್ಲೆದು 48 ಗ್ರಾಮ ಇದಕ್ಕೆ ಸೇರ್ಪಡೆ ಮಾಡ್ತಾರೆ. ಮಾಡುವ ಸಂದರ್ಭದಲ್ಲಿ ಹೇಗೆ ಮಾಡ್ತಾರೆ, ಉದಾಹರಣೆ ನಾನು ಹೇಳ್ಬೇಕಿದ್ರೆ ಶಿರಾಡಿ, ಗೋಳಿತೊಟ್ಟು, ನೆಲ್ಯಾಡಿ ಈ ರೀತಿ ಇದು ಸೇರಿಸ್ತಾರೆ. ಮಧ್ಯೆ ನೆಲ್ಯಾಡಿ ಬಿಡ್ತಾರೆ, ಬಿಟ್ಟು ನಂತರ ಗೋಳಿತೊಟ್ಟು ಹೆಸರು, ಈ ರೀತಿ ಮಧ್ಯ ಮಧ್ಯ ಗ್ರಾಮಗಳನ್ನು ಬಿಟ್ಟು ಅಂದ್ರೆ ಅದರ ಬಫರ್ ಝೋನ್ 10 ಕಿಲೋಮೀಟರ್ ಬರುವ ತನಕ. ಅವಾಗ ಏನಾಗ್ತದೆ, ಆ ಬಫರ್ ಝೋನ್ ಅಲ್ಲಿ ಬರುವಂತ ಎಲ್ಲ ಗ್ರಾಮಗಳು ಇದಕ್ಕೆ ಅನ್ವಯಿಸ್ತದೆ. ಆ ದೃಷ್ಟಿಯಲ್ಲಿ ಒಮ್ಮೆಲೆ ಈಗ ಹೆಚ್ಚು ಗ್ರಾಮ 100 ಗ್ರಾಮ ಅಂದಾಜು ಬರ್ತದೆ ಬಫರ್ ಝೋನ್ ಸೇರುವಾಗ. ಅದಕ್ಕೆ 48 ಮಾತ್ರ ಪರ್ಟಿಕ್ಯುಲರ್ ಗುರುತು ಮಾಡಿದ್ರೆ ಉಳಿದ ಗ್ರಾಮ ಅದ ಜನರು ಎದ್ದೇಳುದಿಲ್ಲ. ಯಾಕಂದ್ರೆ ಗೊತ್ತಿದೆ ಅವರಿಗೆ, ರೈತರು ಒಂಥರ ಸ್ವಾರ್ಥದಲ್ಲಿ ಹೆಚ್ಚು ಇದರಲ್ಲಿ ಇರ್ತಾರೆ. ಯಾಕಂದ್ರೆ ಅವರಿಗೆ ಅದರ ಬಗ್ಗೆ ಅರಿವು ಮೂಡಿಸ್ಬೇಕು. ಆಮೇಲೆ ಅವರು ಎದ್ದೇಳು ಬರುವಾಗ ಇಲ್ಲಿ ಅವರದ್ದು ಪೂರ್ತಿ ವ್ಯವಸ್ಥೆ ಮಾಡಿರ್ತಾರೆ. ಆ ಉದ್ದೇಶದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ 48 ಗ್ರಾಮಗಳನ್ನು ಬೆಳ್ತಂಗಡಿ, ಕಡಬ ತಾಲೂಕು, ಆಮೇಲೆ ಇದು ಪುತ್ತೂರಿನ ದೋಲ್ಪಾಡಿ ಒಂದು ಗ್ರಾಮ, ಆಮೇಲೆ ಸುಳ್ಯ, ಇಷ್ಟು ಈ 4 ತಾಲೂಕಿನ ಪಶ್ಚಿಮ ಘಟ್ಟಕ್ಕೆ ತಪ್ಪಲ ಪ್ರದೇಶದ ಗ್ರಾಮಗಳನ್ನು ಸೇರಿಸ್ತಾರೆ. ಸೇರಿಸಿದ ನಂತರ ಇದನ್ನು ಯಾವುದೇ ಗ್ರಾಮ ಸಭೆ ಏನು ಇದು ಮಾಡುದಿಲ್ಲ. ಆಮೇಲೆ ಒಂದು ವಿಶೇಷ ಅಂದ್ರೆ ನಿಮಗೆ ಗೊತ್ತಿರಬಹುದು, ಸಾಮಾನ್ಯವಾಗಿ ರೈತರು ಯಾವುದೇ ಕಾರಣಕ್ಕೆ ಪತ್ರಿಕೆ ಒಂದು ಬಿಟ್ರೆ ಮತ್ತೆ ಯಾವುದೇ ಮಾಧ್ಯಮದಲ್ಲಿ ಅಥವಾ ಈ ರೀತಿಯ ಸರ್ಕಾರ ಸುತ್ತೋಲೆವು ತಿಳ್ಕೊಳ್ಳುವಂತ ಆಸಕ್ತಿ ತೋರಿಸುವುದಿಲ್ಲ. ಪತ್ರಿಕಾ ಮಾಧ್ಯಮದಲ್ಲಿ ಬಂದ ನಂತರ ನಮಗೂ ಒಂದು ನಮ್ಮಂತವರಿಗೆ ಸ್ವಲ್ಪ ಸುಲಭ ಆಯ್ತು ಇದರ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ. ಇನ್ನೊಂದು ವಿಪರ್ಯಾಸ ಏನಂದ್ರೆ ಸರ್, ಈ ತಾಲೂಕಲ್ಲಿ 3, 4, 8 ಗ್ರಾಮ, 10 ಗ್ರಾಮ, 5 ಗ್ರಾಮ ಅಂತ ಪರ್ಟಿಕ್ಯುಲರ್ ಒಂದು ಸೈಡ್ ಇಂದ ಬರುವುದರಿಂದ ಇದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಹ ಬರುವುದಿಲ್ಲ. ಒಂದು ಮತ್ತೆ ನಿಮಗೆ ಕ್ಷೇತ್ರ ಕೂಡ ಬರುವುದಿಲ್ಲ. ಒಂದು ಮಂಡಲ ಅಂದ್ರೆ
ವಿಧಾನಸಭಾ ಕ್ಷೇತ್ರ ಕೂಡ ಆಗುದಿಲ್ಲ. ಆ ದೃಷ್ಟಿಯಲ್ಲಿ ರಾಜಕೀಯ ಯಾವುದೇ ವ್ಯಕ್ತಿಗಳು ಕೈ ಹಾಕುದಿಲ್ಲ ಹೋರಾಟಕ್ಕೆ. ಯಾಕಂದ್ರೆ ಇದರಲ್ಲಿ ವೋಟ್ ಬ್ಯಾಂಕ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದೆರಡು ಗ್ರಾಮದನ್ನು ಹೋದ್ರೂ ಪರವಾಗಿಲ್ಲ, ಈಚೆಯಿಂದ ಹೇಳ್ಕೊಳ್ಬಹುದು ಅಂತ ಇನ್ನಿಷ್ಟು ಕಷ್ಟಪಟ್ಟು ಸರ್ಕಾರದ ವಿರುದ್ಧ ಹೋಗ್ಬೇಕಲ್ಲ ಅಂತ ಹೇಳಿ ಅದಕ್ಕೆ ಕೈ ಹಾಕುದಿಲ್ಲ. ಆ ನಿಟ್ಟಿನಲ್ಲಿ ನಮಗೆ ಇಲ್ಲಿ ನನ್ನ ಜಿಲ್ಲೆಯಲ್ಲಿ ನಾನು 14 ವರ್ಷದಿಂದ ಓಡಾಟ ಮಾಡಿದ ದೃಷ್ಟಿಯಲ್ಲಿ ಪತ್ರಿಕಾ ಮಾಧ್ಯಮದ ಒಂದು ಜಾಗೃತೆ ಅಥವಾ ರೈತರ ಕಾಳಜಿಯಿಂದಾಗಿ ಈ ಹೋರಾಟಕ್ಕೆ ನಮ್ಮೊಟ್ಟಿಗೆ ಜನ ಬರಲಿಕ್ಕೆ ಒಂದು ಸಾಕ್ಷಿ ಆಯ್ತು. ಆ ದೃಷ್ಟಿಯಲ್ಲಿ ಪ್ರಚಾರ ಅದರ ಒಟ್ಟಿಗೆ ಕೈಗೊಂಡು ಬಂದ ಮೇಲೆ ವಿಶೇಷ ಗ್ರಾಮ ಸಭೆ ಕರಿಬೇಕು ಅಂತ ನಾವು ಒಂದು 4 ಹಂತದಲ್ಲಿ ಹೋರಾಟ ಮಾಡಿದ್ದೇವೆ. ಒಂದು ಮನವಿ ಕೊಡುವುದು, ಜನಪ್ರತಿನಿಧಿಗಳ ಮುಖಾಂತರ ತಿಳಿಸುವಂತದ್ದು, ಹೋಬಳಿ ಮಟ್ಟದಲ್ಲಿ ಪ್ರತಿಭಟನೆ, ಜಿಲ್ಲಾ ಮಟ್ಟದಲ್ಲಿ. ಒಟ್ಟು ಈ ಪ್ರತಿಭಟನೆ ಫಲವಾಗಿ ಇದನ್ನು ಸರ್ಕಾರಕ್ಕೆ ಮುಟ್ಟಿಸುವುದು ಹೆಚ್ಚು ನಿಗಾ ವಹಿಸಿದ್ದೆ ಪತ್ರಿಕಾ ಮಾಧ್ಯಮ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ನೀವು ಸಹ ಸುದ್ದಿಯಲ್ಲಿ ಸಹಕರಿಸಿ ಎಲ್ಲ ಪತ್ರಿಕೆ ಸಹಕರಿಸಿದವ್ರೆ. ಯಾಕಂದ್ರೆ ಪುತ್ತೂರು ಅವರ ವಿಶೇಷ ಗ್ರಾಮ ಸಭೆ ಕರಿಬೇಕು ಅಂತ ಅಲ್ಲಿಂದ ಹೊರ ನಡೆದು ನಾವು ಬಂದಾಗ್ಲೂ ಅದು ಪತ್ರಿಕಾ ಮಾಧ್ಯಮದ ವರದಿ ಆಯ್ತು. ಆಮೇಲೆ ಅದಕ್ಕೆ ಮನ್ನಣೆ ಕೊಟ್ರು. ಜಿಲ್ಲಾ ಕಚೇರಿ ಎದುರುಗಡೆ ಸಂದರ್ಭದಲ್ಲಿ ನಾವು ಹೊರಗೆ ಬಂದಾಗ ಅದನ್ನು ಮಾಧ್ಯಮ ಇದು ಕಡೆಯಿಂದ ಪ್ರಚಾರ ಆಯ್ತು. ಅದಕ್ಕೆ ಇದು ಮಾನ್ಯತೆ ಕೊಟ್ಟು ವಿಶೇಷ ಗ್ರಾಮ ಸಭೆ ಕರಿಬೇಕು ಅಂತ ನಮ್ಮ ಏನು ಬೇಡಿಕೆ ಇದೆ ಅದನ್ನು ಒತ್ತಾಯ ಮಾಡಿದ್ರು. ಹಾಗೆ ಒಟ್ಟು ಈ ಸಮಸ್ಯೆ ಏನಂದ್ರೆ ಸರ್, ಇದರಲ್ಲಿ ಹೇಳಲಿಕ್ಕೆ ತುಂಬಾ ಇದೆ, ಈ ಟೈಮಿನ ಕೊರತೆ ಇರೋದನ್ನ ನಾನು ಒಂದು ಅಂಶ ಹೇಳ್ತೇನೆ. ನಮಗೆ ಏನು ನಮ್ಮ ಸಮಸ್ಯೆ ಇದೆ ಅಂದ್ರೆ ಪಶ್ಚಿಮ ಘಟ್ಟಕ್ಕೆ ಗಡಿ ಗುರುತು ಮಾಡಬೇಕು. ಒಂದು ಎರಡನೇ ಗಡಿ ಗುರುತು ಮಾಡಿದಾಗ ಜನವಸತಿ ಪ್ರದೇಶ ಬೇರೆ, ಕೃಷಿ ಭೂಮಿ ಬೇರೆ, ಪಶ್ಚಿಮ ಘಟ್ಟ ಬೇರೆ ವಿಭಾಗ ಆಗ್ತದೆ. ಆಗ ನಿಮ್ಗೆ ಪರಿಸರ ಸಂರಕ್ಷಣೆ ಕಾನೂನು ತಂದ್ರೆ ಅದರ ಬಫರ್ ಝೋನ್ ಅಲ್ಲಿ ಇಟ್ಕೊಳ್ಬಾರ್ದು. ಪಶ್ಚಿಮ ಘಟ್ಟಕ್ಕೆ ಸಂಬಂಧಪಟ್ಟಾಗೆ ಅದರ ರಕ್ಷಣೆ ಆಗ್ಲೇಬೇಕು. ಆ ಕಾನೂನು ಈ ಜನರನ್ನು ಎಜುಕೇಟೆಡ್ ಮಾಡಿ ಆ ಕಾನೂನು ತಂದ್ರೆ ನಮಗೇನು ಅಭ್ಯಂತರ ಇಲ್ಲ. ಒಂದು. ಎರಡನೇದು, ಜನವಸತಿ ಪ್ರದೇಶಕ್ಕೆ ಪಶ್ಚಿಮ ಘಟ್ಟಕ್ಕೆ ಬರುವಂತ ಕಾನೂನು ಯಾವುದು ಅನ್ವಯಿಸಬಾರ್ದು ಸರ್. ಯಾಕೆಂದ್ರೆ ಇದು ಈ ಪಶ್ಚಿಮ ಘಟ್ಟದ ಜನವಸತಿ ಪ್ರದೇಶ ಯಾವಾಗಲೂ ನಿಮಗೆ ಗೊತ್ತಿರ್ಬೋದು. ಈ ಪುತ್ತೂರಿಂದ ನಾವು ಶಿರಾಡಿಗ ಅಥವಾ ನಾರಾವಿಗ, ಬೆಳ್ತಂಗಡಿಗ, ಬೇರೆ ಯಾವ್ದು ಸುಳ್ಯಕ್ಕ, ಮಡಮಕ್ಕಿಗೆ ಎಲ್ಲಿ ಹೋಗ್ಬೇಕಿದ್ರು ಸುರಕ್ಷಿತ ಅರಣ್ಯದ ಮಧ್ಯೆ ಇರುವಂತ ರಸ್ತೆಗಳು. ಇವತ್ತು ಸುರಕ್ಷಿತ ಅರಣ್ಯ ಏನಾದ್ರು ಕಸ್ತೂರಂಗನ ವರದಿಯಲ್ಲಿ ಸೇರ್ಪಟ್ಟು ಸೂಕ್ಷ್ಮ ವಲಯ ಘೋಷಣೆ ಆದ್ರೆ ಎಲ್ಲಾ ಮೂಲಭೂತ ಸೌಕರ್ಯ ಬಂದಾಗ್ತದೆ. ಅದು ರಸ್ತೆ ಇರ್ಬೋದು, ವಿದ್ಯುತ್ ಇರ್ಬೋದು, ಬೇರೆ ಇತ್ಯಾದಿ ಇತ್ಯಾದಿ. ಕೆಲವು ಸಾರ್ವಜನಿಕ ಕಟ್ಟಡ, ಕಂದಾಯ ಭೂಮಿ ಎಲ್ಲ ಸೇರ್ಪಡೆ ಮಾಡ್ತಾರೆ. ಇದು ದೊಡ್ಡ ಯಾವುದೇ MLA ಆಗ್ಲಿ, MP-ಗಾಗ್ಲಿ ಅಥವಾ ಮಿನಿಸ್ಟರ್ಗಳಿಗಾಗ್ಲಿ ಯಾವುದೇ ಅನುದಾನವನ್ನು 1 ರೂಪಾಯಿ ಬಿಡಿ ಕಾಸನ್ನು ಇರ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅದು ನಂತರ ಹೈ ಲೆವೆಲ್ ಕಮಿಟಿಯಿಂದ ಪರ್ಮಿಷನ್ ತಗೊಂಡು ಬರ್ಬೇಕಾಗ್ತದೆ. ಅದಕ್ಕೆ ನಾವು ಒಂದು ಪೂರ್ತಿ ಅಭಿವೃದ್ಧಿ ಕುಂಠಿತ. ಆ ದೃಷ್ಟಿಯಲ್ಲಿ ನಾವು ಹೇಳ್ತಿರುವಂತದ್ದು. ಮತ್ತೆ ಇದೊಂದೇನಂದ್ರೆ ಸರ್, ಜಂಟಿ ಸರ್ವೆ ಆಗ್ಬೇಕು. ಜಂಟಿ ಸರ್ವೆ ಯಾಕೆ ಅಂದ್ರೆ ಈಗಾಗಲೇ ಒಂದಿಷ್ಟು ಸರ್ವೆ ನಂಬರ್ಗಳನ್ನು ಸೇರಿಸಿ ಬಿಟ್ಟಿದ್ದಾರೆ. ಯಾವುದಕ್ಕೆ ಅಂದ್ರೆ ಅರಣ್ಯಕ್ಕೆ. ಅದನ್ನು ಕೂಡ ನೋಡಿ ಅಲ್ಲಿಯೇ ಕೂತು ಮಾಡಿರುವಂತದ್ದು. ಆ ದೃಷ್ಟಿಯಲ್ಲಿ ಅದನ್ನು ಜಂಟಿ ಸರ್ವೆ ಮಾಡಿದಾಗ ಅದು ಎಲ್ಲ ಈಗ ನೋಡಿ, ನನಗೆ ಇತ್ತೀಚೆಗೆ ಒಂದು 1000 ನೀವು ಬೇಕಾದ್ರೆ ಯಾವುದೇ ತಹಸೀಲ್ದಾರ್ ಜಿಲ್ಲಾಧಿಕಾರಿ ಕನೆಕ್ಟ್ ಮಾಡ್ಬೋದು. 1971 ನಂತರ ಕೊಟ್ಟಿರುವಂತಹ ಹಕ್ಕು ಪತ್ರ ಎಲ್ಲ ಫೇಕ್ ಅಂತ ಕೊಟ್ಟಿದ್ದಾರೆ ನೀವು ಮಾಹಿತಿ ಹಕ್ಕಲ್ಲಿ. ಯಾಕಂದ್ರೆ ಅದು ಅನಾಧಿಕೃತ ಭೂಮಿ ಹಕ್ಕು ಪತ್ರ ಅಂತೇಳಿ ಅದು ಹೇಗೆ ಮಾಡಿ ನಿಜವಾಗಿ ಸತ್ಯ ಅದು. ಯಾಕೆಂದ್ರೆ NOC ಯನ್ನು ನಾವು ಜಂಟಿ ಸರ್ವೆ ಮಾಡಿ ಸರ್ವೆ ನಂಬರ್ ಬೇರ್ಪಡೆ ಮಾಡುತ್ತೆ ಈ ಲಕ್ಷ ಲಂಚ ತಕೊಂಡು ತಹಸೀಲ್ದಾರರು RI VA ಹಕ್ಕುಪತ್ರ ಕೊಟ್ಟು ಬಿಟ್ಟಿದ್ದಾರೆ. ಕೊಟ್ಟ ನಂತರ ಆ ಹಕ್ಕುಪತ್ರವನ್ನು ಅದು ಕೋರ್ಟ್ ಅಲ್ಲಿ ಹೋದ್ರೆ ನಿಮಗೆ ಒಮ್ಮೆ ಅರಣ್ಯಕ್ಕೆ ಸೇರ್ಪಡೆ ಮಾಡಿದ್ರೆ ಯಾವುದೇ ಕಾರಣಕ್ಕೆ ಆ ಕೃಷಿ ಪಾಸ್ ಪುಸ್ತಕ ಅಥವಾ RTC ಅಲೌಡ್ ಆಗುದಿಲ್ಲ. ಅದು ಅರಣ್ಯಕ್ಕೆ ಬರ್ತದೆ, ಒತ್ತುವರಿ ತೆರವು ಮಾಡಿದ್ದಾರೆ ಅಂತೇಳಿ. ಹಾಗೆ ಅದೊಂದು ದೊಡ್ಡ ಮಾರಕವಾಗಿದೆ. ಈ ರೀತಿಯ ಒಂದು ಮುಖ್ಯವಾಗಿರುವಂತದ್ದು ಈ ರೀತಿಯ ಜನವಸತಿ ಪ್ರದೇಶಕ್ಕೆ ತೊಂದರೆ, ಕೃಷಿ ಮಾಡುವುದಕ್ಕೆ ತೊಂದರೆ ಎಲ್ಲ. ಇವತ್ತು ಆನೆ ದಾಳಿ ನೋಡಿ, ಕೋವಿ ಪರಾವಣಿಗಿಲ್ಲ. ನಾವೇನು ಉಗ್ರಗಾಮಿ ಅಥವಾ ಹೋರಾಟದಲ್ಲಿ ಏನು ಭಾಗವಹಿಸ್ತೇವೆ, ನಕ್ಸಲ್ ಅಥವಾ ಯಾವುದೇ ಒಂದು ಕೆಟ್ಟ ಸಂಘಟನೆಯಲ್ಲಿ ಜೋಡಿಸಿದವರು ರೈತರಲ್ಲ. ಆದ್ರೆ ನಮ್ಮ ಗಾಳಿಗುಂಡು ಹಾರಿಸಿ ಪ್ರಾಣಿಗಳನ್ನು ಓಡಿಸ್ಲಿಕ್ಕೋಸ್ಕರ ಕೋವಿ ಪರಾವಣಿ ಕೊಟ್ಟಿದ್ದು ಅದನ್ನು ಕೂಡ ತೆಗೆದಿದ್ದಾರೆ, ಅದು ಇಲ್ಲ. ಈಗ ಇತ್ತೀಚೆಗೆ ಕಾನೂನು ಮೊನ್ನೆ ಒಂದು ವೀಕಲ್ಲಿ ಭೂ ಪರಿವರ್ತನೆ ಕೂಡ ಆಗ್ತಿಲ್ಲ ಸರ್. ಮತ್ತೆ ಯಾವುದೇ ನಮಗೆ ಹಂದಿ ಸಾಕಾಣಿಕೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ದನ ಸಾಕಾಣಿಕೆ, ಇದಕ್ಕೆ ರಿಲೇಟೆಡ್ ಆಗುವಂತ ಕಮರ್ಷಿಯಲ್ ಪರ್ಪಸ್ಸಿನ ಯಾವುದೇ ಒಂದು ಕನ್ವರ್ಷನ್ಗೆ ಅಥವಾ ಕೈಗಾರಿಕೆ ಚಿಕ್ಕ ಅದಕ್ಕೆ ಅನುಮತಿ ಇಲ್ಲ ಸರ್. ಸರ್, ಈಗ ತಾವು ಪ್ರತಿಭಟನೆ ನಡೆಸ್ತಾ ಸರ್ಕಾರದ ಕಡೆಗೂ ಅನೇಕ ಮನವಿ ಕೂಡ ಕೊಟ್ಟಿರ್ತೀರಾ. ಸೊ ಇದಕ್ಕೆ ಸರ್ಕಾರದ ಕಡೆಯಿಂದ ಏನ್ ತಮಗೆ ಪ್ರತಿಕ್ರಿಯೆ ಬಂದಿದೆ ಸರ್?
ಸರ್ ಇಷ್ಟು ಹೋರಾಟದಲ್ಲಿ ನೋಡಿ, ವಿಶೇಷ ಗ್ರಾಮ ಸಭೆಯಲ್ಲಿ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಪರ್ಟಿಕ್ಯುಲರ್ ಹೇಳಬೇಕಾದ್ರೆ ಯಾವುದೇ ಕಾರಣಕ್ಕೆ ಕಸ್ತೂರಂಗನ ವರದಿ ಬೇಡ ಅಂತ ವಿಶೇಷ ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗಿದೆ ಎಲ್ಲ ಗ್ರಾಮದಲ್ಲಿ. ನಮ್ಮ ಹತ್ರ ಪ್ರತಿ ಇದೆ 2014ರಲ್ಲಿ ನಿರ್ಣಯ ಆಗಿದೆ. ಆಮೇಲೆ 5 ಸಲ ಕೇಂದ್ರ ಸರ್ಕಾರ ಹಸಿರು ಪೀಠ ಪುನಃ ಅದನ್ನು ಒತ್ತಡ ತಂದಿತ್ತು, ರಿಪೋರ್ಟ್ ಮಾಡಿ ಕೊಡಿ, ಒಪ್ಪಿಗೆ ಕೊಡಿ ಅಂತ. ನಾನು ಹೇಳುದು ಡೆಮೋಕ್ರಸಿಯಲ್ಲಿ ಒಮ್ಮೆ ಗ್ರಾಮ ಪಂಚಾಯತ್ ವಿಶೇಷ ಸಭೆ ಕರೆದು ಬೇಡ ಅಂತ ಅಂದ್ಮೇಲೆ ಪುನಃ ಅದು ಬರ್ತಾ ಇರುವಂತದ್ದು ಅದು ಈ ಒಂದು ಪರಿಸರ ಸಂರಕ್ಷಣೆ ನೆಪದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಗ್ಗೊಲೆ ಮಾಡ್ತಿರುವಂತ ಅಧಿಕಾರಿಗಳು ಒಂದು. ಎರಡನೇದು ರೈತರಿಗೆ ಯಾವುದೇ ರೀತಿಯ ಪಿಡಿಕಾಸು ಬೆಲೆ ಕೊಡುತ್ತಿರುವುದು ಅಪರಾಧ. ಈ ಸರ್ಕಾರದ್ದು ನಾನು ಕೇಳ್ತಿರೋದು, ಈ ವರದಿ ಬೇಡ ಅನ್ನೋದಕ್ಕಿಂತ ಇಲ್ಲಿ ಸ್ಥಳೀಯ ಇದರಲ್ಲಿ ಗ್ರಾಮ ಸಭೆಗೆ ಬಂದು ಒಂದಿಷ್ಟು ಅಧಿಕಾರಿಗಳ ನೇಮಕ ಮಾಡಿ ಪರಿಸರ ಸಂರಕ್ಷಣೆ ಜೊತೆಗೆ ರೈತನ ಮೂಲಭೂತ ಸೌಕರ್ಯ ತೊಂದರೆ ಬರದಾಗೆ ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಪರಿಸರ ಸಂರಕ್ಷಣೆ, ರೈತರ ರಕ್ಷಣೆ, ಮೂಲಭೂತ ಸೌಕರ್ಯ ಆಗುವ ರೀತಿಯಲ್ಲಿ, ಅಭಿವೃದ್ಧಿ ಕುಂಠಿತ ಆಗದ ರೀತಿಯಲ್ಲಿ ಇಂಥ ವರದಿಯನ್ನು ತಯಾರು ಮಾಡ್ಬೇಕಿತ್ತು. ಆದ್ರೆ ಸರ್ಕಾರ ಕೂಡ ಯಾವುದೇ ಸ್ಪಷ್ಟ ನಿಲುವು ತೋರಿಸಂತೆ ನಮಗೆ ಬೇಜಾರಾಗಿರುವಂತದ್ದು. ಸರ್, ಈಗ ರಾಜ್ಯ ಸರ್ಕಾರ ವಿರೋಧ ಇದ್ರೂ ಕೇಂದ್ರ ಸರ್ಕಾರ ಅದನ್ನು ಅನುಷ್ಠಾನ ಮಾಡಬಹುದಾ? ಸರ್, ಯಾವುದೇ ಕಾರಣಕ್ಕೆ ರಾಜ್ಯ ಸರ್ಕಾರ ವಿರೋಧ ಇದ್ರು ಕೇಂದ್ರ ಸರ್ಕಾರ ಅನುಷ್ಠಾನ ಮಾಡಬಹುದು. ಯಾಕೆಂದ್ರೆ ಬಹುಮತದ ಮೇರೆಗೆ ಅನುಷ್ಠಾನ ತರಬಹುದು. ಆದರೆ ಇದು ತಂದಲ್ಲಿ ಒಂದಿಷ್ಟು ಕ್ರಾಂತಿಕಾರಿ ಹೋರಾಟ ನಿಶ್ಚಿತ ಗ್ಯಾರಂಟಿ ಆಗೇ ಆಗ್ತದೆ. ಯಾಕೆಂದ್ರೆ ಅದನ್ನು ಒಪ್ಪುವ ಪರಿಸ್ಥಿತಿಯಲ್ಲಿ ರೈತರಿಲ್ಲ. ಈ ಉದಾಹರಣೆ, ಪ್ರತಿಯೊಂದು ಮನೆಯಲ್ಲಿ ME ಇಂಜಿನಿಯರ್ ಅಥವಾ MSc BSc ಎಲ್ಲ ಆದವರು ಕೃಷಿಕರಿದ್ದಾರೆ. ಈಗ ನಮ್ಮ ಮನೆಯಲ್ಲೂ ಇದ್ದಾರೆ, ಇನ್ನೊಂದು ಮನೆಯಲ್ಲಿ ಇದ್ದಾರೆ, ಎಲ್ಲ ಮನೆಗಳಲ್ಲಿದ್ದಾರೆ, ಎಲ್ಲ ಪದವಿ ಮತ್ತೆ ಮಾಸ್ಟರ್ಸ್ ಡಿಗ್ರಿ ಆದವರು. ಇವ್ರು ಏನ್ ಕೊಡ್ತಾರೆ ನಮಗೆ ಉದ್ಯೋಗ? ಈಗ ನಾವು ನಗರಕ್ಕೆ ಹೋದ್ರೆ ನಾವು ಏನ್ ಮಾಡ್ಲಿಕ್ಕೆ ಆಗ್ತದೆ? ಆದ್ರೆ ನಾವು ಈಗ ಸ್ವಾವಲಂಬಿಯಾಗಿ ಕೃಷಿಯಾಗಿ ನಮ್ಗೆ ಯಾವ್ದು ಇವರು ಸಬ್ಸಿಡಿ ಬೇಡ, ನಾವು ನಮ್ಮ ಪಾಡಿಗೆ ಬದುಕಿದ್ದೇವೆ. ಯಾವುದೇ ಅರಣ್ಯವನ್ನು ನಾಶ ಮಾಡದೆ, ಅದು ಕೂಡ 50% ಮುಂಚೆ ಸಾವಯವ ಕೃಷಿ, ಕೆಮಿಕಲ್ ಕೃಷಿ, ಇದು ಸಾವಯವ ಕೃಷಿಯಿಂದ ಹಸಿರು ಕ್ರಾಂತಿಯಿಂದ ಕೆಮಿಕಲ್ ಕೃಷಿ ಮಾಡ್ಲಿಕ್ಕೆ ಹೇಳಿರುವಂತದ್ದೇ ಸರ್ಕಾರ. ಆಮೇಲೆ ರೈತರು, ಎಜುಕೇಟೆಡ್ ರೈತರ ಎಲ್ಲ ಈಗ 50% ಸಾವಯವ ಕೃಷಿಗೆ ಬಂದಿದ್ದಾರೆ. ಇನ್ನು ಅದನ್ನು 100% ಎಜುಕೇಟೆಡ್ ರೈತರೆಲ್ಲ ಇದನ್ನು ತೆಗೆದು ಬಿಸಾಡ್ತಾರೆ, ಯಾವುದು ಕೆಮಿಕಲ್ ಹಾಕುವುದಿಲ್ಲ. ಯಾಕೆಂದ್ರೆ ಅಷ್ಟು ಡೇಂಜರ್ ಇದೆ ಅಂತ ಸಂಶೋಧನೆ ಗೊತ್ತಾಗಿದೆ. ಇವ್ರದ್ದೇನು ಈ ಸರ್ಕಾರ ಎಜುಕೇಟೆಡ್ ಮಾಡಿದ್ದಲ್ಲ, ರೈತರ ಎಜುಕೇಟೆಡ್ ಆದದ್ದು. ಹಾಗೆ ಇವರು ಬೇಕಾದಾಗ ಅರಣ್ಯ ನಾಶ ಮಾಡ್ಬೋದು, ಬೇಕಾದಾಗ ನಮಗೆ ಕೆಮಿಕಲ್ ಕೊಟ್ಟು ನಮ್ಮಿಂದ ಹಾಳು ಮಾಡ್ಬೋದು ಭೂಮಿಯನ್ನು. ಇವರಿಗೆ ಇಷ್ಟ ಬಂದಾಗ ಅದನ್ನು ತಡೆಗಟ್ಟಬಹುದು. ಅದು ಒಂದು ವ್ಯವಸ್ಥೆಯಲ್ಲಿ ಅದು ಒಳ್ಳೆಯ ಪದ್ಧತಿ ಅಲ್ಲ. ಒಂದು ಸರ್, ಈಗ ನೋಡಿ, ರಬ್ಬರ್ ಪ್ಲಾಂಟೇಶನ್ ಇರ್ಬೋದು, ದೊಡ್ಡ ದೊಡ್ಡ ಪ್ಲಾಂಟೇಶನ್ ಇದೆ, ಕೊಕ್ಕೋ ಪ್ಲಾಂಟೇಶನ್ ಇದೆ. ಇದನ್ನೆಲ್ಲ ಕಡ್ದು ಫಸ್ಟಿಗೆ ಅಲ್ಲಿ ಅರಣ್ಯವನ್ನು ಬೆಳೆಸಲಿ ಸರ್ ಇವರು. ಅದು ಬಿಟ್ಟು ಪಾಪ ರೈತರ ಭೂಮಿ ಕಸಿದುಕೊಂಡು ಅವರಿಗೆ ಮೂಲಭೂತ ಸೌಕರ್ಯ ಇಲ್ಲದೆ ಮಾಡಿ ಹಿಂಸೆ ಕೊಡೋದು ಯಾಕೆ ಇವರು ಅರಣ್ಯ IFS ಅಧಿಕಾರಿಗಳು ಸರ್? ಓಕೆ ಸರ್, ಈಗ ತಾವು ಪ್ರತಿಭಟನೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ರೆ ನವೆಂಬರ್ 12ಕ್ಕೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪ್ರತಿಭಟನೆ, ಉಗ್ರವಾದ ಪ್ರತಿಭಟನೆ ನಡೆಸುವ ಅಂತ ಹೇಳಿದ್ದೀರಿ. ಯಾವ ರೀತಿ ನಡೀಲಿಕ್ಕಿದೆ ಸರ್ ಅದು ಆ ಪ್ರತಿಭಟನೆ? ಸರ್, ನಾವು ಎಲ್ಲರನ್ನು ಜಾಗೃತಿ ಮಾಡ್ತೀವಿ. ಮನೆ ಜಾಗೃತಿಗೆ ಮನೆಯಿಂದ ತಾಯಂದಿರು, ಅಲ್ಲಿರುವಂತ ಮಹಿಳೆಯರು, ಪುರುಷರೆಲ್ಲರೂ ಬರ್ತಾರೆ. ನಾವು ಹೇಳ್ತಿರೋದು, ಈಗಾಗಲೇ ಅವರು ಹಕ್ಕುಪತ್ರ ಕೊಟ್ಟಿರ್ತಾರೆ FAQ, ಅದನ್ನು ಇಮಿಡಿಯೇಟ್ ಆಗಿ ನಮಗೆ ಅದನ್ನು ಅನಧಿಕೃತ ತೆಗೆದು ನಮಗೆ ಅದನ್ನು ಲೀಗಲ್ ಮಾಡಿ ಕೊಡಬೇಕು. ಅದು ನಾವು ಟ್ಯಾಕ್ಸ್ ಬೇಕಾದ್ರೆ ಕಟ್ತೇವೆ, ಆದರೆ ಲಂಚ ಕೊಡುವ ಪ್ರಶ್ನೆ ಇಲ್ಲ. ಅದು ಒಂದು. ಎರಡನೇದು, ಕಸ್ತೂರಂಗನ ವರದಿಯನ್ನು ಸಂಪೂರ್ಣ ವಿರೋಧ ಮಾಡ್ಬೇಕು. ನಾನು ಹೇಳುದು, ಈ ಭಾಗದ ಎಲ್ಲ MLAಗಳು ಕೇವಲ ಒಂದು ಕ್ಷೇತ್ರಕ್ಕೆ ಅವರು 1 ಕೋಟಿ ಹಣದ ಇತ್ತು ಕೂಡ ಪಶ್ಚಿಮಕ್ಕೆ ಗಡೆ ಗುರುತು ಮಾಡ್ಲಿಕ್ಕೆ ಆಗ್ತದೆ. ಈಗ ಸರ್ಕಾರ ಅದಕ್ಕೆ ಸ್ಪೆಷಲ್ ಫಂಡ್ ಇದು ಒಂದು ರೀತಿಯ ಪರಿಸರ ಸಂರಕ್ಷಣೆಗೆ ಆಯಾ ಭಾಗದ ಇದು ಗಡಿ ಗುರುತು ಮಾಡಿಬಿಟ್ರೆ, ಆನೆಕಂದಕ ಟೈಪ್ ಗಡಿ ಗುರುತು ಮಾಡಿಬಿಟ್ರೆ ಒಂದು ಒತ್ತುವರಿ ಆಗ್ಲಿಲ್ಲ ಈ ತನಕ. ಹಿಂದೆ ಆಗಿರ್ಬೋದು ಬೇರೆ ರಾಜ್ಯದಿಂದ ಬಂದವರು, ಅದು ಈಗ ಮಾಡ್ತಾ ಇಲ್ಲ. ಈಗ ಬಿಗಿ ಕಾನೂನಿದೆ, ಅರಣ್ಯ ಇಲಾಖೆ ಈಗ ಅದನ್ನು ಬಿಗಿ ಮಾಡ್ತಿದ್ದೆ, ಏನು ತೊಂದರೆ ಇಲ್ಲ. ಆದ್ರೂ ಕೂಡ ಭದ್ರತೆ ದೃಷ್ಟಿಯಲ್ಲಿ ಗಡಿ ಗುರುತು ಮಾಡ್ಲಿ, ಒಂದು ಆನೆಕಂದಕ ಮಾಡ್ಲಿ. ಆಮೇಲೆ ಪಶ್ಚಿಮ ಘಟ್ಟ ಯಾವುದು ಇದು ಅಂತ ಇದಾಗ್ತದೆ, ಯಾವುದು ಇವರಿಗೆ ಕಡಿಮೆ ಖರ್ಚಲ್ಲಿ ಅದು ಬೇರ್ಪಡೆ ಆಗ್ತದೆ. ಆಮೇಲೆ ಅದಕ್ಕೊಂದು ಸ್ಪೆಷಲ್ ಕಾನೂನು, ಸ್ಪೆಷಲ್ ಸ್ಕ್ವಾಡ್ ಫಾರೆಸ್ಟ್ ಅದನ್ನ ನೇಮಕ ಮಾಡ್ಲಿ ಸರ್. ಈ ಗ್ರಾಮೀಣ ಮಟ್ಟದಲ್ಲಿ ಇರುವಂತದ್ದನ್ನು ಸುರಕ್ಷಿತ ಅರಣ್ಯದ ಆಕ್ಟ್ ಅಲ್ಲಿ ಇರ್ಲಿ ಅದು. ಹಾಗೆ
ಯಾವುದನ್ನು ಕೂಡ ಪರಿಸರ ಸಂರಕ್ಷಣೆ, ನಾನು ಹೇಳುದು ಜನಪ್ರತಿನಿಧಿಗಳು ಏನ್ ಮಾಡಬೇಕಂದ್ರೆ ಒಂದಿಷ್ಟು ಗ್ರಾಮ ಮಟ್ಟದ ಎಜುಕೇಟೆಡ್ ಅನ್ನು ಇವ್ರು ಕರೆಸಬೇಕು ಪಂಚಾಯತ್ ಅಲ್ಲಿ, ನಿಮ್ಮ ಸಲಹೆ ಕೊಡಿ ಅಂತ ಕೇಳ್ಬೇಕು. ಯಾಕೆಂದ್ರೆ ನಾಳೆ ಉಗ್ರ ಸಂಘಟನೆಯಲ್ಲಿ ಏನೋ ಒಂದು 4 ಸಮಸ್ಯೆ ಆದಾಗ ಅಲ್ಲಿ ಬಂದು ನಿಮಗೆ ಪ್ಯಾಕೇಜ್ ಕೊಡ್ತೇವೆ ಅಂತ ಹೇಳುದಲ್ಲ, ಇವ್ರು ನಮಗೆ ಅವಕಾಶ ಕೊಡ್ಬೇಕು. ಸರ್ ಇವತ್ತು ಒಬ್ಬ DC ಇರ್ಬೋದು ಅಥವಾ ತಹಸೀಲ್ದಾರ್ ಇರ್ಬೋದು, ಯಾವ್ದಂದ್ರೆ ಎಕ್ಸ್ಟ್ರಾ ಒಂದರ KS IAS IPS KPC ಈ ರೀತಿ ಎಕ್ಸಾಮ್ ಬರೆದು ಮಾತ್ರ ನಮಗಿಂತ ಎಕ್ಸ್ಟ್ರಾ ಓದಿರುದು ಅವರು. ಅದು ಬಿಟ್ರೆ ಮತ್ತೆ ಎಲ್ಲ ಅವ್ರು ಏನ್ ಓದಿದ್ದೇವೆ ನಾವು ಕೂಡ ಅದನ್ನು ಓದಿರ್ತಾರೆ, ರೈಟ್? ಆದ್ದರಿಂದ ನಮಗೂ ಅವ್ರಿಗೆ ಸಮಾನತೆ ಇದೆ. ಅದಕ್ಕೆ ನಮ್ಮ ಒಂದು ಇದಕ್ಕೆ ಬೌದ್ಧಿಕ ಮಟ್ಟಕ್ಕೆ ಅವರು ಬೆಲೆ ಕೊಡ್ಬೇಕು. ಓಕೆ ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಮಾಹಿತಿಗಾಗಿ. ತಮ್ಮೆಲ್ಲ ಬೇಡಿಕೆಗಳು ಒಂದಷ್ಟು ಪ್ರತಿಭಟನೆಗೆ ಫಲಪ್ರದವಾಗ್ಲಿ ಅಂತ ಕೂಡ ನಮ್ದು ಕೂಡ ಆಶಯ. ಸರಿ ಸರ್, ಧನ್ಯವಾದ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಕರುಣಾಕರ್ ಸರ್ ಅವರೇ, ಇದು ಯಾವ ರೀತಿಯಾಗಿ ಮುಂದುವರಿಯಬಹುದು ಅಂತ ಗೊತ್ತಿಲ್ಲ. ಇದು ಪ್ರತಿಭಟನೆಗಳು ಆಗ್ತಾ ಇದೆ, ಸರ್ಕಾರ ಒಂದು ಕಡೆಯಿಂದ ಒಂದೊಂದು ಸ್ಟೆಪ್ ಆಗಿ ಮುಂದುವರಿತಾ ಇದೆ. ಹೌದು ಸರ್, ಬಹಳ ಮುಖ್ಯವಾಗಿ ಇವರು ಕೂಡ ಹೇಳ್ತಾ ಇರುವಂತದ್ದು ಆ ಒಂದು ನೀತಿಯನ್ನು ಜಾರಿಗೊಳಿಸಲಿ, ಆದ್ರೆ ಆ ಬಫರ್ ಝೋನ್ ಏನಿದೆ ಅದೊಂದಷ್ಟು ಆಯ್ಕೆ ಮಾಡಿದ ರೀತಿ ಸರಿ ಇಲ್ಲ. ಮತ್ತು ಅಧಿಕಾರಿಗಳು ಕೂಡ ಇಲ್ಲಿ ಬಂದಿಲ್ಲ, ಅವರು ಹೌದು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಸ್ಯಾಟಲೈಟ್ ಮುಖಾಂತರವಾಗಿ ಅದನ್ನು ಮಾಡಿದ್ದಾರೆ ಅಂತ. ಒಂದು ಗ್ರಾಮ ಬಿಟ್ಟು ಹತ್ತಿರದ ಗ್ರಾಮ ಬಿಟ್ಟು ಇನ್ನೊಂದು ಗ್ರಾಮ ಆಯ್ಕೆ ಮಾಡಿದ್ದಾರೆ. ಹೌದು ವರದಿಗೆ ಸಂಪೂರ್ಣ ವಿರೋಧ ಅಲ್ಲ ಅವರು ಲೆಕ್ಕದಲ್ಲಿ. ಅದನ್ನು ವೈಜ್ಞಾನಿಕವಾಗಿ ಮಾಡಬೇಕು ಅಂತ. ಯಾಕಂದ್ರೆ ಅಲ್ಲಿ ಕೃಷಿಯನ್ನೇ ನಂಬಿಕೊಂಡಿರುವಂತ, ಬದುಕು ಕಟ್ಟಿಕೊಂಡಿರುವಂತ ಇದ್ದಾರೆ. ತುಂಬಾ ಕೃಷಿ ಭೂಮಿ ಇದೆ. ಹೌದು. ಸೊ ಯಾವ ರೀತಿ ಅರಣ್ಯ ರಕ್ಷಣೆ ಮಾಡಬೇಕು ಆ ರೀತಿಯಲ್ಲಿ ಮಾಡಿ ನಮ್ದು ಬೆಂಬಲ ಇದೆ ಅಂತ ಹೋರಾಟಗಾರದ್ದು ಒಂದು ಅಭಿಪ್ರಾಯ ಮತ್ತೆ ಮನವಿ ಮತ್ತೆ ಆಗ್ರಹ. ಎಸ್. ಓಕೆ, ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೇವೆ. ಅಕ್ಟೋಬರ್ 2 ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆ. ನಮ್ಮ ಪುತ್ತೂರಿನಲ್ಲೂ ಸಹ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಮ್ಮ ಗಾಂಧಿ ಕಟ್ಟೆಯಲ್ಲಿ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಅದೇ ಸಂದರ್ಭದಲ್ಲಿ ನಾವು ಸುದ್ದಿ ಬಿಡುಗಡೆ ಮೂಲಕ, ಸುದ್ದಿ ಜನಾಂದೋಲನ ವೇದಿಕೆ ಮೂಲಕ ಡಾಕ್ಟರ್ UP ಶಿವಾನಂದ್ ಅವರು ಮಹಾತ್ಮ ಗಾಂಧಿಯ ಚಿಂತನೆಗಳನ್ನು ಮತ್ತೆ ಇವತ್ತಿನ ಜನಾಂಗಕ್ಕೆ ಪರಿಚಯಿಸುವಂತಹ, ಅವರ ಚಿಂತನೆಗಳನ್ನು ಮತ್ತೆ ಜನರಿಗೆ ತಿಳಿಸುವಂತಹ ಒಂದು ಸರಣಿ ಕಾರ್ಯಕ್ರಮವನ್ನು, ಸರಣಿ ಬರಹಗಳನ್ನು, ಸರಣಿ ಲೇಖನಗಳನ್ನು ಪುತ್ತೂರು, ಬೆಳ್ತಂಗಡಿ ಮತ್ತು ಸುಳ್ಯ 3 ಕಡೆಗಳಲ್ಲಿ ಮಾಧ್ಯಮದ ಮೂಲಕ ಮಾಡ್ತಾ ಇರುವಂಥದ್ದು. ಮೊನ್ನೆ ವಿನ್ಸ್ಟನ್ ಚರ್ಚಿಲ್ ಮತ್ತು ಮಹಾತ್ಮ ಗಾಂಧೀಜಿ ಅವರ 2 ಚಿಂತನೆಗಳನ್ನು ಜನರ ಮುಂದೆ ಇಟ್ಟಿದ್ರು. ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡುವುದನ್ನು ಬ್ರಿಟನ್ನಿನ ಅಂದಿನ ಪ್ರಧಾನಿಯಾಗಿದ್ದಂಥ ವಿನ್ಸ್ಟನ್ ಚರ್ಚಿಲ್ ಅವರು ವಿರೋಧಿಸಿದ್ರು. ಯಾಕೆಂತ ಹೇಳಿದ್ರೆ ಸ್ವಾತಂತ್ರ್ಯ ಬಂದ್ರೆ ಇಲ್ಲಿ ಮತ್ತೆ ಅರಾಜಕತೆ ಉಂಟಾಗ್ತದೆ, ಯಾರ್ಯಾರೋ ಕೈಗೆ ಅಧಿಕಾರ ಹೋಗ್ತದೆ ಅನ್ನುವಂಥ ಒಂದು ಮಾತನ್ನ ಚರ್ಚಿಲ್ ಅವರು ಹೇಳಿದ್ರು. ಇದಕ್ಕೆ ಒಂದು ಪ್ರತಿಕೂಲವಾಗಿ ಮಹಾತ್ಮ ಗಾಂಧಿ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಕೇವಲ ಸ್ವಾತಂತ್ರ್ಯ ಸಿಗುವುದು ಮಾತ್ರ ಸ್ವಾತಂತ್ರ್ಯ ಅಲ್ಲ, ಅಥವಾ ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ಹೋಗುವುದು ಮಾತ್ರ ಸ್ವಾತಂತ್ರ್ಯವಲ್ಲ, ಇಲ್ಲಿ ಒಂದು ಜನಸಾಮಾನ್ಯರ ಕೈಗೆ ಗ್ರಾಮಗಳ ಅಭಿವೃದ್ಧಿ ಆದಾಗ, ಗ್ರಾಮ ಮಟ್ಟದಿಂದ ಗ್ರಾಮ ಸ್ವರಾಜ್ಯವಾದಾಗ ಮಾತ್ರ ಇಲ್ಲಿ ಸ್ವಾತಂತ್ರ್ಯ ಸಿಕ್ಕಿದಾಗ ಆಗ್ತದೆ ಅನ್ನುವಂಥ ಒಂದು ಚಿಂತನೆಯನ್ನ ಮಹಾತ್ಮ ಗಾಂಧೀಜಿ ಹೊಂದಿದ್ರು ಅಂತೇಳಿ ಈ 2 ವಿಚಾರಗಳನ್ನ ಡಾಕ್ಟರ್ UP ಶಿವಾನಂದ್ ಅವರು ತಮ್ಮ ಲೇಖನಗಳಲ್ಲಿ ಪ್ರಕಟಿಸ್ತಾ ಇದ್ರು, ಅದನ್ನ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ಬಾರಿ ಗಾಂಧಿ ಜಯಂತಿ ಸಂದರ್ಭದಲ್ಲಿ ಪ್ರಕಟವಾದಂಥ ಲೇಖನ ಅಂದ್ರೆ 39ಕ್ಕೆ ಸೋಮವಾರ ಬಂದಂಥ ಲೇಖನ ಇದು. ಅದರ 2 ದಿವಸಗಳಲ್ಲಿ ಗಾಂಧಿ ಜಯಂತಿ ಇತ್ತು. ವಿದೇಶಗಳಲ್ಲಿ ಗಾಂಧಿ ಚಿಂತನೆಯೇ ಮನುಕುಲದ ದೇಶಗಳ ಸಮಸ್ಯೆಗಳಿಗೆ ಪರಿಹಾರ ಅಂತೇಳಿ ಮಹಾತ್ಮ ಗಾಂಧಿ ನಂಬಿದ್ರು. ಹಾಗೆ ವಿದೇಶಿಗರು ಭಾರತವನ್ನ ಗಾಂಧೀಜಿಯ ದೇಶ ಅಂತೇಳಿ ಗುರುತಿಸ್ತಾರೆ ಅಂತೇಳಿ ಗಾಂಧೀಜಿ ಜಯಂತಿಯ ಈ ಆಚರಣೆ ಸಂದರ್ಭದಲ್ಲಿ ಡಾಕ್ಟರ್ UP ಶಿವಾನಂದ್ ಅವರು ಕೊಟ್ಟ ಮೆಸೇಜ್ ಏನಾಗಿತ್ತು ಅಂತ ಹೇಳಿದ್ರೆ, ಗಾಂಧಿಯ ಚಿಂತನೆಗಳು ಜೀವಂತವಾಗಿರಲಿ, ಗಾಂಧಿ ಮತ್ತೆ ಮರುಹುಟ್ಟಿ ಬರುವಂತಾಗಲಿ ಅಂತೇಳಿ. ಯಾಕೆಂತ ಹೇಳಿದ್ರೆ ಗಾಂಧೀಜಿ ಯಾವುದೇ ದೇಶದ ರಾಜ ಆಗಿರಲಿಲ್ಲ, ಅಧ್ಯಕ್ಷರಾಗಿರಲಿಲ್ಲ, ಪ್ರಧಾನಿಯೂ ಆಗಿರಲಿಲ್ಲ, ಅವರು ಕ್ರೀಡಾಪಟು ಆಗಿರಲಿಲ್ಲ, ಸಿನಿಮಾ ಸ್ಟಾರು ಆಗಿರಲಿಲ್ಲ. ಆದರೂ ಅವರನ್ನು ವಿಶ್ವಾದ್ಯಂತ ಅವರ ಕೊಡುಗೆಗಳನ್ನು ಗುರುತಿಸ್ತಾ ಇದ್ರು, ಅವ್ರ ವ್ಯಕ್ತಿತ್ವವನ್ನು ಬಹುಮಾನಿಸ್ತಾ ಇದ್ರು ಅಂತೇಳಿ. ಶ್ರೀಮಂತನಾಗಿ ಹುಟ್ಟಿದ್ರು ಗಾಂಧೀಜಿ, ಬ್ಯಾರಿಸ್ಟರ್ ಪದವಿಯನ್ನು ಪಡೆದ್ರು, ಅಂದರೆ ಉನ್ನತ ಶಿಕ್ಷಣವನ್ನು ಪಡೆದರು. ಆದರೆ ಅವರ ಬದುಕು ಜನಸಾಮಾನ್ಯರಾಗೇ ಇತ್ತು. ಈ ದೇಶದ ಜನರು ಹೇಗಿದ್ದಾರೋ ಅದೇ ರೀತಿಯಲ್ಲಿ ಅವರು ಬದುಕ್ತಾ ಇದ್ರು ಅನ್ನುವಂಥದ್ದು. ಹಾಗೆಯೇ ಗಾಂಧೀಜಿಯವರ ಹತ್ಯೆ ಆದಂಥ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಜಗತ್ತಿನ ಹೆಚ್ಚಿನ ದೇಶಗಳು ಶೋಕಾಚರಣೆ ಇದರಲ್ಲಿ ಧ್ವಜವನ್ನು ಅರ್ಧಕ್ಕೆ ಇಳಿಸಿದ್ರು ಅಂತೇಳಿ. ಅಂದರೆ ಯಾವುದೇ ಒಂದು ದೇಶದ ನಾಯಕ ಸಾವಿಗೀಡಾದಾಗ, ಮರಣ ಹೊಂದಿದಾಗ ಆ ದೇಶದಲ್ಲಿ ಶೋಕಾಚರಣೆಯನ್ನು ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರ ಹತ್ಯೆ ಆದಂಥ ಸಂದರ್ಭದಲ್ಲಿ, ಅವರು ನಿಧನರಾದಂಥ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಸಹಿತ ವಿಶ್ವದ ಹಲವಾರು ದೇಶಗಳು ತಮ್ಮ ದೇಶದ ಧ್ವಜವನ್ನು ಅರ್ಧಕ್ಕಿಳಿಸಿ ಮಹಾತ್ಮನಿಗೆ
ಒಂದು ಶ್ರದ್ಧಾಂಜಲಿಯನ್ನ ಸಂತಾಪವನ್ನ ಸೂಚಿಸಿದ್ರು ಅಂತ ಅನ್ನುವಂಥದ್ದು. ಹಾಗೆಯೇ ಇಂದಿಗೂ ಜಗತ್ತಿನಾದ್ಯಂತ ಗಾಂಧೀಜಿಯ ಸ್ಮಾರಕಗಳಿದೆ, ಪ್ರತಿಮೆಗಳಿದೆ, ರಸ್ತೆಗಳಿದೆ, ಹಾಗೆ ಗಾಂಧಿ ವಿಚಾರಧಾರೆಯ ಕೇಂದ್ರಗಳಿದೆ. ಅಂದ್ರೆ ಗಾಂಧಿ ವಿಚಾರಧಾರೆ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ಹೊರ ದೇಶಗಳಲ್ಲಿ ಹೇಗೆ ಪ್ರಸ್ತುತವಾಗಿದೆ, ಹೇಗೆ ಅಲ್ಲಿಯ ನಾಯಕರಿರ್ಬೋದು, ಜನರಿರ್ಬೋದು ಅದನ್ನ ಅನುಸರಿಸ್ತಾರೆ ಅನ್ನುವಂಥ ವಿಷಯವನ್ನ ನೆನಪು ಮಾಡಿಕೊಳ್ತಾ ನಾವು ಇವತ್ತು ನಮ್ಮ ಜನಾಂಗಕ್ಕೆ, ನಮ್ಮ ಜನರಿಗೆ ಗಾಂಧಿ ಚಿಂತನೆಗಳು ಎಷ್ಟು ಅಗತ್ಯ ಅನ್ನುವಂಥದ್ದನ್ನ ಕಮ್ಯುನಿಕೇಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಡಾಕ್ಟರ್ ಯು ಪಿ ಶಿವಾನಂದ್ ಅವರು ತಮ್ಮ ಈ ಲೇಖನದ ಮೂಲಕ ಮಾಡಿದರು. ಹಾಗೆಯೇ ಗಾಂಧಿ ಚಿಂತನೆಯ ಬಗ್ಗೆ ಹಲವಾರು ನಾಯಕರು ಹೇಳಿದಂಥ ಮಾತುಗಳನ್ನು ಸಹ, ಆ ಕೋಟ್ಗಳನ್ನು ಸಹ ಅವರು ಉಲ್ಲೇಖ ಮಾಡಿದರು. ಉದಾಹರಣೆಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಇರ್ಬೋದು, ಹಾಗೆಯೇ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿರ್ಬೋದು, ಹಾಗೆಯೇ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿರ್ಬೋದು, ರವೀಂದ್ರನಾಥ ಟ್ಯಾಗೂರ್ ಅವರಿರ್ಬೋದು, ಮಹಾನ್ ವಿಜ್ಞಾನಿ ಆಗಿರುವಂಥ ಆಲ್ಬರ್ಟ್ ಐನ್ಸ್ಟೈನ್ ಅವರಿರ್ಬೋದು, ಜಾರ್ಜ್ ಬರ್ನಾರ್ಡ್ ಶಾ ಇರ್ಬೋದು, ಹಾಗೆಯೇ ಅಮೆರಿಕದ ಮಾಜಿ ಅಧ್ಯಕ್ಷರಾಗಿದ್ದಂಥ ಟ್ರೂಮನ್ ಅವರಿರ್ಬೋದು, ಹಾಗೆಯೇ ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್, ಅಮೆರಿಕದ ಕ್ರಾಂತಿಕಾರಿ ನಾಯಕ ಅಂತೇಳಿ ಹೆಸರಾಗಿರುವಂತಹ ಅವರು, ಹಾಗೆ ಲಾರ್ಡ್ ಮೌಂಟ್ ಬ್ಯಾಟನ್, ಈ ಥರ ಇವರೆಲ್ಲ ಗಾಂಧೀಜಿ ಬಗ್ಗೆ ಏನು ಮಾತುಗಳನ್ನು ಹೇಳಿದ್ರ ಆ ಕೋಟ್ಗಳನ್ನ ತಮ್ಮ ಲೇಖನದಲ್ಲಿ ಉಲ್ಲೇಖ ಮಾಡಿದರು. ಅಂದರೆ ಈ ಸರಣಿ ಲೇಖನ ಇನ್ನೂ ಮುಂದುವರಿತದೆ. ಗಾಂಧಿ ಸುದ್ದಿ ಜನಾಂದೋಲನ ವೇದಿಕೆ ಮೂಲಕ ಗಾಂಧಿ ವಿಚಾರಧಾರೆಯನ್ನ ಮತ್ತೆ ನಮ್ಮ ಜನರಲ್ಲಿ ಮತ್ತೆ ರೂಪಿಸುವಂತ, ಅವರಲ್ಲಿ ಗಾಂಧಿ ಚಿಂತನೆಗಳನ್ನು ಮೂಡಿಸುವಂತ ಕೆಲಸವನ್ನ ಡಾಕ್ಟರ್ ಯು ಪಿ ಶಿವಾನಂದ್ ಅವರು ತಮ್ಮ ಲೇಖನಗಳ ಮೂಲಕ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸರ್, ಇದರ ಬಗ್ಗೆ ನೀವು ಹೇಳೋದಾದ್ರೆ ಕರುಣಾಕರ್ ಸರ್. ಗಾಂಧೀಜಿಯವರ ಬಗ್ಗೆ ಮತ್ತು ಅವರ ವಿಚಾರಧಾರೆಗಳ ಬಗ್ಗೆ ನಮ್ಮ ಸಂಸ್ಥೆಯ ಆಡಳಿತ ನಿರ್ದೇಶಕರಾಗಿರುವ ಡಾಕ್ಟರ್ ಯು ಪಿ ಶಿವಾನಂದರು ನಿರಂತರವಾಗಿ ವಿಶೇಷ ಲೇಖನಗಳು ಮಾಡ್ತಾ ಇದ್ದಾರೆ. ಈ ಗಾಂಧೀಜಿಯವರ ಬಗ್ಗೆ ಕೆಲವರಿಗೆ ತಪ್ಪು ಅಭಿಪ್ರಾಯಗಳು ಇರ್ಬೋದು. ಈಗ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಾರೆ, ಅದರ ನೇತೃತ್ವ ವಹಿಸಿದ್ದಾರೆ ಅಂತ ಮಾತ್ರ ಕೆಲವರಿಗೆ ಗೊತ್ತಿರೋದು. ಆದರೆ ಅವರ ವಿಚಾರದಲ್ಲಿ ನೋಡಿದಾಗ ನೀವು ಹೇಳಿದಾಗೆ ಗಾಂಧೀಜಿಯವರು ರಾಷ್ಟ್ರಪತಿ ಆಗಲಿಲ್ಲ, ಪ್ರಧಾನಿ ಆಗಲಿಲ್ಲ, ಫಿಲ್ಮ್ ಸ್ಟಾರ್ ಆಗಲಿಲ್ಲ. ಆದರೆ ಇವತ್ತು ಜಗತ್ತಲ್ಲಿ ಗಾಂಧೀಜಿಯವರ ಹೆಸರಲ್ಲಿರೋ ರಸ್ತೆಗಳು, ಪುತ್ಥಳಿಗಳು, ಕಟ್ಟಡಗಳು ನೋಡಿದ್ರೆ ಬೇರೆ ಯಾರ ಹೆಸರಲ್ಲಿ ಕೂಡ ಇಲ್ಲ. ಹಾಗಾದರೆ ಗಾಂಧಿಯದ್ದು ಎಷ್ಟೊಂದು ಮಹಾತ್ಮ ಅದರಲ್ಲೇ ಗೊತ್ತಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಶಿವಾನಂದರ ಲೇಖನ ಜನತೆಗೆ ಬಹಳಷ್ಟು ಕಣ್ಣು ತೆರೆಸುವಂತ. ಹೌದು, ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ನಾವು ಈ ತರ, ನಾನು ಮೊದಲಿನ ಸಂಚಿಕೆಯಲ್ಲಿ ಅದನ್ನು ಮಾತನ್ನು ಹೇಳಿದ್ದೆ, ಪ್ರತಿ ಸಲ ಇಂಥ ಒಂದು ಲೇಖನಗಳು ಬಂದಾಗ ಎಲ್ಲೋ ಒಂದು ಕಡೆ ಒಂದು 10 ಜನರ ಅಭಿಪ್ರಾಯ 100 ಜನರ ಅಭಿಪ್ರಾಯವಾಗಿ ಬದಲಾಗಿ, 100 ಜನರ ಅಭಿಪ್ರಾಯ 1000 ಜನರ ಅಭಿಪ್ರಾಯ ಬದಲಾಗಿ ಎಲ್ಲೋ ಒಂದು ಕಡೆ ನಾವು ಮತ್ತೆ ಗಾಂಧಿ ಚಿಂತನೆಯ ಕಡೆ ಯೋಚಿಸುವಂತೆ, ಮತ್ತೆ ಇವತ್ತಿಗೆ ತುಂಬಾ ಪ್ರಸ್ತುತವಾಗಿರುತ್ತೆ ಎಲ್ಲ ಕಡೆ, ಎಲ್ಲಾ ವಿಭಾಗಗಳಲ್ಲಿಯೂ ಹಿಂಸೆ ಅನ್ನುವಂಥದ್ದು ಇರುವಂತ ಸಂದರ್ಭದಲ್ಲಿ ಆ ಒಂದು ಅಹಿಂಸೆಯ ಒಂದು ವಾದ ಇರ್ಬೋದು, ಹಾಗೆ ಸ್ವರಾಜ್ಯದ ಒಂದು ಕಲ್ಪನೆ ಇರ್ಬೋದು, ಗ್ರಾಮ ಸ್ವರಾಜ್ಯದ ಒಂದು ಕಲ್ಪನೆ ಇರ್ಬೋದು, ಗ್ರಾಮ ಮಟ್ಟದಿಂದ ಆಡಳಿತ ಮೇಲ್ಮಟ್ಟಕ್ಕೆ ಹೋಗ್ಬೇಕು, ಮತ್ತೆ ಜನಪ್ರತಿನಿಧಿಗಳಾದವರು ಜನಸೇವಕರು ರಾಜರಲ್ಲ ಅನ್ನುವಂಥ ಒಂದು ಕಲ್ಪನೆ ಇರ್ಬೋದು. ಇದನ್ನೆಲ್ಲ ನಿರಂತರವಾಗಿ ನಾವೆಲ್ಲೊಂದು ಕಡೆ ನಮ್ಮ ಪತ್ರಿಕೆ ಮಾಧ್ಯಮದ ಮೂಲಕ ಹೇಳ್ತಾ ಹೋದಂಥ ಸಂದರ್ಭದಲ್ಲಿ ಜನರ ಮನಮುಟ್ಟುವಂಥ ಕೆಲಸ ಆಗ್ತದೆ ಅಂತೇಳಿ ಇದರ ಬಗ್ಗೆ ಏನು ಹೇಳ್ತೀವಿ? ಅದೇ ಪ್ರತಿ ಸಲ ಹೇಳುವಾಗ ಗಾಂಧೀಜಿಯವರನ್ನು ಗೋಡಿಸಿಕೊಂಡ್ರೆ ಅದೇ ಗಾಂಧಿಯ ತತ್ವ ಚಿಂತನೆಗಳನ್ನು ಇವತ್ತಿನ ವ್ಯವಸ್ಥೆಯನ್ನು ದಿನನಿತ್ಯಗೊಳ್ತಾ ಉಂಟು. ಆ ಮಾತನ್ನು ಅವರಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಗಾಂಧಿಯವರು ನಿಜವಾಗಿ ಬಯಸುದಾದ್ರೆ ಅವರಿಗೆ ಪ್ರಾಧಾನ್ಯವಾಗಿ ರಾಷ್ಟ್ರಪತಿ ಏನ್ ಬೇಕಾದ್ರೆ ಆಗೋದು, ಆದ್ರೆ ಅವರು ಆಗ್ಲಿಲ್ಲ. ಅದೇ ಈಗಿನ ಜನಪ್ರತಿನಿಧಿ ನೋಡಿದ್ರೆ ಗಾಂಧೀಜಿಯವರು ಎಲ್ಲ ಬಿಟ್ಟು ಸ್ವಾತಂತ್ರ್ಯ ದಿನಾಚರಣೆ ಅವರು ಇರಲಿಲ್ಲ. ಅದು ಕಳೆದ ಸಲ ಲೇಖನದಲ್ಲಿ ಬರ್ದಿದ್ದಾರೆ. ಹೌದು, ಅವರಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಅಲ್ಲಿ ಅದನ್ನು ನಿಯಂತ್ರಣ ಮಾಡಿ ಅಲ್ಲಿದ್ರು. ಹೌದು, ಅದೇ ಒಂದೊಂದೇ ವಿಚಾರಗಳನ್ನ ಗಾಂಧಿಯ ಬಗ್ಗೆ ನಮಗೆ ತಿಳಿದಿರದೇ ಇರುವಂತದ್ದು, ಮತ್ತೆ ತಿಳಿದುಕೊಳ್ಳುವಂತ ಒಂದು ಉತ್ಸಾಹವು ನಮ್ಮಲ್ಲಿ ಇದ್ದಿರ್ಲಿಕ್ಕಿಲ್ಲ. ಆದ್ರೆ ಮಾಧ್ಯಮದಲ್ಲಿ ಇದರ ಬಗ್ಗೆ ಈಗ ತಿಳಿದುಕೊಳ್ಳುವಂತ ಒಂದು ಅವಕಾಶ ಬಂದಿದೆ. ಮತ್ತೆ ನಾನು ಹೇಳಿದಾಗೆ ಅದು ವಾರ ಬಂದಾಗ ಏನೋ ಒಂದು ವಿಚಾರ ಇದೆ ಅನ್ನುವಂತ ಒಂದು ಓದು ನಮ್ಮಲ್ಲಿ ಬಂದಾಗ ಖಂಡಿತವಾಗಿಯೂ ಎಲ್ಲೋ ಒಂದು ಕಡೆ ನಮಗೆ ಅದರ ಬಗ್ಗೆ ಆಸಕ್ತಿ ಮೂಡಿ ಗಾಂಧಿ ವಿಚಾರಗಳನ್ನ, ಗಾಂಧಿ ಅವರ ಬಗ್ಗಿನ ಬರಹಗಳನ್ನ ನಾವು ತಿಳ್ಕೊಳ್ಳುವಂತ ಒಂದು ಸಾಧ್ಯತೆ ಇದೆ, ಖಂಡಿತವಾಗ್ಲೂ ನಡೆಯುವಂಥದ್ದು. ಸಾಧ್ಯವಾದರೆ ನಾವು ಡಾಕ್ಟರ್ ಯು ಪಿ ಶಿವಾನಂದ್ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನು ಮಾಡ್ತೇವೆ. ಅದರ ನಂತರ ನಾವು ಓಕೆ, ಈ ನಡುವೆ ನಾವು ಅದರ ಮಧ್ಯದಲ್ಲಿ ಸರ್ ಈಗ ಗಾಂಧಿಯ ಚಿಂತನೆ ಬಗ್ಗೆ ನಾವು ಮಾತನಾಡ್ತಾ ಇದ್ದೆವು. ಅದರ ಜೊತೆಗೆ ಮೊನ್ನೆ ನಡೆದಿರುವಂತಹ ಗಾಂಧಿ ಜಯಂತಿಯ ಆಚರಣೆ ಕೂಡ ತಾಲೂಕು ಹಬ್ಬಗಳ ರಾಷ್ಟ್ರೀಯ ಆಚರಣಾ ಸಮಿತಿಯ ವತಿಯಿಂದಲೂ ಕೂಡ ಒಂದು ಕಡೆ ಆಗಿದೆ. ಇನ್ನೊಂದೆಡೆ ಇಲ್ಲಿ ನಮ್ಮ ಪುತ್ತೂರಿನ ಗಾಂಧಿ ಕಟ್ಟೆಯಲ್ಲೂ ಕೂಡ ಆಗಿರುವಂಥದ್ದು. ಸೊ ಈ ಗಾಂಧಿ ಕಟ್ಟೆಯ ವಿಚಾರಕ್ಕೆ ಬಂದರೂ ಕೂಡ ನಮಗೆ ಈಗಾಗಲೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿಯೂ ಕೂಡ ನಾವು ಆಗಲೇ ಮಾತಾಡಿದೆವು, ಅವರ ಸಂಪರ್ಕಕ್ಕೆ ಏನಾಗಿ ಸಿಗಲಿಲ್ಲ. ಈ ಒಂದು ವಿಚಾರದ ಪೂರಕವಾಗಿ ಮಾತನಾಡೋದಾದ್ರೆ ಕೃಷ್ಣ ಪ್ರಸಾದ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ, ಅವರನ್ನು ಕೂಡ ಒತ್ತಿಗೆ ಮಾತಾಡಿಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಗಾಂಧಿ ಜಯಂತಿ ಆಚರಣೆ ಬಗ್ಗೆ, ಈ ಸಲದ ಗಾಂಧಿ ಜಯಂತಿ ಆಚರಣೆ ಬಗ್ಗೆ ಯಾವ ರೀತಿ ನಡೆಯಿತು, ಏನೇನು ಕಾರ್ಯಕ್ರಮಗಳಾಯ್ತು ಅಂತ ಹೇಳಿ ಸರ್. ಗಾಂಧಿ ಕಟ್ಟೆಯಲ್ಲಿ ಈ ವರ್ಷ ಬಹಳ
ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜನೆ ಆಗಿದೆ. ಓಕೆ ಸರ್. ಒಂದನೇದಾಗಿ ನಾವು ಗಾಂಧಿಘಟ್ಟ ಸಮಿತಿ ಮತ್ತು ರಾಷ್ಟ್ರೀಯ ಹಬ್ಬಗಳ ಸಮಿತಿ ವತಿಯಿಂದ ನಾವು ಗಾಂಧಿ ಜಯಂತಿಯನ್ನು ಸರ್ವಧರ್ಮ ಪ್ರಾರ್ಥನೆಯೊಂದಿಗೆ ರಾಮಕೃಷ್ಣ ಮಕ್ಕಳ ಪ್ರೌಢಶಾಲಾ ಮಕ್ಕಳಿಂದ ರಘುಪತಿ ರಾಘವ ರಾಜಾರಾಮ್ ಅದೇ ರೀತಿ ಸರ್ವಧರ್ಮ ಪ್ರಾರ್ಥನೆಯೊಂದಿಗೆ ನಡೆಯಿತು. ಅದರಲ್ಲೂ ಕೂಡ ಅಲ್ಲಿ ಒಂದು ರಂಗೋಲಿ ಹಾಕಿದ್ರು, ಬಹಳ ಅಚ್ಚುಕಟ್ಟಾಗಿ ರಂಗೋಲಿ ಹಾಕಿದ್ರು. ಒಂದು ಮುಸ್ಲಿಂ ಸಮುದಾಯದ ಇದರಲ್ಲಿ ಒಂದು ಊದುವತ್ತಿ ಇಟ್ಟು ರಂಗೋಲಿ ಹಾಕಿದ್ರು, ಮತ್ತೊಂದು ಚಿಹ್ನೆಯಾಗಿ ಮತ್ತೆ ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ದೀಪ ಇಟ್ಟು ದೀಪವನ್ನು ಹಚ್ಚಿ ಹಾಕಿದ್ರು. ಅದೇ ರೀತಿ ಕ್ರಿಶ್ಚಿಯನ್ ಸಮುದಾಯದ ಒಂದು ರಂಗೋಲಿ ಬಿಡಿಸಿ ಒಂದು ಕ್ಯಾಂಡ್ಲ್ ಹಚ್ಚಿ ದೀಪ ಹಚ್ಚಿದ್ರು. ಆ ರೀತಿಯಾಗಿ ಒಂದು ವಿಶೇಷ ರೀತಿಯಲ್ಲಿ ಗಾಂಧಿಘಟ್ಟೆಯಲ್ಲಿ ಈ ಸಲ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ಅಲ್ಲಿ ಮಾನ್ಯ ಸಹ ಕಮಿಷನರು, ಅದೇ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ಎಲ್ಲ ಅಧಿಕಾರಿ ವರ್ಗದವರು ಬಂದಿದ್ರು. ಅದೇ ಬಹಳ ಅದ್ದೂರಿಯಾಗಿ ನಡೆಯಿತು. ಸರಿ ಸರ್. ಹಾಗೆ ನಾವು ನಮ್ಮ ಡಾಕ್ಟರ್ UP ಶಿವಾನಂದ ಅವರು ಗಾಂಧಿ ಚಿಂತನೆಯನ್ನ ಮತ್ತೆ ಜನರಿಗೆ ತಿಳಿಸುವಂತ ಒಂದು ಕಾರ್ಯಕ್ರಮವನ್ನ ನಮ್ಮ ಪತ್ರಿಕೆ ಮೂಲಕ ನಾವು ಮಾಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಏನ್ ಹೇಳ್ತೀರಿ ಸರ್? ಗಾಂಧಿ ಚಿಂತನೆ ನನಗೆ ಬಹಳ ಖುಷಿ ಆಗ್ತಾ ಉಂಟು. UP ಶಿವಾನಂದರು ಗಾಂಧೀಜಿಯ ಬಗ್ಗೆ ಮಾತನಾಡುವಾಗ ನನಗೆ ಒಂದು ಮೈಯೆಲ್ಲ ಜುಮ್ಮು ಉಂಟದು. ಯಾಕಂದ್ರೆ ನಾನು ಗಾಂಧೀಜಿಯ ಬಗ್ಗೆ ಅವರ ಅನುಷ್ಠಾನವನ್ನು ಅಳವಡಿಸಿಕೊಂಡವನು. ಯಾಕಂದ್ರೆ ಗಾಂಧೀಜಿಯವರು ಪುತ್ತೂರಿಗೆ ಬಂದದ್ದ ಐತಿಹಾಸಿಕವಾದ ಹಿನ್ನೆಲೆಯನ್ನು ಉಳಿಸಿಕೊಳ್ಳಬೇಕು, ಗಾಂಧೀಜಿಯವರ ಆದರ್ಶಗಳು ಮುಂದಿನ ಜನರಿಗೆ ಬರಬೇಕು ಎನ್ನುವ ಒಂದು ಚಿಂತನೆ ನಂದು. ಅದಕ್ಕೆ ಪೂರಕವಾಗಿ ಡಾಕ್ಟರ್ ಬರೆಯುವಾಗ ನನಗೆ ಬಹಳ ಖುಷಿ ಆಗ್ತಾ ಉಂಟು. ಯಾಕಂದ್ರೆ ಗಾಂಧೀಜಿಯವರ ಚಿಂತನೆ ನಾವು ಇಲ್ಲಿ ದೇಶವಲ್ಲ ವಿದೇಶಗಳಲ್ಲಿ ಕೂಡ ಬಹಳ ಅಚ್ಚುಕಟ್ಟಾಗಿ ಅದನ್ನು ಪಾಲಿಸ್ತಾ ಇದ್ದಾರೆ. ಕೆಲವೊಂದು ದುಷ್ಟ ಶಕ್ತಿಗಳು ಮಾತ್ರ ಅವರನ್ನು ವಿರೋಧ ಮಾಡುವುದು ಹೊರತು ಎಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಮೇತ ಗಾಂಧೀಜಿಯ ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ಅದು ನನಗೆ ಶಿವಾನಂದರು ಬರೆಯುವಂತ ಲೇಖನ ಆಗ್ಲಿ, ಶಿವಾನಂದರು ಅದರ ಬಗ್ಗೆ ಸ್ವಚ್ಛತಾ ಆಂದೋಲನ ಇದರ ಬಗ್ಗೆ ಮಾಡುವುದಾಗಲಿ ನನಗೆ ಬಹಳ ಖುಷಿ ಆಗ್ತಾ ಉಂಟು. ಅದನ್ನು ನಿಜವಾಗ್ಲೂ ಅವರು ಇನ್ನೂ ಕೂಡ ಮುಂದುವರಿಸಬೇಕು, ಆ ಚಿಂತನೆ ಜನರಿಗೆ ಗೊತ್ತಾಗ್ಬೇಕು. ಖಂಡಿತವಾಗ್ಲು ಸರ್, ಧನ್ಯವಾದಗಳು. ಅವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ನ ಇದರ ಕೂಡ ಅದರ ಬಗ್ಗೆ ಒಂದಷ್ಟು ಸಂಪರ್ಕ ಕಡಿತ ನಿಮ್ದು. ಓಕೆ ಸರ್, ಹೇಳಿ ಸರ್ ಅದರ ಬಗ್ಗೆ. ಈಗಾಗಲೇ ಬ್ಲಾಕ್ ಕಾಂಗ್ರೆಸ್ ನ ಅಧ್ಯಕ್ಷರಾಗಿ ತಾವು ಅಧಿಕಾರವನ್ನು ವಹಿಸಿಕೊಂಡಿದ್ದೀರಿ. ಪದಗ್ರಹಣ ಆಗ್ಬೇಕಷ್ಟೇ ಅಲ್ಲ? ಅಧಿಕಾರ ಚಾರ್ಜ್ ಎಲ್ಲ ಕೊಟ್ಟಾಗಿದೆ. DK ಶಿವಕುಮಾರ್ ಆದೇಶ ಬಂದಿದೆ. ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ. ಅಧಿಕೃತವಾಗಿ ನಮ್ಮ ಈಗ ಚುನಾವಣೆ ನೀತಿ ಸಂಹಿತೆಯಲ್ಲಿದ್ದ ಕಾರಣ ನಾವು ಪದಗ್ರಹಣವನ್ನು ಸ್ವಲ್ಪ ಮುನ್ನೂಡಿದ್ದೇವೆ. ಯಾಕಂದ್ರೆ UT ತಹಸೀಲ್ದಾರ್ ಅವರು 3 ಸಮಿತಿಯವರು ಕೂಡ ಒಟ್ಟಿಗೆ ಪದಗ್ರಹಣ ಮಾಡುದು. ಹಾಗೆ ಅವರು ನಮ್ಮ ಮಕ್ಕ ಪ್ರವಾಸದಲ್ಲಿದ್ದಾರೆ, ನಮ್ಮ ಉಪ್ಪಿನಂಗಡಿ ಬ್ಲಾಕ್ ಅಧ್ಯಕ್ಷರು. ಹಾಗೆ ನಾವು ಒಟ್ಟಿಗೆ 1 ವಾರ 2 ವಾರದಲ್ಲಿ ನೀತಿ ಸಂಹಿತೆ ಮುಗಿದ ಕೂಡಲೇ ನಾವು ಮಾಡ್ತೇವೆ. ಆದ್ರೆ ಈಗ ಪ್ರಾರಂಭ ಮಾಡಿದ್ದೇವೆ ನಾವು ಕಾರ್ಯಕ್ರಮವನ್ನು. ಅದರ ಬಗ್ಗೆ ಹೇಳುವುದಾದ್ರೆ ನನಗೆ ಬಹಳ ಖುಷಿ ಆಗ್ತಾ ಉಂಟು. ಯಾಕಂದ್ರೆ ಕಾಂಗ್ರೆಸ್ ಎನ್ನುವಂಥದ್ದು ಈ ದೇಶದ ಒಂದು ಅಸ್ಮಿತೆ. ನಾವು ಮಾನ್ಯ ಇಂದಿರಾ ಗಾಂಧಿ ಅವರ 20 ಅಂಶ ಕಾರ್ಯಕ್ರಮಗಳಲ್ಲಿ ಎಲ್ಲ ಬಡವರಿಗೆ ಜೀವಿಸುವ ನೆಲೆ, ಆಹಾರ, ಉದ್ಯೋಗ ಎಲ್ಲ ಒಂದು ಮಾಡಿಕೊಟ್ಟಂತ ಒಂದು ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಪ್ರತಿಯೊಂದು ಜೀವಿಯಲ್ಲೂ ಭಾವೈಕ್ಯತೆಯಿಂದ ಒಬ್ಬರನ್ನೊಬ್ಬರ ಅರಿತು ಬಾಳುವಂತ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಎಲ್ಲ ಜಾತಿ ಧರ್ಮ ಇವರನ್ನೆಲ್ಲ ಸೇರಿಸಿಕೊಂಡು ಅಂತ ಪಕ್ಷದಲ್ಲಿ ಒಂದು ಅಧ್ಯಕ್ಷನಾಗಿ ಬರುವುದೊಂದು, ಅಧ್ಯಕ್ಷನಾಗಿ DK ಶಿವಕುಮಾರ್ ಆರ್ಡರ್ ಬಂದದ್ದು ನನಗೆ ಅತೀವ ಸಂತೋಷ ತಂದಿದೆ. ಅದಕ್ಕೆ ಕಾರಣಕರ್ತರು ಮಾನ್ಯ ಅಶೋಕ್ ಕುಮಾರ್ ಅಯ್ಯವರು ಮತ್ತು ಜಿಲ್ಲೆಯ ಅಧ್ಯಕ್ಷರು ಮತ್ತು ಮಂಜುನಾಥ ಭಂಡಾರಿ ಅವರು, ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅನ್ನು ಅತ್ಯುತ್ತಮವಾಗಿ ಬಲಪಡಿಸಬೇಕು ಅಂತ ಎನ್ನುವ ಆಶೆ ಇದೆ. ಯಾವ ರೀತಿ ಅಂದ್ರೆ ನಮ್ಮ ಸರ್ಕಾರದ ಪಂಚ ಗ್ಯಾರಂಟಿಯ ಯೋಜನೆಗಳು ಇದು ಜನರ ಮನಸ್ಸಿಗೆ ತಲುಪಿದೆ. ಅದರಲ್ಲಿ ಸ್ವಲ್ಪ ಲೇಟ್ ಆಗಿರ್ಬೋದು, ಅದಾಗ್ಬೋದು, ಇದಾಗ್ಬೋದು, ಅದೆಲ್ಲ ಕಮೆಂಟ್ ಎಲ್ಲ ಉಂಟು, ಅದು ಪ್ರಶ್ನೆ ಅಲ್ಲ. ಆದ್ರೆ ಆ ಪಂಚ ಗ್ಯಾರಂಟಿ ಜನರಿಗೆ ತಲುಪಿದೆ. ಅದರ ಬಗ್ಗೆ ಅದನ್ನು ನಾವು ಈಡೇರಿಸುವ, ಅದನ್ನು ಜನರಿಗೆ ಒಂದು ಪರಿವರ್ತನೆ ಮಾಡಿಕೊಂಡು ಇಂಥ ಯೋಜನೆಯನ್ನು ಸರ್ಕಾರ ಕೊಟ್ಟಿದೆ. ಅದೇ ರೀತಿಯಲ್ಲಿ ಪುತ್ತೂರಿನ ಒಂದು ಪಾದರಸದ ಚಲನೆಯಲ್ಲಿ ನಮ್ಮ ಸಕ್ರಿಯ ಒಂದು ಶಾಸಕರು ಅವರ ಒಂದು ಸ್ಪಂದನೆ ಮತ್ತು ಅಭಿವೃದ್ಧಿಯ ಬಗ್ಗೆ, ಜಾನಪದದ ತುಳುವಿನ ಬಗ್ಗೆ ಅದೆಲ್ಲ ಒಂದು ನಮ್ಮ ವಿಧಾನ ಅಧಿವೇಶನದಲ್ಲಿ ಮಾತಾಡುವ ಸ್ಟೈಲ್ ನೋಡುವಾಗ ನಾವು ಪುತ್ತೂರಿನ ಜನರಲ್ಲ, ಸುಳ್ಯದವರು, ಬೆಳ್ತಂಗಡಿಯವರು, ಬಂಟ್ವಾಳದವರು ಕೂಡ ಅವರ ಹತ್ರ ಕೆಲಸ ಮಾಡಿಕೊಳ್ಳಿಕ್ಕೆ ಬರ್ತಾರೆ. ಯಾಕಂದ್ರೆ ನಂಬಿಕೆ ಬಂದಿದೆ, ಅವರಲ್ಲಿ ಮಾತಾಡಿದರೆ ನಮ್ಮ ಕೆಲಸ ಆಗ್ತದೆ ಅನ್ನೋ ನಂಬಿಕೆ ಬಂದಿದೆ. ಆ ರೀತಿಯಾಗಿ ನಾವು ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲ್ಲ ಒಂದು ಸೊಸೈಟಿಗಳನ್ನು ಕಾಂಗ್ರೆಸ್ ಪರವಾಗಿ ಜನರನ್ನು ಪರಿವರ್ತನೆ ಮಾಡುವಲ್ಲಿ ನನ್ನ ಒಂದು ಪ್ರಯತ್ನ ಮಾಡಬೇಕೆಂದು ಇರಾದೆ ನನಗೆ. ಓಕೆ ಸರ್, ಈಗಾಗಲೇ ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದೀರಿ. ಒಂದು ಮಾತಿದೆ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ್ರೆ ಮತ್ತೆ ಮುಂದಿನ ಬಾರಿಗೆ ಇಲ್ಲಿಯ
ಜನಪ್ರತಿನಿಧಿಯಾಗಿಯೂ ಕೂಡ ಒಂದು ಸೀಟು ಕೊಡುವಂತ ಒಂದು ಅವಕಾಶಗಳಿವೆ. ಬಹುಶಃ ತಾವು ಕೂಡ ಮುಂದಕ್ಕೆ ಏನಾದ್ರು ಆಕಾಂಕ್ಷಿ ಆಗಿದ್ದೀರಾ ಅಂತ? ನಾನು ಪಕ್ಷದ ಚಟುವಟಿಕೆಯಲ್ಲಿ ಮಾತ್ರ ಆಕಾಂಕ್ಷಿ ಆಗಿದ್ದೆ, ಅಪೇಕ್ಷೆ ಅದು ನನಗೆ ಸಿಕ್ಕಿದೆ. ಇನ್ನು 3 ವರ್ಷ ನಾನು ಯಾವುದೇ ಆಕಾಂಕ್ಷೆ ಅಲ್ಲ, ಪಕ್ಷದ ಚಟುವಟಿಕೆಯಲ್ಲಿ ಎಲ್ಲ ಒಳ್ಳೆ ಉತ್ತಮ ಯಾರಾದ್ರೂ ನಾಯಕರಿದ್ರೆ ಅವರನ್ನು ಬೆಳೆಸುವಂತ ಕಾರ್ಯದಲ್ಲಿ ನಾನು ತೊಡಗಿಸ್ತೇನೆ ಮತ್ತು ಎಲ್ಲ ಜನಸಾಮಾನ್ಯರಿಗೆ ಸರ್ಕಾರದ ಯೋಜನೆಗಳು ಸಿಗುವ ಹಾಗೆ ಮಾನ್ಯ ಶಾಸಕರ ಮುಖಾಂತರ ಪ್ರಯತ್ನ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮುಂದಿನ ಸುದ್ದಿಗೆ ಹೋಗೋಲ್ಲ? ಹೌದು, ಖಂಡಿತ. ಓಕೆ, ಮುಂದಿನ ಸುದ್ದಿಗೆ ಹೋಗೋದಾದ್ರೆ ಬಹಳ ಹೆಮ್ಮೆಯ ಒಂದು ಸಂಗತಿಯನ್ನು ತಿಳಿಸುವಂತಹ ವಿಚಾರ ಇದು. ಪುತ್ತೂರಿನ ಒಂದು ಪ್ರತಿಷ್ಠಿತ ತರಬೇತಿ ಸಂಸ್ಥೆ, ಇಲ್ಲಿ ತರಬೇತಿಯನ್ನು ಪಡ್ಕೊಂಡಿರುವ ಈರುವರು ಪ್ರಸ್ತುತ ವಿದ್ಯಾರ್ಥಿಗಳಾಗಿದ್ದಾರೆ. ಅವರು ಈರುವರು ವಿದ್ಯಾರ್ಥಿಗಳು ನಮ್ಮ ಭಾರತದ ಒಂದು ಸೈನ್ಯಕ್ಕೆ ಸೇರ್ಪಡೆಯಾಗುವಂಥ ಒಂದು ಸುಯೋಗ ಬಂದಿರುವಂಥದ್ದು. ಬಹುಶಃ ಅವಿನ್ ಎಂ ಮತ್ತು ವಿಜೇತ್ ಎಂ. ಓಕೆ, ಈ ಸುದ್ದಿಯನ್ನು ಮತ್ತೆ ಮುಂದುವರಿಸುವ ಅದಕ್ಕೆ ಮೊದಲು ನಮ್ಮ ಗಾಂಧಿ ಚಿಂತನೆ ಬಗ್ಗೆ ನಮ್ಮ ಸಂಸ್ಥೆ ಆಡಳಿತ ನಿರ್ದೇಶಕರು ಡಾಕ್ಟರ್ UP ಶಿವಣ್ಣದೇವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಅದೇ ಈ ಸಲ ಗಾಂಧಿ ಜಯಂತಿಯ ವಿಚಾರ ಮತ್ತೆ ನಮ್ಮ ಸುದ್ದಿಯಲ್ಲಿ ಪ್ರಕಟವಾದಂತ ಲೇಖನದ ಬಗ್ಗೆ ನಾವು ಮಾತಾಡ್ತಾ ಇದ್ದೆವು. ಅದಕ್ಕೆ ಪೂರಕವಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆಗಿದ್ದಂತ ಮತ್ತೆ ಗಾಂಧಿ ಮೊನ್ನೆ ಸಮಿತಿಯ ಅಧ್ಯಕ್ಷರಾಗಿದ್ದಂತ ಕೃಷ್ಣ ಪ್ರಸಾದ್ ಆಳ್ವ ಅವರು ಇದ್ರ ಬಗ್ಗೆ ಬಹಳ ಉತ್ತಮವಾದಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಈ ಲೇಖನದ ಬಗ್ಗೆ ನಾವೊಂದಷ್ಟು ವಿಚಾರಗಳನ್ನ ಹೇಳಿದ್ವಿ. ಗಾಂಧೀಜಿಯವರ ಬಗ್ಗೆ ಬೇರೆ ಬೇರೆ ಮಹನೀಯರು ಹೇಳಿದಂತ ಮಾತುಗಳನ್ನು ಉಲ್ಲೇಖಿಸಿದ್ವಿ. ಹೇಳಿ ಸರ್, ಇದರ ಬಗ್ಗೆ ಹೇಗೆ ನಾವು ಮುಂದಿನ ದಿನಗಳಲ್ಲಿ ಗಾಂಧಿಯ ಚಿಂತನೆಗಳನ್ನ, ಗಾಂಧೀಜಿ ಚಿಂತನೆಗಳನ್ನ ನಮ್ಮ ಜನರಿಗೆ ತಿಳಿಸುವಂತ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಾ ಇದ್ದೇವೆ ಅಂತ ಹೇಳಿ. ಈಗ ಗಾಂಧಿಯ ಚಿಂತನೆ ಬಗ್ಗೆ ನಾವು ಕೆಲವು ವಾರಗಳಿಂದ ಬರೀತಾ ಇದ್ದೇವೆ. ಹೌದು ಹೌದು. ಅದ್ರಲ್ಲಿ ಏನಾಗಿದೆ, ಆ ಇಡೀ ಸೀರಿಯಲ್ ಅನ್ನು ಓದ್ತಾ ಬಂದ್ರೆ ಒಂದು ಹಂತದಲ್ಲಿ ಗಾಂಧಿಯ ಚಿಂತನೆಗಳನ್ನ ಶೇರ್ ಮಾಡಿಕೊಂಡು ಬಂದಿದೆ. ಇವತ್ತಿನ ವಿಚಾರವನ್ನು ಮಾತಾಡೋದಿದ್ರೆ ಅದರ ಮೂಲ ಉದ್ದೇಶ ಗಾಂಧಿಯ ಬಗ್ಗೆ ಜನಗಳಿಗೆ ತಪ್ಪು ಅಭಿಪ್ರಾಯಗಳಿವೆ. ಹೌದು. ಆಮೇಲೆ ಗಾಂಧಿಯನ್ನ ತಪ್ಪು ಅಭಿಪ್ರಾಯಗಳನ್ನೇ ಲೇವಡಿ ಮಾಡ್ತಾ ಇದ್ದಾರೆ. ನಾನು ಯಾರೇ ಆದ್ರೂ ಗಾಂಧಿ ಬಗ್ಗೆ ಸರಿಯಾದ ಅಭಿಪ್ರಾಯ ಗೊತ್ತಾಗಿದ್ರೆ, ತಪ್ಪು ಅಭಿಪ್ರಾಯ ನಿವಾರಣೆ ಆದ್ರೆ ಅದು ದೇಶಕ್ಕೆ ಒಳ್ಳೇದು, ಊರಿಗೆ ಒಳ್ಳೇದು ಮತ್ತು ನಮಗೆ ಒಳ್ಳೇದು ಅಂತ ನಮ್ಮ ಯೋಚನೆ. ಖಂಡಿತ. ಅದು ಎಲ್ಲಿವರೆಗೆ ಜಗತ್ತಿಗೆ ಒಳ್ಳೇದು ಅಂತ ಕೂಡ ಹೇಳ್ಬೋದು. ನಾವು ಅದನ್ನ ಈ ಸರ್ತಿ ಬರ್ಬೋದು. ವಿದೇಶಗಳಲ್ಲಿ ಯಾವುದೇ ಇವತ್ತಿನ ಘಟನೆಗಳನ್ನ ನೀವು ನೋಡ್ತೀರಿ. ಉದಾಹರಣೆಗಳು ಏನ್ ನೋಡ್ತಿದ್ದೀರಿ ಅಂದ್ರೆ, ಅಲ್ಲಿ ಇರಾನ್ ಇಸ್ರೇಲ್ ಯುದ್ಧ ನೋಡ್ತೀರಿ, ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧ ನೋಡ್ತೀರಿ. ನಮ್ಮ ದೇಶದಲ್ಲಿ ಮಣಿಪುರ ಗಲಾಟೆಯನ್ನು ನೋಡ್ತೀರಿ, ಗಣೇಶೋತ್ಸವ ಗಲಾಟೆಯನ್ನು ನೋಡ್ತೀರಿ. ಎಲ್ಲಿ ನೋಡಿದ್ರು ಗಲಾಟೆ, ಭ್ರಷ್ಟಾಚಾರದ ಗಲಾಟೆಗಳನ್ನು ನೋಡ್ತೀರಿ, ಪ್ರತಿಭಟನೆ ನೋಡ್ತೀರಿ. ಇವೆಲ್ಲ ಗಲಾಟೆಗಳು ನಮ್ಮ ದೇಶದೊಳಗೆ ಮತ್ತು ಜಗತ್ತಿನಲ್ಲಿ. ಯಾಕೆ ಒಬ್ಬ ವ್ಯಕ್ತಿಯನ್ನ ಇನ್ನೊಬ್ಬ ದ್ವೇಷಿಸುವುದೇ ಇದಕ್ಕೆ ಮುಖ್ಯ ಕಾರಣ. ಗಾಂಧಿ ಹೇಳಿದ ಮಾತು ಹೇಗೆಂದ್ರೆ, ಒಂದು ಸತ್ಯವನ್ನು ಹೇಳಬೇಕು, ಒಂದು ಯಾವುದೇ ಪ್ರತಿಪಾದನೆ ಅಹಿಂಸೆಯಿಂದ ಆಗ್ಬೇಕು, ಅದು ಎಲ್ಲಕ್ಕಿಂತ ಮುಖ್ಯವಾಗಿ ಗಾಂಧಿ ಮುಖ್ಯ ಇದ್ದದ್ದು ಪ್ರೀತಿಯಿಂದ ಗೆಲ್ಲಬೇಕು. ವಿರೋಧವನ್ನು ಪ್ರೀತಿಯಿಂದ ಗೆಲ್ಲಬೇಕು. ನಾವು ಅದನ್ನು ಮಾಡ್ತಾನೆ ಇಲ್ಲ. ಇವತ್ತು ಭಾರತದಲ್ಲಿ ಆಗ್ಲಿ ವಿದೇಶಗಳಲ್ಲಿ ಆಗ್ಲಿ ಯಾವುದನ್ನು ಶಕ್ತಿಯಿಂದ ಗೆಲ್ಲಿಕ್ಕೆ ಪ್ರಯತ್ನ, ಹಿಂಸೆಯಿಂದ ಗೆಲ್ಲಿಕ್ಕೆ ಪ್ರಯತ್ನ ಹೊರತು ನಮ್ಮ ಪ್ರತಿಪಾದನೆಯನ್ನ ಪ್ರೀತಿಯಿಂದ ಗೆಲ್ಲುವಂತ ಒಂದು ಚಿಂತನೆ ಬಂದ್ರೆ ದೇಶದಲ್ಲಿ ಯುದ್ಧಗಳೇ ಆಗುದಿಲ್ಲ, ಹಿಂಸೆಗಳೇ ಆಗುದಿಲ್ಲ. ಅವರು ಹಿಂಸೆ ಮಾಡಿದ್ರು ಅದರ ಡಬ್ಬಲ್ ಹಿಂಸೆ ನಾವು ಮಾಡೋ, ಅದರ ಡಬ್ಬಲ್ ಅವ್ರು ಹಿಂಸೆ ಮಾಡೋ. ಒಂದು ಹಿಂಸೆ ಪ್ರಾರಂಭ ಆದ್ರೆ ಆ ಒಂದು ಹಿಂಸೆಯಿಂದ ಅದು ನಿರಂತರ ಆಗ್ತಾ 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 ಸಮರ್ಥನೆ ಮಾಡ್ತಾ ಹೋಗುದಿಲ್ಲ. ಅದು ಇವರು ಸಮರ್ಥನೆ, ಅವರು ಸಮರ್ಥನೆ, ನೋಡೋರು ಸಮರ್ಥನೆ, ಒಮ್ಮೆ ಇವರ ಕಡೆ ಒಮ್ಮೆ ಅವರ ಕಡೆ ಅಥವಾ ಕೆಲವೊಂದು ಕಡೆ. ಹಾಗಾಗಿ ಗಾಂಧಿಯ ಚಿಂತನೆ ಇವತ್ತಿನ ಕಾಲದ ಅತ್ಯಂತ ಅಗತ್ಯ. ಯಾಕೆಂದ್ರೆ ಅವರ ಒಂದು ಹೋರಾಟವನ್ನು ತಗೊಳ್ಳೋದು, ಸ್ವಾತಂತ್ರ್ಯ ಹೋರಾಟವನ್ನು ಸೌತ್ ಆಫ್ರಿಕಾದಲ್ಲಿ ಇರ್ಬೋದು, ಆಮೇಲೆ ಭಾರತಕ್ಕೆ ಬಂದ ಮೇಲೆ ಆದ್ರೂ ತಮ್ಮ ನೇತೃತ್ವದಲ್ಲಿ ಸತ್ಯದ ಕಡೆ, ಅದು ಅಹಿಂಸೆಯಿಂದ ಅಸಹಕಾರದಿಂದ ಅವರ ಮನ ಪರಿವರ್ತನೆ ಹೋರಾಟ ಮಾಡಿದರು. ಅವರು ಅನ್ಯಾಯ ಆದಾಗ, ಒಪ್ಪಿಗೆ ತೆರಿಗೆ ಬಿದ್ದಾಗ ದಂಡಿ ಯಾತ್ರೆ ಅಂತ ಮಾಡಿ ಬಡೀ ಉಪ್ಪಿನ ಎದುರು ತೆರಿಗೆ ಎದುರು ಪ್ರತಿಭಟನೆ ಮಾಡಿ ಬ್ರಿಟಿಷರನ್ನೇ ಬಗ್ಗಿಸಿದ್ರು.
ಅಂದ್ರೆ ಸಾತ್ವಿಕ ಹೋರಾಟ. ಹೌದು. ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ತೋರಿಸಿಕೊಟ್ಟು ಎಲ್ಲಿ ಕೂಡ ಹಿಂಸೆ ಬಂದ ಕೂಡ ಅವರು ಪ್ರತಿಭಟನೆ ಹಿಂದೆ ತೆಗಿತಾ ಇದ್ರು. ಹೌದು. ಅವರು ಸತ್ಯಾಗ್ರಹ ಮಾಡ್ತಿದ್ರು, ಪ್ರತಿಭಟನೆ ಮಾಡ್ತಿದ್ರು. ಅವ್ರು ಹೋರಾಟ ಮಾಡಿದಾಗ ಎಲ್ಲಿ ಹಿಂಸೆ ಆಯ್ತು ಅದು ಹಿಂದೆ ತೆಗಿತಾ ಇದ್ರು. ಅಂದ್ರೆ ಹಿಂಸಾ ಮೂಲಕವಾಗಿ ತಗೊಂಡು ಹಿಂಸೆಗೆ ಪುನಃ ಬೆಳೀತದೆ, ಹಿಂಸೆ ಅಲ್ಲ ಅಂತ. ಇವತ್ತಿನ ಹಿಂಸೆ ಕಾರ್ಯಕ್ರಮ ಅದನ್ನೇ ಬರೆದು ನಾನು. ಗಾಂಧಿ ನಿಧನರಾದಾಗ, ಹುಟ್ಟಿದಾಗ ಯಾರು ಅಂತ ಯಾರಿಗೂ ಗೊತ್ತಿರೋದಿಲ್ಲ, ನಿಧನರಾದಾಗ ಎಲ್ಲರೂ ಮಾತಾಡುದು. ಗಾಂಧಿ ನಿಧನರಾದಾಗ ಜಗತ್ತು ಹೇಗೆ ಕಂಡಿತು ಅವರನ್ನು ಅಂತ, ಅದು ಬಹಳ ಮುಖ್ಯ ನಮಗೆ. ನಾವು ಹೇಗೆ ಕಂಡಿದ್ದೇವೆ, ಜಗತ್ತೇ ಕಂಡಿದ್ದೇವೆ. ನಮ್ಮದಲ್ಲಿ ಗೋಡ್ಸೆಯಿಂದಾಗಿ ಗಾಂಧಿ ಹತ್ಯೆ ಆದ್ರು ಅಂತ ದುಃಖ ಆಯ್ತು ಎಲ್ರಿಗೆ. ಗೋಡ್ಸೆ ಕೊಂದದ್ದು. ಆದ್ರೆ ನಮ್ಮಲ್ಲಿ ನಾವು ಅವರ ಚಿಂತನೆಗಳನ್ನ ಸಮಾಧಿ ಮಾಡಿ ಅವರ ಯೋಚನೆಗಳನ್ನ ಹೊಂದಿದ್ದೇವೆ ಅಂತ ನಾವು ಹೇಳಿ. ನಿಜವಾಗಿ ಆದ್ರೆ ಗೋಡ್ಸೆ ಜೀವಂತ ಹೇಳ್ಕೊಂಡ್ರೆ ನಾವು ಚಿಂತನೆಗಳನ್ನ ಸಮಾಧಿ ಮಾಡ್ತಾ ಇದ್ದೇವೆ. ಇದನ್ನು ನಾನು ಮೊದಲು ಬರ್ದು, ಅದನ್ನ ಬರ್ದಾಗ ಹಾಗಾದ್ರೆ ಗಾಂಧಿ ಚಿಂತನೆ ಮರಿಹುಟ್ಟಿ ಬರ್ಲಿ ಅಂತ ನಮ್ಮ ಆಶೆ ಹೇಳಿದ್ವಿ. ಮರಿಹುಟ್ಟಿ ಬರ್ಬೇಕು ಯಾಕೆ ಅಂತ ಹೇಳ್ಬೇಕಿದ್ರೆ, ಬೇರೆ ಬೇರೆ ಜನಗಳು ದೇಶದಲ್ಲಿ ಜಗತ್ತಿನೇಗೆ ಕಂಡಿದ್ದಾರೆ, ಅವರನ್ನು ಏನಂತ ನೋಡಿದ್ದಾರೆ, ಅದು ನಮಗೆ ಬಹಳ ಮುಖ್ಯವಾಗ್ತದೆ. ನಾವು ಅವ್ರನ್ನ ಕಾಣಲಿಲ್ಲ. ಅವರು ಬದುಕಿದ್ದಾಗ ಅವ್ರನ್ನ ಕಂಡವರು, ಅವರಿಂದ ಪ್ರಭಾವಿತರಾದವರು ಗಾಂಧಿ ಬಗ್ಗೆ ಏನು ಹೇಳಿದ್ರು ಅದು ಬಹಳ ಮುಖ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಕಳೆದ ವಾರ ಸಂಚಿಕೆಯಲ್ಲಿ ಗಾಂಧಿ ಬಗ್ಗೆ ಅಭಿಪ್ರಾಯಗಳನ್ನ, ಜಗತ್ತಿನ ಅಭಿಪ್ರಾಯಗಳನ್ನು ಕೊಟ್ಟಿದೆ. ದೇಶದ ನಾಯಕರು ಕೊಟ್ಟದನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಗಾಂಧಿ ತನ್ನ ಅಂತ್ಯ ಆದಾಗ ಏನನ್ನು ಬಿಟ್ಟು ಹೋಗಿದ್ದಾರೆ ಅಂತ ಕೂಡ ಕೊಟ್ಟಿದ್ದೆ ನಾವು. ಶ್ರೀಮಂತನಾಗಿ ಜನಿಸಿ ದೇಶದ ನಾಯಕನಾಗಿ ಸ್ವಾತಂತ್ರ್ಯ ದೊರಕಿಸಿಕೊಟ್ಟು ರಾಷ್ಟ್ರಪತಿ ಆಗದೆ, ಪ್ರಧಾನಿಯೂ ಆಗದೆ, ಅಧಿಕಾರವನ್ನು ಸ್ವೀಕರಿಸದೆ ತಾನು ಸಾಯುವಾಗ ಕನ್ನಡಕ, ಚಪ್ಪಲಿ ಮತ್ತು ಊಟದ ತಟ್ಟೆಯನ್ನು ಮಾತ್ರ ಬಿಟ್ಟು ಹೋಗಿದ್ದಾರೆ. ಇದು ಗಾಂಧಿಯ ಮಹಾತ್ಮ ಯಾಕೆ ಅಂತ ಹೇಳುವುದಕ್ಕೆ ಒಂದು ಉದಾಹರಣೆ ಆಗ್ತದೆ. ನಮ್ಮ ಕಾಲದಲ್ಲಿ ಈಗಲೇ ಪಂಚಾಯತ್ ಮೆಂಬರ್ ಹಿಡಿದು ಶಾಸಕರಾದವರು, ಮಂತ್ರಿಗಳಾದವರು, ಬೇರೆ ಬೇರೆ ಅಧಿಕಾರ ಪಡೆದವರು ಜೀವಿತ ಅವಧಿಯಲ್ಲಿ ಬಡವರಾಗಿದ್ರು, ಅವರ ಅಧಿಕಾರ ಅವಧಿಯಲ್ಲಿ ಎಷ್ಟು ಶ್ರೀಮಂತರಾಗ್ತಾರೆ ಎಂಬುದನ್ನು ಗಮನಿಸಿದ್ರೆ, ಯಾಕೆ ಆಗ್ತಾರೆ ಅಂತ ಗಮನಿಸಿದ್ರೆ, ಆಗ ನಮಗೆ ಗಾಂಧಿಗೂ ಈಗಿನ ನಾಯಕತ್ವಕ್ಕೂ ವ್ಯತ್ಯಾಸಗಳು ಗೊತ್ತಾಗ್ತದೆ. ಈಗಿನ ಭ್ರಷ್ಟಾಚಾರದ ಹೋರಾಟ ನೋಡ್ತಿದ್ರು. ಇವರು ಭ್ರಷ್ಟಾಚಾರ ಮಾಡಿದರೆ, ಅವರು ಭ್ರಷ್ಟಾಚಾರ ಮಾಡಿದ್ದಾರೆ. ಅಲ್ಲಿ ಪಕ್ಷ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಧರ್ಮ ಭೇದ ಇಲ್ಲ. ಎಲ್ಲರೂ ಭ್ರಷ್ಟಾಚಾರ ಮಾಡಿದೆ ಅಂತ ಬೆಟ್ಟು ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ಯಾರಿದು? ಸ್ವಾತಂತ್ರ್ಯ ಇರುವಾಗ ಗಾಂಧಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದ. ಈಗ ನಮ್ಮವರೇ ಭ್ರಷ್ಟಾಚಾರ ಮಾಡಿದ್ರೆ, ನಮ್ಮವರೇ ಬ್ರಿಟಿಷರಾಗಿ ಕೊಳ್ಳೆ ಹೊಡೆದ್ರೆ, ನಮ್ಮವರು ಯಾರ ವಿರುದ್ಧ ಹೋರಾಟ ಮಾಡಬೇಕು? ಈಗ ಗಾಂಧಿ ಹುಟ್ಟಿ ಬರ್ತಿದ್ರೆ, ಈಗ ಇರ್ತಿದ್ರೆ ಈ ಭ್ರಷ್ಟಾಚಾರದ ವಿರುದ್ಧ ಪಂಚಾಯತ್ಗಳಲ್ಲಿ, ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಮಾಡೋ ವಿರುದ್ಧ ಖಂಡಿತವಾಗಿ ಪ್ರತಿಭಟನೆ ಮಾಡ್ತಿದ್ರು, ಜನಗಳ ಬೆಂಬಲ ಕೊಡ್ತಿದ್ರು. ಪ್ರತಿಭಟನೆ ಖಂಡಿತ ಮೂಲಕ, ಅಸಹಕಾರದ ಮೂಲಕ, ಹೋರಾಟದ ಮೂಲಕ ಭ್ರಷ್ಟಾಚಾರ ನಿಲ್ಲಿಸಿದ್ರು ಅಂತ ನಮ್ಮ ಆಲೋಚನೆ. ಆದ್ದರಿಂದ ಗಾಂಧಿ ಚಿಂತನೆ ಹುಟ್ಲಿ, ಗಾಂಧಿ ಚಿಂತನೆ ಮರುಹುಟ್ಟು ಪಡೆಯಲಿ, ಜನಗಳು ಅದನ್ನು ಸ್ವೀಕಾರ ಮಾಡಲಿ, ಆ ಚಿಂತನೆ ಯೋಚನೆಗೆ ಬರಲಿ, ಗ್ರಾಮ ಸ್ವರಾಜ್ಯ ಬರಲಿ, ಹಳ್ಳಿಯಿಂದ ಡೆಲ್ಲಿಗೆ ಆಡಳಿತ ಆಗಲಿ, ಡೆಲ್ಲಿಯಿಂದ ಹಳ್ಳಿಗೆ ಆಡಳಿತ ಅಲ್ಲ, ಹಳ್ಳಿ ಸುಭದ್ರವಾಗ್ಲಿ, ಹಳ್ಳಿ ಗಟ್ಟಿಯಾಗ್ಲಿ, ಹಳ್ಳಿಯ ಜನ ಸ್ವತಂತ್ರ ಆಗ್ಲಿ, ಸ್ವಾವಲಂಬಿಗಳಾಗ್ಲಿ, ಅವರು ತನ್ನ ತನ್ನ ಸ್ವಾಭಿಮಾನದಿಂದ ತಲೆ ಎತ್ತಿ ನಡೆಯುವಂತಾಗ್ಲಿ. ಈ ಆಶಯ ಗಾಂಧಿ ಗ್ರಾಮ ಸ್ವರಾಜ್ಯ ಆಶಯ ಮತ್ತು ಸ್ವಾತಂತ್ರ್ಯದ ಆಶಯ. ಹಾಗಾಗಿ ಗಾಂಧಿ ಆಶಯ ಜೀವಂತವಾಗಲಿ ಅಂತ ನಾವು ಹಾರೈಸ್ತಿದ್ದೇವೆ. ನಮ್ಮ ಚಾನೆಲ್ ಮೂಲಕ ಗಾಂಧಿಯ ಚಿಂತನೆ ಜನಗಳಿಗೆ ಮುಟ್ಟಿದ್ರೆ, ಸತ್ಯಾಂಶ ಗೊತ್ತಾದ್ರೆ, ಅವರ ಬಗ್ಗೆ ತಪ್ಪು ಅಭಿಪ್ರಾಯ ನಿವಾರಣೆ ಆದ್ರೆ ಜನ ಪರಿವರ್ತನೆ ಆಗಿಯೇ ಆಗ್ತಾರೆ. ನಮಗೆ ಮರು ಸ್ವಾತಂತ್ರ್ಯ ಸಿಕ್ಕಿದಾಗೆ ಆಗ್ತದೆ. ಬ್ರಿಟಿಷರನ್ನು ಓಡಿಸಿದ ಸ್ವಾತಂತ್ರ್ಯದ ಪ್ರಥಮ ಹೆಜ್ಜೆ ಅದು ಸ್ವಾತಂತ್ರ್ಯವಲ್ಲ. ನಮ್ಮ ಜನ ಸ್ವತಂತ್ರನಾಗಿ, ಸ್ವಾವಲಂಬಿಯಾಗಿ, ಕಟ್ಟ ಕಡೆಯ ವ್ಯಕ್ತಿ ಕೂಡ ಸ್ವಾಭಿಮಾನದಿಂದ, ಸಾಮರಸ್ಯದಿಂದ ಬದುಕುವಂತಾಗುವುದು ಮಾತ್ರವಲ್ಲ, ಅನ್ಯಾಯವನ್ನು ಎದುರಿಸುವ ಶಕ್ತಿಯನ್ನು ಪಡೆಯುವುದೇ ಸ್ವಾತಂತ್ರ್ಯ ಅಂತ ಹೇಳಿದ ಗಾಂಧಿಯ ಮಾತು ನಿಜವಾಗಬೇಕಾದ್ರೆ ನಾವು ಅವರ ಆಚರಣೆಗಳನ್ನು ಕಾರ್ಯರೂಪಕ್ಕೆ ತರಬೇಕು. ಅದು ನಿರಂತರವಾಗಿ ನಮ್ಮಲ್ಲಿ ಹುಟ್ಟಿಕೊಳ್ಳಬೇಕು.
ನಿರಂತರ ಆಗ್ಬೇಕು. ಗಾಂಧಿಯ ಜಯಂತಿ ದಿವಸ ನೆನಪು ಮಾಡಿ ಅವರ ಹಾಲಕ್ಕೆ ಮಾರಾರ್ಪಣೆ ಮಾಡಿ ಮತ್ತೆ ಮರೆಯುವಂಥದ್ದಲ್ಲ ಅಂತ ಹೇಳುವುದಂತನ್ನ ಸ್ಪಷ್ಟವಾಗಿ ಸಂಚಿಕೆಯ ಮೂಲಕ ಜನಗಳ ಮುಂದೆ ಇಟ್ಟಿದ್ದೇನೆ. ನೀವು ಮಾಧ್ಯಮದವರು ಅದನ್ನು ಜನಗಳ ಮುಂದೆ ಇಡ್ತಾ ಇದ್ದು ಪ್ರಯತ್ನ ಮಾಡ್ತಾ ಇದ್ದೀರಿ, ಅದಕ್ಕೆ ವಿಶೇಷ ಅಭಿನಂದನೆಗಳು. ಖಂಡಿತವಾಗ್ಲು ಸರ್. ಇದನ್ನ ಜನರಿಗೆ ಮತ್ತೆ ಮತ್ತೆ ಸರಣಿ ಲೇಖನಗಳ ಮೂಲಕ ನೀವು ಗಾಂಧಿ ಚಿಂತನೆಗಳನ್ನ ಜನರಲ್ಲಿ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತ ನಿಮ್ಮ ಪ್ರಯತ್ನಕ್ಕೂ ಸಹ ನಾವು ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಸರ್. ಥ್ಯಾಂಕ್ ಯು. ಓಕೆ ಸರ್. ಬಹಳ ವಿವರವಾಗಿ ನಾವು ಹೇಳಿದಂತ ವಿಚಾರಕ್ಕೆ ಬೆಳಕು ಚೆಲ್ಲುವ ಮೂಲಕ ಬಹಳ ವಿವರವಾದಂತ ಮಾಹಿತಿಯನ್ನ ಡಾಕ್ಟರ್ ನೀಡಿದ್ರು. ಮುಂದಿನ ಸುದ್ದಿಗೆ ನಾವು ಮಾತಾಡ್ತಾ ಇದ್ದೇವೆ ನಾವು. ಇದು ಪುತ್ತೂರಿನ ವಿದ್ಯಾಮಾತಾ ಅಕಾಡೆಮಿಯ ಒಂದು ಹಿರಿಮೆಯನ್ನು ಹೆಚ್ಚಿಸಿದಂತಹ ಗ್ರಾಮೀಣ ಪ್ರತಿಭೆಗಳು ಅಂತ ನಮ್ಮ ಪ್ರಕಟಗೊಂಡಿರುವಂಥದ್ದು. ಕಳೆದ ಸೆಪ್ಟೆಂಬರ್ 29ನೇ ತಾರೀಕಿನಂದು ಈ ಒಂದು ವರದಿ ಪ್ರಕಟಗೊಂಡಿರುವಂಥದ್ದು. ಬಹಳಷ್ಟು ಅಭ್ಯರ್ಥಿಗಳನ್ನು ತಯಾರುಗೊಳಿಸ್ತಾ ಇದ್ದಾರೆ ಪುತ್ತೂರಿನ ವಿದ್ಯಾಮಾತಾ ಅಕಾಡೆಮಿಯವರು. ಅದರಲ್ಲೂ ಬಹಳ ವಿಶೇಷವಾಗಿ ಇದು 2024ನೇ ಸಾಲಿನ ಅಗ್ನಿಪಥ್ ನೇಮಕಾತಿಯಲ್ಲಿ ಲಿಖಿತ ಪರೀಕ್ಷೆ, ದೈಹಿಕ ಸದೃಢತಾ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಭಾರತೀಯ ಸೇನೆಗೆ ಆಯ್ಕೆ ಆಗಿರೋರು ಈರುವರು ಅವಿನ್ ಎಂ ಮತ್ತು ವಿಜೇತಿ ಎಂ ಅಂತ. ಬಹಳ ಇವರು ಸತತ ಪ್ರಯತ್ನದಿಂದ ಬೆಂಬಿಡದ ಬೇತಾಳದಂತೆ ಇವರು ಪ್ರಯತ್ನವನ್ನು ಪಟ್ಟಿದ್ದಾರೆ. ಹಾಗಾಗಿ ಕಳೆದ 2 ನೇಮಕಾತಿಗಳಲ್ಲಿಯೂ ಕೂಡ ಇವರು ಕೂದಲೆಳೆಯ ಅಂತರದಲ್ಲಿ ಅನರ್ಹಗೊಂಡಿದ್ದರು. ಆದರೆ ಮತ್ತೆ 3ನೇ ಬಾರಿ ಇವರು ಸತತವಾಗಿ ತರಬೇತಿಯನ್ನು ಕೊಟ್ಟರು ವಿದ್ಯಾಮಾತಾ ಅಕಾಡೆಮಿಯವರು. ಅದರ ನಂತರ ತರಬೇತಿಯನ್ನು ಪಡ್ಕೊಂಡು ಈಗ ಆ ಒಂದು ಅವರ ಏನು ಕನಸು ಇತ್ತು ಅದು ನನಸಾಗಿದೆ ಅಂತ. ಇವರ ಬಗ್ಗೆ ಒಂದಷ್ಟು ಪರಿಚಯವನ್ನು ಹೇಳೋದಾದ್ರೆ, ಅವಿನ್ ಎಂ ರವರು ಪುತ್ತೂರು ತಾಲೂಕಿನ ಕಾವು ಮಾನ್ಯಡ್ಕ ನಿವಾಸಿ ಚಂದ್ರಶೇಖರ್ ಮತ್ತು ಗೀತಾ ದಂಪತಿಯ ಪುತ್ರ ಇವರು. ಪ್ರಸ್ತುತ ವಿವೇಕಾನಂದ ಪದವಿ ಕಾಲೇಜಿನಲ್ಲಿ ಅಂತಿಮ ಪದವಿ ವ್ಯಾಸಂಗದಲ್ಲಿದ್ದಾರೆ. ಮತ್ತು ವಿಜೇತಿ ಎಂಬರವರು ಪುತ್ತೂರು ತಾಲೂಕಿನ ಅರಿಯಡ್ಕದ ಮಜ್ಜಾರಡ್ಕ ನಿವಾಸಿ ಪದ್ಮನಾಭ ಪೂಜಾರಿ ಮತ್ತು ಯಶೋಧ ದಂಪತಿಯ ಪುತ್ರ. ಇವರು ಪ್ರಸ್ತುತ ಸಂತ ಫಿಲೋಮಿನಾ ಪದವಿ ಕಾಲೇಜಿನ ಅಂತಿಮ ಬಿಕಾಂ ವಿದ್ಯಾರ್ಥಿ. ಬಹಳಷ್ಟು ಗಮನಿಸಿದ್ರು, ನಮಗೆ ಪುತ್ತೂರಿನ 2 ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ವಿವೇಕಾನಂದ ಮತ್ತು ಫಿಲೋಮಿನಾ, ಈ 2 ಸಂಸ್ಥೆಗಳಲ್ಲೂ ಕೂಡ ಒಬ್ಬೊಬ್ಬರು ಅಭ್ಯರ್ಥಿಗಳು ಇವತ್ತು ಅಗ್ನಿ ವೀರರಾಗಿ ಸೇನೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಬಹಳಷ್ಟು ಇವತ್ತು ನಾವು ಗಮನಿಸ್ತಾ ಹೋದ್ರು ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ತಮ್ಮ ಮಕ್ಕಳನ್ನು ಇಂಜಿನಿಯರ್ ಮಾಡಬೇಕು, ವೈದ್ಯರನ್ನಾಗಿ ಮಾಡಿಸಬೇಕು, ಸಮಾಜದಲ್ಲಿ ತಮಗೆ ಪ್ರತಿಷ್ಠೆ ಬೇಕು, ಒಂದು ಒಳ್ಳೆಯ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಈ ರೀತಿಯಲ್ಲೆಲ್ಲ ಅಭಿಪ್ರಾಯವನ್ನು ಇಟ್ಕೊಂಡಿರ್ತಾರೆ. ಆದರೆ ಎಲ್ಲೊಂದು ಇವತ್ತು ಸೇನೆಗೆ ಸೇರ್ಪಡೆ ಆಗುವಂತಹ ಸಾಕಷ್ಟು ಮಂದಿ ಯುವಕರ ಸಂಖ್ಯೆ ಬಹಳಷ್ಟು ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಆದರೆ ಈ ಅಗ್ನಿಪಥಿ ಎನ್ನುವಂತಹ ಯೋಜನೆ ಯಾವಾಗ ಬಂತೋ ಅದರ ನಂತರ ಒಂದಷ್ಟು ಯುವ ಸಮುದಾಯ ಕೂಡ ಅಗ್ನಿವೀರರಾಗಿ ಸೇನೆಯಲ್ಲಿ ಸೇರ್ಪಡೆಗೊಳ್ಳಿಕ್ಕೆ ಒಂದಷ್ಟು ಸುಲಭವಾದಂಥ ಅವಕಾಶಗಳು ಸಿಕ್ಕಿತು. ಅದರ ನಂತರ ಸಾಕಷ್ಟು ಬೆಳವಣಿಗೆ ಕೂಡ ಪರಿವರ್ತನೆ ಕೂಡ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಪುತ್ತೂರಿನ ವಿದ್ಯಾಮಾತಾ ಅಕಾಡೆಮಿಯು ಕೂಡ ಈ ಒಂದು ತರಬೇತಿಗೆ ವಿಶೇಷವಾದಂಥ ಒತ್ತನ್ನು ಕೊಡ್ತಾ ಇದೆ. ಈ ಬಹಳ ನಡೆದ 2024ನೇ ಸಾಲಿನಲ್ಲಿ 50ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಉಚಿತವಾದಂತಹ ತರಬೇತಿಯನ್ನು ಕೊಟ್ಟಿದ್ದಾರೆ ವಿದ್ಯಾಮಾತಾ ಅಕಾಡೆಮಿಯವರು. ಉಚಿತವಾಗಿ ತರಬೇತಿ ಕೊಟ್ಟು ಅವರನ್ನು ಸೇನೆಗೆ ಸೇರ್ಪಡೆಗೊಳಿಸುವಲ್ಲಿ ಈ ಒಂದು ಅಕಾಡೆಮಿ ಸತತವಾಗಿ ಶ್ರಮವನ್ನು ವಹಿಸ್ತಾ ಇದೆ. ಈ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ವಿದ್ಯಾಮಾತಾ ಅಕಾಡೆಮಿಯ ಆಡಳಿತ ನಿರ್ದೇಶಕರಾಗಿರುವ ಭಾಗ್ಯಶ್ರೀ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ. ತಮಗೆ ಮೊದಲಾಗಿ ಅಭಿನಂದನೆಗಳು ಸರ್, ಸುದ್ದಿ ಬಳಗದ ವತಿಯಿಂದ. ಧನ್ಯವಾದಗಳು ಸರ್. ತಾವು ಸತತವಾದಂತ ಒಂದು ಪ್ರಯತ್ನದಿಂದ ಈರುವರು ವಿದ್ಯಾರ್ಥಿಗಳನ್ನು ಅಗ್ನಿವೀರರಾಗಿ ಸೇನೆಗೆ ಸೇರ್ಪಡೆಗೊಳಿಸುವಲ್ಲಿ ತಾವು ಯಶಸ್ವಿಯಾಗಿದ್ದೀರಿ. ಏನ್ ಹೇಳ್ತೀರಿ ಸರ್? ಏನ್ ಸರ್? ಹಲೋ ಕೇಳಿಸ್ತದೆ, ಹೇಳಿ. ಅಗ್ನಿವೀರರಾಗಿ ಈರುವರು ವಿದ್ಯಾರ್ಥಿಗಳನ್ನು ತಮ್ಮ ಸಂಸ್ಥೆಯಿಂದ ತರಬೇತುಗೊಳಿಸಿ ಕೊಡ್ತಾ ಇದ್ದೀರಾ ಸೇನೆಗೆ, ಭಾರತೀಯ ಸೇನೆಗೆ. ಹೌದು ಸರ್, ಏನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ? ಅಲ್ಲ, ಈಗ ನೋಡಿ, ಈಗ ನಿಮ್ಮ ಟೀನೇಜ್ ಹುಡುಗರನ್ನ ಮನೆಯಲ್ಲಾಗ್ಲಿ ಕಾಲೇಜಲ್ಲಾಗ್ಲಿ ಎಲ್ಲೂ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಒಂದು ಯಾಕಂತ ಹೇಳಿದ್ರೆ ದಾರಿ ತಪ್ಪೋ ಏಜ್ ಅದು. ಮತ್ತೊಂದು ತಮ್ಗೆಲ್ಲ ಗೊತ್ತಿದೆ, ಸಾಮಾನ್ಯ ನಮ್ಮ ಪುತ್ತೂರಿನಿಂದ ಹಿಡಿದು ಸಾಮಾನ್ಯ ಗ್ರಾಮೀಣ ಪ್ರದೇಶ ತನಕ ಈಗ ಈ ಮಾದಕ ವ್ಯಸನಗಳು ಜಾಸ್ತಿ ಯುವಕರನ್ನ ಮತ್ತು ಯುವತಿಯರನ್ನ ಆಕರ್ಷಣೆ ಮಾಡ್ತಾ ಇದೆ. ಹೌದು. ಈ ನಿಟ್ಟಿನಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಲೈಫ್ ಅಂತ ಬರ್ಬೇಕಂತ ಹೇಳಿದ್ರೆ ಭಾರತೀಯ ಸೇನೆ ಸೇರಿದ್ರೆ ಬಾರಿ ಒಳ್ಳೆ ವಿಷಯ ಅಲ್ವಾ? ಖಂಡಿತ. ಅದೊಂದು ದೊಡ್ಡ ಅಜೆಂಡಾ ನಮ್ದು. ಎರಡನೇದು ಸಾಮಾನ್ಯ ಮಧ್ಯಮ ವರ್ಗದ ಯುವಕರಿಗೆ ಅಥವಾ ಬಡ ಯುವಕರಿಗೆ ಒಂದು ಒಳ್ಳೆ ಯೋಜನೆ ಅಲ್ವಾ ಇದು? ಯಾಕಂದ್ರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಕೇವಲ ನಮ್ಮ ಎಜುಕೇಶನ್ ಶಿಕ್ಷಣವನ್ನು ಮಾಡ್ಕೊಂಡು ಹೋಗುದು,
ಓಕೆ. ಆದ್ರೆ ಏನ್ ಮಾಡ್ಬೇಕು, ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಈಗ ನೋಡಿ, ಒಳ್ಳೊಳ್ಳೆ ಕ್ರೀಡಾಪಟುಗಳಿದ್ದಾರೆ. ಅವರ ಕ್ರೀಡೆಗೆ ಯಾವ್ದಕ್ಕೆ ಸೀಮಿತ ಆಗ್ತದೆ ಅಂತ ಹೇಳಿದ್ರೆ ಕೊನೆಗೆ ಅದನ್ನು ಮೆಡಲ್ ಅನ್ನು ಮನೆಯಲ್ಲಿ ಇಡ್ಲಿಕ್ಕೆ ಮಾತ್ರ ಅಷ್ಟಕ್ಕೆ. ಅದರಿಂದ ಒಂದು ಉದ್ಯೋಗವನ್ನು ಪಡೆಯುವಂತ ವಿಷಯದಲ್ಲಾಗ್ಲಿ ಯಾವ್ದ್ರಲ್ಲಿ ನಾವು ಚಿಂತನೆ ಮಾಡುದಿಲ್ಲ. ಮತ್ತೆ 30 ಗೊತ್ತಾಗುವಾಗ ಅದು 30 ವರ್ಷ ದಾಟಿ ಇರ್ತದೆ. ಹೌದು, ಅಂತ ಪರಿಸ್ಥಿತಿ. ಆಗ ನಮಗೆ ಏನಾಯ್ತು ಅಂದ್ರೆ, ಈಗ ನಮ್ಮ ಭಾರತ ಸರ್ಕಾರದಿಂದ ಬಂದಿರತಕ್ಕಂತ ಯೋಜನೆ ನಮಗೆ ಅದು ಒಳ್ಳೆ ವಿಷಯ ಅಂತ ಅನಿಸ್ತು. ಅದರಿಂದಾಗಿ ನಾವು ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ವಿ. ಆರ್ಥಿಕ ಸದೃಢತೆಯ ವಿಷಯದಲ್ಲಿ ಕೂಡ ಮತ್ತು ಒಂದು ಸಿಸ್ಟಮ್ಯಾಟಿಕ್ ಲೈಫ್ ನ ವಿಷಯದಲ್ಲಿ ಕೂಡ ಯುವಕರಿಗೆ ಬಾರಿ ಒಳ್ಳೆ ಯೋಜನೆ ಅಂತ ಹೇಳಿ ಅನ್ಕೊಂಡು ನಾವು ಅದನ್ನ ತುಂಬಾ ಒತ್ತು ಕೊಟ್ಟು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಓಕೆ. ತಮ್ಮ ಸಂಸ್ಥೆಯಲ್ಲಿ ಈಗ ತರಬೇತಿ ಪಡೆದರು ಎಷ್ಟು ಮಂದಿ ಸೇನೆಗೆ ಸೇರ್ಪಡೆಯಾಗಿದ್ದಾರೆ ಸರ್? 20 ಜನ ಆಯ್ತು ಒಟ್ಟು. 20 ಮಂದಿ. ಒಂದು ಈ ವಾರದಲ್ಲಿ ಈಗ ಒಂದು 10 ದಿನದ ಒಳಗಡೆ ಒಟ್ಟು 3 ಜನ ಸೆಲೆಕ್ಷನ್ ಆದ್ರು. 2 ಜನ ಮೊನ್ನೆ ಅಗ್ನಿಪಥ್ ಇದ್ರಲ್ಲಿ. ಹೌದು. ಮತ್ತೆ ಒಬ್ರು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ಮೊನ್ನೆ ನೋಡಿ ಅದನ್ನು ನೀವು ಗಮನಿಸ್ಬೇಕು. ಆ ಹುಡುಗಿ ಲಹರಿ ಅಂತ ಹೇಳಿ ಪುತ್ತೂರಿನ ಹುಡುಗಿನೇ, ಅವಳು ಓದಿರುವಂತದ್ದು ಇಂಜಿನಿಯರಿಂಗ್, ಓಕೆ, ENC. ಬಟ್ ನಮ್ಮಲ್ಲಿ ಬಂದು ಕೌನ್ಸಿಲಿಂಗ್ ಬಂದಾಗ ನಾನು ಮುಂದಕ್ಕೆ ಎಂತ ಮಾಡುದು, ನನಗೆ ಬೇರೆ ಹೊರಗಡೆ ಎಲ್ಲ ಜಾಬ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಜಾಬ್ ಈಗ ತುಂಬಾ ಸೆಕ್ಯೂರಿಟಿ ಇಲ್ಲಲ್ಲ, ಏನ ಮಾಡ್ಬೇಕು ಅಂತ ಹೇಳಿದಾಗ ನಾವ್ ಹೇಳಿದ್ವಿ, ನೋಡು ನೀನು ಇಂಜಿನಿಯರಿಂಗ್ ಅಂತ ಹೇಳಿ ಕುತ್ಕೋಬೇಡ, ನಿಂಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತ ಪ್ಲಸ್ ಎಂತ ಗೊತ್ತು ಸರ್. ಈಗ ಫಾರ್ ಎಕ್ಸಾಂಪಲ್ IAS ಮಾಡ್ಬೇಕು ಅಂತ ನಾವು ಹೇಳುವಾಗ ಅಲ್ಲಿ ಕೇಳುವಂತದ್ದು ಪದವಿ ಆಗಿದೆಯಾ, ಡಿಗ್ರಿ ಆಗಿದೆಯಾ ಅಂತ. ನೀವು ಇಂಜಿನಿಯರಿಂಗ್ ಮಾಡಿದಿರಾ, BA ಮಾಡಿದಿರಾ, ರ್ಯಾಂಕ್ ಎಷ್ಟು, ಮಾರ್ಕ್ ಎಷ್ಟು, ಇದು ಯಾವ್ದು ಕೇಳುದಿಲ್ಲ. ಹೌದು, ಅಲ್ಲಿ ಬೇಕಾದ ಪದವಿ. ಆ ನಿಟ್ಟಿನಲ್ಲಿ ನಾವು ಅವಳಿಗೆ ಏನ್ ಸಜೆಸ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ, ನೀನು ನಿನ್ಗೆ ಒಂದು IPS IAS ಲೆವೆಲ್ ಅಲ್ಲಿ ನೀನ್ ಡ್ರೀಮ್ ಇಟ್ಕೋ, ಆದ್ರೆ ಚಿಕ್ಕ ಮಟ್ಟದ ಹುದ್ದೆಯಿಂದನೂ ಪ್ರಯತ್ನ ಪಡೋದು ಅಂತ ಹೇಳಿ. ಹಾಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ ಜನರಲ್ ಡ್ಯೂಟಿ ಪೊಲೀಸ್ ಅಂತ ಬರ್ತದೆ, ಅದು ಅರಸೇನಾ ಪಡೆಗಳಿಗೆ ಸಂಬಂಧಪಟ್ಟಂತದ್ದು. ಓಕೆ. ಸೆಂಟ್ರಲ್ ಪೊಲೀಸ್ ಅದು. ಅದಕ್ಕೆ ನಮ್ಮಲ್ಲಿ ತರಬೇತಿ ಪಡೆದ ಈಗ ಎಕ್ಸಾಮ್ ಪಾಸ್ ಆಗಿದ್ರು, ಮೈಸೂರಿನಲ್ಲಿ ನಡೆದಕ್ಕಂತ ರ್ಯಾಲಿಯಲ್ಲಿ ಪಾಸ್ ಆಗಿ, ಮೆಡಿಕಲ್ ಟೆಸ್ಟ್ ಪಾಸ್ ಆಗಿ, ಇನ್ನೊಂದು ಅಪಾಯಿಂಟ್ಮೆಂಟ್ ಲೆಟರ್ ಬಾಕಿ ಇದೆ, ಬಟ್ ಸೆಲೆಕ್ಷನ್ ಆಗಿದ್ದಾರೆ ಅವರು. ಸೊ 3 ಜನ ಆಯ್ತು ಈಗ ಈ ಇದ್ರಲ್ಲಿ. ಮತ್ತೊಂದು ಎಂತ ಗೊತ್ತಾ, ಬೇರೆ ಬೇರೆ ಕೋರ್ಗಳಿದೆ ಸರ್. ನಮ್ಮ ಹುಡುಗರು ತಿಳ್ಕೊಂಡಿರುವಂತದ್ದು ಬರೀ ನಾವು ಏನಂತ ಹೇಳಿದ್ರೆ ಸೋಲ್ಜರ್ ಆಗಿ ಮಾತ್ರ ಹೋಗೋದು. ನೋಡಿ ಅದರಲ್ಲಿ ಮೆಡಿಕಲ್ ಕೋರ್ ಇದೆ. ಎಕ್ಸಾಂಪಲ್, ತುಂಬಾ ಜನಕ್ಕೆ ಗೊತ್ತಿಲ್ಲ, ನಮ್ಮಲ್ಲಿ ತುಂಬಾ ಜನ ನರ್ಸಿಂಗ್ ಮಾಡಿದಂತವ್ರು ಇದ್ದಾರೆ. NE ಅಂತ ಬರ್ತದೆ, ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಹೇಳಿ. ಆ ಹುದ್ದೆಗೆಲ್ಲ ಈ ಭಾಗದವರು ಯಾರು ಹಾಕುದಿಲ್ಲ, ಬಟ್ ಕೇರಳದಿಂದ ಹೈಯೆಸ್ಟ್ ಜನ ಹೋಗ್ತಾರೆ ಅದಕ್ಕೆ. ಮತ್ತೆ ಅದು ಹೇಗೆ ಅಂತ ಹೇಳಿದ್ರೆ, ಈಗ ನೋಡಿ ನಮ್ಮ ಈ ಜನರಲ್ ಡ್ಯೂಟಿ ಪೊಲೀಸ್ಗೆ ಕರೆಯುವಾಗ 78,000 ಕರೆದಿದ್ದು ಸರ್ ವೇಕೆನ್ಸಿ. ದೊಡ್ಡ ಮಟ್ಟದಲ್ಲಿ ರಿಕ್ರೂಟ್ಮೆಂಟ್ ಅದು, ಈ ಲಹರಿ ಆಯ್ಕೆ ಆಗಿರುವಂತ ರಿಕ್ರೂಟ್ಮೆಂಟ್. ಸೊ ಎಂತ ಆಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯ ನಾವು ಹೇಳುವಂತದ್ದು ಸಶಸ್ತ್ರ ಪಡೆಗಳು ಅಂತ ಹೇಳಿದ್ರೆ ಸಾಮಾನ್ಯ ಪೊಲೀಸ್ ಹುದ್ದೆಯಿಂದ ಮಿಲಿಟರಿ ತನಕ ಬೇರೆ ಬೇರೆ ಹಂತದಲ್ಲಿ ಟ್ರೈ ಮಾಡಬಹುದು. ಮತ್ತೆ ಈಗ NDA 2 ನಲ್ಲಿ ಒಂದು ಹುಡುಗಿ ಪಾಸ್ ಆಗಿದ್ದಾಳೆ. ಅವಳು ನಮ್ಮ ಮಾರ್ಗದರ್ಶನ ತಗೊಳ್ಳಿಕ್ಕೆ ಬಂದಿದ್ರು. ಅವರು ನಮ್ಮ ಕುಂಬ್ರ ಹರಿಯಡ್ಕ ಗ್ರಾಮದವರು, ತ್ರಿಷಾ ಅಂತ ಹೇಳಿ. ಅವರು ಕೂಡ, ಅವರಿಗೆ ನಾವು ಮಾರ್ಗದರ್ಶನ ಮಾಡಿದ್ವಿ. ಅವ್ರ ಫ್ಯಾಮಿಲಿ ಕೂಡ ನಮ್ಮಲ್ಲಿ, ಅವರ ಅಮ್ಮ ಇರ್ಬೋದು, ಅವರು ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಎಲ್ಲ ಆಗಿದ್ರು. ಅವರಿಗೆ ಮಾರ್ಗದರ್ಶನ ನಮ್ಮ ಹತ್ರ ಮೂಲಕನೇ ತಗೊಂಡಿದ್ರು. ಮತ್ತೆ ಈಗ ನಾವು ಕೂಡ ಅವರಿಗೆ ಒಂದು 3ನೇ ಹಂತದ ಇದಕ್ಕೆ SSB ಇದಕ್ಕೆ ನಾವು ನಮ್ಮಿಂದ ಆದ ಸಹಾಯವನ್ನು ಕೂಡ ಅವರಿಗೆ ಮಾಡ್ತಾ ಇದ್ದೀವಿ. ಅಂದ್ರೆ ತಮ್ಮಲ್ಲಿಗೆ ಬರುವಂತಹ ಏನಿಲ್ಲ, ಖಂಡಿತ ಆಗುತ್ತೆ. ರ್ಯಾಂಕ್ ನಮ್ಮ ಪೋಸ್ಟ್ ಗ್ರಾಜುಯೇಷನ್ PhD ಗಳನ್ನು ಮಾಡುವವರ ಸಂಖ್ಯೆಯನ್ನು ಹೋಲಿಸಿದಾಗ ನಮ್ಮ ಮಕ್ಕಳು ಎಂತ ಇಲ್ಲ, ನಮ್ದು ನಾರ್ಮಲ್ ಆರ್ಮಿ ಬಿಡಿ, IPS ಮಾಡುವಂತ ಎಲ್ಲ ಅರ್ಹತೆಗಳು ಖಂಡಿತ ಇದೆ ನಮ್ಮ ಹುಡುಗರಿಗೆ, ಮನಸ್ಸು ಮಾಡ್ಬೇಕಷ್ಟೇ. ಹೌದು ಹೌದು ಹೌದು. ಈ ದಿಶೆಯಲ್ಲಿ ತಾವು ಕೂಡ ಒಳ್ಳೆ ತರಬೇತಿಯನ್ನು ಕೊಡ್ಲಿಕ್ಕೆ ಅಲ್ಲಿ ತಾವು ಪ್ರಯತ್ನ ಪಡ್ತಾ ಇದ್ದೀರಾ. ಈಗ ತಮ್ಮಲ್ಲಿಗೆ ವಿದ್ಯಾರ್ಥಿಗಳು ನೋಡಿ, ಈ ವರ್ಷ ಕೂಡ 50 ಮಕ್ಕಳಿಗೆ ಉಚಿತ ತರಬೇತಿಯನ್ನು ಘೋಷಣೆ ಮಾಡಿದ್ದೇವೆ. ಓಕೆ. ಒಟ್ಟು ಈಗ ನಮ್ಮಲ್ಲಿ 83 ಮಕ್ಕಳು ತರಬೇತಿಯನ್ನು ಪಡಿತಾ ಇದ್ದಾರೆ. ಅಂದ್ರೆ ಈಗ ತರಬೇತಿಯನ್ನು ಪಡಲಿಕ್ಕೆ ಬರುವಂತ ಅಭ್ಯರ್ಥಿಗಳು ಅವರಾಗಿಯೇ ಬಂದು ತಾವು ಸೇನೆಗೆ ಸೇರ್ಪಡೆಗೊಳ್ಳಬೇಕು ಅಥವಾ ಅಗ್ನಿವೀರರಾಗಬೇಕು ಅಂತ ಬರ್ತಾರಾ, ಅಥವಾ ತಮ್ಮಲ್ಲಿಗೆ ಬೇರೆ ಉದ್ಯೋಗಕ್ಕೆ ಬಂದಾಗ ತಾವು ಅವರನ್ನು ಮನ ಪರಿವರ್ತಿಸಿ ಇದಕ್ಕೆ ಸೇರ್ಪಡೆ ಆಗುವ ರೀತಿಯಲ್ಲಿ ಮಾಡ್ತಾ ಇದ್ದೀರಾ, ಹೇಗೆ ಅಂತ? ನೋಡಿ, ಅಕಾಡೆಮಿಯ ಸ್ಪೆಷಾಲಿಟಿ ಅದು. ಏನ ಗೊತ್ತಾ, ಈಗ ನೋಡಿ ನನ್ನಲ್ಲಿ ND ಇರ್ಬೋದು, ಆರ್ಮಿ ಇರ್ಬೋದು, ಯಾವುದೇ ತರಬೇತಿಯ ಸ್ಪೆಷಾಲಿಟಿ ಯಾಕೆ ಗೊತ್ತಾ, ಯಾಕೆ ಇಷ್ಟು ಸೀರಿಯಸ್ ಆಗಿ ಅಲ್ಲಿ ತರಬೇತಿ ಆಗ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿಗೆ ಒತ್ತಾಯ ಪೂರ್ವಕದ ಪ್ರಶ್ನೆ ಇಲ್ಲ. ಖಂಡಿತ. ಈಗ ನೋಡಿ, ನಾನೊಂದು ಕಾಲೇಜಿಗೆ ಹೋಗಿ ಒಂದು ಸೆಮಿನಾರ್ ಕೊಡ್ತೇನೆ, ಅವ್ರು ಹೇಳ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಅಥವಾ ಆರ್ಮಿ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಅಂತ. ಸರ್, ಅಲ್ಲಿ 1,000 ಮಕ್ಕಳು ಕೂತಿದ್ರೆ ಅದರಲ್ಲಿ ನಿಮಗೆ 60-70 ಮಕ್ಕಳು ಮಾತ್ರ ಇಂಟ್ರೆಸ್ಟ್ ಇಡ್ತಾರೆ. ಉಳಿದವರು ಪ್ರಿನ್ಸಿಪಾಲ್ ಹೇಳಿದ್ರು, ಮ್ಯಾನೇಜ್ಮೆಂಟ್ ಹೇಳಿದ್ರು ಅಂತ ಬಂದು ಕೂತ್ಕೊಳ್ತಾರೆ ಅಷ್ಟೇ.
ಆದ್ರೆ ಅಕಾಡೆಮಿಯಲ್ಲಿ ತರಬೇತಿ ಪಡೆಯಲಿಕ್ಕೆ ಬರುವಂತ 95% ಮಕ್ಕಳು ಕೂಡ ಅವರಾಗಿ ಬರ್ತಾರೆ, ನಮಗೆ ಬೇಕು ಅಂತೇಳಿ. ಒಂದು 5% ಜನಕ್ಕೆ ಗೊತ್ತಿಲ್ಲದವರು, ಈ ಲಹರಿ ಅಂತವರಿಗೆ ಎಂತಾಗ್ತದೆ, ನಾವು ಮೋಟಿವ್ ಮಾಡ್ತೇವೆ, ಹೇಳ್ತೇವೆ ಈ ತರ ಮಾಡಿ ನೋಡಿ ಅಂತ ಹೇಳಿ. ಮತ್ತೆ ಒತ್ತಾಯ ಮಾಡ್ಲಿಕ್ಕಿಲ್ಲ, ಏನಂದ್ರೆ ಹಾಗೆ ಆಗ್ತದೆ ಹೋಗ್ತದೆ ಅಂತ ಹೇಳಲಿಕ್ಕಿಲ್ಲ. ಅವ್ರು ಫಸ್ಟ್ ಮನಸ್ಸು ಮಾಡ್ಬೇಕಲ್ಲ ಏನಿದ್ರು ಕೂಡ. ಈ ಮತ್ತೊಂದು ಎಂತ ಗೊತ್ತಾ ಸರ್, ಈ ಆರ್ಮಿ ಸೆಲೆಕ್ಷನ್ ವಿಷಯದಲ್ಲಿ ಒಂದು ನೀವು ಗಮನಿಸಬೇಕು ಸರ್. ಫಸ್ಟ್ ಆಫ್ ಆಲ್ ಕ್ಯಾಂಡಿಡೇಟ್ ಗೆ ಒಂದು ಫ್ಯಾಷನ್ ಬೇಕು. ನಾವು ಹೇಳೋದಿದೆ, ಆರ್ಮಿ ಅಥವಾ ಡಿಫೆನ್ಸ್, ಏರ್ ಫೋರ್ಸ್ ಇರ್ಬೋದು, ನೇವಿ ಇರ್ಬೋದು, ಆರ್ಮಿ ನಾಟ್ ಎ ಜಾಬ್, ಇಟ್ಸ್ ಎ ಫ್ಯಾಷನ್ ಅಂತ. ಕರೆಕ್ಟ್. ಒಂದು ಫ್ಯಾಷನ್ ಬೇಕು ಅವನಿಗೆ, ನಾನು ಆ ಯೂನಿಫಾರ್ಮ್ ಹಾಕ್ಬೇಕು ಅನ್ನೋದು ಒಂದು ಹುಚ್ಚು ಬೇಕು. ಅದಿಲ್ಲದಿದ್ರೆ ನಿಮಗೆ ಅದು ಸಾಧ್ಯವೇ ಇಲ್ಲ. ಕೇವಲ ಜಾಬ್ ಅಂತ ಅದನ್ನು ಪರಿಗಣಿಸಬಾರದು ಅಂತ. ಹೌದೌದು, ಜಾಬ್ ಅಂದ್ರೆ ಅವರಿಗೆ ಒಂದು ಕ್ರೇಜ್ ಬೇಕು. ನಾನೊಂದು ಆ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಬೇಕು, ನಾನು ಇದರ ಮೂಲಕವಾಗಿ ನಾನು ದೇಶಕ್ಕೆ ಏನಾದ್ರೂ ನಾನು ಎಲ್ಲವನ್ನು ಸಮರ್ಪಣೆ ಮಾಡ್ಲಿಕ್ಕೆ ರೆಡಿ ಇದ್ದೇನೆ, ಇಲ್ಲ ನನಗೆ ದೇಶ ಸೇವೆ ಮಾಡ್ಲೇಬೇಕು ಅನ್ನೋಂತ ಒಂದು ಸ್ವಲ್ಪ ಆದ್ರೂ ಹಂಬಲ ಇರಬೇಕು. ಇಲ್ಲದಿದ್ರೆ ನೀವು ಯೂನಿಫಾರ್ಮ್ ಹಾಕುವಂತ ಯೋಗ ಬರುವುದೇ ಇಲ್ಲ ಅವರಿಗೆ. ಓಕೆ, ಕರೆಕ್ಟ್ ಸರ್. ಮುಂದಕ್ಕೆ ತಮ್ಮಲ್ಲಿಗೆ ಬರುವಂತ ಅಭ್ಯರ್ಥಿಗಳು ಈಗ ಸೇನೆಗೆ ಸೇರ್ಪಡೆಗೊಳ್ಬೇಕಾದ್ರೆ ಅವರು ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಮತ್ತು ತರಬೇತಿಯನ್ನು ಹೇಗೆ ಪಡ್ಕೊಳ್ಬಹುದು ನಿಮ್ಮಿಂದ ಅಂತ? ಸರ್, ಫಸ್ಟ್ ಹೇಗೆ ಅಂತ ಹೇಳಿದ್ರೆ, ಈಗ ಬೆಳವಣಿಗೆ ಬಂದ್ಬಿಟ್ಟು ನೋಡಿ, 21 ತನಕ ಬೆಳವಣಿಗೆ ಇರ್ತದೆ ಸಾಮಾನ್ಯ. ಕೆಲವರದು ಜಸ್ಟ್ 1 ಇಂಚ್ 2 ಇಂಚ್ ಇರ್ತದೆ. ಅವರಿಗೆ ಈಗ 18 ಎಲ್ಲ ಇದ್ದಾಗ ಅವರನ್ನು ಪುಲ್ ಅಪ್ಸ್ ಫಾರ್ ಎಕ್ಸಾಂಪಲ್, ಇಲ್ಲಾಂದ್ರೆ ಬಾಸ್ಕೆಟ್ ಬಾಲ್ ಅಂದ್ರೆ ಕೈ ಪುಷ್ ಮಾಡ್ತಾರಲ್ಲ, ಈ ಸೊಂಟದಿಂದ ಮೇಲ್ಗಡೆ ಪುಷ್ ಆಗುವಂತದ್ದು, ಇಂತಹ ಕೆಲವು ಕ್ರಮಗಳ ಮೂಲಕ ಅವರು ಹೈಟ್ ಆಗ್ಲಿಕ್ಕೆ ಸ್ವಲ್ಪ ಟಿಪ್ಸ್ ಅನ್ನು ಕೊಡ್ಬೋದು ಫಿಸಿಕಲ್ ವಿಷಯದಲ್ಲಿ. ಮತ್ತೆ ಈಗ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಹೊಸದಾಗಿ ಮುಂಚೆ ಆರ್ಮಿ ರ್ಯಾಲಿ ಅಂತ ಹೇಳಿದ್ರೆ ಸೀದಾ ಬ್ಯಾಗ್ ಹಾಕೊಂಡು ಅವನು ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಇದ್ದಂದ್ರೆ ಎದ್ಕೊಂಡು ಹೋಗುದು. ಈಗಿನ ಪ್ರಸ್ತುತ ಎಲ್ಲ ಆರ್ಮಿ ಇರ್ಬೋದು, ಸಶಸ್ತ್ರ ಪಡೆಗಳಲ್ಲಿ ನೀವು ಫಿಸಿಕಲ್ ಫಿಟ್ನೆಸ್ ಇದ್ರೆ ಸಾಲದು, ಫಸ್ಟ್ ಎಕ್ಸಾಮ್ ಪಾಸ್ ಆಗ್ಬೇಕು ಸರ್. ಬಹುತೇಕ ಮಕ್ಕಳು ಯಾಕೆ ಈಗ ಫೈಲ್ ಆಗ್ತಾ ಇದಾರೆ ಅಂತ ಹೇಳಿದ್ರೆ, ನಮ್ದು ಫಿಸಿಕಲ್ ಫಿಟ್ನೆಸ್ ಉಂಟಲ್ಲ ಅಂತ ಮಾತ್ರ ಅವ್ರ ತಲೆಯಲ್ಲಿ ಇರ್ತದೆ. ಯಾವ್ದಕ್ಕೆ ಈಗ ನೋಡಿ, ನಮ್ಮಲ್ಲಿ ಈಗ ತರಬೇತಿ ಹೇಗಿದೆ ಅಂದ್ರೆ, ಒಂದು ಸಂಡೇ, ಈಗ ಅದು ಎಲ್ಲ ಕಾಲೇಜ್ ಹೋಗ್ತಾ ಮಕ್ಳು ಆಗಿರೋದ್ರಿಂದ, ಒಂದು ಸಂಡೇ ಫಿಸಿಕಲ್, ಒಂದು ಸಂಡೇ ಥಿಯರಿ, ಆ ತರ ಮಾಡ್ತಾ ಇದ್ವಿ. ಥಿಯರಿ ಕೂಡ ತುಂಬಾ ಇಂಪಾರ್ಟೆಂಟ್. ಮುಂಚೆ ಇದು ಸಶಸ್ತ್ರ ಪಡೆಗಳಿಗೆ ಅಥವಾ ಮಿಲಿಟರಿಗೆ ಇದು ಅಗತ್ಯ ಇರ್ಲಿಲ್ಲ. ಒಂದು 10 ಮಾರ್ಕಿನ ಇದನ್ನು ಅಥವಾ 25 ಮಾರ್ಕ್ ಇದೊಂದು ಸಿಂಪಲ್ ಕ್ವಶನ್ ಪೇಪರ್ ಅನ್ನ ಅಲ್ಲಿ ಗ್ರೌಂಡ್ ಅಲ್ಲಿ ಕೂತು ಬರೆಸ್ತಾ ಇದ್ರು. ಈಗ ನಿಮ್ಮ ಆಸ್ ಫರ್ ಎಲ್ಲಾ ಕಾಂಪಿಟೇಟಿವ್ ಇದಾಗೆ ಎಕ್ಸಾಮ್ ಆಗ್ತದೆ. ಎಕ್ಸಾಮ್ ಪಾಸ್ ಆದ್ಮೇಲೆ ಎಲಿಜಿಬಿಲಿಟಿ ಇದ್ರೆ ಮಾತ್ರ ಅವನು ಗ್ರೌಂಡ್ ಹೋಗ್ಲಿಕ್ಕೆ ಅವಕಾಶ ಸಿಗ್ತದೆ. ಫಿಸಿಕಲ್ ಟೆಸ್ಟ್ ಗೆ. ಹೌದು, ಫಿಸಿಕಲ್ ಟೆಸ್ಟ್ ಗೆ. ನಂತರ ಮೆಡಿಕಲ್, ಮತ್ತೆ ಡಾಕ್ಯುಮೆಂಟ್. ಮತ್ತೊಂದು ಎಂತ ಗೊತ್ತಾ, ಮೈನ್ ಒಂದು ತಿಳ್ಕೊಬೇಕು, ಎಲ್ಲಾ ಮಕ್ಕಳು ಅರ್ಜಿ ಹಾಕುವವರು ಡಾಕ್ಯುಮೆಂಟ್ಸ್ ಬಗ್ಗೆ ತುಂಬಾ ಜಾಗ್ರತೆ ಮಾಡ್ಬೇಕು ಸರ್. ಏನಾಗುತ್ತೆ ಅಂದ್ರೆ, ತುಂಬಾ ಕಷ್ಟಪಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುವಾಗ ಏನಾದ್ರೂ ಮಿಸ್ಟೇಕ್ ಆದ್ರೆ ಅಷ್ಟು ಕಷ್ಟಪಟ್ಟದ್ದು ನೀರಿನಲ್ಲಿ ಹೋಮೆಟ್ ಆಗಿ ಆಗ್ತದೆ. ಯಾಕಂದ್ರೆ ಮಿಲಿಟರಿಯಲ್ಲಿ ಯಾವುದೇ ರೀತಿಯಾದ ಕಾಂಪ್ರಮೈಸಸ್ ಇಲ್ಲ, ಅದು ಪರ್ಫೆಕ್ಟ್ ಇರಬೇಕು. ಡಾಕ್ಯುಮೆಂಟ್ಸ್ ಇರ್ಬೋದು, ಅದು ಪ್ರತಿಯೊಂದರಲ್ಲೂ ಪರ್ಫೆಕ್ಟ್ ಇರ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಕೆಲವರು ಏನ್ ಮಾಡ್ತಾರೆ, ನೆಗ್ಲಿಜೆನ್ಸ್ ಮಾಡ್ತಾರೆ. ಅರ್ಜಿ ಹಾಕುವಾಗಿಂದ ಹಿಡಿದು ಅವನು ಟಿಲ್ ಡಾಕ್ಯುಮೆಂಟ್ ಸಬ್ಮಿಟ್ ಲಾಸ್ಟ್ ಎಂಡ್ ಅಲ್ಲಿ ವೆರಿಫಿಕೇಶನ್ ತನಕ ಅವ್ರು ತುಂಬಾ ಎಚ್ಚರವಾಗಿರ್ಬೇಕಾಗ್ತದೆ. ಓಕೆ ಸರ್. ತುಂಬಾ ಮಾಹಿತಿಗಳು ನಮಗೆ ಕೊಟ್ಟಿದ್ದೀರಿ ಸರ್. ಇನ್ನಷ್ಟು ವಿದ್ಯಾರ್ಥಿಗಳು ತಮ್ಮ ಸಂಸ್ಥೆಯ ಮುಖಾಂತರ ಸೇನೆಗೆ ಸೇರ್ಪಡೆಗೊಳ್ಳುವಂತ ಆಗ್ಲಿ ಅಂತ ನಮ್ದು ಕೂಡ ಆಶಯ ಸರ್. ಖಂಡಿತ ಸರ್, ನಿಮ್ಮ ಮಾಧ್ಯಮದಲ್ಲಿ ಕೂಡ ನಮಗೆ ತುಂಬಾ ಸಪೋರ್ಟ್ ಸಿಕ್ಕಿದೆ. ನಿಮ್ಮ ಸಹಕಾರ ಕೂಡ ಇದೇ ತರ ಇರ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಧನ್ಯವಾದ. ಬಹಳಷ್ಟು ಒಳ್ಳೆಯ ಬೆಳವಣಿಗೆ ಸರ್. ನಮ್ಮ ಪುತ್ತೂರಿನಲ್ಲಿ ಕೂಡ ಇಂಥದ್ದೊಂದು ಸಂಸ್ಥೆ ಇದೆ ಅಂತ, ಬೇರೆ ಬೇರೆ ತರಬೇತಿಯನ್ನು ಕೊಡುವಂಥದ್ದು ಇದೆ ಬೇರೆ ಬೇರೆ ಉದ್ಯೋಗಗಳಿಗೆ. ಆದ್ರೆ ಬಹಳ ಒತ್ತುವರಿ ಕೊಟ್ಟು ಇದಕ್ಕೆ ಈ ಒಂದು ಸೇನೆಗೆ ಸೇರ್ಪಡೆಗೊಳ್ಳಿಕ್ಕೆ. ವಿದ್ಯಾಮತ ಬಗ್ಗೆ ನೀವು ಹೇಳೋದಾದ್ರೆ, ನೀವು ನೋಡ್ಕೊಂಡು ಬಂದಿದ್ದೀರಿ, ಹೇಗೆ ಅವರು? ವಿದ್ಯಾಮತ ಸಂಸ್ಥೆ ಅದು ಪುತ್ತೂರಿಗೆ ಒಂದು ಹೆಮ್ಮೆ. ಬರೀ ಒಂದು ಗುಮಾಸ್ತನಿಂದ ಇವತ್ತು UPSC ಎಕ್ಸಾಮ್ ತನಕ ಒಂದು ಟ್ರೈನಿಂಗ್ ಕೊಡುದು ಅದು ಸಣ್ಣ ವಿಷಯ ಅಲ್ಲ. ಈಗ ಅವ್ರು ಹೇಳಿದಾಗೆ 20 ಜನ ಬರೀ ಸೇನೆಗೆ ಸೇರಿದ್ದಾರೆ, ಬಾಕಿ ಜಾಬಿಗೂ ಸೇರಿದ್ದಾರೆ. ಅದೊಂದು ಅದ್ಭುತ ಅವರ ಸಾಧನೆ. ಒಂದು ಯುವ ಪ್ರವರ್ತಕರಾಗಿ ಒಂದು ಗ್ರಾಮೀಣ ಭಾಗದಲ್ಲಿ ಒಂದಷ್ಟು ಉದ್ಯೋಗ ಅವಕಾಶಗಳನ್ನ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ. ಅವ್ರು ಹೇಳಿದಾಗೆ ಎಲ್ಲರೂ ಕಲಿತಾರೆ, ಪದವಿ ಕಲಿತಾರೆ, ಅಂತ ಉದ್ದೇಶ ಅಂತ ಗೊತ್ತಿರುದಿಲ್ಲ, ಉದ್ಯೋಗ ಗುರಿ ಇರುವುದಿಲ್ಲ. ಅಂತವರಿಗೆ ಒಂದು ಮಾರ್ಗದರ್ಶನ ಕೊಡ್ಲಿ ಇಂಥ ಸಂಸ್ಥೆ ಇದ್ರೆ ಬಹಳ ಶಿಸ್ತಿಗೆ ಹೆಸರಾಗಿರುವಂತ ಸಂಸ್ಥೆ. ಬಹಳ ಶಿಸ್ತಿನಿಂದ ಯಾವುದೇ ಕೆಲಸವನ್ನು ಬಹಳ ಶಿಸ್ತಿನಿಂದ ಮಾಡ್ತಾರೆ. ಮತ್ತೆ ಅಭ್ಯರ್ಥಿಗಳಿಗೂ ಅದೇ ಶಿಸ್ತನ್ನು ಅವರು ಮೈಗೂಡಿಸ್ಲಿಕ್ಕೆ
ಮೊದಲೆಲ್ಲ IAS IPS ತರಬೇತಿ ಬೇಕಾದ್ರೆ ಡೆಲ್ಲಿಗೆ ಹೋಗ್ಬೇಕಿತ್ತು. ಈಗ ಅಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಆಗುದಿದ್ರೆ ಅದು ಬಹಳಷ್ಟು ಅಷ್ಟು ಮಾತ್ರ ಅಲ್ಲ ಸರ್, ಈಗ ಅವರು ಸ್ಥಳೀಯವಾಗಿಯೂ ಕೂಡ ಇಲ್ಲಿ ಏನಾದ್ರೂ ಉದ್ಯೋಗ ಅವಕಾಶಗಳಿದ್ರೆ ಅದನ್ನು ಮಾಡ್ತಾರೆ. ಅದಕ್ಕೆ ಪರಿಣಿತ ಅಭ್ಯರ್ಥಿಗಳು ಅಂದ್ರೆ ಈಗ ಎಲ್ಲಾ ಕಡೆ ಕೇಳುವಂತದ್ದು ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ಬೇಕು ಅಂತ. ಬಟ್ ಅದಕ್ಕೆ ಹೇಗೆ ಪರಿಣಿತರು, ಈಗ ಕಂಪ್ಯೂಟರ್ ನಲ್ಲಿ ಒಂದು ಬೇಸಿಕ್ ನಾಲೆಜ್ ಬೇಕು ಅಥವಾ ಯಾವುದೋ ಒಂದು ರೀತಿಯಾದಂತ ಈಗ ರಿಸೆಪ್ಷನಿಸ್ಟ್ ಆಗಬೇಕಾದ್ರೆ ಅದಕ್ಕೊಂದು ಬೇಸಿಕ್ ಆದಂತ ಅರ್ಹತೆ ಬೇಕು. ಸೊ ಇದನ್ನು ತಯಾರುಗೊಳಿಸಿ ಅದಕ್ಕೆ ತರಬೇತುಗೊಳಿಸಿ ಯಾವ ಜಾಬ್ಗೆ ಯಾವ ರೀತಿಯಾದಂತಹ ಅರ್ಹತೆ ಬೇಕು ಅಂತ ತಿಳ್ಕೊಂಡು ಅವರನ್ನು ತರಬೇತಿಗೊಳಿಸಿ ಕೊಡುವಂತ ಕೆಲಸವನ್ನು ಕೂಡ ವಿದ್ಯಾಮಂತ ಮಾಡ್ತಾ ಇದ್ದಾರೆ. ಎಸ್, ಓಕೆ ಸರ್, ಖಂಡಿತ. ಈಗ ನಾವು ಮುಂದಿನ ಆದಷ್ಟು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇನ್ನೊಂದು ಬಹಳ ನಮ್ಮ ಪುತ್ತೂರು ಹೆಮ್ಮೆ ಪಡುವಂತ ಒಂದು ಸುದ್ದಿಯನ್ನು ನಾವು ಪ್ರಸ್ತುತ ಮಾಡ್ತಾ ಇದ್ದೇವೆ. ಮಧು ಎಸ್ ಮನೋಹರ್, ಪುತ್ತೂರು ನಗರಸಭೆಯ ಪೌರಾಯುಕ್ತರಾಗಿರುವಂತಹ ಮಧು ಎಸ್ ಮನೋಹರ್ ಅವರು ಒಂದು ವಿಶೇಷ ಗೌರವ ಅವರಿಗೆ ಈ ಸಲ ಪ್ರಾಪ್ತವಾಯಿತು. ಅಕ್ಟೋಬರ್ 2ಕ್ಕೆ ಮೊನ್ನೆ ಗಾಂಧಿ ಜಯಂತಿ ದಿವಸ ದೆಹಲಿಯಲ್ಲಿ ನಡೆದಂತ ಒಂದು ಸ್ವಚ್ಛ ಭಾರತ್ ದಿವಸ ಆಚರಣೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಕರ್ನಾಟಕದಿಂದ 10 ಜನರಿಗೆ ಆಹ್ವಾನ ಹೋಗಿತ್ತು. ಅಂದ್ರೆ ಅಧಿಕಾರಿ ವರ್ಗದಲ್ಲಿ 10 ಜನರಲ್ಲಿ ನಮ್ಮ ಪುತ್ತೂರಿನ ನಗರಸಭೆಯ ಪೌರಾಯುಕ್ತರಾಗಿರುವಂತಹ ಮಧು ಎಸ್ ಮನೋಹರ್ ಅವರು ಒಬ್ಬರು. ಅವರು ಡೆಲ್ಲಿಗೆ ಹೋಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ನಾವು ಅದರಲ್ಲಿ ಬೇರೆ 10 ನೋಡೋದಾದ್ರೆ ಜಾಯಿಂಟ್ ಡೈರೆಕ್ಟರ್ ಇರ್ಬೋದು, ಚಿತ್ರದುರ್ಗದ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಟರ್ ಇರ್ಬೋದು, ಹಾವೇರಿಯ ಮುನ್ಸಿಪಲ್ ಕಮಿಷನರ್ ಹಾಗೂ ಬೆಂಗಳೂರು ಅರ್ಬನ್, ಕೊಡಗು, ಚಾಮರಾಜನಗರದ ಪೌರ ಕಾರ್ಮಿಕರು, ದಕ್ಷಿಣ ಕನ್ನಡದಿಂದ ನಮ್ಮ ಪುತ್ತೂರಿನ ನಗರಸಭೆಯ ಪೌರಾಯುಕ್ತರಾಗಿರುವಂಥ ಮಧು ಎಸ್ ಮನೋಹರ್ ಅವರು ನಿಯೋಜನೆಗೊಂಡಿದ್ದರು. ಇದು ಸ್ವಚ್ಛತಾ ಹಿ ಸೇವಾ 2024 ಮತ್ತು ಸ್ವಭಾವ ಸ್ವಚ್ಛತಾ ಸಂಸ್ಕಾರ ಸ್ವಚ್ಛತಾ ಭಾಗವಾಗಿ ನಡೆಯಲಿಕ್ಕಿದ್ದಂಥ ಪ್ರಶಸ್ತಿ ಪ್ರದಾನ ಸಮಾರಂಭ. ಅದರಲ್ಲಿ ಇವರು ಭಾಗವಹಿಸಲಿಕ್ಕೆ ಇವರಿಗೊಂದು ಅವಕಾಶ ಸಿಕ್ಕಿತ್ತು. ಸರ್, ಮಧು ಎಸ್ ಮನೋಹರ್ ಅವರ ಬಗ್ಗೆ ನೀವು ಏನು ಹೇಳ್ತೀರಿ? ಪೌರಾಯುಕ್ತ ಮಧು ಎಸ್ ಮನೋಹರ್ ಅವರಿಗೆ ಅವಕಾಶ ದೊರೆಯಿತು. ಆದ್ರೆ ಅದು ಬಾರಿ ಅವರಿಗೆ ಮಾತ್ರ ಅಲ್ಲ, ಅದು ಇಡೀ ಪುತ್ತೂರಿಗೆ ದೊರೆತ ಅವಕಾಶ. ಪ್ರಧಾನಿ ಅವರ ಒಂದು ಉಪಸ್ಥಿತಿಯಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಪುತ್ತೂರಿನ ಬಗ್ಗೆ ಒಂದು ಪರಿಚಯ ಮಾಡುದು, ಅದು ಇಡೀ ಪುತ್ತೂರಿಗೆ ಹೆಮ್ಮೆ. ಮತ್ತೆ ಸ್ವಚ್ಛತೆಯಲ್ಲಿ ಪುತ್ತೂರು ನಗರಸಭೆ ಕಳೆದ ಸಲ ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿತ್ತು. ಅದು ಪ್ರಥಮ ಸ್ಥಾನಕ್ಕೆ ಬರಲಿ ಅಂತ ನಮ್ಮದು ಆಶೆ. ಮತ್ತೆ ನಾವು ಕಳಿಸಲ ಅದಕ್ಕೆ ಸಂಬಂಧಪಟ್ಟ ಸುದ್ದಿಯನ್ನೇ ನೋಡಿದ್ದೇವೆ. CNG ಉತ್ಪಾದಿಸುವಂತ ಒಂದು ಅದು ದೇಶದಲ್ಲಿ ಪ್ರಥಮ. ಅಂದ್ರೆ ಬಹಳಷ್ಟು ಪ್ರಥಮಗಳ ಈ ವಿಚಾರದಲ್ಲಿ, ನಗರಸಭೆಯ ವಿಚಾರದಲ್ಲಿ ಬಹಳಷ್ಟು ಪ್ರಥಮಗಳನ್ನ ಸಾಧಿಸಿದಂಥದ್ದು. ಹಾಗೆ ಮಧು ಎಸ್ ಮನೋಹರ್ ಅವರು ಬಹಳ ಉತ್ತಮವಾಗಿ ಮಾತು ಮುಂದುವರಿಸ್ತಾ ಅದ್ರ ಜೊತೆಗೆ ನಮಗೆ ಅವರು ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಮಧು ಎಸ್ ಮನೋಹರ್ ಅವರು. ಸರ್, ನಮಸ್ತೆ. ನಮಸ್ತೆ ಸರ್, ಮೊದಲದಾಗಿ ನಿಮಗೆ ಅಭಿನಂದನೆಗಳು. ಧನ್ಯವಾದ ಸರ್. ನಗರಸಭೆಯನ್ನ ಪ್ರತಿನಿಧಿಸಿ ದೆಹಲಿಯಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರಿ. ಹೇಗಿತ್ತು ಸರ್ ಅನುಭವ? ಹೇಗಾಯ್ತು ಕಾರ್ಯಕ್ರಮ? ಈಗ ದೆಹಲಿ ಕಾರ್ಯಕ್ರಮ ಹೇಗಿತ್ತು ಅಂತ ಹೇಳಿದ್ರೆ, ದೆಹಲಿ ಫಸ್ಟಿಗೆ ನಮಗೆ ಮಾಹಿತಿ ಇರ್ಲಿಲ್ಲ ದೆಹಲಿಯಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳಿ. ಸಡನ್ ಆಗಿ ನಮಗೆ 30 ತಾರೀಕು ಬೆಳಗ್ಗೆ ನ್ಯೂಸ್ ಬಂತು ಈ ತರ ಆಯ್ಕೆ ಆಗಿದೆ ಅಂತ ಹೇಳಿ. ಆಗ ಇಮಿಡಿಯೇಟ್ ಆಗಿ 1ನೇ ತಾರೀಕು ಮಧ್ಯಾಹ್ನಕ್ಕೆ ನೀವು ಅಲ್ಲಿ ಬರ್ಬೇಕು ಅಂತ ಹೇಳಿದ್ರು. ನಾವು 30ನೇ ತಾರೀಕಿಗೆ ನಾನು ಇಲ್ಲಿಂದ ಹೊರಟು ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಫ್ಲೈಟ್ ಹಿಡಿದು ನಾನು ಕಾರ್ಯಕ್ರಮಕ್ಕೆ ಹೋದೆ. ಕಾರ್ಯಕ್ರಮದಲ್ಲಿ ಈ ಸ್ವಚ್ಛ ಭಾರತ್ ಯೋಜನೆ ಆಗಿ 10 ವರ್ಷ ಆಗಿದೆ. 10 ವರ್ಷದ ದಿನವಾಗಿ ಗಾಂಧಿ ಜಯಂತಿಯ ದಿವಸ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ, ಸ್ವಚ್ಛತೆ ಅನ್ನುವಂಥದ್ದು ನಿರಂತರವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಪ್ರತಿ ದಿನ ನಡಿಬೇಕು. ನಾವು ಮಲಗಿ ಎದ್ದ ನಂತರ ಪ್ರತಿ ದಿನ ಕಾರ್ಯಕ್ರಮಗಳು ನಡೀತಾನೆ ಇರಬೇಕು. ಸ್ವಚ್ಛತೆ ಎಂದಿಗೂ ನಿಲ್ಲುವಂತ ಕಾರ್ಯಕ್ರಮ ಅಲ್ಲ. ಇದರಿಂದ ಜನರು ತಿಳುವಳಿಕೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ಕೂಡ ಆಗ್ಬೇಕು ಅಂತ ಪ್ರಧಾನಮಂತ್ರಿಗಳು ಅವರ ಇದರಲ್ಲಿ ಹೇಳಿದ್ರು. ಹಾಗೆ ನಗರಸಭೆ ಸಂಸ್ಥೆಗಳಲ್ಲಿ ಮತ್ತೆ ಇದರೊಟ್ಟಿಗೆ ಇರುವಂತ ಗ್ರಾಮ ಪಂಚಾಯತ್ಗಳಿರ್ಬೋದು, ಪ್ರತಿಯೊಂದು ನಗರಗಳಲ್ಲೂ ಕೂಡ ಸ್ವಚ್ಛತೆಯನ್ನ ಕಾಪಾಡ್ಲಿಕ್ಕಾಗಿ ಶ್ರಮ ಪಡ್ತಾ ಇರುವಂತಹ ನಮ್ಮ ಪೌರ ಕಾರ್ಮಿಕರು, ಸಫಾಯಿ ಕರ್ಮಚಾರಿಗಳು, ಹಾಗೆ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಇವರನ್ನೆಲ್ಲ ಸೇರಿಕೊಂಡು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಅಲ್ಲಿ ನನಗೆ ಒಂದು ಸಿಕ್ಕಿರುವಂತಹ ಅವಕಾಶದಲ್ಲಿ ನಾನು ಕರ್ನಾಟಕವನ್ನ ಪ್ರತಿನಿಧಿಸಿ ಆ ಕರ್ನಾಟಕದ ಬಗ್ಗೆ ಆಗಿ ಮತ್ತೆ ನಮ್ಮ ಪುತ್ತೂರಿನಲ್ಲಿ ಆಗ್ತಾ ಇರುವಂತಹ ಕಾರ್ಯಕ್ರಮದ ಬಗ್ಗೆ ನಾನು 2 ಮಾತುಗಳನ್ನ ಆಡ್ಲಿಕ್ಕೆ ಒಂದು 2-3 ನಿಮಿಷಗಳ ಕಾಲಾವಕಾಶ ಸಿಕ್ಕಿತ್ತು. ಅದರಲ್ಲೂ ಕೂಡ ನಾನು ಮಾತಾಡಿ ಹೇಳಿದ್ದೇನೆ, ನಮ್ಮ ಪುತ್ತೂರಿನಲ್ಲಿ ಈಗ ಆಗ್ತಾ ಇರುವಂತಹ ಕಾರ್ಯಕ್ರಮದಲ್ಲಿ ನಾವು ಮುಂದಿನ ನಗರವನ್ನ
ಶೂನ್ಯ ತ್ಯಾಜ್ಯ ನಿರ್ವಹಣೆಗೆ ಹೋಗ್ಬೇಕಾಗ್ತದೆ. ಆದ್ರೆ ಪ್ರತಿದಿನ ತ್ಯಾಜ್ಯ ನಿರ್ವಹಣೆ ಅಂತದ್ದು ನಿರಂತರ ಕಾರ್ಯಕ್ರಮ ಇದ್ದಾಗ ಜನರಿಗೆ ಅರಿವನ್ನು ಮೂಡಿಸುವಂತ ಕಾರ್ಯಕ್ರಮಗಳು ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಈಗ ಪ್ರಧಾನಮಂತ್ರಿಗಳು ಹೇಳಿರುವ ಹಾಗೆ ನಾವು ನಗರದಲ್ಲಿ ಜನರಿಗೆ ಸಂಪೂರ್ಣವಾಗಿ ಸ್ವಚ್ಛತೆ ಬಗ್ಗೆ ಅರಿವನ್ನ ಮೂಡಿಸ್ತಾ, ಹಾಗೆ ಹಸಿ ತ್ಯಾಜ್ಯಕ್ಕೆ ಈಗಾಗಲೇ ನಗರಸಭೆಯಲ್ಲಿ ನಾವು ಉತ್ತಮವಾದಂತ ಯೋಜನೆಯನ್ನು ಹಾಕೊಂಡಿದ್ದೇವೆ. ಮುಂದಿನ 15-20 ವರ್ಷದ ತನಕ ಯಾವುದೇ ತರದ ಸಮಸ್ಯೆ ಇಲ್ಲದಾಗಿ ನಾವೊಂದು ಮಾಡ್ಕೊಂಡಿದ್ದೇವೆ. ಅದರೊಟ್ಟಿಗೆ ಈ ಹಿಂದೆ ಇದ್ದಂತ ಪಾರಂಪರಿಕ ತ್ಯಾಜ್ಯವನ್ನು ಕೂಡ ನಿರ್ವಹಣೆ ಮಾಡ್ಲಿಕ್ಕೆ ಕ್ರಮ ವಹಿಸಿದ್ದೇವೆ. ಇದನ್ನ ನಾನು ಅಲ್ಲಿ ಹೇಳಿದ ನಂತರ ಒಳ್ಳೆ ಪ್ರಶಂಸೆ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಯೋಜನೆಯನ್ನು ಅನುಷ್ಠಾನ ಮಾಡುವುದನ್ನ ರಾಜ್ಯ ಮಟ್ಟದಲ್ಲಿ ಹಾಗೆ ದೇಶ ಮಟ್ಟದಲ್ಲಿ ತೋರಿಸ್ಲಿಕ್ಕೆ ಒಂದು ಅವಕಾಶ ನಮ್ಗೆ ಲಭಿಸಿದೆ ಅಂತ ಹೇಳ್ಬೋದು. ಖಂಡಿತವಾಗ್ಲು ಸರ್. ಅಂದ್ರೆ ಪುತ್ತೂರು ನಗರಸಭೆ ಅನ್ನುವಂಥದ್ದು ತ್ಯಾಜ್ಯ ನಿರ್ವಹಣೆಯಲ್ಲಿ ಈಗಾಗಲೇ ಒಂದು ಮಹತ್ತರವಾದ ಮೈಲಿಗಲ್ಲನ್ನು ಸಾಧಿಸಿದೆ. ಅದಕ್ಕೆ ಪೂರಕವಾಗಿ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಮತ್ತೊಂದು ನಮಗೆ ಪುತ್ತೂರು ನಗರಕ್ಕೆ ನಮಗೆ ಒಂದು ಹೆಮ್ಮೆಯ ವಿಷಯವಾಗಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇದೊಂದು ನಿಮಗೆ ಸ್ಫೂರ್ತಿಯಾಗಿ ಇನ್ನಷ್ಟು ಉತ್ತಮ ಕಾರ್ಯಕ್ರಮಗಳು ಜನರಿಗೆ ಲಭಿಸ್ಲಿ ಅಂತ ನಾವು ಸಹ ಆಶಿಸ್ತಾ ಇದ್ದೇವೆ ಸರ್. ಓಕೆ, ಧನ್ಯವಾದ. ನಾವು ಮುಂದಕ್ಕೆ ಎಲ್ಲ ಜನರ ಸಹಕಾರವನ್ನ ಕೋರ್ತಾ ಪುತ್ತೂರು ನಗರವನ್ನ ಸಂಪೂರ್ಣ ಹಸಿ ತ್ಯಾಜ್ಯ ಒಣ ತ್ಯಾಜ್ಯದಿಂದ ಮುಕ್ತ ಮಾಡಿ ನಗರವನ್ನ ಸುಂದರವಾಗಿ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಅಧ್ಯಕ್ಷರು ಇದ್ದಾರೆ, ಉಪಾಧ್ಯಕ್ಷರು ಇದ್ದಾರೆ, ಹಾಗೆ ಎಲ್ಲ ಸದಸ್ಯರು, ಹಾಗೆ ನಮ್ಮ ಶಾಸಕರು ಕೂಡ ನಮ್ಮ ಒಳ ಚರಂಡಿ ಯೋಜನೆಗೆ ತುಂಬಾ ಮುತುವರ್ಜಿಯಿಂದ ಎಲ್ಲರನ್ನ ಸಂಪರ್ಕಿಸಿ ಅವರು ಯೋಜನೆಯನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಾವು ಕೈಗೆತ್ತಿಕೊಂಡು ನಗರ ವ್ಯಾಪ್ತಿಯಲ್ಲಿ ಈ ಒಳಚರಂಡಿ ಯೋಜನೆಯನ್ನು ಕೂಡ ಸಂಪೂರ್ಣ ಯಶಸ್ವಿಗೊಳಿಸ್ತೇವೆ ಅಂತ ಹೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಗೆ ಹೇಳಿದ್ರು ಇಲ್ಲಿಯ ವಿಷಯಗಳ ಬಗ್ಗೆ ಅವರಿಗೆ ಅಲ್ಲಿ ಒಂದು 2-3 ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿತು ಅನ್ನೋಂಥ ವಿಚಾರವನ್ನು ಹೇಳಿದ್ರು. ಹೇಳಿ ಸರ್. ಮಧು ಮನೋಹರ್ ಇಲ್ಲಿ ಪುತ್ತೂರಿಗೆ ಪೌರಾಯುಕ್ತರಾಗಿ ಬಂದ ಮೇಲೆ ಇಲ್ಲಿ ಬಹಳಷ್ಟು ಸುಧಾರಣೆ ಆಗಿದೆ. ಈಗ ದೆಹಲಿಯಲ್ಲಿ ಹೋಗಿ ಪ್ರಧಾನಮಂತ್ರಿಯವರ ಉಪಸ್ಥಿತಿಯಲ್ಲಿ ಒಂದು ನಮ್ಮ ಬಗ್ಗೆ ಪರಿಚಯ ಮಾಡಿಕೊಳ್ಳೋದು ಬಹುಶಃ ಫಸ್ಟ್ ಒಂದು ಒಳ್ಳೆಯ ಅವಕಾಶ. ಅದು ಪುತ್ತೂರಿನ ಮಟ್ಟಿಗೆ ಹೆಮ್ಮೆ. ಹಾಗಾಗಿ ಅವರು ಬಹಳಷ್ಟು ಉತ್ಸಾಹದಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನ ಜನರ ಸಹಕಾರದಿಂದ ಶೂನ್ಯ ತ್ಯಾಜ್ಯ ಆದ್ರೆ ಮತ್ತೆ ಪುತ್ತೂರು ನಗರಸಭೆ ರಾಜ್ಯದಲ್ಲಿ ಫಸ್ಟ್ ಬರ್ತದೆ. ಎಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆ ಕಾರ್ಯಕ್ರಮ ಮಾಡುವಂತ ಯೋಚನೆಯಲ್ಲಿ ಅವರಿದ್ದಾರೆ. ಹಾಗೆ ನಾವಿವತ್ತು ಈ ಕಾರ್ಯಕ್ರಮದ ಕೊನೆಯ ಸುದ್ದಿಗೆ ಬರ್ತಾ ಇದ್ದೇವೆ. ಸುದ್ದಿ ಗ್ರೂಪಿನ ಸಹ ಸಂಸ್ಥೆ ಆಗಿರುವಂತ ಅರಿವು ಎಂಟರ್ಪ್ರೈಸಸ್ ಇಂದು ಶುಭಾರಂಭಗೊಂಡಿದೆ. ಹೇಗೆ ಅಂತ ಹೇಳಿದ್ರೆ ನಮ್ದು ಸುದ್ದಿ ನೀವು ಪ್ರಾರಂಭದಲ್ಲಿ ಹೇಳಿದ್ರಿ ಪ್ರಸ್ತಾವನೆ ಮಾಡ್ತಾ, ಭ್ರಷ್ಟಾಚಾರ ವಿರುದ್ಧ ಒಂದು ಹೋರಾಟ ಒಂದು ಕಡೆ, ಆಂದೋಲನಗಳು ಒಂದು ಕಡೆ ಆದ್ರೆ ಈ ಮಳೆ ನೀರು ಕೊಯ್ಲು ಹಾಗೆ ಉತ್ತಮ ಗುಣಮಟ್ಟದ ಆಹಾರ ಹೀಗೆ ಬೇರೆ ಬೇರೆ ವಿಧಾನದಲ್ಲಿ ಜನರಿಗೆ ಅರಿವು ಮತ್ತೆ ಅಗ್ನಿ ಶಾಮಕ ವಿಚಾರದಲ್ಲಿ ಅಂದ್ರೆ ಫೈರ್ ಎಕ್ಸ್ಟಿಂಗ್ವಿಶ್ ವಿಚಾರದಲ್ಲಿ ಮಾಹಿತಿಯನ್ನು ಜನರಿಗೆ ನೀಡುವಂಥದ್ದು. ಸೊ ಇದೊಂದು ಕಡೆಯಿಂದ ಈ ಅರಿವು ನಡೀತಾ ಇದೆ. ಜನರಿಗೆ ಇದರ ಮೂಲಕ ಇದರ ಮಹತ್ವವನ್ನು ತಿಳಿಸುವಂಥದ್ದು ಮತ್ತೆ ಅದಕ್ಕೆ ಸರಿಯಾದ ರೀತಿಯಾದಂತ ವ್ಯವಸ್ಥೆ ಎಲ್ಲಿದೆ ಅನ್ನುವಂತ ನಾವು ತೋರಿಸಿಕೊಡುವಂಥದ್ದು. ಸೊ ಅದರ ಒಂದು ಭಾಗವಾಗಿ ಇವತ್ತು ಅರಿವು ಎಂಟರ್ಪ್ರೈಸಸ್ ಇದರ ಟ್ಯಾಗ್ಲೈನ್ ಆಗಿದೆ, ವೇರ್ ಹೆಲ್ತ್ ಮೀಟ್ಸ್ ಕ್ವಾಲಿಟಿ ಅಂತೇಳಿ. ಅಂದ್ರೆ ನಮ್ಮ ಜೀವನದಲ್ಲಿ ಆ ಗುಣಮಟ್ಟ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ, ಅದನ್ನು ಒದಗಿಸುವಂಥದ್ದು ಅಂತ ಹೇಳಿದ್ರೆ ಇಲ್ಲಿ ಪ್ರೀಮಿಯಂ ಗುಣಮಟ್ಟಕ್ಕೆ ಆದ್ಯತೆ ನೀಡುವ ಒಂದು ನಿಟ್ಟಿನಲ್ಲಿ ಈ ಸೂಕ್ಷ್ಮ ಮತ್ತು ಸಣ್ಣ ಪ್ರಮಾಣದ ಅಂದ್ರೆ ಲೋಕಲ್ ಲೆವೆಲ್ ಏನು ಪ್ರೊಡಕ್ಷನ್ ಆಗ್ತಾ ಇದೆ ಅದನ್ನ ಜನರಿಗೆ ತಲುಪಿಸುವಂತ, ಅದನ್ನು ನಮ್ಮ ಪುತ್ತೂರಿನಲ್ಲಿ ಮಾತ್ರ ಅಲ್ಲ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತಲುಪಿಸುವಂತ, ಸಾಧ್ಯವಾದ್ರೆ ಅದರ ಎಕ್ಸ್ಪೋರ್ಟ್ ಕ್ವಾಲಿಟಿ ಇದ್ರೆ ಅದನ್ನ ಎಕ್ಸ್ಪೋರ್ಟ್ ಮಾಡುವಂತ ಒಂದು ಇದಕ್ಕೆ ನಾವು ಬೆನ್ನೆಲುಬಾಗಿ ನಿಲ್ಲುವಂತ ಒಂದು ಲೋಕಲ್ ಫಾರ್ ಡಾಕ್ಟರ್ ಯು ಪಿ ಶಿವಾನಂದ ಅವರ ಮಹತ್ವದ ಒಂದು ಯೋಚನೆ. ಬಹಳ ಸಮಯಗಳಿಂದ ಇದರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ರು, ಮತ್ತೆ ಇದನ್ನ ಎಲ್ಲಾ ಕಡೆ ಅವರು ಹೋದಲ್ಲೆಲ್ಲ ಅದರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ನಮ್ಮ ಲೋಕಲ್ ಉತ್ಪಾದಕರಿಗೆ ನಾವು ಅವರಲ್ಲಿ ಕ್ವಾಲಿಟಿ ಇದ್ದದನ್ನ ಹೊರ ಜಗತ್ತಿಗೆ ತಿಳಿಸುವಂತ ಒಂದು ಪ್ರಯತ್ನ, ಅದರ ಒಂದು ಭಾಗವಾಗಿ ಇವತ್ತು ಅರಿವು ಎಂಟರ್ಪ್ರೈಸಸ್ ಶುಭಾರಂಭಗೊಂಡಿದೆ. ನಮ್ಮ APMC ರೋಡ್ ನಲ್ಲಿರುವಂತಹ ಕ್ರಿಸ್ಟೋಫರ್ ಕಾಂಪ್ಲೆಕ್ಸ್ ನಲ್ಲಿ ಈ ಮಳಿಗೆ ಬೆಳಿಗ್ಗೆ 9:30ರಿಂದ ಸಾಯಂಕಾಲ 7 ಗಂಟೆವರೆಗೆ ತೆರೆದಿರ್ತದೆ. ಇಲ್ಲಿ ಮನೆಯಲ್ಲಿ ತಯಾರಿಸಿದಂತ ಚಾಕ್ಲೇಟ್ಗಳು ಅಂದ್ರೆ ಹೈಜಿನ್ ಆಗಿ ಕೆಮಿಕಲ್ ಫ್ರೀ ಆಗಿ ಮನೆಯಲ್ಲಿ ತಯಾರಿಸಿದಂತ ಚಾಕ್ಲೇಟ್ಗಳು, ಹಾಗೆ ಸಾವಯವ ಉತ್ಪನ್ನಗಳು, ಆಮೇಲೆ ಪರಿಸರ ಸ್ನೇಹಿ ಉತ್ಪನ್ನಗಳು, ಈ ರೀತಿಯಾದಂಥ ಬೇರೆ ಬೇರೆ ಲೋಕಲ್ ಅಲ್ಲಿ ತಯಾರಿಸಿದಂಥ ಉತ್ಪನ್ನಗಳನ್ನ ಇಲ್ಲಿ ಅವರು
ಈ ಕೇಂದ್ರದಲ್ಲಿ ಮಾರಾಟಕ್ಕೆ ಇಡ್ತಾರೆ, ಹಾಗೆ ಮಾಹಿತಿಗೂ ಇಡ್ತಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಅಲ್ಲಿ ಸಿಗ್ತದೆ ಅರಿವು ಕೇಂದ್ರದಲ್ಲಿ. ಸೊ ಅದು ಇವತ್ತು ಶುಭಾರಂಭಗೊಂಡಿದೆ. ಬಹಳಷ್ಟು ಗಣ್ಯರು ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ರು ಮತ್ತು ಅದರ ಬಗ್ಗೆ ಪ್ರಶಂಸೆಯ ನುಡಿಗಳನ್ನ ಆಡಿದ್ರು. ಸೊ ಇದರ ಬಗ್ಗೆ ಸಾಧ್ಯ ಆದ್ರೆ ನಾವು ಮಾಹಿತಿ ಪಡ್ಕೊಳ್ಳೋಣ, ಇಲ್ಲದ್ರೆ ಸುದ್ದಿಯನ್ನ. ಓಕೆ, ಅಂದ್ರೆ ತಾವೇ ಹೇಳಿದ ರೀತಿಯಲ್ಲಿ ಈಗ ಕೃಷಿಕರ ಏನು ಉತ್ಪನ್ನಗಳಿವೆ, ಈಗ ಇಲ್ಲಿ ಆಗುವಂತ ಉತ್ಪನ್ನಗಳು ಕೂಡ ಹಾಗೆ. ಈಗ ಸಾಮಾನ್ಯವಾಗಿ ಇಲ್ಲಿ ನಮ್ಮ ಬೆಳೆಗಾರರು ಅಡಿಕೆ ಬೆಳೆಗಾರರು, ತೆಂಗು ಬೆಳೆಗಾರರು ಇದ್ದಾರೆ. ಈ ಅಡಿಕೆ ತೆಂಗು ಅಂದ್ರೆ ಒಂದು ಉತ್ಪನ್ನವನ್ನು ಮಾಡಿ ಮಾರುಕಟ್ಟೆಗೆ ಒದಗಿಸುವುದು ಇಷ್ಟರವರೆಗೆ ನಡೆದು ಬಂದದ್ದು. ಆದ್ರೆ ಅಡಿಕೆ ಮತ್ತು ತೆಂಗಿನಲ್ಲೂ ಕೂಡ ಅದರ ಇತರ ಉತ್ಪನ್ನಗಳೇನಿವೆ, ಉಪ ಉತ್ಪನ್ನಗಳೇನಿವೆ, ವ್ಯಾಲ್ಯೂ ಆಡೆಡ್, ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಗಳಂತ ಏನಿವೆ, ಸೊ ಅದನ್ನು ಜನರಿಗೆ ತಲುಪಿಸುವುದು ಅಂತ ಒಂದು ವ್ಯವಸ್ಥೆಯಲ್ಲಿ ಕೂಡ ಅಂದ್ರೆ ವೇಸ್ಟ್ ಆಗಿ ಅದು ತ್ಯಾಜ್ಯವಾಗಿ ಹೋಗ್ತಾ ಇತ್ತು. ಆದ್ರೆ ಅದನ್ನು ಕೂಡ ಕೃಷಿಕರು ಅದನ್ನು ಆದಾಯ ಬರುವ ಹಾಗೆ ಮಾಡಿಕೊಡಬಹುದೆನ್ನುವ ಮಟ್ಟಿಗೆ ಇವತ್ತು ಸಾಕಷ್ಟು ಕೃಷಿಕರಿಗೆ ಮಾಹಿತಿ ಕೊಡುವ ಕೆಲಸ ಕೂಡ ಆಗ್ತಾ ಇದೆ. ಒಂದು ರೀತಿ ಉತ್ಪನ್ನಗಳ ಮೌಲ್ಯವರ್ಧನೆ ಕೂಡ. ಹೌದು, ಇದು ಹೇಗೆ ಅಂತ ಹೇಳಿದ್ರೆ ಬಹಳಷ್ಟು ವಿಚಾರ ಅಂತ ಹೇಳಿದ್ರೆ, ನಾವೀಗ ಫುಡ್ ಅರಿವು ಅಂತೇಳಿ ನಾವು ಮಾಡ್ತಾ ಇದ್ದೆವು. ಫುಡ್ ಅರಿವಲ್ಲಿ ಯಾವುದು ಕಲಬೆರಕೆಯ ಉತ್ಪನ್ನಗಳಿದೆ, ಆಹಾರಗಳಲ್ಲಿ ಯಾವ ರೀತಿಯ ಕಲಬೆರಕೆಗಳಾಗ್ತಾ ಇವೆ ಅನ್ನುವಂಥದ್ದನ್ನ ಈ ಫುಡ್ ಎಕ್ಸ್ಪರ್ಟ್ಗಳಲ್ಲಿ, ಈಗ ನಮಗೆ ಕ್ಯಾಂಪ್ಕೋದ ಮಾಜಿ ಆಡಳಿತ ನಿರ್ದೇಶಕರಾಗಿದ್ದಂಥ ಕೃಷ್ಣಕುಮಾರ್ ಅಂತ ನಮ್ಮೊಟ್ಟಿಗೆ ಸಹಯೋಗ ಹೊಂದಿದ್ರು. ಅವರು ಬೇರೆ ಬೇರೆ ಕಡೆಗಳಲ್ಲಿ ಇದರ ಬಗ್ಗೆ ಒಂದು ಮಾಹಿತಿಯನ್ನ ನೀಡುವಂಥದ್ದು. ಹಾಗೆ ಹೊಸದಾಗಿ ಯಾರಾದ್ರೂ ಈಗ ಒಂದು ಇಂಡಸ್ಟ್ರಿಯನ್ನ ಸ್ಥಾಪನೆ ಮಾಡಬೇಕು, ಫುಡ್ ಇಂಡಸ್ಟ್ರಿಯನ್ನ ಮಾಡಬೇಕು ಅಂತ ಇದ್ದವರಿಗೆ ಸರಿಯಾದ ರೀತಿಯಲ್ಲಿ ಅಂದ್ರೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅದನ್ನ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡುವಂತ ಒಂದು ಸೌಲಭ್ಯವನ್ನು ನಾವು ಅರಿವು ಕೇಂದ್ರದಲ್ಲಿ ಮಾಡ್ತಾ ಬಂದಿದ್ದೇವೆ. ಸುಳ್ಯದಲ್ಲಿರ್ಬೋದು, ಬೆಳ್ತಂಗಡಿಯಲ್ಲಿರ್ಬೋದು, ಪುತ್ತೂರಲ್ಲಿ ಇದರ ಕಾರ್ಯಕ್ರಮಗಳು ನಡೆದಿವೆ. ಸೊ ಇದೆಲ್ಲ ಒಂದು ಪ್ಯಾರಲಲ್ ಆಗಿ ಇಂಥದ್ದು ಕಾರ್ಯಕ್ರಮಗಳು ನಡೀತಾ ಇದೆ. ಸುದ್ದಿ ಗ್ರೂಪಿನಿಂದ ಈ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ. ಇದು ಜನೋಪಯೋಗಿ ಕಾರ್ಯಕ್ರಮಗಳು. ಮತ್ತೆ ಮಾಹಿತಿಯನ್ನ ನಾವು ಉಚಿತವಾಗಿ ನೀಡುವಂಥದ್ದು, ಜನರಿಗೆ ಸರಿಯಾದ ಮಾಹಿತಿಯನ್ನ ನೀಡುವಂಥದ್ದು ಒಂದು ವಿಷಯದ ಬಗ್ಗೆ. ಈಗ ಫೈರ್ ಎಕ್ಸ್ಟಿಂಗ್ವಿಷ್ ಬಗ್ಗೆ ಆದ್ರೆ ಯಾವ ರೀತಿಯಾಗಿ ನಮಗೆ ಒಂದು ಅಂಗಡಿಗಿರ್ಬೋದು, ಒಂದು ಮಳಿಗೆಗಿರ್ಬೋದು, ಒಂದು ಮನೆಗಿರ್ಬೋದು ಆ ಅಗ್ನಿಶಾಮಕದ ಉಪಕರಣದ ಉಪಯೋಗ ಎಷ್ಟಿದೆ ಅಂತ ಹೇಳುವಂಥದ್ದು, ಅದನ್ನು ನಾವು ಮನವರಿಕೆ ಮಾಡಿಕೊಡುವಂಥದ್ದು. ಓಕೆ ಸರ್, ಈಗ ಅರಿವು ಕೃಷಿ ಕೇಂದ್ರದ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಇವರು ನಮ್ಮ ಸಂಸ್ಥೆಯ ಸಿಇಒ ಕೂಡ ಆಗಿರುವಂತಹ ಸೃಜನ್ ಉರುಬೈಲ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಅರಿವು ಎಂಟರ್ಪ್ರೈಸಸ್ ಇವತ್ತು ಶುಭಾರಂಭಗೊಂಡಿದೆ ನಮ್ಮ APMC ರಸ್ತೆಯಲ್ಲಿರುವಂತಹ ಕ್ರಿಸ್ಟೋಫರ್ ಕಾಂಪ್ಲೆಕ್ಸ್ ನಲ್ಲಿ. ಹೇಗಿತ್ತು ಸರ್ ಪ್ರಥಮವಾಗಿ ಕಾರ್ಯಕ್ರಮ ಹೇಗೆ ಆಯ್ತು, ಮತ್ತೆ ಯಾರೆಲ್ಲ ಭೇಟಿ ನೀಡಿದ್ರು ಅಂತ ಹೇಳಿ ಸರ್. ಬಾರಿ ಚೆನ್ನಾಗಿ ನಡೀತು, ಥ್ಯಾಂಕ್ ಯು ಹೇಳಿದಕ್ಕೆ. ಕಾರ್ಯಕ್ರಮ ಅಂತ ಹೇಳಿದ್ರೆ ನಾವು ಸ್ವಲ್ಪ ಗಡಿಬಿಡಿಯಲ್ಲಿ ಸ್ಟಾರ್ಟ್ ಮಾಡಿದಂತ ಕಾರ್ಯಕ್ರಮ, ಡೇಟ್ ಫೈನಲ್ ಆಗಿರ್ಲಿಲ್ಲ, ಕೊನೆ ಕ್ಷಣದಲ್ಲಿ ಫೈನಲ್ ಮಾಡಿದಾದ್ರೂ ಪಬ್ಲಿಕ್ ರೆಸ್ಪಾನ್ಸ್ ಚೆನ್ನಾಗಿ ಬಂತು. ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದ ಕಾರಣ ಹಾಗೂ ಪರ್ಸನಲ್ ನಮ್ಮ ಕನೆಕ್ಷನ್ಸ್ ಇರುವಾಗಿ ಕೂಡ ಪುತ್ತೂರ್ನ ತುಂಬಾ ಗಣ್ಯರು ಬಂದ್ರು. ಎಲ್ರು ಬಂದು ಇಲ್ಲಿ ನಮ್ಗೆ ಶಾಪಿಂಗ್ ಒಳ್ಳೆ ಸಹಕಾರ ಮಾಡಿದ್ದಾರೆ, ಬಿಸ್ನೆಸ್ಗೆ ಕೂಡ ಒಳ್ಳೆ ಸಹಕಾರ ಮಾಡಿದ್ದಾರೆ. ಓಕೆ ಸರ್, ಏನೆಲ್ಲ ಮುಂದಿನ ದಿನಗಳಲ್ಲಿ ಏನೆಲ್ಲ ಇಲ್ಲಿ ಲಭ್ಯ ಆಗ್ತದೆ, ಯಾವ ಮಾಹಿತಿಗಳೆಲ್ಲ ಜನರಿಗೆ ಸಿಗ್ತದೆ ಸರ್? ಇಲ್ಲಿ ಯಾವ ರೀತಿಯಾದಂತ ಉತ್ಪನ್ನಗಳನ್ನ ನಾವು ನಿರೀಕ್ಷಿಸಬಹುದು ಅರಿವು ಎಂಟರ್ಪ್ರೈಸಸ್ ನಲ್ಲಿ? ಇದು ಮೇನ್ ಆಗಿ ನಾವ್ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಪುತ್ತೂರಲ್ಲಿರುವಂತ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ವ್ಯಾಪ್ತಿಯಲ್ಲಿರುವಂತ ಸ್ಮಾಲ್ ಅಂಡ್ ಮೈಕ್ರೋ ಸ್ಕೇಲ್ ಪ್ರೊಡ್ಯೂಸರ್ಸ್ ಅಂತ ಏನ್ ಹೇಳ್ತೇವೆ, ಸಣ್ಣ ಮಟ್ಟ ಕೈಗಾರಿಕೆಗಳನ್ನು ಯಾರು ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ಅವರ ಯಾವ ರೀತಿಯ ಹೈಜಿನಿಕ್ ಆಗಿ ಮಾಡ್ತಿದ್ದಾರೆ ಅಂತ ನಾವೇ ವೆರಿಫೈ ಮಾಡಿ ಆ ವೆರಿಫಿಕೇಶನ್ ಪ್ರೊಸೆಸ್ ಥ್ರೂ ಅವ್ರನ್ನ ಸೆಲೆಕ್ಟ್ ಮಾಡ್ತೇವೆ. ಅವರ ಹೈಜಿನಿಕ್ ಪ್ರೊಸೆಸ್ ಇದೆ, ಕರೆಕ್ಟ್ ಆಗಿ ಪ್ಯಾಕೇಜಿಂಗ್ ಮಾಡ್ತಾರೆ, ಎಲ್ಲಿ ಕಲಬೆರಕೆ ಮಾಡೋದಿಲ್ಲ ಅಂತ ನಮಗೆ ಗ್ಯಾರಂಟಿ ಆದ್ಮೇಲೆ ಅವರಿಗೆ ನಾವು ಒಂದು ಶೋರೂಮ್ ಒಂದು ವ್ಯವಸ್ಥೆನ ಮಾಡಿಕೊಡ್ತೇವೆ. ನಮ್ಮ ಶೋರೂಮ್ ನಲ್ಲಿ ಇಡ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ದೇವೆ. ಯಾಕೆಂದ್ರೆ ಇಲ್ಲಿ ಸ್ಮಾಲ್ ಸ್ಕೇಲ್ ನವರಿಗೆ ಒಂದು ಮಾರ್ಕೆಟ್ ಅನ್ನ ಕ್ರಿಯೇಟ್ ಮಾಡ್ಬೇಕಂತ ಹೇಳುವ ಉದ್ದೇಶದಿಂದ ಈ ಸಂಸ್ಥೆ ಸ್ಟಾರ್ಟ್ ಮಾಡಿರುವಂತದ್ದು. ಖಂಡಿತವಾಗ್ಲೂ ಸರ್, ಬಹಳ ಒಂದು ಉದಾತ್ತವಾದ ಚಿಂತನೆ ಅಂತ ಹೇಳಿದ್ರೆ, ವೋಕಲ್ ಫಾರ್ ಲೋಕಲ್ ಅಂತ ಹೇಳುವಂತ ಒಂದು ಚಿಂತನೆಯಲ್ಲಿ ಸುದ್ದಿ ಸಹ ಸಂಸ್ಥೆಯಾಗಿ ಅರಿವು ಎಂಟರ್ಪ್ರೈಸಸ್ ಪ್ರಾರಂಭಗೊಂಡಿದೆ. ಮುಂದಿನ ದಿನಗಳಲ್ಲಿ ಇದರ ಲಾಭ ಪ್ರಯೋಜನ ಪುತ್ತೂರಿನ ಉತ್ಪಾದಕರಿಗೆ ಮತ್ತೆ ಹೊರಭಾಗದ ಗ್ರಾಹಕರಿಗೆ ಸಿಗ್ಲಿ ಅನ್ನುವಂಥ ಆಶಯವನ್ನು ನಾವು ಸಹ ವ್ಯಕ್ತಪಡಿಸ್ತಾ ಇದ್ದೇವೆ. ಖಂಡಿತವಾಗ್ಲು ಸರ್, ನಿಮ್ಮ ಒಂದು ಹೊಸ ಸಾಹಸಕ್ಕೆ ನಮ್ಮ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಥ್ಯಾಂಕ್ ಯು ಸರ್, ಮಾತಾಡೋದಕ್ಕಾಗಿ ಧನ್ಯವಾದಗಳು.
ಈಗಲೇ ನಾವಾಗ್ಲೇ ಹೇಳಿದಾಗೆ ಬಹಳಷ್ಟು ಇದೇ ವಿಚಾರವನ್ನು ಅವ್ರು ಹೇಳಿದ್ರು. ಅಂದ್ರೆ ಒಂದು ಉತ್ಪನ್ನ ಎಲ್ಲ ಕಡೆ ತುಂಬಾ ಉತ್ಪನ್ನಗಳನ್ನು ಮಾಡ್ತಾರೆ, ಆದ್ರೆ ಅದರ ಕ್ವಾಲಿಟಿ ಹೇಗಿರ್ತದೆ, ಗುಣಮಟ್ಟ, ಪ್ರೊಡಕ್ಷನ್ ಕ್ವಾಲಿಟಿ ಹೇಗಿರ್ತದೆ ಮಾಡಬೇಕಾಗ್ತದೆ. ಸೊ ಅದನ್ನ ನಮ್ಮ ಸಂಸ್ಥೆ ಅಂದ್ರೆ ಈ ಅರಿವು ಎಂಟರ್ಪ್ರೈಸಸ್ ಇಂದ ಅದಕ್ಕೆ ಸಂಬಂಧಪಟ್ಟವರು ಹೋಗಿ ಅದನ್ನ ನೋಡಿ ಅದು ನಮಗೆ ಕನ್ವಿನ್ಸ್ ಆದ್ರೆ ಅದನ್ನು ನಾವು ಮತ್ತೆ ಹೊರ ಜಗತ್ತಿಗೆ ಮಾರ್ಕೆಟ್ ಮಾಡ್ತೇವೆ ಅನ್ನುವಂಥ ವಿಚಾರವನ್ನ ಸೃಜನ್ ಅವರು ಈಗಾಗಲೇ ನಮಗೆ ಮಾಹಿತಿಯನ್ನ ನೀಡಿದ್ರು. ಸರ್, ಇದರ ಬಗ್ಗೆ ಇದು ಎಷ್ಟು ಮುಖ್ಯ ಈಗಿನ ಒಂದು ಸ್ಥಿತಿಯಲ್ಲಿ ಲೋಕಲ್ನವರಿಗೆ ಒಂದು ಬಲ ತುಂಬುವಂತ, ಲೋಕಲ್ ಪ್ರೊಡಕ್ಷನ್ಗೆ ಬಲ ತುಂಬುವಂತ ಈ ಒಂದು ವಿಚಾರ ಎಷ್ಟು ಮುಖ್ಯ ಅಂತ ನೀವು ಭಾವಿಸ್ತೀರಿ? ಲೋಕಲ್ ಪ್ರೊಡಕ್ಷನ್ಗೆ ಮಾರುಕಟ್ಟೆ ಒಂದು ಅಗತ್ಯ. ಮತ್ತೊಂದು ಕಡೆಯಿಂದ ಈ ಕುಡಿಯುವ ನೀರಿನಿಂದ ನಾವು ತಿನ್ನುವ ಎಲ್ಲ ಆಹಾರ ಕೂಡ ಇವತ್ತು ಕಲಬೆರಕೆ ಮತ್ತು ಒಂದು ರೀತಿ ಕೆಮಿಕಲ್ ಕಲುಷಿತ ಆಗಿರ್ತದೆ. ಅಂತ ಸಂದರ್ಭದಲ್ಲಿ ಹೈಜಿನಿಕ್ ಫುಡ್ ಕೊಡುವುದು ಜನರಿಗೊಂದು ಬಹಳಷ್ಟು ಒಂದು ಅಗತ್ಯ ಈ ಸಂದರ್ಭದಲ್ಲಿ. ಖಂಡಿತ. ಅಂದ್ರೆ ನಮ್ಮ ಯೋಚನೆಗೂ ಹೈಜಿನ್ ಬೇಕು, ಹಾಗೆ ನಮ್ಮ ಆಹಾರಕ್ಕೂ ಹೈಜಿನ್ ಅಗತ್ಯ. ಸುದ್ದಿ ಜನಾಂದೋಲನ ವೇದಿಕೆ ಬಹಳ ಒಂದು ಒಳ್ಳೆ ಅಂದ್ರೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿ ಅದರ ರಿಸಲ್ಟ್ ಗೊತ್ತಾಗೋದು ಎಷ್ಟೋ ವರ್ಷಗಳ ನಂತರ. ಆದ್ರೆ ನಾವು ಈಗ ಸ್ವೀಕರಿಸುವ ಆಹಾರ ಎಷ್ಟೋ ಮುಂದಿನ ವರ್ಷದಲ್ಲಿ ನಮ್ಮ ಅನಾರೋಗ್ಯಕ್ಕೆ ಅದು ಕಾರಣವಾಗಿರುತ್ತೆ. ಜನರು ಆ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಈಗೇನು ಕೈಗೆ ಸಿಕ್ಕಿತು ಅದನ್ನು ತಿಳ್ಕೊಂಡು ಹೋಗ್ತಾರೆ, ಮತ್ತೆ ಅದಕ್ಕೆ ಇದಕ್ಕೆ ಮರಳಾಗ್ಬಿಡ್ತಾರೆ. ಹಾಗೆ ನಾವೀಗ ಬಹಳಷ್ಟು ಕಡೆ ಹೋದಂತ ಸಂದರ್ಭದಲ್ಲಿ ಬಹಳಷ್ಟು ಚೆನ್ನಾಗಿ ಬಹಳಷ್ಟು ಪ್ಲಾನ್ಡ್ ಆಗಿ ಉತ್ಪಾದನೆ ಮಾಡುವವರಿದ್ದಾರೆ. ಅಂದ್ರೆ ನೀವು ಹೇಳಿದಾಗ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಗಳನ್ನ ಬೇರೆ ಬೇರೆ ಇದರಿಂದ ಮಾಡುವರಿದ್ದಾರೆ, ಕೊಕ್ಕೋದಿಂದ ಇರ್ಬೋದು, ಅಡಿಕೆಯಿಂದ ಇರ್ಬೋದು ಮಾಡುವರಿದ್ದಾರೆ. ಆದ್ರೆ ಅವರಿಗೆ ಎಲ್ಲೋ ಒಂದ್ ಕಡೆ ಮಾರುಕಟ್ಟೆ ಮಾಡುವಂತ ಒಂದು ಶಕ್ತಿ ಸಿಕ್ಕಿರುವುದಿಲ್ಲ, ಆ ಒಂದು ವಿಧಾನದಲ್ಲಿ ಅವರಿಗೆ ಸಹಾಯ ಸಿಕ್ಕಿರುವುದಿಲ್ಲ. ಅದಕ್ಕೆಲ್ಲ ಮಾಹಿತಿ ಅದಕ್ಕೆಲ್ಲ ಬೆನ್ನೆಲುಬಾಗಿ ನಾವು ಈ ಅರಿವು ಎಂಟರ್ಪ್ರೈಸಸ್ ಮುಂದಿನ ದಿನಗಳಲ್ಲಿ ಕಾರ್ಯನಿರ್ವಹಿಸ್ತದೆ ಅನ್ನುವಂತ ಒಂದು ಭರವಸೆಯನ್ನ ಇಟ್ಕೊಳ್ಬಹುದು. ಅದೇ ಮಾತನ್ನ ಈಗ ಸೃಜನ್ ಅವರು ಮಾತಾಡ್ತಾ ಹೇಳಿದ್ರು. ಸೊ ಇವತ್ತಿನ ಸಾಧಾರಣ ಈ ವಾರದ ಪ್ರಮುಖ ಸುದ್ದಿಗಳ ಬಗ್ಗೆ ನಾವು ಗಮನ ಹರಿಸಿದ್ದೇವೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟವರು ಸಾಕಷ್ಟು ಮಾಹಿತಿಗಳನ್ನ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ನೀಡಿದ್ರು. ಸರ್, ಎಸ್ ಸರ್. ಸರ್, ನಿಮಗೆ ಸಂಪಾದಕರ ನೆಲೆಯಲ್ಲಿ ಕಾರ್ಯಕ್ರಮ ಹೇಗಾಯಿತು? ಯಾವ ರೀತಿಯಾದಂಥ ಮಾಹಿತಿಗಳೆಲ್ಲ ಇವತ್ತು ನಮಗೆ ಸಿಕ್ಕಿತು ಅಂತೇಳಿ? ಒಳ್ಳೆ ಕಾರ್ಯಕ್ರಮವಾಗಿದೆ. ಓಕೆ, ಕಾರ್ಯಕ್ರಮವನ್ನು ನಾವು ಮುಗಿಸುವಂತಹ ಹಂತದಲ್ಲಿ ಅದರ ಜೊತೆಗೆ ಇವತ್ತು ನವರಾತ್ರಿ ಹಬ್ಬಕ್ಕೆ ವಿಶೇಷವಾಗಿ ಪುತ್ತೂರಿನಾದ್ಯಂತ ಹಲವಾರು ಕಡೆ ಕಾರ್ಯಕ್ರಮಗಳು ಕೂಡ ಆಯೋಜನೆ ಆಗ್ತಾ ಇದೆ. ಪುತ್ತೂರಿನ ದೇವರಮಾರು ಗದ್ದೆಯಲ್ಲಿ ಪುತ್ತೂರ್ದ ಪಿಲಿಗೊಬ್ಬು ಸೀಸನ್ 2 ಇವತ್ತು ಸಂಜೆಯಿಂದ ಏನು ಫುಡ್ ಫೆಸ್ಟ್ ಆರಂಭಗೊಂಡು ನಾಳೆ ಇಡೀ ದಿವಸ ಪುತ್ತೂರದ ಪಿಲಿಗೊಬ್ಬು ಅನೇಕ ತಂಡಗಳ ಒಂದು ಹುಲಿ ಕುಣಿತ ಸ್ಪರ್ಧೆ ಕೂಡ ನಡೀಲಿಕ್ಕಿರುವಂಥದ್ದು. ಅನೇಕ ಗಣ್ಯರು ಕೂಡ ಬರಲಿಕ್ಕಿದ್ದಾರೆ, ತಾರಾಗಣರು ಕೂಡ ಬರಲಿಕ್ಕಿದ್ದಾರೆ. ಸೊ ಆ ಕಾರ್ಯಕ್ರಮ ಕೂಡ ಒಂದು ನೇರ ಪ್ರಸಾರದಲ್ಲಿ ಕೂಡ ವೀಕ್ಷಿಸಲಿಕ್ಕೆ ನಮ್ಮ ಚಾನೆಲ್ ಮುಖಾಂತರ ಅವಕಾಶ ಇದೆ. ಇನ್ನೊಂದು ಇವತ್ತು ಕಲ್ಲೇಗದ ಶ್ರೀದೇವಿ ಟೈಗರ್ಸ್ನವರು ಕೂಡ ಹುಲಿ ತಂಡದ ಜೊತೆಗೆ ಅವರು ಈ ಒಂದು ನವರಾತ್ರಿ ಹಬ್ಬದಲ್ಲಿ ಬಂದಿರುವಂಥದ್ದು, ಅದರ ಬಗ್ಗೆ ಕೂಡ ನೇರ ಪ್ರಸಾರ ಆಗಿದೆ. ಅದರ ಜೊತೆಗೆ ಪುತ್ತೂರು ಶಾರದೋತ್ಸವ, ಪುತ್ತೂರು ಶ್ರೀ ಶಾರದಾ ಭಜನಾ ಮಂದಿರದಲ್ಲಿ ನಡೆಯುವಂತಹ ಶಾರದೋತ್ಸವ ಮತ್ತು 12ನೇ ತಾರೀಕಿಗೆ ಏನು ವೈಭವದ ಶೋಭಾಯಾತ್ರೆ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮಗಳು ಕೂಡ ನಮ್ಮ ಚಾನೆಲ್ ಮುಖಾಂತರ ನೇರ ಪ್ರಸಾರಗೊಳ್ಳಲಿಕ್ಕಿದೆ. ಇನ್ನು ನಾಳೆಯ ದಿವಸ ಅಕ್ಟೋಬರ್ 6 ಅಂದರೆ ಅಶ್ವತ್ಥಕಟ್ಟೆ ಒಡ್ಯ ಪಾಣಾಜೆ ಇಲ್ಲಿ ಆಯುಧ ಪೂಜಾ ಸಂಭ್ರಮ ಜೊತೆಗೂಡಿ ಸಂಜೆಯ ಕಾರ್ಯಕ್ರಮದಲ್ಲಿ ಸ್ವರ ಸಂಗಮ ಅಂತ ವಿಶೇಷ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಸುದ್ದಿ ಲೈವ್ ಯೂಟ್ಯೂಬ್ ಚಾನೆಲ್ ಮುಖಾಂತರ ನೇರ ಪ್ರಸಾರವು ಕೂಡ ಆಗಲಿಕ್ಕಿದೆ ಅಂತ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಡ್ತಾ ಇವತ್ತಿನ ಎಲ್ಲ ವರದಿಗಳ ವಿಶ್ಲೇಷಣೆಗೆ ನಮ್ಮ ಜೊತೆಗೆ ಅತಿಥಿಗಳಿಗೆ ಪಾಲ್ಗೊಂಡಂಥ ನಮ್ಮ ವೆಬ್ಸೈಟ್ನ ಮುಖ್ಯಸ್ಥರಾಗಿರುವಂಥ ಹರಿಪ್ರಸಾದ್ ರವರು ಮತ್ತು ನಮ್ಮ ಸುದ್ದಿ ಬಿಡುಗಡೆಯ ಪ್ರಧಾನ ಸಂಪಾದಕರಾಗಿರುವಂತಹ ಕರುಣಾಕರ್ ರೈ ಅವರಿಗೆ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಹಾಗೆ ಕಾರ್ಯಕ್ರಮವನ್ನು ನಿರೂಪಿಸಿ ಸುದ್ದಿಗಳನ್ನು ವಿಶ್ಲೇಷಿಸಿದಂಥ ನಿಮಗೂ ಸಹ ನಮ್ಮ ಬಳಗದ ಪರವಾಗಿ, ವೀಕ್ಷಕರ ಪರವಾಗಿ ವಿಶೇಷವಾದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಮತ್ತೆ ಮುಂದಿನ ವಾರ ನಾವು ಇನ್ನಷ್ಟು ಸುದ್ದಿಗಳ ಜೊತೆ, ವಿಶ್ಲೇಷಣೆ ಜೊತೆ ಮತ್ತೆ ವೀಕ್ಷಕರ ಮುಂದೆ ಬರ್ತಾ ಇದ್ದೇವೆ. ಓಕೆ, ನಮಸ್ಕಾರ.